ಗಮನಿಸಬಹುದು ಎಸ್ಐಟಿ ತನಿಖಾಧಿಕಾರಿಯಾಗಿರುವ ಸರ್ ಸೈಡ್ ಬನ್ನಿ ಸರ್. ಎಸ್ಐಟಿ ತಂಡ ಎರಡನೇ ದಿನದ ಶೋಧ ಕಾರ್ಯಕ್ಕಾಗಿ ಬಂಗ್ಲೆಗುಡ್ಡೆಯತ್ತ ದಾಪುಗಾಲಿಡ್ತಾ ಇರುವಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರಿ. ಬಹಳ ಮುಖ್ಯವಾಗಿ ಧರ್ಮಸ್ಥಳದ ಗ್ರಾಮ ಪಂಚಾಯತಿನ ನೌಕರ ವೃಂದದವರು ಜೊತೆಗೆ ಧರ್ಮಸ್ಥಳ ಗ್ರಾಮ ಪಂಚಾಯತಿನ ಸಿಬ್ಬಂದಿ ಕೆಲವರು ಆಗಮಿಸಿ ಅದರ ಜೊತೆಗೆ ಸೋಕೋ ತಂಡ ಹೋಗ್ತಾ ಇರುವಂಥದ್ದು ನೋಡ್ತಾ ಇದ್ದೀರಿ. ಜೊತೆಗೆ ಉಪ್ಪಿನ ದೋಣಿ ಆನಂತರ ಕೆಲವು ಜರಡಿಗಳನ್ನು ಹಿಡ್ಕೊಂಡು ಮೇಲ್ಭಾಗಕ್ಕೆ ಹೋಗ್ತಾ ಇರುವಂಥ, ಅದರ ಜೊತೆಗೆ PVC ಪೈಪನ್ನು ಕೂಡ ತೆಗೆದುಕೊಂಡು ಹೋಗಿದ್ದಾರೆ ಮೇಲ್ಭಾಗಕ್ಕೆ. SP ದಯಾಮ ಅವರ ನೇತೃತ್ವದ ತಂಡ ಈಗಾಗಲೇ ನೇತ್ರಾವತಿಯ ಬಂಗ್ಲೆಗುಡ್ಡೆ ಸಮೀಪಕ್ಕೆ ತಲುಪಿ ಮೇಲ್ಭಾಗಕ್ಕೆ ಹೋಗ್ತಾ ಇರುವಂಥದ್ದು. SP ದಯಾಮ ಅವರು ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಕೂಡ ಜೊತೆಗಿರುವಂಥದ್ದು. ಎಲ್ಲರೂ ಕೂಡ ಮೇಲ್ಭಾಗಕ್ಕೆ ಹೋಗ್ತಾ ಇರುವಂಥದ್ದನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಅರಣ್ಯ ಇಲಾಖೆಯವರು, ಕಂದಾಯ ಇಲಾಖೆಯವರು, ಫಾರೆನ್ಸಿಕ್ನವರು, ಅದರ ಜೊತೆಗೆ ಪೈಪ್ಗಳನ್ನು ಹಿಡ್ಕೊಂಡು ಹೋಗಿರ್ಬೋದು ಅಥವಾ ಜರಡಿಗಳನ್ನು ಹಿಡ್ಕೊಂಡು ಹೋಗ್ತಾ ಇರ್ಬೋದು, ಉಪ್ಪಿನ ಗೋಡಿಗಳನ್ನು ಹಿಡ್ಕೊಂಡು ಹೋಗ್ತಾ ಇರುವಂಥ ದೃಶ್ಯಗಳು ಇಲ್ಲಿ ಸರ್ವೇ ಸಾಮಾನ್ಯ. ಅದ್ರ ಜೊತೆಗೆ ಬಹಳಷ್ಟು ಮಾಧ್ಯಮದವರು ಕೂಡ ಅಲ್ಲಿ ಇರುವಂಥದ್ದು. ಈಗಾಗಲೇ ಆ ಒಂದು ಮೇಲ್ಭಾಗಕ್ಕೆ ಅಂದರೆ ಒಂದು ಬಂಗ್ಲೆಗುಡ್ಡೆಯ ಮೇಲ್ಭಾಗಕ್ಕೆ ಅವರು ಹೋಗ್ತಾ ಇರುವಂಥದ್ದು. ನಿನ್ನೆ ಮೊದಲ ದಿನದ ಕಾರ್ಯಾಚರಣೆ ಮುಕ್ತಾಯಗೊಂಡು ಮೊದಲ ದಿನದ ಕಾರ್ಯಾಚರಣೆ ಸುಮಾರು 5 ಕಡೆಗಳಲ್ಲಿ ಮೃತದೇಹದ ಅವಶೇಷಗಳು ಪತ್ತೆಯಾಗಿವೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗಿರುವಂಥದ್ದು. ಅದರಲ್ಲಿ 2 ಬುರುಡೆಗಳು ನಮಗೆ ಕಣ್ಣಾರೆ ಕಂಡಿರುವಂಥದ್ದು. ಅದರ ಜೊತೆಗೆ ಈಗಾಗಲೇ ನಿನ್ನೆಯ ಕೆಲವೊಂದು ನಮಗೆ ಬಂದಂಥ ಮಾಹಿತಿಗಳ ಪ್ರಕಾರ ಮೇಲ್ಭಾಗದಲ್ಲಿ ಅಂದರೆ ಎಲ್ಲೆಲ್ಲಿ ಭೂಮಿಯ ಮೇಲ್ಮೈನಲ್ಲಿ ಮೃತದೇಹದ ಅವಶೇಷಗಳು ಪತ್ತೆಯಾಗಿದೆಯೋ ಅಲ್ಲಿಯ ಕೆಲವು ಸ್ಥಳಗಳಲ್ಲಿ ಒಂದು ನೇಣು ಬಿಗಿದಿರಬಹುದಾದಂತಹ ಹಗ್ಗ ಅಥವಾ ಸೀರೆಗಳು ಸಿಕ್ಕಿದೆ ಅನ್ನುವಂಥದ್ದು, ಅಥವಾ ಆ ಸೀರೆ ಅಥವಾ ಬಟ್ಟೆಯ ತುಂಡುಗಳು ಸಿಕ್ಕಿವೆ ಅನ್ನುವಂಥದ್ದು. ಅದರ ಜೊತೆಗೆ ಅದರ ಪಕ್ಕದಲ್ಲಿ ಮತ್ತೊಂದು ವಿಷದ ಬಾಟಲಿಯು ಸಿಕ್ಕಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗಿದೆ. ಅದರ ಜೊತೆಗೆ ಒಬ್ಬರ ಹಿರಿಯ ನಾಗರಿಕರ ID ಕಾರ್ಡ್ ಕೂಡ ಪತ್ತೆಯಾಗಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇರುವಂಥದ್ದು. ಅದರ ಜೊತೆಗೆ ಒಬ್ಬರ ಊರುಗೋಲು ಕೂಡ ಪತ್ತೆಯಾಗಿದೆ ಅನ್ನುವಂತಹದ್ದು. ಇದಿಷ್ಟು ನಿನ್ನೆಯ ಮಾಹಿತಿಗಳಾದರೆ ಇವತ್ತು ಮತ್ತೆ ಶೋಧ ಕಾರ್ಯ ಅಲ್ಲೇ ನಡೀತಾ ಇದೆ. ಸುಮಾರು 2 ಕಡೆಗಳಲ್ಲಿ ಇವತ್ತು ಶೋಧ ಕಾರ್ಯ ನಡೀಬಹುದು ಅನ್ನುವಂತಹ ಸೂಚನೆಗಳಿದ್ದಾವೆ. ಸುಮಾರು 5 ರಿಂದ 7 ಕಡೆಗಳಲ್ಲಿ ಈ ಒಂದು ಶೋಧ ಕಾರ್ಯ ನಡೆಯುವ ಸಾಧ್ಯತೆಗಳಿದ್ದಾವೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗಿರುವಂಥ ಹಿನ್ನೆಲೆಯಲ್ಲಿ ನಿನ್ನೆ 5 ಕಡೆ ಶೋಧ ಕಾರ್ಯ ನಡೆದಿರೋದ್ರಿಂದ ಇವತ್ತು 2 ಕಡೆಗೆ ಶೋಧ ಕಾರ್ಯ ನಡೆಯಬಹುದು ಅನ್ನುವಂಥದ್ದು. ಯಾಕೆಂತಂದರೆ ಇವತ್ತು ಸುಮಾರು 12:15 ಆಗುವಾಗ ನೇತ್ರಾವತಿಗೆ ಅಧಿಕಾರಿಗಳು ತಲುಪಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಇವತ್ತಿನ ಶೋಧ ಕಾರ್ಯ ಸ್ವಲ್ಪ ಕಡಿಮೆ ಇದೆ ಅನ್ನುವಂತಹ ಲೆಕ್ಕಾಚಾರ ಹಾಕಬಹುದು. ಯಾಕೆಂದರೆ ನಿನ್ನೆ ಬೆಳಿಗ್ಗೆ 11 ಗಂಟೆ ಅಷ್ಟೊತ್ತಿಗೆ ಅವರಲ್ಲಿ ರೀಚ್ ಆಗಿದ್ರು. ಇವತ್ತು 12:45 ಸುಮಾರಿಗೆ ಆ ಒಂದು ಅಲ್ಲಿಗೆ ರೀಚ್ ಆಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ ಇವತ್ತಿನ ಒಂದು ಶೋಧ ಕಾರ್ಯಾಚರಣೆ. ಆದರೆ ಒಂದೊಂದು ಸತಿ ಯಾವುದೇ ರೀತಿಯಂಥ ಉತ್ಖನನ ಅಲ್ಲ, ಅಂದರೆ ಕೆಲವು ಕಡೆ ಅದು ಉತ್ಖನನ ಅನ್ನುವಂಥ ರೀತಿಯಲ್ಲಿ ಬರ್ತಾ ಇತ್ತು. ಆದರೆ ಉತ್ಖನನ ಅಲ್ಲ, ಬದಲಾಗಿ ಇದು ಖಾಲಿ ಶೋಧ ಕಾರ್ಯ. ಉತ್ಖನನಕ್ಕೆ ಯಾವುದೇ ರೀತಿಯಂಥ ಪರಿಕರಗಳನ್ನು ಬಳಕೆ ಮಾಡಲಿಲ್ಲ, ಅಥವಾ ಯಾವುದೇ ಕಾರ್ಮಿಕರನ್ನು ಬಳಕೆ ಮಾಡಲಿಲ್ಲ, ಅಥವಾ ಹಾರೆ ಪಿಕ್ಕಸ್ಗಳನ್ನು ಬಳಕೆ ಮಾಡಲಿಲ್ಲ. ಭೂಮಿಯ ಮೇಲ್ಮೈಯಲ್ಲಿ ಸಿಕ್ಕಿರುವಂತಹ ಒಂದು ದೇಹದ ಅಥವಾ ಮೃತದೇಹದ ಅವಶೇಷಗಳನ್ನು ಪತ್ತೆ ಮಾಡುವಂಥದ್ದು, ಅವುಗಳನ್ನು ಸಂಗ್ರಹಿಸುವಂಥದ್ದು, ಅವುಗಳನ್ನು ವಿಧಿವಿಜ್ಞಾನ ಪರೀಕ್ಷೆಗೆ ಒಳಪಡಿಸುವಂಥದ್ದು. ಅದರ ಜೊತೆಗೆ ಧರ್ಮಸ್ಥಳ ಠಾಣೆಯಲ್ಲಿ UDR ಕೂಡ ದಾಖಲಾಗುವಂಥ ಸಾಧ್ಯತೆಗಳಿವೆ. UDR ದಾಖಲಾದ ನಂತರ ಅದನ್ನು SIT ತನಿಖೆಗೆ ಕೊಡುವಂಥ ಸಾಧ್ಯತೆಗಳಿವೆ. ಈ ಹಿಂದೆಯೂ ಕೂಡ ಇಂಥ ಘಟನೆಗಳು ನಡೆದಿತ್ತು. ಈ ಹಿನ್ನೆಲೆಯಲ್ಲಿ ಅದನ್ನು UDR ದಾಖಲಿಸಿ SIT ತನಿಖೆಗೆ ಕೊಡುವಂತಹ ಸಾಧ್ಯತೆಗಳು ಕೂಡ ಇದ್ದಾವೆ. ಈಗ ತಾವು ನೋಡ್ತಾ ಇರುವಂಥ ದೃಶ್ಯ ನೇತ್ರಾವತಿಯ ಬಂಗ್ಲೆಗುಡ್ಡೆ ಸಮೀಪದ್ದು. ಈಗಾಗಲೇ ಅಧಿಕಾರಿಗಳು ಮೇಲ್ಭಾಗಕ್ಕೆ ಹೋಗ್ತಾ ಇದ್ದಾರೆ. ಮೇಲ್ಭಾಗಕ್ಕೆ ಹೋಗಿ ಅಲ್ಲಿ ಬಂಗ್ಲೆಗುಡ್ಡೆ ಸಮೀಪದಲ್ಲಿ ಏನಿದೆ ಅನ್ನುವಂಥದ್ದನ್ನು ಹುಡುಕಾಟ ಅಥವಾ ಶೋಧವನ್ನು ನಡೆಸುವಂತಹ ಸಾಧ್ಯತೆಗಳಿದ್ದಾವೆ. ಈಗಾಗಲೇ ಬಂಗ್ಲೆಗುಡ್ಡೆಯಲ್ಲಿ SIT ಮತ್ತು ಶೋಧ Day 2 ಅನ್ನುವಂತಹ ನೇರ ಪ್ರಸಾರ ನೀವೆಲ್ಲ ನೋಡ್ತಾ ಇದ್ದೀರಿ. ಏನಾಗ್ತಾ ಇದೆ, ಯಾವ ರೀತಿಯಾಗಿ ಶೋಧ ಕಾರ್ಯ ನಡೀತಾ ಇದೆ ಅನ್ನುವಂತಹದನ್ನು ಸಂಪೂರ್ಣವಾದಂತಹ ವಿವರಣೆಗಳೊಂದಿಗೆ ನಿಮಗೆ ಕೊಡ್ತಾ ಹೋಗ್ತೀವಿ. ನಿನ್ನೆ ಏನಾಯಿತು, ಮೊನ್ನೆ ಏನಾಯಿತು ಅನ್ನುವಂಥದ್ದು ನಿಮಗೆ ಗೊತ್ತಿದೆ. ಇವತ್ತು ಏನಾಗ್ತಾ ಇದೆ ಅನ್ನುವಂಥದ್ದು ನಿಮಗೆ ತೋರಿಸ್ತಾ ಇದ್ದೀವಿ. ಈಗಾಗಲೇ ಬೆಳ್ತಂಗಡಿಯಿಂದ ಅಧಿಕಾರಿಗಳು ತೆರಳುತ್ತಾ ಇರುವಂಥ ದೃಶ್ಯಾವಳಿಯನ್ನು ನೋಡಿದರೆ ಅದರ ಬಳಿಕ ನೇತ್ರಾವತಿಗೆ ತಲುಪಿದ್ದಾರೆ. ನೇತ್ರಾವತಿಯಲ್ಲಿ ಈಗಾಗಲೇ ಶೋಧ ಕಾರ್ಯ ಆರಂಭಗೊಂಡಿದೆ. ಸರ್ಚಿಂಗ್ ಆಪರೇಷನ್ ಅನ್ನು ಆರಂಭಿಸಿರುವಂಥದ್ದು ನಿರಂತರವಾಗಿ ಈಗ ನಿನ್ನೆ ರೀತಿಯಲ್ಲಿ ಮತ್ತೆ ಕಾರ್ಯ ನಡೀತಾ ಇದೆ. ಅದೇ ಜಾಗಕ್ಕೆ ಧರ್ಮಸ್ಥಳ ಗ್ರಾಮದ ಗ್ರಾಮಸ್ಥರು ಕೆಲವರು
ಆಗಮಿಸಿರುವಂಥದ್ದು. ಆಗಮಿಸಿ ಅಲ್ಲಿ ಒಂದು ಮಾಹಿತಿಯನ್ನು ನೀಡಿದರೆ ಬಹಳ ಪ್ರಮುಖವಾಗಿ ವಿಠಲ ಗೌಡರ ವಿರುದ್ಧ ಒಂದು ದೂರನ್ನು ದಾಖಲಿಸಿರುವುದಾಗಿ ಅವರು ಹೇಳ್ಕೊಂಡಿದ್ದಾರೆ. ಯಾವ ಕಾರಣಕ್ಕೆ ವಿಠಲ್ ಗೌಡರ ವಿರುದ್ಧ ದೂರನ್ನು ದಾಖಲಿಸಿಕೊಂಡಿದ್ದಾರೆ ಅನ್ನುವಂಥದ್ದು ಈಗಾಗಲೇ ಅವರು ಹೇಳ್ಕೊಂಡಿದ್ದಾರೆ. ವಿಠಲ್ ಗೌಡರ ವಿರುದ್ಧ ದೂರನ್ನು ದಾಖಲಿಸಿರುವ ವಿಚಾರಕ್ಕೆ ಈಗಾಗಲೇ ಅದು ಯಾವ ಕಾರಣಕ್ಕೆ ದೂರನ್ನು ದಾಖಲಿಸಿದ್ದಾರೆ ಅನ್ನುವಂಥದ್ದನ್ನು ಒಂದು ದೂರುದಾರರು ಮಾಧ್ಯಮಗಳ ಜೊತೆಗೆ ಮಾತನಾಡಿದ್ದಾರೆ. ಅದಕ್ಕೆ ಅವರು ಏನು ಮಾತನಾಡಿದ್ದಾರೆ ನೋಡೋಣ. ಸರ್, SIT ಈಗ ತನಿಖೆ ಆಗ್ತಾ ಇದೆ. ನೀವೆಲ್ಲ ಇಲ್ಲೇ ಇದ್ದೀರಿ, ತನಿಖೆ ಆಗ್ತಾ ಇದೆ. SIT ತನಿಖೆಯಲ್ಲಿ ಇಲ್ಲಿವರೆಗೆ ಯಾವುದೇ ರೀತಿಯಾದಂಥ ಅಧಿಕೃತವಾಗಿ SITಯ ಅಧಿಕಾರಿಗಳಾಗಲಿ ಅಥವಾ ಸರ್ಕಾರ ಆಗಲಿ ಯಾವುದೇ ರೀತಿಯಾದಂಥ ಮಾಹಿತಿಯನ್ನು ಜನರಿಗೆ ಇನ್ನೂ ಕೊಟ್ಟಿಲ್ಲ. ಒಂದನೇದಾಗಿ. ಎರಡನೇದಾಗಿ SIT ಇಲ್ಲಿವರೆಗೂ ಕೂಡ ತನ್ನ ಏನು ಕಾರ್ಯಾಚರಣೆ ನಡೀತಾ ಇದೆ ಅದನ್ನು ಬಹಳ ಗುಪ್ತವಾಗಿ ಮಾಡ್ಕೊಂಡು ಹೋಗ್ತಾ ಇದೆ. ಈಗ ನಮ್ಮ ಜನರಲ್ಲಿ ಅಂದರೆ ಸ್ಥಳೀಯವಾಗಿ ನಮಗೆ ಒಂದು ಆತಂಕದ ಪರಿಸ್ಥಿತಿ. ಯಾಕಂತ ಹೇಳಿದ್ರೆ SITಯಲ್ಲಿ ಏನು ವಿಚಾರಣೆ ಎದುರಿಸುತ್ತಿರುವಂಥ ಒಬ್ಬ ವ್ಯಕ್ತಿ ಒಂದು ವಿಡಿಯೋ ಮಾಡಿಬಿಡ್ತಾನೆ. ಒಂದು 2-3 ಚಾನೆಲ್ಗಳಲ್ಲಿ, ಯೂಟ್ಯೂಬ್ ಚಾನೆಲ್ಗಳಲ್ಲಿ ಅದು ಪ್ರಸಾರ ಆಗುತ್ತೆ. ನಂತರ ಮೇನ್ ಸ್ಟ್ರೀಮ್ಗಳಲ್ಲೂ ಕೂಡ ಅದು ಪ್ರಸಾರ ಆಗ್ತದೆ. ನಾನಿಷ್ಟು ಬುರುಡೆಗಳನ್ನು ನೋಡಿದೆ, ಅಷ್ಟು ಬುರುಡೆಗಳನ್ನು ನೋಡಿದೆ ಅಂತ. ಒಂದು ಅರಣ್ಯ ಪ್ರದೇಶದಲ್ಲಿ ಒಂದು ಕಾಲುದಾರಿಯೂ ಅಲ್ಲದಂಥ ಒಂದು ಜಾಗದಲ್ಲಿ ಆತ ಅದು ಹೇಗೆ ನೋಡಿದ್ರೆ ಅದು ಯಾಕೆ ಆತ ಇನ್ಫಾರ್ಮೇಶನ್ ಮಾಡಲಿಲ್ಲ, ಅಥವಾ SIT ವಿಚಾರಣೆ ಎದುರಿಸಿ SIT ಅವರು ಹೇಳದೇ ಇದ್ರು ಈತ ಯಾಕೆ ಹೇಳ್ತಾ ಇದ್ದಾನೆ, ಈ ಥರದೊಂದು ಪ್ರಶ್ನೆ ನಮ್ಮಲ್ಲಿ ಬಹಳ ಆತಂಕಕ್ಕೆ ಒಳಗಟ್ಟಿತ್ತು. ಅದಕ್ಕೆ ಇವಾಗ ನಾವು SIT ಆಫೀಸಿಗೆ ಹೋಗಿ ತನಿಖಾಧಿಕಾರಿಗಳಲ್ಲಿ ನಾವು ನಮ್ಮ ಕಂಪ್ಲೇಂಟನ್ನು ಕೊಟ್ಟಿದ್ದೇವೆ. ಅದನ್ನು ಸ್ವೀಕಾರ ಮಾಡಿದ್ದಾರೆ. ಇದನ್ನು ಪರಿಶೀಲಿಸಿ ನಾವು ಕ್ರಮ ಕೈಗೊಳ್ತೇವೆ ಅನ್ನುವಂಥ ಒಂದು ಭರವಸೆಯನ್ನು ಕೂಡ SIT ಅಧಿಕಾರಿಗಳು ನೀಡಿದ್ದಾರೆ. ವಿಠಲ್ ಗೌಡ ಅಂತೇಳಿ, ವಿಠಲ್ ಗೌಡ ಅಂತ ಯಾಕಂತ ಹೇಳಿದ್ರೆ ನಿಮ್ಗೆ ಗೊತ್ತಿರಬಹುದು, SIT ರಚನೆ ಆದದ್ದು ಒಬ್ಬ ಅನಾಮಿಕ ವ್ಯಕ್ತಿಯ ಒಂದು ಹೇಳಿಕೆಯ ಆಧಾರದ ಮೇಲೆ. ನಂತರದಲ್ಲಿ ಆತನ ಹೆಸರು ಬರ್ತದೆ ಚಿನ್ನಯ್ಯ ಅಂತೇಳಿ. ಆ ಪ್ರಕರಣದಲ್ಲಿ ಬುರುಡೆ ತಂದು ಕೊಟ್ಟ ವ್ಯಕ್ತಿ ವಿಠಲ ಗೌಡ ಅನ್ನುವನು ನಂತರದಲ್ಲಿ ಇದಕ್ಕೆ ತನಿಖೆಗೆ ಹಾಜರಾಗ್ತಾನೆ. ಆತನ ತನಿಖೆ ಆಗ್ತಾ ಇರುವ ಸಂದರ್ಭದಲ್ಲಿ ಆತ ತನಿಖೆ ಮುಗಿಸಿ ಹೊರಗೆ ಬಂದು ಒಂದು ವಿಡಿಯೋ ಮಾಡಿಬಿಡ್ತಾನೆ. ಮಾಟ ಮಂತ್ರ ಆಗಿದೆ, ಅಷ್ಟು ಬುರುಡೆ ಇದೆ, ಮಗುವಿನ ಶವ ಇದೆ, ಈ ತರ ಇದೆ, ಪೊಲೀಸ್ನವರು ಅದನ್ನ ಏನು ಇದು ಮಾಡಲಿಲ್ಲ, ಹಾಗೆ ಹೀಗೆ. ಅಂದ್ರೆ ಒಂಥರ SIT ತನಿಖೆಯ ದಾರಿಯನ್ನು ತಪ್ಪಿಸುವಂತ ಕೆಲಸ, ಸ್ಪಷ್ಟವಾಗಿ SIT ತನಿಖೆಯ ದಾರಿಯನ್ನು ತಪ್ಪಿಸುವಂತ ಕೆಲಸ. ಮತ್ತೆ ನೋಡಿ, ಆ ವ್ಯಕ್ತಿ ಅಷ್ಟು ಬುರುಡೆ ಇದೆ, ಇಷ್ಟು ಬುರುಡೆ ಇದೆ ಅಂದಾಗ ಇದು ಏನಾಗ್ತದೆ ಅಂತ ಹೇಳಿದ್ರೆ, ಈ ವ್ಯಕ್ತಿ ಒಬ್ಬನೇ ಅಲ್ಲ, ಈ ವ್ಯಕ್ತಿಯ ಹಿಂದೆ ಬಹಳಷ್ಟು ಜನರಿದ್ದಾರೆ ಅನ್ನೋ ಒಂದು ಅನುಮಾನ ನಮಗೆ ಮೂಡ್ತಾ ಇದೆ. ಯಾಕಂತ ಹೇಳಿದ್ರೆ ಇದೊಂದು ವ್ಯವಸ್ಥಿತ ಷಡ್ಯಂತ್ರ ಅನ್ನೋದು ಮೊದಲಿನಿಂದಲೂ ನಾವು ಹೇಳ್ಕೊಂಡು ಬಂದಿದ್ದೇವೆ. ಈಗ ಇದಕ್ಕೆ ಪೂರಕವಾಗಿ ಆತ SIT ತನಿಖೆ ಎದುರಿಸುವಂತ ಸಂದರ್ಭದಲ್ಲಿ ಆತ ಯಾವುದೇ ಭಯವಿಲ್ಲದೆ ಆತ ರಾಜಾರೋಷವಾಗಿ ಒಂದು ವಿಡಿಯೋ ಮಾಡಿ ಬಿಡ್ತಾನೆ ಅಂದ್ರೆ SIT ಇನ್ನೂ ಏನು ಹೇಳಿಲ್ಲ, ಅಥವಾ ಯಾವುದೇ ಮಾಧ್ಯಮ ಹೇಳಿಕೆಗಳನ್ನು ಪ್ರಕಟ ಮಾಡಲಿಲ್ಲ, ಯಾವುದೇ ಮಾಧ್ಯಮಗಳಲ್ಲೂ ಬಂದಿಲ್ಲ. SIT ವರದಿ ಅಥವಾ ಮಧ್ಯಂತರ ವರದಿ ಸರ್ಕಾರಕ್ಕೂ ಕೊಟ್ಟಿಲ್ಲ. ಈಗ ಅವನ ಹೇಳಿಕೆಯನ್ನು ಆಧರಿಸಿ ನಿನ್ನೆಯಿಂದ ಶೋಧ ಮಾಡ್ತಿದ್ದಾರೆ. ಅದಕ್ಕೆ ಅಲ್ಲ, ಅವನ ಹೇಳಿಕೆಯನ್ನು ಆಧರಿಸಿ ಶೋಧ ಮಾಡೋದು ಅದು SIT ಕಾರ್ಯಾಚರಣೆ. ಅವ ವಿಡಿಯೋ ಮಾಡಿ ಬಿಡೋದು ಅದು SIT ಭಾಗವ? SIT ಅವರು ಹೇಳಿದಾರ ಈಗ ವಿಡಿಯೋ ಮಾಡಿ ಕೊಡುವಂತ? ಇಲ್ಲ ತಾನೆ. SIT ತನಿಖೆಯನ್ನು ಹಾದಿ ತಪ್ಪಿಸಲಿಕ್ಕೆ ಅಂತ ನಮ್ಮ ಭಾವನೆ. ಅದು ನಾವು ಅದರ ವಿರುದ್ಧ ಕಂಪ್ಲೇಂಟ್ ಕೊಟ್ಟದ್ದು. ಯಾಕಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಏಕಾಏಕಿ ಬಂದು, ಅದು ಅಲ್ಲದೆ ಆತನಿಗೆ ಅದರಲ್ಲಿ ಸುಮಾರು ಹೇಳ್ತಾನೆ, ಆತ ನನಗೆ 2023ರಲ್ಲಿ ಚಿನ್ನಯನ್ನು ಪರಿಚಯ ಇದೆ ಅಂತ ಹೇಳ್ತಾನೆ, ನನ್ನ ಅಂಗಡಿಗೆ ಬರ್ತಾ ಇದ್ದ ಅಂತ ಹೇಳ್ತಾನೆ. ಇದೆಲ್ಲ ನೋಡುವಾಗ ನಮ್ಗೇನಾಗ್ತದೆ ಅಂತ ಹೇಳಿದ್ರೆ, ಅವನ ಹಿಂದುಗಡೆಯಿಂದ ಬಹಳಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳು ಯಾರೋ ಸೇರಿಕೊಂಡು ಒಂದು ವ್ಯವಸ್ಥಿತವಾಗಿ ಷಡ್ಯಂತ್ರವನ್ನು ಮಾಡಿದ್ದಾರೆ. ಹಾಗಾಗಿ ಆ ವ್ಯಕ್ತಿಯ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು, ಮತ್ತೆ ಅದನ್ನು ಸೂಕ್ತ ರೀತಿಯಲ್ಲಿ ತನಿಖೆ ಮಾಡಬೇಕು ಆ ವ್ಯಕ್ತಿಯನ್ನು ಒಂದು ಕಂಪ್ಲೇಂಟ್ ಅನ್ನು ನಾವು ಕೊಟ್ಟಿದ್ದೇವೆ. ಥ್ಯಾಂಕ್ ಯು. ನೇತ್ರಾವತಿಯಲ್ಲಿ ಒಂದು ಕಡೆ ಶೋಧ ಕಾರ್ಯ ನಡೀತಾ ಇದೆ. ಅದೇ ಜಾಗಕ್ಕೆ ಧರ್ಮಸ್ಥಳ ಗ್ರಾಮದ ಗ್ರಾಮಸ್ಥರು ಕೆಲವರು ಆಗಮಿಸಿರುವಂಥದ್ದು. ಆಗಮಿಸಿ ಅಲ್ಲಿ ಒಂದು ಮಾಹಿತಿಯನ್ನು ನೀಡಿದರೆ, ಬಹಳ ಪ್ರಮುಖವಾಗಿ ವಿಠಲ ಗೌಡರ ವಿರುದ್ಧ ಒಂದು ದೂರನ್ನು ದಾಖಲಿಸಿರುವುದಾಗಿ
ಅವರು ಹೇಳ್ಕೊಂಡಿದ್ದಾರೆ. ಯಾವ ಕಾರಣಕ್ಕೆ ವಿಠಲ್ ಗೌಡರ ವಿರುದ್ಧ ದೂರನ್ನು ದಾಖಲಿಸಿಕೊಂಡಿದ್ದಾರೆ ಅನ್ನುವಂಥದ್ದು ಈಗಾಗಲೇ ಅವರು ಹೇಳ್ಕೊಂಡಿದ್ದಾರೆ. ವಿಠಲ್ ಗೌಡರ ವಿರುದ್ಧ ದೂರನ್ನು ದಾಖಲಿಸಿರುವ ವಿಚಾರಕ್ಕೆ ಈಗಾಗಲೇ ಅದು ಯಾವ ಕಾರಣಕ್ಕೆ ದೂರನ್ನು ದಾಖಲಿಸಿದ್ದಾರೆ ಅನ್ನುವಂಥದ್ದನ್ನು ಒಂದು ದೂರುದಾರರು ಮಾಧ್ಯಮಗಳ ಜೊತೆಗೆ ಮಾತನಾಡಿದ್ದಾರೆ. ಅದಕ್ಕೆ ಅವರು ಏನು ಮಾತನಾಡಿದ್ದಾರೆ ನೋಡೋಣ. ಸರ್, SIT ಈಗ ತನಿಖೆ ಆಗ್ತಾ ಇದೆ. ನೀವೆಲ್ಲ ಇಲ್ಲೇ ಇದ್ದೀರಿ, ತನಿಖೆ ಆಗ್ತಾ ಇದೆ. SIT ತನಿಖೆಯಲ್ಲಿ ಇಲ್ಲಿವರೆಗೆ ಯಾವುದೇ ರೀತಿಯಾದಂಥ ಅಧಿಕೃತವಾಗಿ SITಯ ಅಧಿಕಾರಿಗಳಾಗಲಿ ಅಥವಾ ಸರ್ಕಾರ ಆಗಲಿ ಯಾವುದೇ ರೀತಿಯಾದಂಥ ಮಾಹಿತಿಯನ್ನು ಜನರಿಗೆ ಇನ್ನೂ ಕೊಟ್ಟಿಲ್ಲ. ಒಂದನೇದಾಗಿ. ಎರಡನೇದಾಗಿ SIT ಇಲ್ಲಿವರೆಗೂ ಕೂಡ ತನ್ನ ಏನು ಕಾರ್ಯಾಚರಣೆ ನಡೀತಾ ಇದೆ ಅದನ್ನು ಬಹಳ ಗುಪ್ತವಾಗಿ ಮಾಡ್ಕೊಂಡು ಹೋಗ್ತಾ ಇದೆ. ಈಗ ನಮ್ಮ ಜನರಲ್ಲಿ ಅಂದರೆ ಸ್ಥಳೀಯವಾಗಿ ನಮಗೆ ಒಂದು ಆತಂಕದ ಪರಿಸ್ಥಿತಿ. ಯಾಕಂತ ಹೇಳಿದ್ರೆ SITಯಲ್ಲಿ ಏನು ವಿಚಾರಣೆ ಎದುರಿಸುತ್ತಿರುವಂಥ ಒಬ್ಬ ವ್ಯಕ್ತಿ ಒಂದು ವಿಡಿಯೋ ಮಾಡಿಬಿಡ್ತಾನೆ. ಒಂದು 2-3 ಚಾನೆಲ್ಗಳಲ್ಲಿ, ಯೂಟ್ಯೂಬ್ ಚಾನೆಲ್ಗಳಲ್ಲಿ ಅದು ಪ್ರಸಾರ ಆಗುತ್ತೆ. ನಂತರ ಮೇನ್ ಸ್ಟ್ರೀಮ್ಗಳಲ್ಲೂ ಕೂಡ ಅದು ಪ್ರಸಾರ ಆಗ್ತದೆ. ನಾನಿಷ್ಟು ಬುರುಡೆಗಳನ್ನು ನೋಡಿದೆ, ಅಷ್ಟು ಬುರುಡೆಗಳನ್ನು ನೋಡಿದೆ ಅಂತ. ಒಂದು ಅರಣ್ಯ ಪ್ರದೇಶದಲ್ಲಿ, ಒಂದು ಕಾಲುದಾರಿಯೂ ಅಲ್ಲದಂಥ ಒಂದು ಜಾಗದಲ್ಲಿ ಆತ ಅದು ಹೇಗೆ ನೋಡಿದ್ರೆ ಅದು ಯಾಕೆ ಆತ ಇನ್ಫಾರ್ಮೇಶನ್ ಮಾಡಲಿಲ್ಲ, ಅಥವಾ SIT ವಿಚಾರಣೆ ಎದುರಿಸಿ SIT ಅವರು ಹೇಳದೇ ಇದ್ರು ಈತ ಯಾಕೆ ಹೇಳ್ತಾ ಇದ್ದಾನೆ, ಈ ಥರದೊಂದು ಪ್ರಶ್ನೆ ನಮ್ಮಲ್ಲಿ ಬಹಳ ಆತಂಕಕ್ಕೆ ಒಳಗಟ್ಟಿತ್ತು. ಅದಕ್ಕೆ ಇವಾಗ ನಾವು SIT ಆಫೀಸಿಗೆ ಹೋಗಿ ತನಿಖಾಧಿಕಾರಿಗಳಲ್ಲಿ ನಾವು ನಮ್ಮ ಕಂಪ್ಲೇಂಟನ್ನು ಕೊಟ್ಟಿದ್ದೇವೆ. ಅದನ್ನು ಸ್ವೀಕಾರ ಮಾಡಿದ್ದಾರೆ. ಇದನ್ನು ಪರಿಶೀಲಿಸಿ ನಾವು ಕ್ರಮ ಕೈಗೊಳ್ತೇವೆ ಅನ್ನುವಂಥ ಒಂದು ಭರವಸೆಯನ್ನು ಕೂಡ SIT ಅಧಿಕಾರಿಗಳು ನೀಡಿದ್ದಾರೆ. ವಿಠಲ್ ಗೌಡ ಅಂತೇಳಿ, ವಿಠಲ್ ಗೌಡ ಅಂತ ಯಾಕಂತ ಹೇಳಿದ್ರೆ ನಿಮ್ಗೆ ಗೊತ್ತಿರಬಹುದು, SIT ರಚನೆ ಆದದ್ದು ಒಬ್ಬ ಅನಾಮಿಕ ವ್ಯಕ್ತಿಯ ಒಂದು ಹೇಳಿಕೆಯ ಆಧಾರದ ಮೇಲೆ. ನಂತರದಲ್ಲಿ ಆತನ ಹೆಸರು ಬರ್ತದೆ, ಚಿನ್ನಯ್ಯ ಅಂತೇಳಿ. ಆ ಪ್ರಕರಣದಲ್ಲಿ ಬುರುಡೆ ತಂದು ಕೊಟ್ಟ ವ್ಯಕ್ತಿ ವಿಠಲ ಗೌಡ ಅನ್ನುವನು ನಂತರದಲ್ಲಿ ಇದಕ್ಕೆ ತನಿಖೆಗೆ ಹಾಜರಾಗ್ತಾನೆ. ಆತನ ತನಿಖೆ ಆಗ್ತಾ ಇರುವ ಸಂದರ್ಭದಲ್ಲಿ ಆತ ತನಿಖೆ ಮುಗಿಸಿ ಹೊರಗೆ ಬಂದು ಒಂದು ವಿಡಿಯೋ ಮಾಡಿಬಿಡ್ತಾನೆ. ಮಾಟ ಮಂತ್ರ ಆಗಿದೆ, ಅಷ್ಟು ಬುರುಡೆ ಇದೆ, ಮಗುವಿನ ಶವ ಇದೆ, ಈ ಥರ ಇದೆ, ಪೊಲೀಸ್ನವರು ಅದನ್ನು ಏನು ಇದು ಮಾಡಲಿಲ್ಲ, ಹಾಗೆ ಹೀಗೆ. ಅಂದರೆ ಒಂಥರ SIT ತನಿಖೆಯ ದಾರಿಯನ್ನು ತಪ್ಪಿಸುವಂಥ ಕೆಲಸ, ಸ್ಪಷ್ಟವಾಗಿ SIT ತನಿಖೆಯ ದಾರಿಯನ್ನು ತಪ್ಪಿಸುವಂಥ ಕೆಲಸ. ಮತ್ತೆ ನೋಡಿ, ಆ ವ್ಯಕ್ತಿ ಅಷ್ಟು ಬುರುಡೆ ಇದೆ, ಇಷ್ಟು ಬುರುಡೆ ಇದೆ ಅಂದಾಗ ಇದು ಏನಾಗ್ತದೆ ಅಂತ ಹೇಳಿದ್ರೆ, ಈ ವ್ಯಕ್ತಿ ಒಬ್ಬನೇ ಅಲ್ಲ, ಈ ವ್ಯಕ್ತಿಯ ಹಿಂದೆ ಬಹಳಷ್ಟು ಜನರಿದ್ದಾರೆ ಅನ್ನೋ ಒಂದು ಅನುಮಾನ ನಮಗೆ ಮೂಡ್ತಾ ಇದೆ. ಯಾಕಂತ ಹೇಳಿದ್ರೆ ಇದೊಂದು ವ್ಯವಸ್ಥಿತ ಷಡ್ಯಂತ್ರ ಅನ್ನೋದು ಮೊದಲಿನಿಂದಲೂ ನಾವು ಹೇಳ್ಕೊಂಡು ಬಂದಿದ್ದೇವೆ. ಈಗ ಇದಕ್ಕೆ ಪೂರಕವಾಗಿ ಆತ SIT ತನಿಖೆ ಎದುರಿಸುವಂತ ಸಂದರ್ಭದಲ್ಲಿ ಆತ ಯಾವುದೇ ಭಯವಿಲ್ಲದೆ ಆತ ರಾಜಾರೋಷವಾಗಿ ಒಂದು ವಿಡಿಯೋ ಮಾಡಿ ಬಿಡ್ತಾನೆ ಅಂದ್ರೆ SIT ಇನ್ನೂ ಏನು ಹೇಳಿಲ್ಲ, ಅಥವಾ ಯಾವುದೇ ಮಾಧ್ಯಮ ಹೇಳಿಕೆಗಳನ್ನು ಪ್ರಕಟ ಮಾಡಲಿಲ್ಲ, ಯಾವುದೇ ಮಾಧ್ಯಮಗಳಲ್ಲೂ ಬಂದಿಲ್ಲ. SIT ವರದಿ ಅಥವಾ ಮಧ್ಯಂತರ ವರದಿ ಸರ್ಕಾರಕ್ಕೂ ಕೊಟ್ಟಿಲ್ಲ. ಈಗ ಅವನ ಹೇಳಿಕೆಯನ್ನು ಆಧರಿಸಿ ನಿನ್ನೆಯಿಂದ ಶೋಧ ಮಾಡ್ತಿದ್ದಾರೆ. ಅದಕ್ಕೆ ಅಲ್ಲ, ಅವನ ಹೇಳಿಕೆಯನ್ನು ಆಧರಿಸಿ ಶೋಧ ಮಾಡೋದು ಅದು SIT ಕಾರ್ಯಾಚರಣೆ. ಅವ ವಿಡಿಯೋ ಮಾಡಿ ಬಿಡೋದು ಅದು SIT ಭಾಗವ. SIT ಅವರು ಹೇಳಿದಾರ ಈಗ ವಿಡಿಯೋ ಮಾಡಿ ಕೊಡುವಂತ? ಇಲ್ಲ ತಾನೆ. SIT ತನಿಖೆಯನ್ನು ಹಾದಿ ತಪ್ಪಿಸಲಿಕ್ಕೆ ಅಂತ ನಮ್ಮ ಭಾವನೆ. ಅದು ನಾವು ಅದರ ವಿರುದ್ಧ ಕಂಪ್ಲೇಂಟ್ ಕೊಟ್ಟದ್ದು. ಯಾಕಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಏಕಾಏಕಿ ಬಂದು, ಅದು ಅಲ್ಲದೆ ಆತನಿಗೆ ಅದರಲ್ಲಿ ಸುಮಾರು ಹೇಳ್ತಾನೆ, ಆತ ನನಗೆ 2023ರಲ್ಲಿ ಚಿನ್ನಯನ್ನು ಪರಿಚಯ ಇದೆ ಅಂತ ಹೇಳ್ತಾನೆ, ನನ್ನ ಅಂಗಡಿಗೆ ಬರ್ತಾ ಇದ್ದ ಅಂತ ಹೇಳ್ತಾನೆ. ಇದೆಲ್ಲ ನೋಡುವಾಗ ನಮ್ಗೇನಾಗ್ತದೆ ಅಂತ ಹೇಳಿದ್ರೆ, ಅವನ ಹಿಂದುಗಡೆಯಿಂದ ಬಹಳಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳು ಯಾರೋ ಸೇರಿಕೊಂಡು ಒಂದು ವ್ಯವಸ್ಥಿತವಾಗಿ ಷಡ್ಯಂತ್ರವನ್ನು ಮಾಡಿದ್ದಾರೆ. ಹಾಗಾಗಿ ಆ ವ್ಯಕ್ತಿಯ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು, ಮತ್ತೆ ಅದನ್ನು ಸೂಕ್ತ ರೀತಿಯಲ್ಲಿ ತನಿಖೆ ಮಾಡಬೇಕು ಆ ವ್ಯಕ್ತಿಯನ್ನು ಒಂದು ಕಂಪ್ಲೇಂಟ್ ಅನ್ನು ನಾವು ಕೊಟ್ಟಿದ್ದೇವೆ. ಥ್ಯಾಂಕ್ ಯು ಸರ್. ಮೂಲೆಗಳೇನಿದೆ ಇದೆಲ್ಲವೂ ಪುರುಷರದೇ ಅನ್ನುವಂಥದ್ದು ಈಗ ಗೊತ್ತಾಗಿರುವಂತಹ ಮಾಹಿತಿ. ಹಾಗಾಗಿ ಇವತ್ತು 2ನೇ ದಿನದ ಕಾರ್ಯಾಚರಣೆ SIT ತಂಡ 2ನೇ ದಿನದ ಶೋಧ ಕಾರ್ಯಕ್ಕಾಗಿ ಬಂಗ್ಲೆಗುಡ್ಡೆಯತ್ತ ದಾಪುಗಾಲಿಡ್ತಾ ಇರುವಂಥದ್ದನ್ನು ತಾವೀಗ ನೋಡ್ತಾ ಇದ್ರಿ. ಬಹಳ ಮುಖ್ಯವಾಗಿ ಧರ್ಮಸ್ಥಳದ ಗ್ರಾಮ ಪಂಚಾಯತಿನ ನೌಕರ ವೃಂದದವರು, ಜೊತೆಗೆ ಧರ್ಮಸ್ಥಳ ಗ್ರಾಮ ಪಂಚಾಯತಿನ ಸಿಬ್ಬಂದಿ ಕೆಲವರು ಆಗಮಿಸಿ, ಅದ್ರ ಜೊತೆಗೆ ಸೋಕೋ ತಂಡ ಹೋಗ್ತಾ ಇರುವಂಥದ್ದು ನೋಡ್ತಾ ಇದ್ರಿ. ಅದ್ರ ಜೊತೆಗೆ ಉಪ್ಪಿನ ಗೋಣಿ, ಆನಂತರ ಕೆಲವು ಜರಡಿಗಳನ್ನು ಹಿಡ್ಕೊಂಡು ಮೇಲ್ಭಾಗಕ್ಕೆ ಹೋಗ್ತಾ ಇರುವಂಥ, ಅದರ ಜೊತೆಗೆ PVC ಪೈಪನ್ನು ಕೂಡ ತೆಗೆದುಕೊಂಡು ಹೋಗಿದ್ದಾರೆ ಮೇಲ್ಭಾಗಕ್ಕೆ. SP ದಯಾಮ ಅವರ ನೇತೃತ್ವದ ತಂಡ ಈಗಾಗಲೇ
ನೇತ್ರಾವತಿಯ ಬಂಗ್ಲೆಗುಡ್ಡೆ ಸಮೀಪಕ್ಕೆ ತಲುಪಿರುವಂಥದ್ದು, ತಲುಪಿ ಮೇಲ್ಭಾಗಕ್ಕೆ ಹೋಗ್ತಾ ಇರುವಂಥದ್ದು. SP ದಯಾಮ ಅವರು ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಕೂಡ ಜೊತೆಗಿರುವಂಥದ್ದು. ಎಲ್ಲರೂ ಕೂಡ ಮೇಲ್ಭಾಗಕ್ಕೆ ಹೋಗ್ತಾ ಇರುವಂಥದ್ದನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಅರಣ್ಯ ಇಲಾಖೆಯವರು, ಕಂದಾಯ ಇಲಾಖೆಯವರು, ಫಾರೆನ್ಸಿಕ್ನವರು, ಅದರ ಜೊತೆಗೆ ಪೈಪ್ಗಳನ್ನು ಹಿಡ್ಕೊಂಡು ಹೋಗಿರ್ಬೋದು, ಅದರ ಜರಡಿಗಳನ್ನು ಹಿಡ್ಕೊಂಡು ಹೋಗ್ತಾ ಇರ್ಬೋದು, ಉಪ್ಪಿನ ಗೋಡಿಗಳನ್ನು ಹಿಡ್ಕೊಂಡು ಹೋಗ್ತಾ ಇರುವಂಥ ದೃಶ್ಯಗಳು ಇಲ್ಲಿ ಸರ್ವೇ ಸಾಮಾನ್ಯ. ಅದ್ರ ಜೊತೆಗೆ ಬಹಳಷ್ಟು ಮಾಧ್ಯಮದವರು ಕೂಡ ಅಲ್ಲಿ ಇರುವಂಥದ್ದು. ಈಗಾಗಲೇ ಆ ಒಂದು ಮೇಲ್ಭಾಗಕ್ಕೆ ಅಂದರೆ ಒಂದು ಬಂಗ್ಲೆಗುಡ್ಡೆಯ ಮೇಲ್ಭಾಗಕ್ಕೆ ಅವರು ಹೋಗ್ತಾ ಇರುವಂಥದ್ದು. ನಿನ್ನೆ ಮೊದಲ ದಿನದ ಕಾರ್ಯಾಚರಣೆ ಮುಕ್ತಾಯಗೊಂಡು ಮೊದಲ ದಿನದ ಕಾರ್ಯಾಚರಣೆ ಸುಮಾರು 5 ಕಡೆಗಳಲ್ಲಿ ಮೃತದೇಹದ ಅವಶೇಷಗಳು ಪತ್ತೆಯಾಗಿವೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗಿರುವಂಥದ್ದು. ಅದರಲ್ಲಿ 2 ಬುರುಡೆಗಳು ನಮಗೆ ಕಣ್ಣಾರೆ ಕಂಡಿರುವಂಥದ್ದು. ಅದರ ಜೊತೆಗೆ ಈಗಾಗಲೇ ನಿನ್ನೆಯ ಕೆಲವೊಂದು ನಮಗೆ ಬಂದಂಥ ಮಾಹಿತಿಗಳ ಪ್ರಕಾರ ಮೇಲ್ಭಾಗದಲ್ಲಿ ಅಂದರೆ ಎಲ್ಲೆಲ್ಲಿ ಭೂಮಿಯ ಮೇಲ್ಮೈನಲ್ಲಿ ಮೃತದೇಹದ ಅವಶೇಷಗಳು ಪತ್ತೆಯಾಗಿದೆಯೋ ಅಲ್ಲಿಯ ಕೆಲವು ಸ್ಥಳಗಳಲ್ಲಿ ಒಂದು ನೇಣು ಬಿಗಿದಿರಬಹುದಾದಂತಹ ಹಗ್ಗ ಅಥವಾ ಸೀರೆಗಳು ಸಿಕ್ಕಿದೆ ಅನ್ನುವಂಥದ್ದು, ಅಥವಾ ಆ ಸೀರೆ ಅಥವಾ ಬಟ್ಟೆಯ ತುಂಡುಗಳು ಸಿಕ್ಕಿವೆ ಅನ್ನುವಂಥದ್ದು. ಅದರ ಜೊತೆಗೆ ಅದರ ಪಕ್ಕದಲ್ಲಿ ಮತ್ತೊಂದು ವಿಷದ ಬಾಟಲಿಯು ಸಿಕ್ಕಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗಿದೆ. ಅದರ ಜೊತೆಗೆ ಒಬ್ಬರ ಹಿರಿಯ ನಾಗರಿಕರ ID ಕಾರ್ಡು ಕೂಡ ಪತ್ತೆಯಾಗಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇರುವಂಥದ್ದು. ಅದರ ಜೊತೆಗೆ ಒಬ್ಬರ ಊರುಗೋಲು ಕೂಡ ಪತ್ತೆಯಾಗಿದೆ ಅನ್ನುವಂತಹದ್ದು. ಇದಿಷ್ಟು ನಿನ್ನೆಯ ಮಾಹಿತಿಗಳಾದರೆ ಇವತ್ತು ಮತ್ತೆ ಶೋಧ ಕಾರ್ಯ ಅಲ್ಲೇ ನಡೀತಾ ಇದೆ. ಸುಮಾರು 2 ಕಡೆಗಳಲ್ಲಿ ಇವತ್ತು ಶೋಧ ಕಾರ್ಯ ನಡೀಬಹುದು ಅನ್ನುವಂತಹ ಸೂಚನೆಗಳಿದ್ದಾವೆ. ಸುಮಾರು 5 ರಿಂದ 7 ಕಡೆಗಳಲ್ಲಿ ಈ ಒಂದು ಶೋಧ ಕಾರ್ಯ ನಡೆಯುವ ಸಾಧ್ಯತೆಗಳಿದ್ದಾವೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗಿರುವಂಥ ಹಿನ್ನೆಲೆಯಲ್ಲಿ ನಿನ್ನೆ 5 ಕಡೆ ಶೋಧ ಕಾರ್ಯ ನಡೆದಿರೋದ್ರಿಂದ ಇವತ್ತು 2 ಕಡೆಗೆ ಶೋಧ ಕಾರ್ಯ ನಡೆಯಬಹುದು ಅನ್ನುವಂಥದ್ದು. ಯಾಕೆಂತಂದರೆ ಇವತ್ತು ಸುಮಾರು 12:15 ಆಗುವಾಗ ನೇತ್ರಾವತಿಗೆ ಅಧಿಕಾರಿಗಳು ತಲುಪಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಇವತ್ತಿನ ಶೋಧ ಕಾರ್ಯ ಸ್ವಲ್ಪ ಕಡಿಮೆ ಇದೆ ಅನ್ನುವಂತಹ ಲೆಕ್ಕಾಚಾರ ಹಾಕಬಹುದು. ಯಾಕಂದರೆ ನಿನ್ನೆ ಬೆಳಿಗ್ಗೆ 11 ಗಂಟೆ ಅಷ್ಟೊತ್ತಿಗೆ ಅವರಲ್ಲಿ ರೀಚ್ ಆಗಿದ್ರು. ಇವತ್ತು 12:45 ಸುಮಾರಿಗೆ ಆ ಒಂದು ಅಲ್ಲಿಗೆ ರೀಚ್ ಆಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ ಇವತ್ತಿನ ಒಂದು ಶೋಧ ಕಾರ್ಯಾಚರಣೆ. ಆದರೆ ಒಂದೊಂದು ಸತಿ ಯಾವುದೇ ರೀತಿಯಂಥ ಉತ್ಖನನ ಅಲ್ಲ, ಅಂದರೆ ಕೆಲವು ಕಡೆ ಅದು ಉತ್ಖನನ ಅನ್ನುವಂಥ ರೀತಿಯಲ್ಲಿ ಬರ್ತಾ ಇತ್ತು. ಆದರೆ ಉತ್ಖನನ ಅಲ್ಲ, ಬದಲಾಗಿ ಇದು ಖಾಲಿ ಶೋಧ ಕಾರ್ಯ. ಉತ್ಖನನಕ್ಕೆ ಯಾವುದೇ ರೀತಿಯಂಥ ಪರಿಕರಗಳನ್ನು ಬಳಕೆ ಮಾಡಲಿಲ್ಲ, ಅಥವಾ ಯಾವುದೇ ಕಾರ್ಮಿಕರನ್ನು ಬಳಕೆ ಮಾಡಲಿಲ್ಲ, ಅಥವಾ ಹಾರೆ ಪಿಕ್ಕಸ್ಗಳನ್ನು ಬಳಕೆ ಮಾಡಲಿಲ್ಲ. ಭೂಮಿಯ ಮೇಲ್ಮೈಯಲ್ಲಿ ಸಿಕ್ಕಿರುವಂತಹ ಒಂದು ದೇಹದ ಅಥವಾ ಮೃತದೇಹದ ಅವಶೇಷಗಳನ್ನು ಪತ್ತೆ ಮಾಡುವಂಥದ್ದು, ಅವುಗಳನ್ನು ಸಂಗ್ರಹಿಸುವಂಥದ್ದು, ಅವುಗಳನ್ನು ವಿಧಿವಿಜ್ಞಾನ ಪರೀಕ್ಷೆಗೆ ಒಳಪಡಿಸುವಂಥದ್ದು. ಅದರ ಜೊತೆಗೆ ಧರ್ಮಸ್ಥಳ ಠಾಣೆಯಲ್ಲಿ UDR ಕೂಡ ದಾಖಲಾಗುವಂಥ ಸಾಧ್ಯತೆಗಳಿವೆ. UDR ದಾಖಲಾದ ನಂತರ ಅದನ್ನು SIT ತನಿಖೆಗೆ ಕೊಡುವಂಥ ಸಾಧ್ಯತೆಗಳಿವೆ. ಈ ಹಿಂದೆಯೂ ಕೂಡ ಇಂಥ ಘಟನೆಗಳು ನಡೆದಿತ್ತು. ಈ ಹಿನ್ನೆಲೆಯಲ್ಲಿ ಅದನ್ನು UDR ದಾಖಲಿಸಿ SIT ತನಿಖೆಗೆ ಕೊಡುವಂತಹ ಸಾಧ್ಯತೆಗಳು ಕೂಡ ಇದ್ದಾವೆ. ಈಗ ತಾವು ನೋಡ್ತಾ ಇರುವಂಥ ದೃಶ್ಯ ನೇತ್ರಾವತಿಯ ಬಂಗ್ಲೆಗುಡ್ಡೆ ಸಮೀಪದ್ದು. ಈಗಾಗಲೇ ಅಧಿಕಾರಿಗಳು ಮೇಲ್ಭಾಗಕ್ಕೆ ಹೋಗ್ತಾ ಇದ್ದಾರೆ. ಮೇಲ್ಭಾಗಕ್ಕೆ ಹೋಗಿ ಅಲ್ಲಿ ಬಂಗ್ಲೆಗುಡ್ಡೆ ಸಮೀಪದಲ್ಲಿ ಏನಿದೆ ಅನ್ನುವಂಥದ್ದನ್ನು ಹುಡುಕಾಟ ಅಥವಾ ಶೋಧವನ್ನು ನಡೆಸುವಂತಹ ಸಾಧ್ಯತೆಗಳಿದ್ದಾವೆ. ಈಗಾಗಲೇ ಬಂಗ್ಲೆಗುಡ್ಡೆಯಲ್ಲಿ SIT ಮತ್ತು ಶೋಧ ಡೇ 2 ಅನ್ನುವಂತಹ ನೇರ ಪ್ರಸಾರ ನೀವೆಲ್ಲ ನೋಡ್ತಾ ಇದ್ದೀರಿ. ಏನಾಗ್ತಾ ಇದೆ, ಯಾವ ರೀತಿಯಾಗಿ ಶೋಧ ಕಾರ್ಯ ನಡೀತಾ ಇದೆ ಅನ್ನುವಂತಹದನ್ನು ಸಂಪೂರ್ಣವಾದಂತಹ ವಿವರಣೆಗಳೊಂದಿಗೆ ನಿಮಗೆ ಕೊಡ್ತಾ ಹೋಗ್ತೀವಿ. ನಿನ್ನೆ ಏನಾಯಿತು, ಮೊನ್ನೆ ಏನಾಯಿತು ಅನ್ನುವಂಥದ್ದು ನಿಮಗೆ ಗೊತ್ತಿದೆ. ಇವತ್ತು ಏನಾಗ್ತಾ ಇದೆ ಅನ್ನುವಂಥದ್ದು ನಿಮಗೆ ತೋರಿಸ್ತಾ ಇದ್ದೀವಿ. ಈಗಾಗಲೇ ಬೆಳ್ತಂಗಡಿಯಿಂದ ಅಧಿಕಾರಿಗಳು ತೆರಳುತ್ತಾ ಇರುವಂಥ ದೃಶ್ಯಾವಳಿಯನ್ನು ನೋಡಿದರೆ ಅದರ ಬಳಿಕ ನೇತ್ರಾವತಿಗೆ ತಲುಪಿದ್ದಾರೆ. ನೇತ್ರಾವತಿಯಲ್ಲಿ ಈಗಾಗಲೇ ಶೋಧ ಕಾರ್ಯ ಆರಂಭಗೊಂಡಿದೆ. ವಿಚಾರಣೆಗಳನ್ನು ಮಾಡುವಂಥ ಹಿನ್ನೆಲೆಯಲ್ಲಿ ಈಗ ಸರ್ಚಿಂಗ್ ಆಪರೇಷನ್ ಅನ್ನು ಆರಂಭಿಸಿರುವಂಥದ್ದು ನಿರಂತರವಾಗಿ ದೃಶ್ಯದಲ್ಲಿ ಗಮನಿಸಬಹುದು. SIಗೆ ತನಿಖಾಧಿಕಾರಿಯಾಗಿರುವ ಕೇಂದ್ರ ದಯಾಮ ಹಾಗೂ SP ಈಗಾಗಲೇ ಆಗಮಿಸಿರುವಂಥದ್ದು. ಸರ್ ಸೈಡ್ ಬನ್ನಿ ಸರ್. ಬಂಗ್ಲೆಗುಡ್ಡೆಯನ್ನು ಶೋಧ ಮಾಡುವಂಥ ಕೆಲಸಗಳನ್ನು ಇಲ್ಲಿ ತಂಡ ಮಾಡ್ತಾ ಇರುವಂಥದ್ದು. ಇವತ್ತು ನಿನ್ನೆ ಸಿಕ್ಕಿರುವಂಥ ಒಂದು 5 ಸ್ಥಳಗಳಲ್ಲಿ 5 ತಲೆಬುರುಡೆಗಳು ಸೇರಿದಂತೆ 100ಕ್ಕೂ ಅಧಿಕ ಮೂಳೆಗಳು ಸರ್ ಒಮ್ಮೆ ಡೋರ್ ಹಾಕೈತೆ, ಅವ್ರು ಬರೋದು ಕಾಣಬೇಕು. ಸ್ವಲ್ಪ ಡೋರ್ ಹಾಕೊಳ್ಳಿ ಸರ್. ಅದು ಅದನ್ನು ಆ ಬಳಿಕ ಇವತ್ತು FSLಗೆ ಕಳಿಸುವಂಥ ಕೆಲಸಗಳಾಗಿದೆ. FSLನಲ್ಲೂ ವರದಿ ಬಂದ ಬಳಿಕ ಸಂಪೂರ್ಣವಾಗಿ ಯಾರದು ಅನ್ನೋದು ಗೊತ್ತಾಗುತ್ತೆ. ಅದರ ಮೇಲ್ನೋಟ ಅಭಿಪ್ರಾಯದ ಪ್ರಕಾರ ಇದೆಲ್ಲವೂ 5 ತಲೆಬುರುಡೆ ಏನಿದೆ, ಮೂಳೆಗಳೇನಿದೆ, ಇದೆಲ್ಲವೂ
ಪುರುಷರದೇ ಅನ್ನುವಂಥದ್ದು ಈಗ ಗೊತ್ತಾಗಿರುವಂಥ ಮಾಹಿತಿ. ಹಾಗಾಗಿ ಇವತ್ತು 2ನೇ ದಿನದ ಕಾರ್ಯಾಚರಣೆಯನ್ನು ಮುಂದುವರಿಸಿದರೆ ಅಲ್ಲಿ ಇಡೀ ಬಂಗ್ಲೆಯಲ್ಲಿ ಇವತ್ತು 2ನೇ ದಿನದಲ್ಲಿ ಸರ್ಚಿಂಗನ್ನು ಮಾಡ್ತಾರೆ. ಇವತ್ತು ಏನಾದರೂ ಸಿಕ್ಕು ಅದನ್ನು ವಶಕ್ಕೆ ಪಡೆದು ಅದನ್ನು ಹಾಜರು ಮಾಡುವಂಥ ಕೆಲಸಗಳನ್ನು ಮಾಡಲಿಕ್ಕೆ ಈಗಾಗಲೇ ತಯಾರಿ ನಡೆಸಿಕೊಂಡು ಈ ಇಡೀ ತಂಡ ಈ ಒಂದು ಬಂಗ್ಲಗುಟ್ಟೆಗೆ ಆಗಮಿಸಿರುವಂಥದ್ದು. ಅದರ ಜೊತೆಗೆ ಈಗ ಸಿಕ್ಕಿರುವಂಥ ಮೂಲೆಗಳು ಆ ಸ್ಥಳದಲ್ಲಿ ಬಿದ್ದಿರುವಂಥ ಸ್ಥಿತಿಯಲ್ಲಿತ್ತು, ಅಂದರೆ ಭೂಮಿಯ ಮೇಲ್ಭಾಗದಲ್ಲಿ ಅದು ಬಿದ್ದಿರುವಂಥ ಸ್ಥಿತಿಯಲ್ಲಿತ್ತು. ಅದರ ಜೊತೆಗೆ ಅಲ್ಲೇ ಇದ್ದಂಥ ಮರದಲ್ಲಿ 2 ಹಗ್ಗ, ಒಂದು ಸೀರೆ ನೇತಾಡ್ತಾ ಇತ್ತು. ಅಂದರೆ ಅದು ಆತ್ಮಹತ್ಯೆಗೆ ಬಳಕೆ ಮಾಡಿದ ರೀತಿಯಲ್ಲೇ ಸಿಕ್ಕಿರುವಂಥದ್ದು. ಹಾಗಾಗಿ ಇದು ಆತ್ಮಹತ್ಯೆ ಮಾಡಿರುವಂಥ ಹಿರಿಯ ನಾಗರಿಕರ ಒಂದು ಕಾರ್ಡು ಪತ್ತೆಯಾಗಿದೆ. ಹಾಗಾಗಿ ಅದು ಒಬ್ಬರು ಪುರುಷರದೇ ಅನ್ನುವಂಥದ್ದು ಗೊತ್ತಾಗಿದೆ. ಅದರ ಬಗ್ಗೆಯೂ ಈಗ ವಿಚಾರಣೆಯನ್ನು ತನಿಖೆಯನ್ನು SIT ಅಧಿಕಾರಿಗಳು ಮುಂದುವರಿಸಿದ್ದಾರೆ. ಅದರ ಜೊತೆಗೆ ಇವತ್ತು 2ನೇ ದಿನದ ಸರ್ಚಿಂಗ್ ಅನ್ನು ಮಾಡಲಿಕ್ಕೆ ಈಗ ಇಡೀ ತಂಡ ಈ ಭಾಗಕ್ಕೆ ಆಗಮಿಸಿರುವಂಥದ್ದು. ಸುಮಾರು 50ಕ್ಕೂ ಅಧಿಕ ಜನರು ಇರುವಂಥ ಒಂದು ತಂಡ ಇದು. ಯಾವಾಗ ಉತ್ಖನನ ಆಗ್ತಾ ಇತ್ತು ಆ ಸಂದರ್ಭದಲ್ಲಿ ಯಾವ ರೀತಿ ಎಲ್ಲ ಅಧಿಕಾರಿಗಳು ಸಂಬಂಧಪಟ್ಟ ಇಲಾಖೆಯವರು ಬರ್ತಿದ್ರು, ಅದೇ ರೀತಿ ಇವತ್ತು ಸರ್ಚಿಂಗ್ ಆಪರೇಷನ್ ಮಾಡಲಿಕ್ಕೂ ಅದೇ ರೀತಿಯಾಗಿ ತಂಡ ಬರ್ತಾ ಇರುವಂಥದ್ದು. ಇವತ್ತು ನೇರವಾಗಿ 2ನೇ ದಿನದ ಕಾರ್ಯಾಚರಣೆಗೆ ಮುಟ್ಟಕ್ಕೆ ಈ ಬಂಗ್ಲಾ ಮುಟ್ಟಕ್ಕೆ ಹೋಗ್ತಾ ಇರುವಂಥದ್ದನ್ನು ನೀವು ದೃಶ್ಯದಲ್ಲಿ ಈಗ ನಿನ್ನೆ ರೀತಿಯಲ್ಲಿ ಮತ್ತೆ ಹಾಗಾಗಿ ಇನ್ನಷ್ಟು ಇಡೀ ಬಂಗ್ಲಗುಡ್ಡೆಯನ್ನು 13 ಎಕರೆ ಇರುವಂಥ ಬಂಗ್ಲಗುಡ್ಡೆಯಲ್ಲಿ ಕೇವಲ ಒಂದು ಅವಶೇಷಗಳು ಪತ್ತೆಯಾಗಿತ್ತು. ಹಾಗಾಗಿ ಅದನ್ನು ಅದರ ಪರಿಶೀಲನೆ ಮಾಡಿ ಆ ಬಳಿಕ ಅದನ್ನು ವಶಕ್ಕೆ ಪಡೆದು FSLಗೆ ಕಲಿಸುವ ಕೆಲಸಗಳು ಜೊತೆಗೆ ಹಾಜರು ಮಾಡುವಂಥ ಕೆಲಸಗಳನ್ನೆಲ್ಲ ನಿನ್ನೆ ಮಾಡಲಾಗಿತ್ತು. ಇವತ್ತು ಮತ್ತೆ ಮುಂದುವರಿದು ಆ ಸ್ಥಳದಿಂದ ಮುಂದಿನ ಸ್ಥಳ ಏನಿದೆ ಆ ಸ್ಥಳಕ್ಕೆ ಮೂವಾಗ್ತಾ ಇರೋದು ಸಂಪೂರ್ಣವಾಗಿ ಆ ಭಾಗಕ್ಕೆ ತೆರಳಿ ಇಡೀ ಬಂಗ್ಲಗುಡ್ಡೆಯಲ್ಲಿ ಎಲ್ಲಾದರೂ ಮತ್ತೆ ಈ ರೀತಿಯಾಗಿ ಅವಶೇಷಗಳು ಸಿಗುತ್ತಾ ಅನ್ನುವಂಥ ಹಿನ್ನೆಲೆಯಲ್ಲಿ ವಿಚಾರಣೆಗಳನ್ನು ಮಾಡುವಂಥ ಹಿನ್ನೆಲೆಯಲ್ಲಿ ಈಗ ಸರ್ಚಿಂಗ್ ಆಪರೇಷನನ್ನು ಆರಂಭಿಸಿರುವಂಥದ್ದು ನಿರಂತರವಾಗಿ ಈಗ ನಿನ್ನೆ ರೀತಿಯಲ್ಲಿ ಮತ್ತೆ ಹಾಗಾಗಿ ಇನ್ನಷ್ಟು ಇಡೀ ಬಂಗ್ಲಗುಡ್ಡೆಯನ್ನು 13 ಎಕರೆ ಇರುವಂಥ ಬಂಗ್ಲಗುಡ್ಡೆಯಲ್ಲಿ ಕೇವಲ ಒಂದು ಅವಶೇಷಗಳು ಪತ್ತೆಯಾಗಿತ್ತು. ಹಾಗಾಗಿ ಅದನ್ನು ಅದರ ಪರಿಶೀಲನೆ ಮಾಡಿ ಆ ಬಳಿಕ ಅದನ್ನು ವಶಕ್ಕೆ ಪಡೆದು FSLಗೆ ಕಲಿಸುವ ಕೆಲಸಗಳು ಜೊತೆಗೆ ಹಾಜರು ಮಾಡುವಂಥ ಕೆಲಸಗಳನ್ನೆಲ್ಲ ನಿನ್ನೆ ಮಾಡಲಾಗಿತ್ತು. ಇವತ್ತು ಮತ್ತೆ ಮುಂದುವರಿದು ಆ ಸ್ಥಳದಿಂದ ಮುಂದಿನ ಸ್ಥಳ ಏನಿದೆ ಆ ಸ್ಥಳಕ್ಕೆ ಮೂವಾಗ್ತಾ ಇರೋದು ಸಂಪೂರ್ಣವಾಗಿ ಆ ಭಾಗಕ್ಕೆ ತೆರಳಿ ಇಡೀ ಬಂಗ್ಲಗುಡ್ಡೆಯಲ್ಲಿ ಎಲ್ಲಾದರೂ ಮತ್ತೆ ಈ ರೀತಿಯಾಗಿ ಅವಶೇಷಗಳು ಸಿಗುತ್ತಾ ಅನ್ನುವಂಥ ಹಿನ್ನೆಲೆಯಲ್ಲಿ ವಿಚಾರಣೆಗಳನ್ನು ಮಾಡುವಂಥ ಹಿನ್ನೆಲೆಯಲ್ಲಿ ಈಗ ಸರ್ಚಿಂಗ್ ಆಪರೇಷನನ್ನು ಆರಂಭಿಸಿರುವಂಥದ್ದು ನಿರಂತರವಾಗಿ ನೀವು ದೃಶ್ಯದಲ್ಲಿ ಗಮನಿಸಬಹುದು. SIಗೆ ತನಿಖಾಧಿಕಾರಿಯಾಗಿರುವ ಕೇಂದ್ರ ದಯಾನ ಹಾಗೂ ಈಗಾಗಲೇ ಆಗಮಿಸಿರುವಂಥದ್ದು. ಸರ್ ಸೈಡ್ ಬನ್ನಿ ಸರ್. ಬಂಗ್ಲಗುಡ್ಡೆಯನ್ನು ಶೋಧ ಮಾಡುವಂಥ ಕೆಲಸಗಳನ್ನು ಈ ತಂಡ ಮಾಡ್ತಾ ಇರುವಂಥದ್ದು. ಇವತ್ತು ನಿನ್ನೆ ಸಿಕ್ಕಿರುವಂಥ ಒಂದು 5 ಸ್ಥಳಗಳಲ್ಲಿ 5 ತಲೆಬುರುಡೆಗಳು ಸೇರಿದಂತೆ 100ಕ್ಕೂ ಅಧಿಕ ಮೂಳೆಗಳು ಸಿಕ್ಕಿರುವಂಥದ್ದು. ಆ ಸಂದರ್ಭದಲ್ಲಿ ಅಲ್ಲಿ ಸ್ಥಳದಲ್ಲಿ
ಸರ್ ಒಮ್ಮೆ ಡೋರ್ ಹಾಕಿ ಆಯ್ತಾ, ಅವ್ರು ಬರೋದು ಕಾಣಬೇಕು. ಸರ್ ಸ್ವಲ್ಪ ಡೋರ್ ಹಾಕೊಳ್ಳಿ ಸರ್ ಅದು. ಅದನ್ನು ಆ ಬಳಿಕ ಇವತ್ತು FSLಗೆ ಕಳಿಸುವಂಥ ಕೆಲಸಗಳಾಗಿದೆ. FSLನಲ್ಲೂ ವರದಿ ಬಂದ ಬಳಿಕ ಸಂಪೂರ್ಣವಾಗಿ ಇದು ಯಾರದು ಅನ್ನೋದು ಗೊತ್ತಾಗುತ್ತೆ. ಅದರ ಮೇಲ್ನೋಟಕ್ಕೆ ಅಭಿಪ್ರಾಯದ ಪ್ರಕಾರ ಇದೆಲ್ಲವೂ 5 ತಲೆ ಗುಡ್ಡೆ ಏನಿದೆ, ಆ ಮೂಲೆಗಳೇನಿದೆ ಇದೆಲ್ಲವೂ ಪುರುಷರದೇ ಅನ್ನುವಂಥದ್ದು ಈಗ ಗೊತ್ತಾಗಿರುವಂಥ ಮಾಹಿತಿ. ಹಾಗಾಗಿ ಇವತ್ತು SIT ತಂಡ 2ನೇ ದಿನದ ಶೋಧ ಕಾರ್ಯಕ್ಕಾಗಿ ಬಂಗ್ಲೆಗುಡ್ಡೆಯತ್ತ ದಾಪುಗಾಲಿಡ್ತಾ ಇರುವಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರಿ. ಬಹಳ ಮುಖ್ಯವಾಗಿ ಧರ್ಮಸ್ಥಳದ ಗ್ರಾಮ ಪಂಚಾಯತಿನ ನೌಕರ ವೃಂದದವರು, ಜೊತೆಗೆ ಧರ್ಮಸ್ಥಳ ಗ್ರಾಮ ಪಂಚಾಯತಿನ ಸಿಬ್ಬಂದಿ ಕೆಲವರು ಆಗಮಿಸಿ, ಅದ್ರ ಜೊತೆಗೆ ಸೋಕೋ ತಂಡ ಹೋಗ್ತಾ ಇರುವಂಥದ್ದು ನೋಡ್ತಾ ಇದ್ದೀರಿ. ಅದ್ರ ಜೊತೆಗೆ ಉಪ್ಪಿನ ಗೋಣಿ, ಆನಂತರ ಕೆಲವು ಜರಡಿಗಳನ್ನು ಹಿಡ್ಕೊಂಡು ಮೇಲ್ಭಾಗಕ್ಕೆ ಹೋಗ್ತಾ ಇರುವಂಥ, ಅದರ ಜೊತೆಗೆ PVC ಪೈಪನ್ನು ಕೂಡ ತೆಗೆದುಕೊಂಡು ಹೋಗಿದ್ದಾರೆ ಮೇಲ್ಭಾಗಕ್ಕೆ. SP ದಯಾಮ ಅವರ ನೇತೃತ್ವದ ತಂಡ ಈಗಾಗಲೇ ನೇತ್ರಾವತಿಯ ಬಂಗ್ಲೆಗುಡ್ಡೆ ಸಮೀಪಕ್ಕೆ ತಲುಪಿ ಮೇಲ್ಭಾಗಕ್ಕೆ ಹೋಗ್ತಾ ಇರುವಂಥದ್ದು. SP ದಯಾಮ ಅವರು ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಕೂಡ ಜೊತೆಗಿರುವಂಥದ್ದು. ಎಲ್ಲರೂ ಕೂಡ ಮೇಲ್ಭಾಗಕ್ಕೆ ಹೋಗ್ತಾ ಇರುವಂಥದ್ದನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಅರಣ್ಯ ಇಲಾಖೆಯವರು, ಕಂದಾಯ ಇಲಾಖೆಯವರು, ಫಾರೆನ್ಸಿಕ್ನವರು, ಅದರ ಜೊತೆಗೆ ಪೈಪ್ಗಳನ್ನು ಹಿಡ್ಕೊಂಡು ಹೋಗಿರ್ಬೋದು, ಅದರ ಜರಡಿಗಳನ್ನು ಹಿಡ್ಕೊಂಡು ಹೋಗ್ತಾ ಇರ್ಬೋದು, ಉಪ್ಪಿನ ಗೋಣಿಗಳನ್ನು ಹಿಡ್ಕೊಂಡು ಹೋಗ್ತಾ ಇರುವಂಥ ದೃಶ್ಯಗಳು ಇಲ್ಲಿ ಸರ್ವೇ ಸಾಮಾನ್ಯ. ಅದ್ರ ಜೊತೆಗೆ ಬಹಳಷ್ಟು ಮಾಧ್ಯಮದವರು ಕೂಡ ಅಲ್ಲಿ ಇರುವಂಥದ್ದು. ಈಗಾಗಲೇ ಆ ಒಂದು ಮೇಲ್ಭಾಗಕ್ಕೆ, ಅಂದರೆ ಒಂದು ಬಂಗ್ಲೆಗುಡ್ಡೆಯ ಮೇಲ್ಭಾಗಕ್ಕೆ ಅವರು ಹೋಗ್ತಾ ಇರುವಂಥದ್ದು. ನಿನ್ನೆ ಮೊದಲ ದಿನದ ಕಾರ್ಯಾಚರಣೆ ಮುಕ್ತಾಯಗೊಂಡು ಮೊದಲ ದಿನದ ಕಾರ್ಯಾಚರಣೆ ಸುಮಾರು 5 ಕಡೆಗಳಲ್ಲಿ ಮೃತದೇಹದ ಅವಶೇಷಗಳು ಪತ್ತೆಯಾಗಿವೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗಿರುವಂಥದ್ದು. ಅದರಲ್ಲಿ 2 ಬುರುಡೆಗಳು ನಮಗೆ ಕಣ್ಣಾರೆ ಕಂಡಿರುವಂಥದ್ದು. ಅದರ ಜೊತೆಗೆ ಈಗಾಗಲೇ ನಿನ್ನೆಯ ಕೆಲವೊಂದು ನಮಗೆ ಬಂದಂಥ ಮಾಹಿತಿಗಳ ಪ್ರಕಾರ ಮೇಲ್ಭಾಗದಲ್ಲಿ, ಅಂದರೆ ಎಲ್ಲೆಲ್ಲಿ ಭೂಮಿಯ ಮೇಲ್ಮೈನಲ್ಲಿ ಮೃತದೇಹದ ಅವಶೇಷಗಳು ಪತ್ತೆಯಾಗಿದೆಯೋ ಅಲ್ಲಿಯ ಕೆಲವು ಸ್ಥಳಗಳಲ್ಲಿ ಒಂದು ನೇಣು ಬಿಗಿದಿರಬಹುದಾದಂತಹ ಹಗ್ಗ ಅಥವಾ ಸೀರೆಗಳು ಸಿಕ್ಕಿದೆ ಅನ್ನುವಂಥದ್ದು, ಅಥವಾ ಆ ಸೀರೆ ಅಥವಾ ಬಟ್ಟೆಯ ತುಂಡುಗಳು ಸಿಕ್ಕಿವೆ ಅನ್ನುವಂಥದ್ದು. ಅದರ ಜೊತೆಗೆ ಅದರ ಪಕ್ಕದಲ್ಲಿ ಮತ್ತೊಂದು ವಿಷದ ಬಾಟಲಿಯು ಸಿಕ್ಕಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗಿದೆ. ಅದರ ಜೊತೆಗೆ ಒಬ್ಬರ ಹಿರಿಯ ನಾಗರಿಕರ ID ಕಾರ್ಡು ಕೂಡ ಪತ್ತೆಯಾಗಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇರುವಂಥದ್ದು. ಅದ್ರ ಜೊತೆಗೆ ಒಬ್ಬರ ಊರುಗೋಲು ಕೂಡ ಪತ್ತೆಯಾಗಿದೆ ಅನ್ನುವಂತಹದ್ದು. ಇದಿಷ್ಟು ನಿನ್ನೆಯ ಮಾಹಿತಿಗಳಾದರೆ, ಇವತ್ತು ಮತ್ತೆ ಶೋಧ ಕಾರ್ಯ ಅಲ್ಲೇ ನಡೀತಾ ಇದೆ. ಸುಮಾರು 2 ಕಡೆಗಳಲ್ಲಿ ಇವತ್ತು ಶೋಧ ಕಾರ್ಯ ನಡೀಬಹುದು ಅನ್ನುವಂತಹ ಸೂಚನೆಗಳಿದ್ದಾವೆ. ಸುಮಾರು 5 ರಿಂದ 7 ಕಡೆಗಳಲ್ಲಿ ಈ ಒಂದು ಶೋಧ ಕಾರ್ಯ ನಡೆಯುವ ಸಾಧ್ಯತೆಗಳಿದ್ದಾವೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗಿರುವಂಥ ಹಿನ್ನೆಲೆಯಲ್ಲಿ ನಿನ್ನೆ 5 ಕಡೆ ಶೋಧ ಕಾರ್ಯ ನಡೆದಿರೋದ್ರಿಂದ ಇವತ್ತು 2 ಕಡೆಗೆ ಶೋಧ ಕಾರ್ಯ ನಡೆಯಬಹುದು ಅನ್ನುವಂಥದ್ದು. ಯಾಕೆಂತಂದರೆ ಇವತ್ತು ಸುಮಾರು 12:15 ಆಗುವಾಗ ನೇತ್ರಾವತಿಗೆ ಅಧಿಕಾರಿಗಳು ತಲುಪಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಇವತ್ತಿನ ಶೋಧ ಕಾರ್ಯ ಸ್ವಲ್ಪ ಕಡಿಮೆ ಇದೆ ಅನ್ನುವಂತಹ ಲೆಕ್ಕಾಚಾರ ಹಾಕಬಹುದು. ಯಾಕಂದರೆ ನಿನ್ನೆ ಬೆಳಿಗ್ಗೆ 11 ಗಂಟೆ ಅಷ್ಟೊತ್ತಿಗೆ ಅವರಲ್ಲಿ ರೀಚ್ ಆಗಿದ್ರು. ಇವತ್ತು 12:45 ಸುಮಾರಿಗೆ ಆ ಒಂದು ಅಲ್ಲಿಗೆ ರೀಚ್ ಆಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ ಇವತ್ತಿನ ಒಂದು ಶೋಧ ಕಾರ್ಯಾಚರಣೆ. ಆದರೆ ಒಂದೊಂದು ಸತಿ ಯಾವುದೇ ರೀತಿಯಂಥ ಉತ್ಖನನ ಅಲ್ಲ, ಅಂದರೆ ಕೆಲವು ಕಡೆ ಅದು ಉತ್ಖನನ ಅನ್ನುವಂಥ ರೀತಿಯಲ್ಲಿ ಬರ್ತಾ ಇತ್ತು. ಆದರೆ ಉತ್ಖನನ ಅಲ್ಲ, ಬದಲಾಗಿ ಇದು ಖಾಲಿ ಶೋಧ ಕಾರ್ಯ. ಉತ್ಖನನಕ್ಕೆ ಯಾವುದೇ ರೀತಿಯಂಥ ಪರಿಕರಗಳನ್ನು ಬಳಕೆ ಮಾಡಲಿಲ್ಲ, ಅಥವಾ ಯಾವುದೇ ಕಾರ್ಮಿಕರನ್ನು ಬಳಕೆ ಮಾಡಲಿಲ್ಲ, ಅಥವಾ ಹಾರೆ ಪಿಕ್ಕಸ್ಗಳನ್ನು ಬಳಕೆ ಮಾಡಲಿಲ್ಲ. ಭೂಮಿಯ ಮೇಲ್ಮೈಯಲ್ಲಿ ಸಿಕ್ಕಿರುವಂತಹ ಒಂದು ದೇಹದ ಅಥವಾ ಮೃತದೇಹದ ಅವಶೇಷಗಳನ್ನು ಪತ್ತೆ ಮಾಡುವಂಥದ್ದು, ಅವುಗಳನ್ನು ಸಂಗ್ರಹಿಸುವಂಥದ್ದು, ಅವುಗಳನ್ನು ವಿಧಿವಿಜ್ಞಾನ ಪರೀಕ್ಷೆಗೆ ಒಳಪಡಿಸುವಂಥದ್ದು. ಅದರ ಜೊತೆಗೆ ಧರ್ಮಸ್ಥಳ ಠಾಣೆಯಲ್ಲಿ UDR ಕೂಡ ದಾಖಲಾಗುವಂಥ ಸಾಧ್ಯತೆಗಳಿವೆ. UDR ದಾಖಲಾದ ನಂತರ ಅದನ್ನು SIT ತನಿಖೆಗೆ ಕೊಡುವಂಥ ಸಾಧ್ಯತೆಗಳಿವೆ. ಈ ಹಿಂದೆಯೂ ಕೂಡ ಇಂಥ ಘಟನೆಗಳು ನಡೆದಿತ್ತು. ಈ ಹಿನ್ನೆಲೆಯಲ್ಲಿ ಅದನ್ನು UDR ದಾಖಲಿಸಿ SIT ತನಿಖೆಗೆ ಕೊಡುವಂತಹ ಸಾಧ್ಯತೆಗಳು ಕೂಡ ಇದ್ದಾವೆ. ಈಗ ತಾವು ನೋಡ್ತಾ ಇರುವಂಥ ದೃಶ್ಯ ನೇತ್ರಾವತಿಯ ಬಂಗ್ಲೆಗುಡ್ಡೆ ಸಮೀಪದ್ದು. ಈಗಾಗಲೇ ಅಧಿಕಾರಿಗಳು ಮೇಲ್ಭಾಗಕ್ಕೆ ಹೋಗ್ತಾ ಇದ್ದಾರೆ. ಮೇಲ್ಭಾಗಕ್ಕೆ ಹೋಗಿ ಅಲ್ಲಿ ಬಂಗ್ಲೆಗುಡ್ಡೆ ಸಮೀಪದಲ್ಲಿ ಏನಿದೆ ಅನ್ನುವಂಥದ್ದನ್ನು ಹುಡುಕಾಟ ಅಥವಾ ಶೋಧವನ್ನು ನಡೆಸುವಂತಹ ಸಾಧ್ಯತೆಗಳಿದ್ದಾವೆ. ಈಗಾಗಲೇ ಬಂಗ್ಲೆಗುಡ್ಡೆಯಲ್ಲಿ SIT ಮತ್ತು ಶೋಧ ಡೇ 2 ಅನ್ನುವಂತಹ ನೇರ ಪ್ರಸಾರ ನೀವೆಲ್ಲ ನೋಡ್ತಾ ಇದ್ದೀರಿ. ಏನಾಗ್ತಾ ಇದೆ, ಯಾವ ರೀತಿಯಾಗಿ ಶೋಧ ಕಾರ್ಯ ನಡೀತಾ ಇದೆ ಅನ್ನುವಂತಹದನ್ನು ಸಂಪೂರ್ಣವಾದಂತಹ ವಿವರಣೆಗಳೊಂದಿಗೆ ನಿಮಗೆ ಕೊಡ್ತಾ ಹೋಗ್ತೀವಿ. ನಿನ್ನೆ ಏನಾಯಿತು, ಮೊನ್ನೆ ಏನಾಯಿತು ಅನ್ನುವಂಥದ್ದು ನಿಮಗೆ ಗೊತ್ತಿದೆ. ಇವತ್ತು ಏನಾಗ್ತಾ ಇದೆ ಅನ್ನುವಂಥದ್ದು ನಿಮಗೆ ತೋರಿಸ್ತಾ ಇದ್ದೀವಿ. ಈಗಾಗಲೇ
ಬೆಳ್ತಂಗಡಿಯಿಂದ ಅಧಿಕಾರಿಗಳು ತೆರಳುತ್ತಾ ಇರುವಂಥ ದೃಶ್ಯಾವಳಿಯನ್ನು ನೋಡಿದರೆ ಅದರ ಬಳಿಕ ನೇತ್ರಾವತಿಗೆ ತಲುಪಿದ್ದಾರೆ. ನೇತ್ರಾವತಿಯಲ್ಲಿ ಈಗಾಗಲೇ ಶೋಧ ಕಾರ್ಯ ಆರಂಭಗೊಂಡಿದೆ ಅನ್ನುವಂಥ ಹಿನ್ನೆಲೆಯಲ್ಲಿ ವಿಚಾರಣೆಗಳನ್ನು ಮಾಡುವಂಥ ಹಿನ್ನೆಲೆಯಲ್ಲಿ ಈಗ ಸರ್ಚಿಂಗ್ ಆಪರೇಷನ್ ಅನ್ನು ಆರಂಭಿಸಿರುವಂಥದ್ದು ನಿರಂತರವಾಗಿ ದೃಶ್ಯದಲ್ಲಿ ಗಮನಿಸಬಹುದು. ಎಸ್ಐಗೆ ತನಿಖಾಧಿಕಾರಿಯಾಗಿರುವ ದಯಾಮ ಹಾಗೂ ಎಸ್ಪಿ ಸರ್ ಈಗಾಗಲೇ ಆಗಮಿಸಿರುವಂಥದ್ದು. ಸರ್ ಸೈಡ್ ಬನ್ನಿ ಸರ್. ಬಂಗ್ಲಗುಡ್ಡೆಯನ್ನು ಶೋಧ ಮಾಡುವಂಥ ಕೆಲಸಗಳನ್ನು ಇಲ್ಲಿ ತಂಡ ಮಾಡ್ತಾ ಇರುವಂಥದ್ದು. ಇವತ್ತು ನಿನ್ನೆ ಸಿಕ್ಕಿರುವಂಥ ಒಂದು 5 ಸ್ಥಳಗಳಲ್ಲಿ 5 ತಲೆಬುರುಡೆಗಳು ಸೇರಿದಂತೆ ಒಂದು 100ಕ್ಕೂ ಅಧಿಕ ಮೂಳೆಗಳು ಸಿಕ್ಕಿರುವಂಥದ್ದು. ಆ ಸಂದರ್ಭದಲ್ಲಿ ಅಲ್ಲಿ ಸ್ಥಳದಲ್ಲಿ ಸರ್ ಒಮ್ಮೆ ಡೋರ್ ಹಾಕಿ ಅವ್ರು ಬರೋದು ಕಾಣಬೇಕು. ಸರ್ ಸ್ವಲ್ಪ ಡೋರ್ ಹಾಕೊಳ್ಳಿ ಸರ್. ಅದು ಪಟ್ಟಿದ್ದಾರೆ. ಅದನ್ನು ಆ ಬಳಿಕ ಇವತ್ತು FSLಗೆ ಕಳಿಸುವಂಥ ಕೆಲಸಗಳಾಗಿದೆ. FSLನಲ್ಲೂ ವರದಿ ಬಂದ ಬಳಿಕ ಸಂಪೂರ್ಣವಾಗಿ ಯಾರದು ಅನ್ನೋದು ಗೊತ್ತಾಗುತ್ತೆ. ಅದರ ಮೇಲ್ನೋಟಕ್ಕೆ ಅಭಿಪ್ರಾಯದ ಪ್ರಕಾರ ಇದೆಲ್ಲವೂ 5 ತಲೆ ಬುಟ್ಟೆ ಏನಿದೆ ಮೂಳೆಗಳೇನಿದೆ ಇದೆಲ್ಲವೂ ಪುರುಷರದೇ ಅನ್ನುವಂಥದ್ದು ಈಗ ಗೊತ್ತಾಗಿರುವಂಥ ಮಾಹಿತಿ. ಹಾಗಾಗಿ ಇವತ್ತು 2ನೇ ದಿನದ ಆ ಕಾರ್ಯಾಚರಣೆಯನ್ನು ಮುಂದುವರಿಸಿದರೆ ಅಲ್ಲಿ ಇಡೀ ಬಂಗ್ಲಗುಡ್ಡೆಯಲ್ಲಿ ಇವತ್ತು 2ನೇ ದಿನದಲ್ಲಿ ಸರ್ಚಿಂಗನ್ನು ಮಾಡ್ತಾರೆ. ಇವತ್ತೇನಾದರೂ ಸಿಕ್ಕು ಅದನ್ನು ವಶಕ್ಕೆ ಪಡೆದು ಅದನ್ನು ಹಾಜರು ಮಾಡುವಂಥ ಕೆಲಸಗಳನ್ನು ಮಾಡಲಿಕ್ಕೆ ಈಗಾಗಲೇ ತಯಾರಿ ನಡೆಸಿಕೊಂಡು ಇಡೀ ತಂಡ ಈ ಒಂದು ಬಂಗ್ಲಗುಡ್ಡೆಗೆ ಆಗಮಿಸಿರುವಂಥದ್ದು. ಅದರ ಜೊತೆಗೆ ಈಗ ಸಿಕ್ಕಿರುವಂಥ ಮೂಳೆಗಳು ಆ ಸ್ಥಳದಲ್ಲಿ ಬಿದ್ದಿರುವಂಥ ಸ್ಥಿತಿಯಲ್ಲಿತ್ತು. ಅಂದರೆ ಭೂಮಿಯ ಮೇಲ್ಭಾಗದಲ್ಲಿ ಅದು ಬಿದ್ದಿರುವಂಥ ಸ್ಥಿತಿಯಲ್ಲಿತ್ತು. ಅದರ ಜೊತೆಗೆ ಅಲ್ಲೇ ಇದ್ದಂಥ ಮರದಲ್ಲಿ 2 ಹಗ್ಗ ಒಂದು ಸೀರೆ ನೇತಾಡ್ತಾ ಇತ್ತು. ಅಂದರೆ ಅದು ಆತ್ಮಹತ್ಯೆಗೆ ಬಳಕೆ ಮಾಡಿದ ರೀತಿಯಲ್ಲೇ ಸಿಕ್ಕಿರುವಂಥದ್ದು. ಹಾಗಾಗಿ ಇದು ಆತ್ಮಹತ್ಯೆ ಮಾಡಿರುವಂಥ ಮಾಹಿತಿ. ಹಿರಿಯ ನಾಗರಿಕರ ಒಂದು ಕಾರ್ಡು ಪತ್ತೆಯಾಗಿದೆ. ಹಾಗಾಗಿ ಅದು ಒಬ್ಬರು ಪುರುಷರದೇ ಅನ್ನುವಂಥದ್ದು ಗೊತ್ತಾಗಿದೆ. ಅದರ ಬಗ್ಗೆಯೂ ಈಗ ವಿಚಾರಣೆಯನ್ನು ತನಿಖೆಯನ್ನು SIT ಅಧಿಕಾರಿಗಳು ಮುಂದುವರಿಸಿದ್ದಾರೆ ಮಮತಾ. ಅದರ ಜೊತೆಗೆ ಇವತ್ತು 2ನೇ ದಿನದ ಸರ್ಚಿಂಗ್ ಅನ್ನು ಮಾಡಲಿಕ್ಕೆ ಈಗ ಇಡೀ ತಂಡ ಈ ಭಾಗಕ್ಕೆ ಆಗಮಿಸಿರುವಂಥದ್ದು. ಸುಮಾರು 50ಕ್ಕೂ ಅಧಿಕ ಜನರು ಇರುವಂಥ ಒಂದು ತಂಡ ಇದು. ಯಾವಾಗ ಉತ್ಖನನ ಆಗ್ತಾ ಇತ್ತು ಆ ಸಂದರ್ಭದಲ್ಲಿ ಯಾವ ರೀತಿ ಎಲ್ಲ ಅಧಿಕಾರಿಗಳು ಸಂಬಂಧಪಟ್ಟ ಇಲಾಖೆಯವರು ಬರ್ತಾ ಇದ್ರು ಅದೇ ರೀತಿ ಇವತ್ತು ಸರ್ಚಿಂಗ್ ಆಪರೇಷನ್ ಮಾಡಲಿಕ್ಕೂ ಅದೇ ರೀತಿಯಾಗಿ ತಂಡ ಬರ್ತಾ ಇರುವಂಥದ್ದು. ಇವತ್ತು ನೇರವಾಗಿ 2ನೇ ದಿನದ ಕಾರ್ಯಾಚರಣೆಗೆ ಮುಟ್ಟಕ್ಕೆ ಈ ಬಂಗ್ಲಾ ಮುಟ್ಟಕ್ಕೆ ಹೋಗ್ತಾ ಇರುವಂಥದ್ದನ್ನು ನೀವು ದೃಶ್ಯದಲ್ಲಿ ಈಗ ನಿನ್ನೆ ರೀತಿಯಲ್ಲಿ ಮತ್ತೆ ಹಾಗಾಗಿ ಇವತ್ತು ಇಡೀ ಬಂಗ್ಲಗುಡ್ಡೆಯನ್ನು 13 ಎಕರೆ ಇರುವಂಥ ಬಂಗ್ಲಗುಡ್ಡೆಯಲ್ಲಿ ಕೇವಲ ಒಂದು ಅವಶೇಷಗಳು ಪತ್ತೆಯಾಗಿತ್ತು. ಹಾಗಾಗಿ ಅದನ್ನು ಅದರ ಪರಿಶೀಲನೆ ಮಾಡಿ ಆ ಬಳಿಕ ಅದನ್ನು ವಶಕ್ಕೆ ಪಡೆದು FSLಗೆ ಕಲಿಸುವ ಕೆಲಸಗಳು ಜೊತೆಗೆ ಹಾಜರು ಮಾಡುವಂಥ ಕೆಲಸಗಳನ್ನೆಲ್ಲ ನಿನ್ನೆ ಮಾಡಲಾಗಿತ್ತು. ಇವತ್ತು ಮತ್ತೆ ಮುಂದುವರಿದು ಆ ಸ್ಥಳದಿಂದ ಮುಂದಿನ ಸ್ಥಳ ಏನಿದೆ ಆ ಸ್ಥಳಕ್ಕೆ ಮೂವ್ ಆಗ್ತಾ ಇರೋದು ಸಂಪೂರ್ಣವಾಗಿ ಆ ಭಾಗಕ್ಕೆ ತೆರಳಿ ಇಡೀ ಬಂಗ್ಲಗುಡ್ಡೆಯಲ್ಲಿ ಎಲ್ಲಾದರೂ ಮತ್ತೆ ಈ ರೀತಿಯಾಗಿ ಅವಶೇಷಗಳು ಸಿಗುತ್ತಾ ಅನ್ನುವಂಥ ಹಿನ್ನೆಲೆಯಲ್ಲಿ ವಿಚಾರಣೆಗಳನ್ನು ಮಾಡುವಂಥ ಹಿನ್ನೆಲೆಯಲ್ಲಿ ಈಗ ಸರ್ಚಿಂಗ್ ಆಪರೇಷನ್ ಅನ್ನು ಆರಂಭಿಸಿರುವಂಥದ್ದು ನಿರಂತರವಾಗಿ ಈಗ
ನಿನ್ನೆ ರೀತಿಯಲ್ಲಿ ಮತ್ತೆ ಆರನೇ ಪ್ರದೇಶಕ್ಕೆ ಹೋಗ್ತಾ ಇರುವಂಥದ್ದು. ಹಾಗಾಗಿ ಇವತ್ತು ಇಡೀ ಬಗ್ಲಗುಡ್ಡೆಯನ್ನು 13 ಎಕರೆ ಇರುವಂಥ ಬಗ್ಲಗುಡ್ಡೆಯಲ್ಲಿ ಕೇವಲ ಒಂದು 2 ಮೀಟರ್ಗೆ ಹೋಗುವಂಥ ಅವಶೇಷಗಳು ಪತ್ತೆಯಾಗಿತ್ತು. ಹಾಗಾಗಿ ಅದರ ಪರಿಶೀಲನೆ ಮಾಡಿ ಆ ಬಳಿಕ ಅದನ್ನು ವಶಕ್ಕೆ ಪಡೆದು FSLಗೆ ಕಳಿಸುವ ಕೆಲಸಗಳು ಜೊತೆಗೆ ಮಾಜರ್ ಮಾಡುವಂಥ ಕೆಲಸಗಳನ್ನೆಲ್ಲ ನಿನ್ನೆ ಮಾಡಲಾಗಿತ್ತು. ಇವತ್ತು ಮತ್ತೆ ಮುಂದುವರಿದು ಆ ಸ್ಥಳದಿಂದ ಮುಂದಿನ ಸ್ಥಳ ಏನಿದೆ ಆ ಸ್ಥಳಕ್ಕೆ ಸಂಪೂರ್ಣವಾಗಿ ಆ ಭಾಗಕ್ಕೆ ತೆರಳಿ ಇಡೀ ಬಂಗ್ಲಗುಡ್ಡೆಯಲ್ಲಿ ಎಲ್ಲಾದರೂ ಮತ್ತೆ ಈ ರೀತಿಯಾಗಿ ಅವಶೇಷಗಳು ಸಿಗುತ್ತಾ ಅನ್ನುವಂಥ ಹಿನ್ನೆಲೆಯಲ್ಲಿ ವಿಚಾರಣೆಗಳನ್ನು ಮಾಡುವಂಥ ಹಿನ್ನೆಲೆಯಲ್ಲಿ ಈಗ ಸರ್ಚಿಂಗ್ ಆಪರೇಷನ್ ಅನ್ನು ಆರಂಭಿಸಿರುವಂಥದ್ದು ನಿರಂತರವಾಗಿ ನೀವು ದೃಶ್ಯದಲ್ಲಿ ಗಮನಿಸಬಹುದು. SIಗೆ ತನಿಖಾಧಿಕಾರಿಯಾಗಿರುವ ಕೇಂದ್ರ ದಯಾಮ ಹಾಗೂ SP ಸೈಮನ್ ಅವರು ಈಗಾಗಲೇ ಆಗಮಿಸಿರುವಂಥದ್ದು. ಸರ್ ಸ್ವಲ್ಪ ಸರ್ ಸೈಡ್ ಬನ್ನಿ ಸರ್. ಬಂಗ್ಲಗುಡ್ಡೆಯನ್ನು ಶೋಧ ಮಾಡುವಂಥ ಕೆಲಸಗಳನ್ನು ಇಲ್ಲಿ ತಂಡ ಮಾಡ್ತಾ ಇರುವಂಥದ್ದು. ಇವತ್ತು ನಿನ್ನೆ ಸಿಕ್ಕಿರುವಂಥ ಒಂದು 5 ಸ್ಥಳಗಳಲ್ಲಿ 5 ತಲೆಬುರುಡೆಗಳು ಸೇರಿದಂತೆ ಒಂದು 100ಕ್ಕೂ ಅಧಿಕ ಮೂಳೆಗಳು ಸಿಕ್ಕಿರುವಂಥದ್ದು. ಆ ಸಂದರ್ಭದಲ್ಲಿ ಅಲ್ಲಿ ಸ್ಥಳದಲ್ಲಿ ಸರ್ ಒಮ್ಮೆ ಡೋರ್ ಹಾಕಿ ಅವ್ರು ಬರೋದು ಕಾಣಬೇಕು. ಸ್ವಲ್ಪ ಡೋರ್ ಹಾಕೊಳ್ಳಿ ಸರ್. ಅದು ಪಟ್ಟಿದ್ದಾರೆ. ಅದನ್ನು ಆ ಬಳಿಕ ಇವತ್ತು FSLಗೆ ಕಳಿಸುವಂಥ ಕೆಲಸಗಳಾಗಿದೆ. FSLನಲ್ಲೂ ವರದಿ ಬಂದ ಬಳಿಕ ಸಂಪೂರ್ಣವಾಗಿ ಯಾರದು ಅನ್ನೋದು ಗೊತ್ತಾಗುತ್ತೆ. ಅದರ ಮೇಲ್ನೋಟಕ್ಕೆ ಅಭಿಪ್ರಾಯದ ಪ್ರಕಾರ ಇದೆಲ್ಲವೂ 5 ತಲೆ ಗುಡ್ಡೆ ಏನಿದೆ ಮೂಳೆಗಳೇನಿದೆ ಇದೆಲ್ಲವೂ ಪುರುಷರದೇ ಅನ್ನುವಂಥದ್ದು ಈಗ ಗೊತ್ತಾಗಿರುವಂಥ ಮಾಹಿತಿ. ಹಾಗಾಗಿ ಇವತ್ತು 2ನೇ ದಿನದ ಕಾರ್ಯಾಚರಣೆಯನ್ನು ಮುಂದುವರಿಸಿದರೆ ಅಲ್ಲಿ ಇಡೀ ಬಂಗ್ಲಗುಡ್ಡೆಯಲ್ಲಿ ಇವತ್ತು 2ನೇ ದಿನದಲ್ಲಿ ಸರ್ಚಿಂಗನ್ನು ಮಾಡ್ತಾರೆ. ಇವತ್ತೇನಾದರೂ ಸಿಕ್ಕು ಅದನ್ನು ವಶಕ್ಕೆ ಪಡೆದು ಅದನ್ನು ಮಾಜರ್ ಮಾಡುವಂಥ ಕೆಲಸಗಳನ್ನು ಮಾಡಲಿಕ್ಕೆ ಈಗಾಗಲೇ ತಯಾರಿ ನಡೆಸಿಕೊಂಡು ಇಡೀ ತಂಡ ಈ ಒಂದು ಬಂಗ್ಲಗುಡ್ಡೆಗೆ ಆಗಮಿಸಿರುವಂಥದ್ದು. ಅದರ ಜೊತೆಗೆ ಈಗ ಸಿಕ್ಕಿರುವಂಥ ಮೂಳೆಗಳು ಆ ಸ್ಥಳದಲ್ಲಿ ಬಿದ್ದಿರುವಂಥ ಸ್ಥಿತಿಯಲ್ಲಿತ್ತು. ಅಂದರೆ ಭೂಮಿಯ ಮೇಲ್ಭಾಗದಲ್ಲಿ ಅದು ಬಿದ್ದಿರುವಂಥ ಸ್ಥಿತಿಯಲ್ಲಿತ್ತು. ಅದರ ಜೊತೆಗೆ ಅಲ್ಲೇ ಇದ್ದಂಥ ಮರದಲ್ಲಿ 2 ಹಗ್ಗ ಒಂದು ಸೀರೆ ನೇತಾಡ್ತಾ ಇತ್ತು. ಅಂದರೆ ಅದು ಆತ್ಮಹತ್ಯೆಗೆ ಬಳಕೆ ಮಾಡಿದ ರೀತಿಯಲ್ಲೇ ಸಿಕ್ಕಿರುವಂಥದ್ದು. ಹಾಗಾಗಿ ಇದು ಆತ್ಮಹತ್ಯೆ ಮಾಡುವಂಥ ಹಿರಿಯ ನಾಗರಿಕರ ಒಂದು ಕಾರ್ಡು ಪತ್ತೆಯಾಗಿದೆ. ಹಾಗಾಗಿ ಅದು ಒಬ್ಬರು ಪುರುಷರದೇ ಅನ್ನುವಂಥದ್ದು ಗೊತ್ತಾಗಿದೆ. ಅದರ ಬಗ್ಗೆಯೂ ಈಗ ವಿಚಾರಣೆಯನ್ನು ತನಿಖೆಯನ್ನು SIT ಅಧಿಕಾರಿಗಳು ಮುಂದುವರಿಸಿದ್ದಾರೆ. ಅದರ ಜೊತೆಗೆ ಇವತ್ತು 2ನೇ ದಿನದ ಸರ್ಚಿಂಗ್ ಅನ್ನು ಮಾಡಲಿಕ್ಕೆ ಈಗ ಇಡೀ ತಂಡ ಈ ಭಾಗಕ್ಕೆ ಆಗಮಿಸಿರುವಂಥದ್ದು. ಸುಮಾರು 50ಕ್ಕೂ ಅಧಿಕ ಜನರು ಇರುವಂಥ ಒಂದು ತಂಡ ಇದು. ಯಾವಾಗ ಉತ್ಖನನ ಆಗ್ತಾ ಇತ್ತು ಆ ಸಂದರ್ಭದಲ್ಲಿ ಯಾವ ರೀತಿ ಎಲ್ಲ ಅಧಿಕಾರಿಗಳು ಸಂಬಂಧಪಟ್ಟ ಇಲಾಖೆಯವರು ಬರ್ತಿದ್ರು ಅದೇ ರೀತಿ ಇವತ್ತು ಸರ್ಚಿಂಗ್ ಆಪರೇಷನ್ ಮಾಡಲಿಕ್ಕೂ ಅದೇ ರೀತಿಯಾಗಿ ತಂಡ ಬರ್ತಾ ಇರುವಂಥದ್ದು. ಇವತ್ತು ನೇರವಾಗಿ 2ನೇ ದಿನದ ಕಾರ್ಯಾಚರಣೆಗೆ ಗುಡ್ಡಕ್ಕೆ ಈ ಬಂಗ್ಲಾ ಗುಡ್ಡಕ್ಕೆ ಹೋಗ್ತಾ ಇರುವಂಥದ್ದನ್ನು ನೀವು ದೃಶ್ಯದಲ್ಲಿ ಈಗ ನಿನ್ನೆ ರೀತಿಯಲ್ಲಿ ಮತ್ತೆ ಆರನೇ ಪ್ರದೇಶಕ್ಕೆ ಹೋಗ್ತಾ ಇರುವಂಥದ್ದು. ಹಾಗಾಗಿ ಇವತ್ತು ಇಡೀ ಬಗ್ಲಗುಡ್ಡೆಯನ್ನು 13 ಎಕರೆ ಇರುವಂಥ ಬಗ್ಲಗುಡ್ಡೆಯಲ್ಲಿ ಕೇವಲ ಒಂದು 2 ಮೀಟರ್ಗೆ ಹೋಗುವಂಥ ಅವಶೇಷಗಳು ಪತ್ತೆಯಾಗಿತ್ತು. ಹಾಗಾಗಿ ಅದರ
ನಂತರ ಪರಿಶೀಲನೆ ಮಾಡಿ ಆ ಬಳಿಕ ಅದನ್ನು ವಶಕ್ಕೆ ಪಡೆದು FSLಗೆ ಕಳಿಸುವ ಕೆಲಸಗಳು ಜೊತೆಗೆ ಹಾಜರು ಮಾಡುವಂಥ ಕೆಲಸಗಳನ್ನೆಲ್ಲ ನಿನ್ನೆ ಮಾಡಲಾಗಿತ್ತು. ಇವತ್ತು ಮತ್ತೆ ಮುಂದುವರೆದು ಆ ಸ್ಥಳದಿಂದ ಮುಂದಿನ ಸ್ಥಳ ಏನಿದೆ ಆ ಸ್ಥಳಕ್ಕೆ ಮೂವ್ ಆಗ್ತಾ ಇರೋದು ಸಂಪೂರ್ಣವಾಗಿ ಆ ಭಾಗಕ್ಕೆ ತೆರಳಿ ಇಡೀ ಬಂಗ್ಲೆಗುಡ್ಡೆಯಲ್ಲಿ ಎಲ್ಲಾದರೂ ಮತ್ತೆ ಈ ರೀತಿಯಾಗಿ ಅವಶೇಷಗಳು ಸಿಗುತ್ತಾ ಅನ್ನುವಂಥ ಹಿನ್ನೆಲೆಯಲ್ಲಿ ವಿಚಾರಣೆಗಳನ್ನು ಮಾಡುವಂಥ ಹಿನ್ನೆಲೆಯಲ್ಲಿ ಈಗ ಸರ್ಚಿಂಗ್ ಆಪರೇಷನ್ ಅನ್ನು ಆರಂಭಿಸಿರುವಂಥದ್ದು ನಿರಂತರವಾಗಿ ಈಗ ನಿನ್ನೆ ರೀತಿಯಲ್ಲಿ ಮತ್ತೆ SIT ತಂಡ 2ನೇ ದಿನದ ಶೋಧ ಕಾರ್ಯಕ್ಕಾಗಿ ಬಂಗ್ಲೆಗುಡ್ಡೆಯತ್ತ ದಾಪುಗಾಲಿಡ್ತಾ ಇರುವಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರಿ. ಬಹಳ ಮುಖ್ಯವಾಗಿ ಧರ್ಮಸ್ಥಳದ ಗ್ರಾಮ ಪಂಚಾಯತಿನ ನೌಕರ ವೃಂದದವರು ಜೊತೆಗೆ ಧರ್ಮಸ್ಥಳ ಗ್ರಾಮ ಪಂಚಾಯತಿನ ಸಿಬ್ಬಂದಿ ಕೆಲವರು ಆಗಮಿಸಿ ಅದಕ್ಕೆ ಸೋಪು ತಂಡ ಹೋಗ್ತಾ ಇರುವಂಥದ್ದು ನೋಡ್ತಾ ಇದ್ದೀರಿ. ಜೊತೆಗೆ ಉಪ್ಪಿನ ಗೋಣಿ ಆನಂತರ ಕೆಲವು ಜರಡಿಗಳನ್ನು ಹಿಡ್ಕೊಂಡು ಮೇಲ್ಭಾಗಕ್ಕೆ ಹೋಗ್ತಾ ಇರುವಂಥ ಅದರ ಜೊತೆಗೆ PVC ಪೈಪನ್ನು ಕೂಡ ತೆಗೆದುಕೊಂಡು ಹೋಗಿದ್ದಾರೆ ಮೇಲ್ಭಾಗಕ್ಕೆ. SP ದಯಾಮ ಅವರ ನೇತೃತ್ವದ ತಂಡ ಈಗಾಗಲೇ ನೇತ್ರಾವತಿಯ ಬಂಗ್ಲೆಗುಡ್ಡೆ ಸಮೀಪಕ್ಕೆ ತಲುಪಿ ಮೇಲ್ಭಾಗಕ್ಕೆ ಹೋಗ್ತಾ ಇರುವಂಥದ್ದು. SP ದಯಾಮ ಅವರು ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಕೂಡ ಜೊತೆಗಿರುವಂಥದ್ದು. ಎಲ್ಲರೂ ಕೂಡ ಮೇಲ್ಭಾಗಕ್ಕೆ ಹೋಗ್ತಾ ಇರುವಂಥದ್ದನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಅರಣ್ಯ ಇಲಾಖೆಯವರು, ಕಂದಾಯ ಇಲಾಖೆಯವರು, ಫಾರೆನ್ಸಿಕ್ನವರು, ಅದರ ಜೊತೆಗೆ ಪೈಪ್ಗಳನ್ನು ಹಿಡ್ಕೊಂಡು ಹೋಗಿರ್ಬೋದು, ಅದರ ಜರಡಿಗಳನ್ನು ಹಿಡ್ಕೊಂಡು ಹೋಗ್ತಾ ಇರ್ಬೋದು, ಉಪ್ಪಿನ ಗೋಣಿಗಳನ್ನು ಹಿಡ್ಕೊಂಡು ಹೋಗ್ತಾ ಇರುವಂಥ ದೃಶ್ಯಗಳು ಇಲ್ಲಿ ಸರ್ವೇ ಸಾಮಾನ್ಯ. ಅದ್ರ ಜೊತೆಗೆ ಬಹಳಷ್ಟು ಮಾಧ್ಯಮದವರು ಕೂಡ ಅಲ್ಲಿ ಇರುವಂಥದ್ದು. ಈಗಾಗಲೇ ಆ ಒಂದು ಮೇಲ್ಭಾಗಕ್ಕೆ ಅಂದರೆ ಒಂದು ಬಂಗ್ಲೆಗುಡ್ಡೆಯ ಮೇಲ್ಭಾಗಕ್ಕೆ ಅವರು ಹೋಗ್ತಾ ಇರುವಂಥದ್ದು. ನಿನ್ನೆ ಮೊದಲ ದಿನದ ಕಾರ್ಯಾಚರಣೆ ಮುಕ್ತಾಯಗೊಂಡು ಮೊದಲ ದಿನದ ಕಾರ್ಯಾಚರಣೆ 5 ಕಡೆಗಳಲ್ಲಿ ಮೃತದೇಹದ ಅವಶೇಷಗಳು ಪತ್ತೆಯಾಗಿವೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗಿರುವಂಥದ್ದು. ಅದರಲ್ಲಿ 2 ಬುರುಡೆಗಳು ನಮಗೆ ಕಣ್ಣಾರೆ ಕಂಡಿರುವಂಥದ್ದು. ಅದರ ಜೊತೆಗೆ ಈಗಾಗಲೇ ನಿನ್ನೆಯ ಕೆಲವೊಂದು ನಮಗೆ ಬಂದಂಥ ಮಾಹಿತಿಗಳ ಪ್ರಕಾರ ಮೇಲ್ಭಾಗದಲ್ಲಿ ಅಂದರೆ ಎಲ್ಲೆಲ್ಲಿ ಭೂಮಿಯ ಮೇಲ್ಮೈನಲ್ಲಿ ಮೃತದೇಹದ ಅವಶೇಷಗಳು ಪತ್ತೆಯಾಗಿದೆಯೋ ಅಲ್ಲಿಯ ಕೆಲವು ಸ್ಥಳಗಳಲ್ಲಿ ನೇಣು ಬಿಗಿದಿರಬಹುದಾದಂತಹ ಹಗ್ಗ ಅಥವಾ ಸೀರೆಗಳು ಸಿಕ್ಕಿದೆ ಅನ್ನುವಂಥದ್ದು, ಅಥವಾ ಆ ಸೀರೆ ಅಥವಾ ಬಟ್ಟೆಯ ತುಂಡುಗಳು ಸಿಕ್ಕಿವೆ ಅನ್ನುವಂಥದ್ದು. ಅದರ ಜೊತೆಗೆ ಅದರ ಪಕ್ಕದಲ್ಲಿ ಮತ್ತೊಂದು ವಿಷದ ಬಾಟಲಿಯು ಸಿಕ್ಕಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗಿದೆ. ಅದರ ಜೊತೆಗೆ ಒಬ್ಬರ ಹಿರಿಯ ನಾಗರಿಕರ ID ಕಾರ್ಡ್ ಕೂಡ ಪತ್ತೆಯಾಗಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇರುವಂಥದ್ದು. ಅದರ ಜೊತೆಗೆ ಒಬ್ಬರ ಊರುಗೋಲು ಕೂಡ ಪತ್ತೆಯಾಗಿದೆ ಅನ್ನುವಂತಹದ್ದು. ಇದಿಷ್ಟು ನಿನ್ನೆಯ ಮಾಹಿತಿಗಳಾದರೆ ಇವತ್ತು ಮತ್ತೆ ಶೋಧ ಕಾರ್ಯ ಅಲ್ಲೇ ನಡೀತಾ ಇದೆ. ಸುಮಾರು 2 ಕಡೆಗಳಲ್ಲಿ ಇವತ್ತು ಶೋಧ ಕಾರ್ಯ ನಡೀಬಹುದು ಅನ್ನುವಂತಹ ಸೂಚನೆಗಳಿದ್ದಾವೆ. ಸುಮಾರು 5 ರಿಂದ 7 ಕಡೆಗಳಲ್ಲಿ ಈ ಒಂದು ಶೋಧ ಕಾರ್ಯ ನಡೆಯುವ ಸಾಧ್ಯತೆಗಳಿದ್ದಾವೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗಿರುವಂಥ ಹಿನ್ನೆಲೆಯಲ್ಲಿ ನಿನ್ನೆ 5 ಕಡೆ ಶೋಧ ಕಾರ್ಯ ನಡೆದಿರೋದ್ರಿಂದ ಇವತ್ತು 2 ಕಡೆಗೆ ಶೋಧ ಕಾರ್ಯ ನಡೆಯಬಹುದು ಅನ್ನುವಂಥದ್ದು. ಯಾಕೆಂತಂದರೆ ಇವತ್ತು ಸುಮಾರು 12:15 ಆಗುವಾಗ ನೇತ್ರಾವತಿಗೆ ಅಧಿಕಾರಿಗಳು ತಲುಪಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಇವತ್ತಿನ ಶೋಧ ಕಾರ್ಯ ಸ್ವಲ್ಪ ಕಡಿಮೆ ಇದೆ ಅನ್ನುವಂತಹ ಲೆಕ್ಕಾಚಾರ ಹಾಕಬಹುದು. ಯಾಕಂದರೆ ನಿನ್ನೆ ಬೆಳಿಗ್ಗೆ 11 ಗಂಟೆ ಅಷ್ಟೊತ್ತಿಗೆ ಅವರಲ್ಲಿ ರೀಚ್ ಆಗಿದ್ರು. ಇವತ್ತು 12:45 ಸುಮಾರಿಗೆ ಅಲ್ಲಿಗೆ ರೀಚ್ ಆಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ ಇವತ್ತಿನ ಶೋಧ ಕಾರ್ಯಾಚರಣೆ. ಆದರೆ ಒಂದೊಂದು ಸತಿ ಯಾವುದೇ ರೀತಿಯಂಥ ಉತ್ಖನನ ಅಲ್ಲ, ಅಂದರೆ ಕೆಲವು ಕಡೆ ಅದು ಉತ್ಖನನ ಅನ್ನುವಂಥ ರೀತಿಯಲ್ಲಿ ಬರ್ತಾ ಇತ್ತು. ಆದರೆ ಉತ್ಖನನ ಅಲ್ಲ, ಬದಲಾಗಿ ಇದು ಖಾಲಿ ಶೋಧ ಕಾರ್ಯ. ಉತ್ಖನನಕ್ಕೆ ಯಾವುದೇ ರೀತಿಯಂಥ ಪರಿಕರಗಳನ್ನು ಬಳಕೆ ಮಾಡಲಿಲ್ಲ, ಅಥವಾ ಯಾವುದೇ ಕಾರ್ಮಿಕರನ್ನು ಬಳಕೆ ಮಾಡಲಿಲ್ಲ, ಅಥವಾ ಹಾರೆ ಪಿಕ್ಕಸ್ಗಳನ್ನು ಬಳಕೆ ಮಾಡಲಿಲ್ಲ. ಭೂಮಿಯ ಮೇಲ್ಮೈಯಲ್ಲಿ ಸಿಕ್ಕಿರುವಂತಹ ದೇಹದ ಅಥವಾ ಮೃತದೇಹದ ಅವಶೇಷಗಳನ್ನು ಪತ್ತೆ ಮಾಡುವಂಥದ್ದು, ಅವುಗಳನ್ನು ಸಂಗ್ರಹಿಸುವಂಥದ್ದು, ಅವುಗಳನ್ನು ವಿಧಿವಿಜ್ಞಾನ ಪರೀಕ್ಷೆಗೆ ಒಳಪಡಿಸುವಂಥದ್ದು. ಅದರ ಜೊತೆಗೆ ಧರ್ಮಸ್ಥಳ ಠಾಣೆಯಲ್ಲಿ UDR ಕೂಡ ದಾಖಲಾಗುವಂಥ ಸಾಧ್ಯತೆಗಳಿವೆ. UDR ದಾಖಲಾದ ನಂತರ ಅದನ್ನು SIT ತನಿಖೆಗೆ ಕೊಡುವಂಥ ಸಾಧ್ಯತೆಗಳಿವೆ. ಈ ಹಿಂದೆಯೂ ಕೂಡ ಇಂಥ ಘಟನೆಗಳು ನಡೆದಿತ್ತು. ಈ ಹಿನ್ನೆಲೆಯಲ್ಲಿ ಅದನ್ನು UDR ದಾಖಲಿಸಿ SIT ತನಿಖೆಗೆ ಕೊಡುವಂತಹ ಸಾಧ್ಯತೆಗಳು ಕೂಡ ಇದ್ದಾವೆ. ಈಗ ತಾವು ನೋಡ್ತಾ ಇರುವಂಥ ದೃಶ್ಯ ನೇತ್ರಾವತಿಯ ಬಂಗ್ಲೆಗುಡ್ಡೆ ಸಮೀಪದು. ಈಗಾಗಲೇ ಅಧಿಕಾರಿಗಳು ಮೇಲ್ಭಾಗಕ್ಕೆ ಹೋಗ್ತಾ ಇದ್ದಾರೆ. ಮೇಲ್ಭಾಗಕ್ಕೆ ಹೋಗಿ ಅಲ್ಲಿ ಬಂಗ್ಲೆಗುಡ್ಡೆ ಸಮೀಪದಲ್ಲಿ ಏನಿದೆ ಅನ್ನುವಂಥದ್ದನ್ನು ಹುಡುಕಾಟ ಅಥವಾ ಶೋಧವನ್ನು ನಡೆಸುವಂತಹ ಸಾಧ್ಯತೆಗಳಿದ್ದಾವೆ. ಈಗಾಗಲೇ ಬಂಗ್ಲೆಗುಡ್ಡೆಯಲ್ಲಿ SIT ಮತ್ತು ಶೋಧ ಡೇ 2 ಅನ್ನುವಂತಹ ನೇರ ಪ್ರಸಾರ ನೀವೆಲ್ಲ ನೋಡ್ತಾ ಇದ್ದೀರಿ. ಏನಾಗ್ತಾ ಇದೆ, ಯಾವ ರೀತಿಯಾಗಿ ಶೋಧ ಕಾರ್ಯ ನಡೀತಾ ಇದೆ ಅನ್ನುವಂತಹದನ್ನು ಸಂಪೂರ್ಣವಾದಂತಹ ವಿವರಣೆಗಳೊಂದಿಗೆ ನಿಮಗೆ ಕೊಡ್ತಾ ಹೋಗ್ತೀವಿ. ನಿನ್ನೆ ಏನಾಯಿತು, ಮೊನ್ನೆ ಏನಾಯಿತು ಅನ್ನುವಂಥದ್ದು ನಿಮಗೆ ಗೊತ್ತಿದೆ. ಇವತ್ತು ಏನಾಗ್ತಾ ಇದೆ ಅನ್ನುವಂಥದ್ದು ನಿಮಗೆ ತೋರಿಸ್ತಾ ಇದ್ದೀವಿ. ಈಗಾಗಲೇ ಬೆಳ್ತಂಗಡಿಯಿಂದ ಅಧಿಕಾರಿಗಳು ತೆರಳುತ್ತಾ ಇರುವಂಥ ದೃಶ್ಯಾವಳಿಯನ್ನು ನೋಡಿದರೆ ಅದರ ಬಳಿಕ ನೇತ್ರಾವತಿಗೆ ತಲುಪಿದರೆ ನೇತ್ರಾವತಿಯಲ್ಲಿ ಈಗಾಗಲೇ ಶೋಧ ಕಾರ್ಯ ಆರಂಭಗೊಂಡಿದೆ.
ವಶಕ್ಕೆ ಪಡೆದು FSLಗೆ ಕಳಿಸುವ ಕೆಲಸಗಳು ಜೊತೆಗೆ ಹಾಜರು ಮಾಡುವಂಥ ಕೆಲಸಗಳನ್ನೆಲ್ಲ ನಿನ್ನೆ ಮಾಡಲಾಗಿತ್ತು. ಇವತ್ತು ಮತ್ತೆ ಮುಂದುವರೆದು ಆ ಸ್ಥಳದಿಂದ ಮುಂದಿನ ಸ್ಥಳ ಏನಿದೆ ಆ ಸ್ಥಳಕ್ಕೆ ಮೂವ್ ಆಗ್ತಾ ಇರೋದು. ಸಂಪೂರ್ಣವಾಗಿ ಆ ಭಾಗಕ್ಕೆ ತೆರಳಿ ಇಡೀ ಬಂಗ್ಲೆಗುಡ್ಡೆಯಲ್ಲಿ ಎಲ್ಲಾದರೂ ಮತ್ತೆ ಈ ರೀತಿಯಾಗಿ ಅವಶೇಷಗಳು ಸಿಗುತ್ತಾ ಅನ್ನುವಂಥ ಹಿನ್ನೆಲೆಯಲ್ಲಿ ವಿಚಾರಣೆಗಳನ್ನು ಮಾಡುವಂಥ ಹಿನ್ನೆಲೆಯಲ್ಲಿ ಈಗ ಸರ್ಚಿಂಗ್ ಆಪರೇಷನ್ ಅನ್ನು ಆರಂಭಿಸಿರುವಂಥದ್ದು. ನಿರಂತರವಾಗಿ ಈಗ ನಿನ್ನೆ ರೀತಿಯಲ್ಲಿ ಮತ್ತೆ ಹಾಗಾಗಿ ಇವತ್ತು ಇಡೀ ಬಂಗ್ಲೆಗುಡ್ಡೆಯನ್ನು 13 ಎಕರೆ ಇರುವಂಥ ಬಂಗ್ಲೆಗುಡ್ಡೆಯಲ್ಲಿ ಕೇವಲ ಅವಶೇಷಗಳು ಪತ್ತೆಯಾಗಿದ್ದು, ಹಾಗಾಗಿ ಅದರ ಪರಿಶೀಲನೆ ಮಾಡಿ ಆ ಬಳಿಕ ಅದನ್ನು ವಶಕ್ಕೆ ಪಡೆದು FSLಗೆ ಕಳಿಸುವ ಕೆಲಸಗಳು ಜೊತೆಗೆ ಹಾಜರು ಮಾಡುವಂಥ ಕೆಲಸಗಳನ್ನೆಲ್ಲ ನಿನ್ನೆ ಮಾಡಲಾಗಿತ್ತು. ಇವತ್ತು ಮತ್ತೆ ಮುಂದುವರೆದು ಆ ಸ್ಥಳದಿಂದ ಮುಂದಿನ ಸ್ಥಳ ಏನಿದೆ ಆ ಸ್ಥಳಕ್ಕೆ ಮೂವ್ ಆಗ್ತಾ ಇರೋದು. ಸಂಪೂರ್ಣವಾಗಿ ಆ ಭಾಗಕ್ಕೆ ತೆರಳಿ ಇಡೀ ಬಂಗ್ಲೆಗುಡ್ಡೆಯಲ್ಲಿ ಎಲ್ಲಾದರೂ ಮತ್ತೆ ಈ ರೀತಿಯಾಗಿ ಅವಶೇಷಗಳು ಸಿಗುತ್ತಾ ಅನ್ನುವಂಥ ಹಿನ್ನೆಲೆಯಲ್ಲಿ ವಿಚಾರಣೆಗಳನ್ನು ಮಾಡುವಂಥ ಹಿನ್ನೆಲೆಯಲ್ಲಿ ಈಗ ಸರ್ಚಿಂಗ್ ಆಪರೇಷನ್ ಅನ್ನು ಆರಂಭಿಸಿರುವಂಥದ್ದು. ನಿರಂತರವಾಗಿ ನೀವು ದೃಶ್ಯದಲ್ಲಿ ಗಮನಿಸಬಹುದು. SIಗೆ ತನಿಖಾಧಿಕಾರಿಯಾಗಿರುವ ಕೇಂದ್ರ ದಯಾಮ ಹಾಗೂ SP ಸೈಮನ್ ಅವರು ಈಗಾಗಲೇ ಆಗಮಿಸಿರುವಂಥದ್ದು. ಸೈಡ್ ಬನ್ನಿ ಸರ್. ಬಂಗ್ಲೆಗುಡ್ಡೆಯನ್ನು ಶೋಧ ಮಾಡುವಂಥ ಕೆಲಸಗಳನ್ನು ಇಲ್ಲಿ ತಂಡ ಮಾಡ್ತಾ ಇರುವಂಥದ್ದು. ಇವತ್ತು ನಿನ್ನೆ ಸಿಕ್ಕಿರುವಂಥ ಒಂದು 5 ಸ್ಥಳಗಳಲ್ಲಿ 5 ತಲೆಬುರುಡೆಗಳು ಸೇರಿದಂತೆ ಒಂದು 100ಕ್ಕೂ ಅಧಿಕ ಮೂಳೆಗಳು ಆ ಸಂದರ್ಭದಲ್ಲಿ ಅಲ್ಲಿ ಸ್ಥಳದಲ್ಲಿ ಸರ್ ಒಮ್ಮೆ ಡೋರ್ ಹಾಕಿ ಅವ್ರು ಬರೋದು ಕಾಣಬೇಕು. ಸ್ವಲ್ಪ ಡೋರ್ ಹಾಕೊಳ್ಳಿ ಸರ್. ಪಟ್ಟಿದ್ದಾರೆ ಅದನ್ನು ಆ ಬಳಿಕ ಇವತ್ತು FSLಗೆ ಕಳಿಸುವಂಥ ಕೆಲಸಗಳಾಗಿದೆ. FSLನಲ್ಲೂ ವರದಿ ಬಂದ ಬಳಿಕ ಸಂಪೂರ್ಣವಾಗಿ ಯಾರದು ಅನ್ನೋದು ಗೊತ್ತಾಗುತ್ತೆ. ಅದರ ಮೇಲ್ನೋಟಕ್ಕೆ ಅಭಿಪ್ರಾಯದ ಪ್ರಕಾರ ಇದೆಲ್ಲವೂ 5 ತಲೆ ಗುಡ್ಡೆ ಏನಿದೆ ಆ ಮೂಲೆಗಳೇನಿದೆ ಇದೆಲ್ಲವೂ ಪುರುಷರದೇ ಅನ್ನುವಂಥದ್ದು ಈಗ ಗೊತ್ತಾಗಿರುವಂಥ ಮಾಹಿತಿ. ಹಾಗಾಗಿ ಇವತ್ತು 2ನೇ ದಿನದ ಆ ಕಾರ್ಯಾಚರಣೆಯನ್ನು ಮುಂದುವರಿಸಿದರೆ ಅಲ್ಲಿ ಇಡೀ ಬಂಗ್ಲೆಗುಡ್ಡೆಯಲ್ಲಿ ಇವತ್ತು 2ನೇ ದಿನದಲ್ಲಿ ಸರ್ಚಿಂಗನ್ನು ಮಾಡ್ತಾರೆ. ಇವತ್ತು ಏನಾದರೂ ಸಿಕ್ಕು ಅದನ್ನು ವಶಕ್ಕೆ ಪಡೆದು ಅದನ್ನು ಹಾಜರು ಮಾಡುವಂಥ ಕೆಲಸಗಳನ್ನು ಮಾಡಲಿಕ್ಕೆ ಈಗಾಗಲೇ ತಯಾರಿ ನಡೆಸಿಕೊಂಡು ಇಡೀ ತಂಡ ಈ ಒಂದು ಬಂಗ್ಲೆಗುಡ್ಡೆಗೆ ಆಗಮಿಸಿರುವಂಥದ್ದು. ಅದರ ಜೊತೆಗೆ ಈಗ ಸಿಕ್ಕಿರುವಂಥ ಮೂಲೆಗಳು ಆ ಸ್ಥಳದಲ್ಲಿ ಬಿದ್ದಿರುವಂಥ ಸ್ಥಿತಿಯಲ್ಲಿತ್ತು. ಅಂದರೆ ಭೂಮಿಯ ಮೇಲ್ಭಾಗದಲ್ಲಿ ಅದು ಬಿದ್ದಿರುವಂಥ ಸ್ಥಿತಿಯಲ್ಲಿತ್ತು. ಅದರ ಜೊತೆಗೆ ಅಲ್ಲೇ ಇದ್ದಂಥ ಮರದಲ್ಲಿ 2 ಹಗ್ಗ ಒಂದು ಸೀರೆ ನೇತಾಡ್ತಾ ಇತ್ತು. ಅಂದರೆ ಅದು ಆತ್ಮಹತ್ಯೆಗೆ ಬಳಕೆ ಮಾಡಿದ ರೀತಿಯಲ್ಲೇ ಸಿಕ್ಕಿರುವಂಥದ್ದು. ಹಾಗಾಗಿ ಇದು ಆತ್ಮಹತ್ಯೆ ಮಾಡಿರುವಂಥ ಹಿರಿಯ ನಾಗರಿಕರ ಒಂದು ಕಾರ್ಡು ಪತ್ತೆಯಾಗಿದೆ. ಹಾಗಾಗಿ ಅದು ಒಬ್ಬರು ಪುರುಷರದೇ ಅನ್ನುವಂಥದ್ದು ಗೊತ್ತಾಗಿದೆ. ಅದರ ಬಗ್ಗೆಯೂ ಈಗ ವಿಚಾರಣೆಯನ್ನು ತನಿಖೆಯನ್ನು SIT ಅಧಿಕಾರಿಗಳು ಮುಂದುವರಿಸಿದ್ದಾರೆ. ಅದರ ಜೊತೆಗೆ ಇವತ್ತು 2ನೇ ದಿನದ ಸರ್ಚಿಂಗ್ ಅನ್ನು ಮಾಡಲಿಕ್ಕೆ ಈಗ ಇಡೀ ತಂಡ ಈ ಭಾಗಕ್ಕೆ ಆಗಮಿಸಿರುವಂಥದ್ದು. ಸುಮಾರು 50ಕ್ಕೂ ಅಧಿಕ ಜನರು ಇರುವಂಥ ಒಂದು ತಂಡ ಇದು. ಯಾವಾಗ ಉತ್ಖನನ ಆಗ್ತಾ ಇತ್ತು ಆ ಸಂದರ್ಭದಲ್ಲಿ ಯಾವ ರೀತಿ ಎಲ್ಲ ಅಧಿಕಾರಿಗಳು ಸಂಬಂಧಪಟ್ಟ ಇಲಾಖೆಯವರು ಬರ್ತಾಯಿದ್ರು, ಅದೇ ರೀತಿ ಇವತ್ತು ಸರ್ಚಿಂಗ್ ಆಪರೇಷನ್ ಮಾಡಲಿಕ್ಕೂ ಅದೇ ರೀತಿಯಾಗಿ ತಂಡ ಬರ್ತಾ ಇರುವಂಥದ್ದು. ಇವತ್ತು ನೇರವಾಗಿ 2ನೇ ದಿನದ ಕಾರ್ಯಾಚರಣೆಗೆ ಗುಡ್ಡಕ್ಕೆ ಈ ಬಂಗ್ಲಾ ಗುಡ್ಡಕ್ಕೆ ಹೋಗ್ತಾ ಇರುವಂಥದ್ದನ್ನು ನೀವು ದೃಶ್ಯದಲ್ಲಿ
ವಶಕ್ಕೆ ಪಡೆದು FSLಗೆ ಕಳಿಸುವ ಕೆಲಸಗಳು ಜೊತೆಗೆ ಹಾಜರು ಮಾಡುವಂಥ ಕೆಲಸಗಳನ್ನೆಲ್ಲ ನಿನ್ನೆ ಮಾಡಲಾಗಿತ್ತು. ಇವತ್ತು ಮತ್ತೆ ಮುಂದುವರೆದು ಆ ಸ್ಥಳದಿಂದ ಮುಂದಿನ ಸ್ಥಳ ಏನಿದೆ ಆ ಸ್ಥಳಕ್ಕೆ ಹೋಗ್ತಾರೆ. ಸಂಪೂರ್ಣವಾಗಿ ಆ ಭಾಗಕ್ಕೆ ತೆರಳಿ ಇಡೀ ಬಂಗ್ಲೆಗುಡ್ಡೆಯಲ್ಲಿ ಎಲ್ಲಾದರೂ ಮತ್ತೆ ಈ ರೀತಿಯಾಗಿ ಅವಶೇಷಗಳು ಸಿಗುತ್ತಾ ಅನ್ನುವಂಥ ಹಿನ್ನೆಲೆಯಲ್ಲಿ ವಿಚಾರಣೆಗಳನ್ನು ಮಾಡುವಂಥ ಹಿನ್ನೆಲೆಯಲ್ಲಿ ಈಗ ಸರ್ಚಿಂಗ್ ಆಪರೇಷನನ್ನು ಆರಂಭಿಸಿರುವಂಥದ್ದು. ನಿರಂತರವಾಗಿ ಈಗ ನಿನ್ನೆ ರೀತಿಯಲ್ಲಿ ಮತ್ತೆ ಹಾಗಾಗಿ ಇವತ್ತು ಇಡೀ ಬಂಗ್ಲೆಗುಡ್ಡೆಯನ್ನು 13 ಎಕರೆ ಇರುವಂಥ ಬಂಗ್ಲೆಗುಡ್ಡೆಯಲ್ಲಿ ಕೇವಲ ಅವಶೇಷಗಳು ಪತ್ತೆಯಾಗಿತ್ತು. ಹಾಗಾಗಿ ಅದರ ಪರಿಶೀಲನೆ ಮಾಡಿ ಆ ಬಳಿಕ ಅದನ್ನು ವಶಕ್ಕೆ ಪಡೆದು FSLಗೆ ಕಳಿಸುವ ಕೆಲಸಗಳು ಜೊತೆಗೆ ಹಾಜರು ಮಾಡುವಂಥ ಕೆಲಸಗಳನ್ನೆಲ್ಲ ನಿನ್ನೆ ಮಾಡಲಾಗಿತ್ತು. ಇವತ್ತು ಮತ್ತೆ ಮುಂದುವರೆದು ಆ ಸ್ಥಳದಿಂದ ಮುಂದಿನ ಸ್ಥಳ ಏನಿದೆ ಆ ಸ್ಥಳಕ್ಕೆ ಹೋಗ್ತಾರೆ. ಸಂಪೂರ್ಣವಾಗಿ ಆ ಭಾಗಕ್ಕೆ ತೆರಳಿ ಇಡೀ ಬಂಗ್ಲೆಗುಡ್ಡೆಯಲ್ಲಿ ಎಲ್ಲಾದರೂ ಮತ್ತೆ ಈ ರೀತಿಯಾಗಿ ಅವಶೇಷಗಳು ಸಿಗುತ್ತಾ ಅನ್ನುವಂಥ ಹಿನ್ನೆಲೆಯಲ್ಲಿ ವಿಚಾರಣೆಗಳನ್ನು ಮಾಡುವಂಥ ಹಿನ್ನೆಲೆಯಲ್ಲಿ ಈಗ ಸರ್ಚಿಂಗ್ ಆಪರೇಷನನ್ನು ಆರಂಭಿಸಿರುವಂಥದ್ದು. ನಿರಂತರವಾಗಿ SITಯ ಶೋಧ ಕಾರ್ಯ ಇವತ್ತು 2ನೇ ದಿನಕ್ಕೆ ಕಾಲಿಟ್ಟಿದೆ. ಬಂಗ್ಲೆಗುಡ್ಡೆ ಧರ್ಮಸ್ಥಳ ಗ್ರಾಮದ ನೇತ್ರಾವತಿ ಸ್ನಾನಘಟ್ಟದ ಸಮೀಪದಲ್ಲಿರುವಂತಹ ಬಂಗ್ಲೆಗುಡ್ಡೆಯಲ್ಲಿ SIT ಮತ್ತೆ ಶೋಧ ಕಾರ್ಯ ನಡೆಸ್ತಾ ಇರುವಂಥದ್ದು. ನಿನ್ನೆ ಶೋಧ ಕಾರ್ಯ ನಡೀತಾ ಇದೆ. ಶೋಧ ಕಾರ್ಯ ಯಾಕೆ ಇದಕ್ಕೆ ಹೆಸರು ಅಂತ ಹೇಳಿದರೆ, ಇಲ್ಲಿ ಯಾವುದೇ ರೀತಿಯಂಥ ಉತ್ಖನನ ಇಲ್ಲ, ಬದಲಾಗಿ ಮೇಲ್ಮೈಯಲ್ಲಿ ಭೂಮಿಯ ಮೇಲ್ಮೈಯಲ್ಲಿ ಸಿಗುವಂತಹ ದೇಹದ ಅವಶೇಷಗಳು ಅಥವಾ ಬುರುಡೆಯೋ ಅಥವಾ ಯಾವುದಾದ್ರೂ ಎಲುಬಿನ ಬೀಜಗಳು ಇತ್ಯಾದಿಗಳನ್ನೆಲ್ಲ ಸಂಗ್ರಹಿಸಿಕೊಂಡು ಬಂದು ಒಂದು ಪರೀಕ್ಷೆಗೆ ಒಳಪಡಿಸುವಂತಹದಕ್ಕೆ ಶೋಧ ಕಾರ್ಯ ಅಂತ ಹೇಳ್ತಾರೆ. ಯಾಕೆಂತಂದರೆ ಉತ್ಖನನ ಕಾರ್ಯ ಇಲ್ಲ, ಮೇಲ್ಮೈಯಲ್ಲಿ ಏನು ಸಿಗ್ತದೆ ಅದನ್ನು ತೆಗೆದುಕೊಂಡು ಬಂದು ಇಲ್ಲಿ ಉತ್ಖನನ ಕಾರ್ಯವನ್ನು ನಡೆಸುವಂಥವು, ಅದನ್ನು ತೆಗೆದುಕೊಂಡು ಬಂದು ಪರೀಕ್ಷೆಗೆ ಒಳಪಡಿಸುವಂಥದ್ದು. ಯಾವುದೇ ಉತ್ಖನನ ಕಾರ್ಯ ನಡೆಸದೇ ಇರುವಂತಹದ್ದು ಬಹಳ ಮುಖ್ಯವಾದಂತಹ ಒಂದು ಕಾರ್ಯ. ಈ ಶೋಧ ಕಾರ್ಯ ಯಾಕೆ ನಡೀತಾ ಇದೆ ಅಂತಂದರೆ, SITಗೆ ಈಗಾಗಲೇ SIT ವಿಚಾರಣೆಯನ್ನು ನಡೆಸ್ತಾ ಇದ್ದಂತಹ ಒಬ್ಬ ವ್ಯಕ್ತಿ ಅಲ್ಲಿ ನಾನು ಇಷ್ಟು ನೋಡಿದ್ದೇನೆ ಅನ್ನುವಂಥದ್ದನ್ನು ಹೇಳಿಕೆಯನ್ನು ಕೊಡ್ತಾರೆ. ಮತ್ತೊಬ್ಬರು ಕೋರ್ಟಿಗೆ ರಿಟ್ ಅರ್ಜಿಯನ್ನು ಸಲ್ಲಿಸಿರ್ತಾರೆ. ಈ ಹಿನ್ನೆಲೆಯಲ್ಲಿ ಬಂಗ್ಲೆಗುಡ್ಡದಲ್ಲಿ ಏನಿದೆ ಅನ್ನುವಂಥದ್ದನ್ನು ಶೋಧ ಮಾಡಲೇಬೇಕಾದಂತಹ ಅನಿವಾರ್ಯತೆಗೆ SIT ಅಧಿಕಾರಿಗಳು ಒಳಪಡ್ತಾರೆ, ಅದರಿಂದ ಮುಂದಾಗ್ತಾರೆ. ಈಗಾಗಲೇ ಮೊದಲ ದಿನದ ಶೋಧ ಕಾರ್ಯದಲ್ಲಿ 5 ಕಡೆಗೆ ದೇಹದ ಅವಶೇಷಗಳು ಪತ್ತೆಯಾಗಿರುವ ಬಗ್ಗೆ ಮಾಹಿತಿಗಳು ಲಭ್ಯವಾಗಿದೆ. ಇವತ್ತು 2ನೇ ದಿನದ ಶೋಧ ಕಾರ್ಯ. ಇವತ್ತು ಕೂಡ 1-2 ಕಡೆಯಲ್ಲಿ ಶೋಧ ಕಾರ್ಯ ನಡೆಸುವಂತಹ ಸಾಧ್ಯತೆಗಳಿದ್ದಾವೆ. ಇವತ್ತು ನಿನ್ನೆ ಬಹಳ ಮುಖ್ಯವಾಗಿ ನಿನ್ನೆ ಬೆಳಗ್ಗೆ 11 ಗಂಟೆಯ ನಂತರ ಶೋಧ ಕಾರ್ಯಕ್ಕೆ ಅಧಿಕಾರಿಗಳು ತೆರಳಿದರು. ಆದರೆ ಇವತ್ತು 12:45 ಸುಮಾರಿಗೆ ನೇತ್ರಾವತಿಯನ್ನು ತಲುಪಿರುವಂತಹ ಕಂದಾಯ ಇಲಾಖೆಯ ಅಧಿಕಾರಿಗಳು, ಆನಂತರ ಸೋಕೋ ಟೀಮಿನವರು, ಅನಂತರ FSLನವರು, ಅನಂತರ ಅರಣ್ಯ ಇಲಾಖೆಯವರು ಇವರನ್ನೆಲ್ಲ ಕರೆದುಕೊಂಡು ಬಂದು SITಯ ತನಿಖಾಧಿಕಾರಿ SP ಜಿತೇಂದ್ರ ದಯಾಮ್ ಅವರ ನೇತೃತ್ವದ ತಂಡ ಈಗಾಗಲೇ ನೇತ್ರಾವತಿಯ ಮೇಲ್ಭಾಗಕ್ಕೆ ಹೋಗಿದೆ. ಬಂಗ್ಲೆಗುಡ್ಡೆಯಲ್ಲಿ ಯಾಕೆ ಬಂಗ್ಲೆಗುಡ್ಡೆಯನ್ನು ಒಂದು ಗುರಿಯಾಗಿಟ್ಟುಕೊಂಡಿದ್ದಾರೆ? ಬಂಗ್ಲೆಗುಡ್ಡೆಯಲ್ಲಿ ನಿನ್ನೆ 4-5 ಕಡೆಗೆ ಮೃತದೇಹದ ಅವಶೇಷಗಳು ಪತ್ತೆಯಾದ ನಂತರ ಇನ್ನೊಂದೆರಡು ಕಡೆಗೆ ನೋಡಿದ್ದಾರೆ ಅನ್ನುವಂಥ ಮಾಹಿತಿಗಳಿದೆ. ಅದು ಸ್ಪಷ್ಟತೆ ಇಲ್ಲ. ಆದರೆ ಬಂಗ್ಲೆಗುಡ್ಡೆಯಲ್ಲಿ ಈಗ SIT ಮತ್ತೆ ಶೋಧ ಕಾರ್ಯ ನಡೀತಾ ಇರುವಂಥದ್ದು. SIT ರಚನೆ ಆದ ನಂತರ ಏನೇನಾಯಿತು ಅನ್ನುವಂತಹದನ್ನು ಒಮ್ಮೆ ಸಿಂಹಾವಲೋಕನ ಮಾಡ್ತಾ ಹೋದರೆ, SIT ರಚನೆ ಆಯಿತು, ಒಬ್ಬ ವ್ಯಕ್ತಿ ಸಾಕ್ಷಿ ದೂರುದಾರನಾಗಿ ಬಂದು ನಾನು ಧರ್ಮಸ್ಥಳ ಗ್ರಾಮದಲ್ಲಿ 100 ಶವಗಳನ್ನು ಹೂತಿಟ್ಟಿದ್ದೇನೆ ಅಂತಂದ. ಆತ ಬಂದ ನಂತರ ಮೊದಲಿಗೆ SPಗೆ ದೂರು ಹೋಯಿತು, ಅನಂತರ ಧರ್ಮಸ್ಥಳ ಸ್ಟೇಷನ್ಗೆ ಬಂತು. ತದಬಳಿಕ 164 ಅಡಿಯಲ್ಲಿ ಆತನ ಹೇಳಿಕೆಯನ್ನು ದಾಖಲಿಸುವ, ಅಂದರೆ ಈಗಿನ BNS 183 ಅಂದರೆ ಮುಚ್ಚಿದ ಕೋರ್ಟ್ನಲ್ಲಿ ಆತನ ಒಂದು ಹೇಳಿಕೆಯನ್ನು ದಾಖಲಿಸುವಂಥ ಕೆಲಸ ಕೋರ್ಟ್ನಲ್ಲಾಯಿತು. ಅದಾದ ನಂತರ ಆತನ ಹೇಳಿಕೆಯನ್ನು ಪೊಲೀಸ್ ಸ್ಟೇಷನ್ನಲ್ಲಿ ದಾಖಲಿಸಿಕೊಳ್ಳಲಾಯಿತು. ಅಲ್ಲಿ ಆತನಕ್ಕಾದ ಮುಸುಗುದಾರಿಗಿದ್ದ. ತದನಂತರ SIT ಅಧಿಕಾರಿಗಳು ಮತ್ತು ಆತನ ಪರವಾಗಿರುವಂತಹ ಪ್ರೈವೇಟ್ ಲಾಯರ್ಸ್ ಎಲ್ಲ ಒಟ್ಟಿಗೆ ಬಂದರು. ಆ ಪ್ರೈವೇಟ್ ಲಾಯರ್ಸ್ನ ಜೊತೆಗೆ ಆತ ಓಡಾಡ್ತಾ ಇದ್ದ. ತದಬಳಿಕ ಪ್ರೈವೇಟ್ ಲಾಯರ್ಸ್ ಮತ್ತು SIT ಕಚೇರಿಗೆ ಪ್ರತಿನಿತ್ಯ ಬೆಳಗ್ಗೆ ಪ್ರೈವೇಟ್ ಲಾಯರ್ಸ್ ಜೊತೆಗೆ ಅವರದ್ದೇ ಆದಂತಹ ಗಾಡಿಯಲ್ಲಿ ಮುಸುಗುದಾರಿ ಬರ್ತಾ ಇದ್ದ. ಮುಸುಗುದಾರಿ ಬಂದ ನಂತರ ಸೋಕೋ ಅಧಿಕಾರಿಗಳು, FSLನವರು, ಗ್ರಾಮ ಪಂಚಾಯತ್ನವರು,
ಆನಂತರ SIT ಅವರು ತನಿಖಾಧಿಕಾರಿ ಎಲ್ಲರೂ ಸೇರಿಕೊಂಡು ಅವ್ರನ್ನ ಕರೆದುಕೊಂಡು ಹೋಗಿ ನೇತ್ರಾವತಿಯ ಸುತ್ತಮುತ್ತ ಮೊದಲ ಬಾರಿಗೆ ಮಹಾಜರ್ ನಡೆಸಿದರು. ಮೊದಲ ಬಾರಿಗೆ ಮಹಾಜರ್ ನಡೆಸಿದಂಥ ಸಂದರ್ಭದಲ್ಲಿ ಸುಮಾರು 13 ಕಡೆಗೆ ಗುರುತನ್ನು ಹಾಕಿಕೊಂಡರು. ಗುರುತನ್ನು ಹಾಕಿದ ಮರುದಿವಸದಿಂದ ಅಲ್ಲಿ ಉತ್ಖನನ ಕಾರ್ಯ ಆರಂಭವಾಯಿತು. ಉತ್ಖನನ ಕಾರ್ಯ ಆರಂಭವಾದಂಥ ಸಂದರ್ಭದಲ್ಲಿ ಮೊದಲ ಗುರುತಿನಲ್ಲಿ ಯಾವುದೇ ರೀತಿಯಾದಂತಹ ಅವಶೇಷಗಳಾಗಲಿ ಏನೂ ಕೂಡ ಪತ್ತೆ ಆಗಲಿಲ್ಲ. ಒಂದು 3 ಅಡಿ 4 ಅಡಿ ಅಗೆದ ನಂತರ ಅಲ್ಲಿ ಯಾವುದೇ ರೀತಿಯಂತಹ ಒಂದು ಕಳೇಬರ ಪತ್ತೆಯಾಗದಂಥ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಕೂಡಲೇ ಅವರನ್ನು ಈ ಬಗ್ಗೆ ಅವರ ಹತ್ರ ಮಾತನಾಡಿಸಿ ಇನ್ನೂ ಕೂಡ ಅಗಿಬೇಕು ಅಂತ ಕೇಳಿಕೊಂಡ. ಅದಾದ ನಂತರ ಮೊದಲ ಗುರುತಿನಲ್ಲೇ ಹೆಚ್ಚು ಅಗದು ಒಳಭಾಗದಲ್ಲಿ ಏನಿದೆ ಅನ್ನುವಂಥ ನೋಡಿದ್ರು. ಆದರೂ ಕೂಡ ಏನೂ ಪತ್ತೆ ಆಗಲಿಲ್ಲ. ಬಹಳ ಸಂಚಲನಕ್ಕೆ ಕಾರಣ ಆಗಿರುವಂಥದ್ದು 2 ಕಾರ್ಡ್ಗಳು, ಒಂದು ಡೆಬಿಟ್ ಕಾರ್ಡ್ ಮತ್ತು ಇನ್ನೊಂದು ಆಧಾರ್ ಕಾರ್ಡ್ ಅಥವಾ ಇನ್ನೊಂದು ಪ್ಯಾನ್ ಕಾರ್ಡ್ ಅದು ಡೆಬಿಟ್ ದೊಡ್ಡ ಸಂಚಲನಕ್ಕೆ ಕಾರಣ ಆಗಿತ್ತು. ಯಾರ್ದು ಅನ್ನುವಂಥ ಹುಡುಕಾಟಕ್ಕೆ SIT ಅಧಿಕಾರಿಗಳು ಮುಂದಾದರು. ಮತ್ತೆ ನೋಡಿದಾಗ ಗೊತ್ತಾಯಿತು ಅದು ಲಕ್ಷ್ಮಮ್ಮ ಮತ್ತು ಸುರೇಶ್ ಎಂಬಾತರಿಗೆ ಸೇರಿದ್ದು, ಅದು ನೆಲಮಂಗಲದ ದಾಬಾಸ್ಪೇಟೆಯವನಿಗೆ ಸೇರಿದ್ದು ಅನ್ನೋದು. ಆದರೆ ಅಲ್ಲಿ ಹೋಗಿ ಚೆಕ್ ಮಾಡಿದಾಗ ಅದರಲ್ಲಿ ಸುರೇಶ್ ಮೃತನಾಗಿದ್ದ. ಬಹಳ ಸಂಚಲನಕ್ಕೆ ಕಾರಣ ಆಯಿತು, ಸುರೇಶ್ ಮೃತನಾಗಿದ್ದಾನೆ ಅನ್ನುವಂಥದ್ದು. ಆದರೆ ಸುರೇಶ್ ಮೃತನಾಗುವುದಕ್ಕೂ ಧರ್ಮಸ್ಥಳದಲ್ಲಿ ಆತನ ID ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ ಸಿಗುವುದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಯಾಕೆಂತಂದರೆ ಆತ ಮೃತನಾಗಿರುವಂತಹದ್ದು ಎಲ್ಲಿ ಆತನ ಊರಿನಲ್ಲಿ. ಆತನಲ್ಲಿ ಸಮಾಧಿ ಮಾಡಿದ್ದಕ್ಕೂ ಕೂಡ ಕುರುಹುಗಳಿವೆ. ಆತ ಜಾಂಡೀಸ್ ಬಂದು ಮೃತನಾಗಿದ್ದ ಅನ್ನುವಂತಹದ್ದನ್ನು ಸಾಬೀತುಪಡಿಸಲಾಯಿತು. ತದ ಬಳಿಕ 2, 3, 4, 5 ಈ 5 ಗುರುತುಗಳಲ್ಲಿ ಹುಡುಕಾಟ ನಡೆಸಿದ್ರು ಕೂಡ ಯಾವುದೇ ರೀತಿಯಂತಹ ಕಳೇಬರ ಆಗಲಿ ಏನೂ ಕೂಡ ಪತ್ತೆ ಆಗಲಿಲ್ಲ. ನಿರಂತರ ಹುಡುಕಾಟ ನಡೆಸಿದ್ರು, ಏನೂ ಕೂಡ ಪತ್ತೆ ಆಗಲಿಲ್ಲ. 6ನೇ ಗುರುತಿನಂತ ಹುಡುಕಾಟ ನಡೆಸುವಂಥ ಸಂದರ್ಭದಲ್ಲಿ ಅದರಲ್ಲಿ ಒಂದು ಮೃತದೇಹದ ಕಳೇಬರ ಅದು ಕೂಡ ಜಾಸ್ತಿ ಇರಲಿಲ್ಲ. ಒಂದಷ್ಟು ಕಳೇಬರಗಳು ಪತ್ತೆ ಆಯಿತು. ಅವುಗಳನ್ನು ತಂದು ಸೋಕು ಅಧಿಕಾರಿಗಳೆಲ್ಲ ಅದನ್ನು ಸಂಗ್ರಹಿಸಿಕೊಂಡು FSLನ ವಿಧಿವಿಜ್ಞಾನ ಪರೀಕ್ಷೆಗೆ ಒಳಪಡಿಸುವಂಥದ್ರಲ್ಲಿ ತೆಗೆದುಕೊಂಡು ಹೋದರು. 6ನೇ ಗುರುತಿನ ಸಿಕ್ಕ ನಂತರ 7 ಆಗಲಿ 8 ಆಗಲಿ 9 ಆಗಲಿ 10 ಆಗಲಿ 11 ಈ ಸಂದರ್ಭದಲ್ಲಿ ಅವರು ಬಂಗ್ಲೆಗುಡ್ಡೆಯ ಮೇಲ್ಭಾಗಕ್ಕೆ ಇವತ್ತೇನು ಮೇಲ್ಭಾಗಕ್ಕೆ ಹೋದರು, ಇವತ್ತೇನು ಶೋಧ ಕಾರ್ಯ ನಡೀತದೆ ಅದೇ ರೀತಿಯಾದಂಥ ಒಂದು ಕಾರ್ಯಾಚರಣೆ ನಡೆಯುತ್ತೆ. ಅಲ್ಲಿ ಭೂಮಿಯ ಮೇಲ್ಮೈಯಲ್ಲಿ ಒಂದು ಬಾಡಿ ಸಿಗುತ್ತೆ. ಅವುಗಳನ್ನು ಪ್ಯಾಕ್ ಮಾಡಿಕೊಂಡು ತೆಗೆದುಕೊಂಡು ಬರ್ತಾರೆ. ಭಾಳ ಮುಖ್ಯವಾಗಿ ನಾವು ಬಹಳಷ್ಟು ಜನರ ಹತ್ರ ಸಂಪರ್ಕ ಸಾಧಿಸಲು ಪ್ರಯತ್ನಪಟ್ಟು ಮೇಲ್ಮೈಯಲ್ಲಿ ಸಿಕ್ಕಿದ ಅಂತ ಕೇಳ್ತೀವಿ. ಆದರೆ ಅದನ್ನು ಮೇಲ್ಮೈಯಲ್ಲಿ ಸಿಕ್ಕಿದೆಯಾ ಇಲ್ವಾ ಅನ್ನುವಂತಹ ರೀತಿಯಾದಂತಹ ಒಂದು ಗಪ್ಚುಪ್ ಮಾಹಿತಿಗಳಿತ್ತು. ಆದರೆ ನಮ್ಮ ಮಾಹಿತಿಯ ಪ್ರಕಾರ ಅದು ಮೇಲ್ಮೈಯಲ್ಲೇ ಸಿಕ್ಕಿದ್ದು ಅನ್ನುವಂಥ ನಾವು ಕೊಟ್ಟಿದ್ವಿ ಸುದ್ದಿ ಕೂಡ. ಆದರೆ ಮತ್ತೇನಾದರೂ ಮೇಲ್ಮೈಯಲ್ಲಿ ಅಲ್ಲ ಅನ್ನುವಂಥದ್ದು ಏನಾದರೂ ಬರುತ್ತಾ ಅನ್ನುವಂಥ ಆಯಿತು. ಆದರೆ ಈ ಬಗ್ಗೆ UDR ದಾಖಲಾಗುತ್ತೆ. ಅಂದರೆ ಅದು ಮೇಲ್ಮೈಯಲ್ಲಿ ಸಿಕ್ಕಿದ್ದು ಅನ್ನೋಂಥ ಸಾಬೀತಾಗುತ್ತೆ. UDR ದಾಖಲಾಗುತ್ತೆ. UDR ದಾಖಲಾದ ನಂತರ ಮಂಗಳೂರು SP ಅರುಣ್ ಅವರು ಒಂದು ಪತ್ರಿಕಾ ಹೇಳಿಕೆಯನ್ನು ಬಿಡುಗಡೆ ಮಾಡ್ತಾರೆ. ಅಲ್ಲಿ ಹೇಳ್ತಾರೆ, ಒಂದು UDR ಧರ್ಮಸ್ಥಳದಲ್ಲಿ ಜಿತೇಂದ್ರ ದಯಾಮ್ ಅವರು ದಾಖಲಿಸಿದ್ದಾರೆ. ಆ UDR ತನಿಖೆಯನ್ನು SITಗೆ ಹಸ್ತಾಂತರಿಸ್ತಾ ಇದ್ದೇವೆ. ಯಾಕೆಂತಂದ್ರೆ ಅದರ ಸೂಚನೆ ಇದೆ, ಅದಕ್ಕೋಸ್ಕರ SITಗೆ ಹಸ್ತಾಂತರಿಸ್ತಿದ್ದೇವೆ. ಯಾಕೆ SITಗೆ ಹಸ್ತಾಂತರಿಸ್ತಿದ್ದೇವೆ ಅಂತ ಹೇಳುವಂತಹ ಜೊತೆಗೆ ಭೂಮಿಯ ಮೇಲ್ಮೈಯಲ್ಲಿ ಸಿಕ್ಕ ಮೃತದೇಹದ UDR ಅನ್ನೋಂಥದ್ದನ್ನು ಬರೀತಾರೆ. ಅಲ್ಲಿಗೆ ನಾವು ಕೊಟ್ಟ ಸುದ್ದಿ ನಿಜ ಆಗುತ್ತೆ. ಅದಾದ ನಂತರ ಅಲ್ಲಿಂದ 12 ಗುರುತಿನ ಉತ್ಖನನ ಆಗುತ್ತೆ. ಅದಾದ ನಂತರ 13ನೇ ಗುರುತಿನ ಬಗ್ಗೆ ಬಹಳಷ್ಟು ದೊಡ್ಡ ಮಟ್ಟಿನಲ್ಲಿ ಸಂಚಲನಕ್ಕೆ ಕಾರಣವಾಗುತ್ತೆ. ಬಹಳ ದೊಡ್ಡ ಸಂಚಲನಕ್ಕೆ ಕಾರಣ ಆದ ನಂತರ ಅದು ಹೇಗೆ ಅನ್ನುವಂಥದ್ದು ಬಹಳ ಸಂಚಲನಕ್ಕೆ ಕಾರಣ ಆಗಿ 13ನೇ ಗುರುತಿಗೆ GPR ಬಳಕೆ ಮಾಡಬೇಕು. GPR ಬಳಕೆ ಮಾಡಿದ ನಂತರ ಅದು GPRನಿಂದಲೇ ಅದು ಆಗಬೇಕು ಅನ್ನುವಂಥ ಒತ್ತಾಯಗಳು ಕೇಳಿಬರುತ್ತೆ. ಈ ಎಲ್ಲ ಒತ್ತಾಯಗಳಿಗೆ SIT ಕೂಡ ಒಪ್ಕೊಳ್ತಾ ಹೋಗುತ್ತೋ ಅನ್ನುವಂಥ ರೀತಿಯಲ್ಲಿ GPR ಬಳಕೆಯು ಕೂಡ ಮುಂದಾಗ್ತಾರೆ. ಇದರ ನಡುವೆ 14, 15 ಮತ್ತು 16 ಈ ಗುರುತುಗಳಲ್ಲಾಗುತ್ತೆ. ಬಹಳ ಮುಖ್ಯವಾಗಿ ಬಾಹುಬಲಿ ಬೆಟ್ಟದ ತಿರುವಿನಲ್ಲೊಂದು ಉತ್ಖನನ ಆಗುತ್ತೆ. ಬಾಹುಬಲಿ ಬೆಟ್ಟದ ತಿರುವಿನಲ್ಲಿ ಉತ್ಖನನ ಆದಂಥ ಸಂದರ್ಭದಲ್ಲಿ ಅಲ್ಲಿಯೂ ಕೂಡ ಯಾವುದೇ ರೀತಿಯಂಥ ಕಳೇಬರಗಳು ಪತ್ತೆ ಆಗೋದಿಲ್ಲ. ಅದು ದೊಡ್ಡ ಸಂಚಲನಕ್ಕೆ ಕಾರಣ ಆಗುತ್ತೆ. ಅದರ ಜೊತೆಗೆ ಗೋಂಕ್ರತಾರ್ ಅನ್ನುವಂತಹ ಪ್ರದೇಶದಲ್ಲಿಯೂ ಕೂಡ ಉತ್ಖನನಕ್ಕೆ ಮುಂದಾಗ್ತಾರೆ. ಗೋಂಕ್ರತಾರ್ ನಂತರ ಬಾಹುಬಲಿ ಬೆಟ್ಟಕ್ಕೆ ಹೋಗ್ತಾರೆ. ಗೋಂಕ್ರತಾರ್ನಲ್ಲಿಯೂ ಕೂಡ ಉತ್ಖನನ ಕಾರ್ಯಕ್ಕೆ ಮುಂದಾಗ್ತಾರೆ. ಅಲ್ಲಿಯೂ ಕೂಡ ಯಾವುದೇ ರೀತಿಯಂತಹ ಕಳೇಬರಗಳು ಪತ್ತೆಯಾಗೋದಿಲ್ಲ. ಇಷ್ಟೆಲ್ಲ ಆದ ನಂತರ ಒಂದು
13ನೇ ನಂಬರ್ನ ಗುರುತಿನ ಉತ್ಖನನ ನಡೆಯುತ್ತೆ. 13ನೇ ನಂಬರ್ನ ಗುರುತಿನ ಉತ್ಖನನ ಅಂತಂದಾಗ ಬಹಳ ದೊಡ್ಡ ಮಟ್ಟಿಗೆ ಸಂಚಲನವನ್ನು ಕೂಡ ಮೂಡಿಸಿತ್ತು. ಅದಕ್ಕೆ ಡ್ರೋನ್ ಮೌಂಟೆಡ್ GPR ಕೂಡ ಬಳಕೆ ಮಾಡಿದರು. ಡ್ರೋನ್ ಮೌಂಟೆಡ್ GPR ಬಳಕೆ ಮಾಡಿದ ನಂತರ ಅಲ್ಲಿ ಉತ್ಖನನ ಕಾರ್ಯ ಜೋರಾಗಿ ನಡೆಯಿತು. ಉತ್ಖನನ ಕಾರ್ಯ 2 ದಿನ ಉತ್ಖನನ ಕಾರ್ಯಕ್ಕೆ ತಗೊಂಡ್ರು. 2 JCBಯನ್ನು ಬಳಕೆ ಮಾಡಿಕೊಂಡ್ರು. 18 ಅಡಿ ಆಳ ತೋಡಿದ್ರು. 22 ಅಡಿಯಷ್ಟು ಉದ್ದ, 18 ಅಡಿ ಆಳ, 8 ಅಡಿ ಅಗಲ, ಭಾಳ ದೊಡ್ಡ ಮಟ್ಟಿಗೆ ಒಂದು ದೊಡ್ಡ ಬಾವಿ ತೆಗೆದಂಗೆ ಅದನ್ನು ಉತ್ಖನನ ಮಾಡಿದ್ರು. ಅಲ್ಲಿ ಯಾವುದೇ ರೀತಿಯಂಥ ಕಳೆಬರಗಳು ಪತ್ತೆಯಾಗಲಿಲ್ಲ. ಅದಾದರೆ ಹಾಗಂತೇಳಿ ಒಂದು ದಿನದ ಕಾರ್ಯಾಚರಣೆಗೆ ಕೊನೆಗೊಳಿಸಿದ್ರ? ಇಲ್ಲ. ಯಾಕಂದರೆ ಅದು ಅವರು ಹಾಕಿದಂಥ ಕ್ರೈಮ್ ಲೈನ್ನಲ್ಲಿ ಅರ್ಧ ಭಾಗ ಮಾತ್ರ ಆಗಿರೋದು ಅನ್ನೋಂಥ ಕಾರಣಕ್ಕೆ 2 ಭಾಗಗಳನ್ನು ಕೂಡ ಉತ್ಖನನ ಮಾಡಿದರು. ಮರು ದಿವಸ ಇನ್ನೊಂದು ಭಾಗವನ್ನು ಉತ್ಖನನ ಮಾಡಿದರು. ಇದರ ಜೊತೆಗೆ ಅದರಲ್ಲಿ ಎಷ್ಟು ದೂರ ಇದೆ ಅಷ್ಟು ದೂರವೂ ಕೂಡ ಡ್ರೋನ್ ಮೌಂಟೆಡ್ GPRನ್ನು ಬಳಕೆ ಮಾಡಿಕೊಂಡು ಅಲ್ಲಿ ಒಂದು ಸ್ಕ್ಯಾನ್ ಮಾಡಿದರು. ಅಲ್ಲಿಯೂ ಕೂಡ ಏನು ಪತ್ತೆ ಆಗಲಿಲ್ಲ. ಡ್ರೋನ್ ಮೌಂಟೆಡ್ GPRನಲ್ಲೂ ಕೂಡ ಏನು ಪತ್ತೆ ಆಗಲಿಲ್ಲ. ಹೀಗೆ ಪತ್ತೆ ಆಗಲಿಲ್ಲ ಅನ್ನುವಂಥ ಕಾರಣದಿಂದಾಗಿ ಅಲ್ಲಿ ಉತ್ಖನನ ನಡೀತು. ತದಬಳಿಕ ಧರ್ಮಸ್ಥಳದ ಶ್ರೀರಾಮ ಕ್ಷೇತ್ರದ ಮುಂಭಾಗದಲ್ಲಿರ್ತಕ್ಕಂಥ ರಸ್ತೆಯಲ್ಲಿ ಹಾದು ಹೋಗಿ ದ್ವಾರಕಾಶ್ರಮದ ಸಮೀಪ ಒಂದು ನದಿಯ ಪರಂಬೋಕಿನಲ್ಲಿ 17ನೇ ಗುರುತು ಮಾಡಲಾಗಿತ್ತು. ಅಲ್ಲಿಯೂ ಕೂಡ ಉತ್ಖನನ ಮಾಡಿದರು. ಅಲ್ಲಿಯೂ ಕೂಡ ಯಾವುದೇ ರೀತಿಯಾದಂತಹ ಒಂದು ಕಳೆಬರಗಳು ಪತ್ತೆ ಆಗಲಿಲ್ಲ. ಇಷ್ಟೆಲ್ಲ ಆಗಿ ಯಾವುದೇ ರೀತಿಯ ಕಳೆಬರ ಪತ್ತೆ ಆಗಲಿಲ್ಲ ಅಂತ ಹೇಳುವಾಗ ಒಂದು ಕಡೆ ರಾಜ್ಯದಲ್ಲಿ ವಿರೋಧ ಪಕ್ಷವಾದಂತಹ BJP ದೊಡ್ಡ ಮಟ್ಟಿಗೆ ಹೇಳಿಕೆಯನ್ನು ಕೊಡ್ತಾ ಹೋಯಿತು, ಇದೊಂದು ಷಡ್ಯಂತ್ರ ಅನ್ನುವಂಥದ್ದು. ಮತ್ತೊಂದು ಕಡೆಯಲ್ಲಿ ಸುಜಾತ ಭಟ್ ಪ್ರಕರಣ, ತನ್ನ ಮಗುವಿನ ಒಂದು ಅಸ್ಥಿಯನ್ನು ಹುಡುಕಿ ಕೊಡಿ, ಅದು ನನ್ನ ಮಗಳು ನೇತ್ರಾವತಿಯಲ್ಲಿ ಧರ್ಮಸ್ಥಳದಲ್ಲಿ ಬಂದಾಗ ಕಾಣೆಯಾಗಿದ್ದಾಳೆ ಅನ್ನುವಂಥದ್ದು. ಮತ್ತೆ ನೋಡಿದಾಗ ಆಕೆಗೆ ಮಗಳೇ ಇರಲಿಲ್ಲ ಅನ್ನುವಂಥದ್ದೆಲ್ಲ ಬಂತು. ಆಕೆ ಒಂದು ಹೇಳಿಕೆ, ಸ್ಫೋಟಕ ಹೇಳಿಕೆಯನ್ನು ಕೊಟ್ಟರು, ನಿನಗೆ ಕೆಲವರು ಒತ್ತಾಯ ಮಾಡಿದ್ದರಿಂದ ಹೀಗೆಲ್ಲ ಆಯಿತು. ಇಷ್ಟೆಲ್ಲ ಆದ ನಂತರ ಚಿನ್ನಯ್ಯನನ್ನು SIT ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡರು. ವಶಕ್ಕೆ ಪಡೆದ ನಂತರ ಮಹಜರು ಕಾರ್ಯವನ್ನು ನಡೆಸಿದರು. ಬೇರೆ ಬೇರೆ ಕಡೆಗೆ ಮಹಜರು ಕಾರ್ಯ ನಡೆಸಿದರು. ಅದರಲ್ಲಿ ಬಹಳ ಮುಖ್ಯವಾಗಿ ಹೋರಾಟಗಾರ ಜಯಂತ್ ಅವರ ಮನೆಯಲ್ಲಿ ಚಿನ್ನಯ್ಯ ಬುರುಡೆ ತೆಗೆದುಕೊಂಡು ಹೋಗಿದ್ದ ಅನ್ನುವಂಥ ಕಾರಣಕ್ಕೆ ಪೀಣ್ಯದಲ್ಲಿರುವ ಜಯಂತ್ ಅವರ ಮನೆಯಲ್ಲಿ ಶೋಧ ಕಾರ್ಯ ನಡೆಯಿತು. ಅಲ್ಲಿಯೂ ಕೂಡ ಒಂದಷ್ಟು ಮಹಜರು ಕಾರ್ಯ ನಡೆಯಿತು. ಅದಾದ ನಂತರ ಯೂಟ್ಯೂಬರ್ಗಳ ಮೇಲೆಯೂ ಕೂಡ ದಾಳಿ ಆಯಿತು. ಒಂದು ಸಂದರ್ಭದಲ್ಲಿ ಯೂಟ್ಯೂಬರ್ಗಳ ಮೇಲೆ ದಾಳಿ ಆಯಿತು. ಅದರದ್ದು ಕೇಸ್ ಆಯಿತು. ಅದರ ಜೊತೆಗೆ ಷಡ್ಯಂತ್ರ ಮಾಡಿದ್ದಾರೆ ಅನ್ನುವಂಥ ಆರೋಪದಡಿ ಬಹಳಷ್ಟು ಜನ ವಿಚಾರಣೆಗೊಳಪಡಬೇಕಾಯಿತು. ಮತ್ತು ಚಿನ್ನಯ್ಯ ಕೂಡ ಬಹಳಷ್ಟು ಜನರಿಗೆ ತಾನು ತಪ್ಪು ಮಾಡಿದ್ದೀನಿ ಅನ್ನುವಂಥ ರೀತಿಯಲ್ಲಿ ತನ್ನ ಮನದಾಳವನ್ನು ವ್ಯಕ್ತಪಡಿಸ್ತಾ ಹೋದ ಅನ್ನುವಂಥದ್ದು ಮಾಹಿತಿ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಗಿರೀಶ್ ಮಟ್ಟನ್ ಅವರು, ಜಯಂತ್ ಟಿ, ನಂತರ ಇವರೆಲ್ಲರೂ ಕೂಡ ಒಂದು ತನಿಖೆಯನ್ನು ಅಥವಾ ವಿಚಾರಣೆಯನ್ನು ಎದುರಿಸಿದ್ದಾರೆ. ವಿಚಾರಣೆಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಮಾತಾಡಿದ್ದಾರೆ. ಜೊತೆಗೆ ಅವರ ಅಭಿಪ್ರಾಯಗಳನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ SIT ಅವರ SIT ತನಿಖೆ ಭಾಳ ಚೆನ್ನಾಗಿ ನಡೀತಾ ಇದೆ, ಸತ್ಯ ಹೊರ ಬರುತ್ತೆ ಅನ್ನುವಂಥದ್ದನ್ನು ಹೇಳ್ತಾ ಹೋದರು. ಬೇರೆ ಬೇರೆ ವಿಚಾರಗಳ ಬಗ್ಗೆಯೂ ಕೂಡ ಮಾತನಾಡ್ತಾ ಹೋದರು. ಅದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಚಿನ್ನಯ್ಯನ ಜಾಮೀನು ಅರ್ಜಿ ತಿರಸ್ಕಾರಗೊಂಡು ಜಾಮೀನು ಅರ್ಜಿ ತಿರಸ್ಕಾರಗೊಂಡು ಆತ ಜೈಲು ಪಾಲಾದ. ಇಲ್ಲಿ ಆಗಲ್ಲ, ಮಂಗಳೂರಲ್ಲಿ ಆಗಲ್ಲ, ಆತನಿಗೆ ರಕ್ಷಣೆ ಜಾಸ್ತಿ ಬೇಕು ಅನ್ನುವಂಥ ಕಾರಣಕ್ಕಾಗಿ ಆತನನ್ನು ಶಿವಮೊಗ್ಗ ಜೈಲಿಗೆ ಶಿಫ್ಟ್ ಮಾಡಲಾಯಿತು. ಮತ್ತೊಂದು ಕಡೆ ಕೆಲವರ ವಿಚಾರಣೆ ಅಂತೂ ನಿರಂತರವಾಗಿ ನಡೀತಾ ಇದೆ. ಇದರ ನಡುವೆ SIT ಬಂಗ್ಲೆಗುಡ್ಡೆಯಲ್ಲಿ ಈಗ ಶೋಧ ಕಾರ್ಯವನ್ನು ನಡೆಸ್ತಾ ಇರುವಂಥದ್ದು. ಅದರ ಜೊತೆಗೆ ಇವತ್ತು ಭಾಳ ಮುಖ್ಯವಾಗಿ ಚಿನ್ನಯ್ಯನನ್ನು ಕೂಡ ಕರೆದುಕೊಂಡು ಬಂದು ಕೋರ್ಟ್ನಲ್ಲಿ ಹೇಳಿಕೆಯನ್ನು ದಾಖಲಿಸುವಂಥ ಸಾಧ್ಯತೆಗಳು ಇದ್ದಾವೆ. ಇದು ಇಷ್ಟು ಒಂದು ವಿಸ್ತೃತವಾದಂಥ ಮಾಹಿತಿ. ಏನಂತಂದರೆ ಏನಾಗ್ತಾ ಇದೆ SITಯಲ್ಲಿ ಅನ್ನೋದಕ್ಕೆ ಈಗ ನಮಗೆ ಗೊತ್ತಿರುವಂಥ ಉತ್ತರ, SIT ತನಿಖೆ ನಡೀತಾ ಇದೆ. ಬಂಗ್ಲಾಗುಡ್ಡದಲ್ಲಿ ಇದು 2ನೇ ದಿನದ ಶೋಧ ಕಾರ್ಯ ನಡೀತಾ ಇದೆ. ಇವತ್ತೇನು ಸಿಗುತ್ತೆ ಕಾದು ನೋಡಬೇಕು. SITಯ ಶೋಧ ಕಾರ್ಯ ಇವತ್ತು 2ನೇ ದಿನಕ್ಕೆ ಕಾಲಿಟ್ಟಿದೆ. ಬಂಗ್ಲೆಗುಡ್ಡೆ ಧರ್ಮಸ್ಥಳ ಗ್ರಾಮದ ನೇತ್ರಾವತಿ ಸ್ನಾನಘಟ್ಟದ ಸಮೀಪದಲ್ಲಿರ್ತಕ್ಕಂತಹ ಬಂಗ್ಲೆಗುಡ್ಡೆಯಲ್ಲಿ SIT ಮತ್ತೆ ಶೋಧ ಕಾರ್ಯ ನಡೆಸ್ತಾ ಇರುವಂಥದ್ದು. ನಿನ್ನೆ ಶೋಧ ಕಾರ್ಯ ನಡೀತಾ ಇದೆ. ಶೋಧ ಕಾರ್ಯ ಯಾಕೆ ಇದಕ್ಕೆ ಹೆಸರು ಅಂತ ಹೇಳಿದರೆ, ಇಲ್ಲಿ ಯಾವುದೇ ರೀತಿಯಂಥ ಉತ್ಖನನ ಇಲ್ಲ, ಬದಲಾಗಿ ಮೇಲ್ಮೈಯಲ್ಲಿ, ಭೂಮಿಯ ಮೇಲ್ಮೈಯಲ್ಲಿ ಸಿಗುವಂತಹ ದೇಹದ ಅವಶೇಷಗಳು ಅಥವಾ ಬುರುಡೆಯೋ ಅಥವಾ ಯಾವುದಾದ್ರೂ ಎಲುಬಿನ ಪೀಸುಗಳು ಇತ್ಯಾದಿಗಳನ್ನೆಲ್ಲ ಸಂಗ್ರಹಿಸಿಕೊಂಡು ಬಂದು ಒಂದು ಪರೀಕ್ಷೆಗೆ ಒಳಪಡಿಸುವಂತಹದಕ್ಕೆ ಶೋಧ ಕಾರ್ಯ ಅಂತ ಹೇಳ್ತಾರೆ. ಯಾಕೆಂತಂದರೆ ಉತ್ಖನನ ಕಾರ್ಯ ಇಲ್ಲ, ಮೇಲ್ಮೈಯಲ್ಲಿ ಏನು ಸಿಗ್ತದೆ ಅದನ್ನು ತೆಗೆದುಕೊಂಡು ಬಂದು ಇಲ್ಲಿ ಉತ್ಖನನ ಕಾರ್ಯವನ್ನು ನಡೆಸುವಂಥವು, ಅದನ್ನು ತೆಗೆದುಕೊಂಡು ಬಂದು ಪರೀಕ್ಷೆಗೆ ಒಳಪಡಿಸುವಂಥದ್ದು. ಯಾವುದೇ ಉತ್ಖನನ ಕಾರ್ಯ ನಡೆಸದೇ ಇರುವಂತಹದ್ದು ಬಹಳ ಮುಖ್ಯವಾದಂತಹ ಒಂದು ಕಾರ್ಯ. ಈ ಶೋಧ ಕಾರ್ಯ ಯಾಕೆ ನಡೀತಾ ಇದೆ ಅಂತಂದರೆ, SITಗೆ ಈಗಾಗಲೇ
SIT ವಿಚಾರಣೆಯನ್ನು ನಡೆಸ್ತಾ ಇದ್ದಂತಹ ಒಬ್ಬ ವ್ಯಕ್ತಿ ಅಲ್ಲಿ ನಾನು ಇಷ್ಟು ನೋಡಿದ್ದೇನೆ ಅನ್ನುವಂಥದ್ದನ್ನು ಹೇಳಿಕೆಯನ್ನು ಕೊಡ್ತಾರೆ. ಮತ್ತೊಬ್ಬರು ಕೋರ್ಟಿಗೆ ರಿಟ್ ಅರ್ಜಿಯನ್ನು ಸಲ್ಲಿಸಿರ್ತಾರೆ. ಈ ಹಿನ್ನೆಲೆಯಲ್ಲಿ ಬಂಗ್ಲಗುಡ್ಡದಲ್ಲಿ ಏನಿದೆ ಅನ್ನುವಂಥದ್ದನ್ನು ಶೋಧ ಮಾಡಲೇಬೇಕಾದಂತಹ ಅನಿವಾರ್ಯತೆಗೆ SIT ಅಧಿಕಾರಿಗಳು ಒಳಪಡ್ತಾರೆ, ಅದರಿಂದ ಮುಂದಾಗ್ತಾರೆ. ಈಗಾಗಲೇ ಮೊದಲ ದಿನದ ಶೋಧ ಕಾರ್ಯದಲ್ಲಿ 5 ಕಡೆಗೆ ದೇಹದ ಅವಶೇಷಗಳು ಪತ್ತೆಯಾಗಿರುವ ಬಗ್ಗೆ ಮಾಹಿತಿಗಳು ಲಭ್ಯವಾಗಿದೆ. ಇವತ್ತು 2ನೇ ದಿನದ ಶೋಧ ಕಾರ್ಯ. ಇವತ್ತು ಕೂಡ 1-2 ಕಡೆಯಲ್ಲಿ ಶೋಧ ಕಾರ್ಯ ನಡೆಸುವಂತಹ ಸಾಧ್ಯತೆಗಳಿದ್ದಾವೆ. ಇವತ್ತು ನಿನ್ನೆ ಬಹಳ ಮುಖ್ಯವಾಗಿ ನಿನ್ನೆ ಬೆಳಗ್ಗೆ 11 ಗಂಟೆಯ ನಂತರ ಶೋಧ ಕಾರ್ಯಕ್ಕೆ ಅಧಿಕಾರಿಗಳು ತೆರಳಿದರು. ಆದರೆ ಇವತ್ತು 12:45 ಸುಮಾರಿಗೆ ನೇತ್ರಾವತಿಯನ್ನು ತಲುಪಿರುವಂತಹ ಕಂದಾಯ ಇಲಾಖೆಯ ಅಧಿಕಾರಿಗಳು, ಆನಂತರ ಸೋಕೋ ಟೀಮಿನವರು, ಅನಂತರ FSLನವರು, ಅನಂತರ ಅರಣ್ಯ ಇಲಾಖೆಯವರು ಇವರನ್ನೆಲ್ಲ ಕರೆದುಕೊಂಡು ಬಂದು SITಯ ತನಿಖಾಧಿಕಾರಿ SP ಜಿತೇಂದ್ರ ದಯಾಮ್ ಅವರ ನೇತೃತ್ವದ ತಂಡ ಈಗಾಗಲೇ ನೇತ್ರಾವತಿಯ ಮೇಲ್ಭಾಗಕ್ಕೆ ಹೋಗಿದೆ. ಬಂಗ್ಲೆಗುಡ್ಡೆಯಲ್ಲಿ ಯಾಕೆ ಬಂಗ್ಲೆಗುಡ್ಡೆಯನ್ನು ಒಂದು ಗುರಿಯಾಗಿಟ್ಟುಕೊಂಡಿದ್ದಾರೆ? ಬಂಗ್ಲೆಗುಡ್ಡೆಯಲ್ಲಿ ನಿನ್ನೆ 4-5 ಕಡೆಗೆ ಮೃತದೇಹದ ಅವಶೇಷಗಳು ಪತ್ತೆಯಾದ ನಂತರ ಇನ್ನೊಂದೆರಡು ಕಡೆಗೆ ನೋಡಿದ್ದಾರೆ ಅನ್ನುವಂಥ ಮಾಹಿತಿಗಳಿದೆ. ಅದು ಸ್ಪಷ್ಟತೆ ಇಲ್ಲ. ಆದರೆ ಬಂಗ್ಲೆಗುಡ್ಡೆಯಲ್ಲಿ ಈಗ SIT ಮತ್ತೆ ಶೋಧ ಕಾರ್ಯ ನಡೀತಾ ಇರುವಂಥದ್ದು. SIT ರಚನೆ ಆದ ನಂತರ ಏನೇನಾಯಿತು ಅನ್ನುವಂತಹದ್ದನ್ನು ಒಮ್ಮೆ ಸಿಂಹಾವಲೋಕನ ಮಾಡ್ತಾ ಹೋದರೆ, SIT ರಚನೆ ಆಯಿತು, ಒಬ್ಬ ವ್ಯಕ್ತಿ ಸಾಕ್ಷಿ ದೂರುದಾರನಾಗಿ ಬಂದು ನಾನು ಧರ್ಮಸ್ಥಳ ಗ್ರಾಮದಲ್ಲಿ 100 ಶವಗಳನ್ನು ಹೂತಿಟ್ಟಿದ್ದೇನೆ ಅಂತಂದ. ಆತ ಬಂದ ನಂತರ ಮೊದಲಿಗೆ SPಗೆ ದೂರು ಹೋಯಿತು, ಅನಂತರ ಧರ್ಮಸ್ಥಳ ಸ್ಟೇಷನ್ಗೆ ಬಂತು. ತದಬಳಿಕ 164ನ ಅಡಿಯಲ್ಲಿ ಆತನ ಹೇಳಿಕೆಯನ್ನು ದಾಖಲಿಸುವ, ಅಂದರೆ ಈಗಿನ BNS 183 ಅಂದರೆ ಮುಚ್ಚಿದ ಕೋರ್ಟ್ನಲ್ಲಿ ಆತನ ಒಂದು ಹೇಳಿಕೆಯನ್ನು ದಾಖಲಿಸುವಂಥ ಕೆಲಸ ಕೋರ್ಟ್ನಲ್ಲಾಯಿತು. ಅದಾದ ನಂತರ ಆತನ ಹೇಳಿಕೆಯನ್ನು ಪೊಲೀಸ್ ಸ್ಟೇಷನ್ನಲ್ಲಿ ದಾಖಲಿಸಿಕೊಳ್ಳಲಾಯಿತು. ಅಲ್ಲಿ ಆತನಕ್ಕಾದ ಮುಸುಗುದಾರಿಗಿದ್ದ. ತದನಂತರ SIT ಅಧಿಕಾರಿಗಳು ಮತ್ತು ಆತನ ಪರವಾಗಿರುವಂತಹ ಪ್ರೈವೇಟ್ ಲಾಯರ್ಸ್ ಎಲ್ಲ ಒಟ್ಟಿಗೆ ಬಂದರು. ಆ ಪ್ರೈವೇಟ್ ಲಾಯರ್ಸ್ನ ಜೊತೆಗೆ ಆತ ಓಡಾಡ್ತಾ ಇದ್ದ. ತದಬಳಿಕ ಪ್ರೈವೇಟ್ ಲಾಯರ್ಸ್ ಮತ್ತು SIT ಕಚೇರಿಗೆ ಪ್ರತಿನಿತ್ಯ ಬೆಳಗ್ಗೆ ಪ್ರೈವೇಟ್ ಲಾಯರ್ಸ್ ಜೊತೆಗೆ ಅವರದ್ದೇ ಆದಂತಹ ಗಾಡಿಯಲ್ಲಿ ಮುಸುಗುದಾರಿ ಬರ್ತಾ ಇದ್ದ. ಮುಸುಗುದಾರಿ ಬಂದ ನಂತರ ಸೋಕೋ ಅಧಿಕಾರಿಗಳು, FSLನವರು, ಗ್ರಾಮ ಪಂಚಾಯತ್ನವರು, ಆನಂತರ SIT ಅವರು, ತನಿಖಾಧಿಕಾರಿ ಎಲ್ಲರೂ ಸೇರಿಕೊಂಡು ಅವನನ್ನು ಕರೆದುಕೊಂಡು ಹೋಗಿ ನೇತ್ರಾವತಿಯ ಸುತ್ತಮುತ್ತ ಮೊದಲ ಬಾರಿಗೆ ಮಹಾಜರು ನಡೆಸಿದರು. ಮೊದಲ ಬಾರಿಗೆ ಮಹಾಜರು ನಡೆಸಿದಂಥ ಸಂದರ್ಭದಲ್ಲಿ ಸುಮಾರು 13 ಕಡೆಗೆ ಗುರುತನ್ನು ಹಾಕಿ ಹೋದರು. ಗುರುತನ್ನು ಹಾಕಿದ ಮರುದಿವಸದಿಂದ ಅಲ್ಲಿ ಉತ್ಖನನ ಕಾರ್ಯ ಆರಂಭವಾಯಿತು. ಉತ್ಖನನ ಕಾರ್ಯ ಆರಂಭವಾದಂಥ ಸಂದರ್ಭದಲ್ಲಿ ಮೊದಲ ಗುರುತಿನಲ್ಲಿ ಯಾವುದೇ ರೀತಿಯಾದಂತಹ ಅವಶೇಷಗಳಾಗಲಿ ಏನೂ ಕೂಡ ಪತ್ತೆ ಆಗಲಿಲ್ಲ. ಒಂದು 3 ಅಡಿ 4 ಅಡಿ ಅಗೆದ ನಂತರ ಅಲ್ಲಿ ಯಾವುದೇ ರೀತಿಯಂತಹ ಒಂದು ಕಳೇಬರ ಪತ್ತೆಯಾಗದಂಥ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಕೂಡಲೇ ಅವರನ್ನು ಈ ಬಗ್ಗೆ ಅವರ ಹತ್ರ ಮಾತನಾಡಿಸಿ ಇನ್ನೂ ಕೂಡ ಅಗಿಬೇಕು ಅಂತ ಆತ ಕೇಳಿಕೊಂಡ. ಅದಾದ ನಂತರ ಮೊದಲ ಗುರುತಿನಲ್ಲೇ ಹೆಚ್ಚು ಅಗದು ಒಳಭಾಗದಲ್ಲಿ ಏನಿದೆ ಅನ್ನುವಂಥ ನೋಡಿದರು. ಆದರೂ ಕೂಡ ಏನೂ ಪತ್ತೆ ಆಗಲಿಲ್ಲ. ಬಹಳ ಸಂಚಲನಕ್ಕೆ ಕಾರಣ ಆಗಿರುವಂಥದ್ದು 2 ಕಾರ್ಡ್ಗಳು, ಒಂದು ಡೆಬಿಟ್ ಕಾರ್ಡ್ ಮತ್ತು ಇನ್ನೊಂದು ಆಧಾರ್ ಕಾರ್ಡ್ ಅಥವಾ ಇನ್ನೊಂದು ಪ್ಯಾನ್ ಕಾರ್ಡ್, ಅದು ಡೆಬಿಟ್ ದೊಡ್ಡ ಸಂಚಲನಕ್ಕೆ ಕಾರಣ ಆಗಿತ್ತು. ಯಾರ್ದು ಅನ್ನುವಂಥ ಹುಡುಕಾಟಕ್ಕೆ SIT ಅಧಿಕಾರಿಗಳು ಮುಂದಾದರು. ಮತ್ತೆ ನೋಡಿದಾಗ ಗೊತ್ತಾಯಿತು ಅದು ಲಕ್ಷ್ಮಮ್ಮ ಮತ್ತು ಸುರೇಶ್ ಎಂಬಾತರಿಗೆ ಸೇರಿದ್ದು, ಅದು ನೆಲಮಂಗಲದ ದಾಬಾಸ್ಪೇಟೆಯವನಿಗೆ ಸೇರಿದ್ದು ಅನ್ನುವಂಥದ್ದು. ಆದರೆ ಅಲ್ಲಿ ಹೋಗಿ ಚೆಕ್ ಮಾಡಿದಾಗ ಅದರಲ್ಲಿ ಸುರೇಶ್ ಮೃತನಾಗಿದ್ದ. ಬಹಳ ಸಂಚಲನಕ್ಕೆ ಕಾರಣ ಆಯಿತು, ಸುರೇಶ್ ಮೃತನಾಗಿದ್ದಾನೆ ಅನ್ನುವಂಥದ್ದು. ಆದರೆ ಸುರೇಶ್ ಮೃತನಾಗುವುದಕ್ಕೂ ಧರ್ಮಸ್ಥಳದಲ್ಲಿ ಆತನ ID ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ ಸಿಗುವುದಕ್ಕೂ ಯಾವುದೇ ರೀತಿಯಂಥ ಸಂಬಂಧ ಇಲ್ಲ. ಯಾಕೆಂತಂದರೆ ಆತ ಮೃತನಾಗಿರುವಂತಹದ್ದು ಎಲ್ಲಿ ಆತನ ಊರಿನಲ್ಲಿ. ಆತನಲ್ಲಿ ಸಮಾಧಿ ಮಾಡಿದ್ದಕ್ಕೂ ಕೂಡ ಕುರುಹುಗಳಿವೆ. ಆತ ಜಾಂಡೀಸ್ ಬಂದು ಮೃತನಾಗಿದ್ದ ಅನ್ನುವಂತಹದ್ದನ್ನು ಸಾಬೀತುಪಡಿಸಲಾಯಿತು. ತದ ಬಳಿಕ 2, 3, 4, 5 ಈ 5 ಗುರುತುಗಳಲ್ಲಿ ಹುಡುಕಾಟ ನಡೆಸಿದರೂ ಕೂಡ ಯಾವುದೇ ರೀತಿಯಂತಹ ಕಳೇಬರ ಆಗಲಿ ಏನೂ ಕೂಡ ಪತ್ತೆ ಆಗಲಿಲ್ಲ. ನಿರಂತರ ಹುಡುಕಾಟ ನಡೆಸಿದ್ರು, ಏನೂ ಕೂಡ ಪತ್ತೆ ಆಗಲಿಲ್ಲ. 6ನೇ ಗುರುತಿನತ್ತ ಹುಡುಕಾಟ ನಡೆಸುವಂಥ ಸಂದರ್ಭದಲ್ಲಿ ಅದರಲ್ಲಿ ಒಂದು ಮೃತದೇಹದ ಕಳೇಬರಗಳು, ಅದು ಕೂಡ ಜಾಸ್ತಿ ಇರಲಿಲ್ಲ, ಒಂದಷ್ಟು ಕಳೇಬರಗಳು ಪತ್ತೆ ಆಯಿತು. ಅವುಗಳನ್ನು ತಂದು ಸೋಕೋ ಅಧಿಕಾರಿಗಳೆಲ್ಲ ಅದನ್ನು ಸಂಗ್ರಹಿಸಿಕೊಂಡು FSLನ ವಿಧಿವಿಜ್ಞಾನ ಪರೀಕ್ಷೆಗೆ ಒಳಪಡಿಸುವಂಥದ್ರಲ್ಲಿ ತೆಗೆದುಕೊಂಡು ಹೋದರು. 6ನೇ ಗುರುತಿನ ಸಿಕ್ಕ ನಂತರ 7 ಆಗಲಿ 8 ಆಗಲಿ 9 ಆಗಲಿ 10 ಆಗಲಿ 11 ಆಗಲಿ ಯಾವುದರಲ್ಲೂ ಕೂಡ ಸಿಗಲಿಲ್ಲ.
ಈ ಸಂದರ್ಭದಲ್ಲಿ ಅವರು ಆ ಬಂಗ್ಲೆಗುಡ್ಡೆಯ ಮೇಲ್ಭಾಗಕ್ಕೆ ಇವತ್ತೇನು ಮೇಲ್ಭಾಗಕ್ಕೆ ಹೋದರು, ಇವತ್ತೇನು ಶೋಧ ಕಾರ್ಯ ನಡೀತದೆ ಅದೇ ರೀತಿಯಾದಂಥ ಒಂದು ಕಾರ್ಯಾಚರಣೆ ನಡೆಯುತ್ತೆ. ಅಲ್ಲಿ ಭೂಮಿಯ ಮೇಲ್ಮೈಯಲ್ಲಿ ಒಂದು ಬಾಡಿ ಸಿಗುತ್ತೆ, ಅವುಗಳನ್ನು ಪ್ಯಾಕ್ ಮಾಡಿಕೊಂಡು ತೆಗೆದುಕೊಂಡು ಬರ್ತಾರೆ. ಭಾಳ ಮುಖ್ಯವಾಗಿ ನಾವು ಬಹಳಷ್ಟು ಜನರ ಹತ್ರ ಸಂಪರ್ಕ ಸಾಧಿಸಲು ಪ್ರಯತ್ನಪಟ್ಟು ಮೇಲ್ಮೈಯಲ್ಲಿ ಸಿಕ್ಕಿದ ಅಂತ ಕೇಳ್ತೀವಿ. ಆದರೆ ಅದನ್ನು ಮೇಲ್ಮೈಯಲ್ಲಿ ಸಿಕ್ಕಿದೆಯಾ ಇಲ್ವಾ ಅನ್ನುವಂತಹ ರೀತಿಯಾದಂತಹ ಒಂದು ಗಪ್ಚುಪ್ ಮಾಹಿತಿಗಳಿತ್ತು. ಆದರೆ ನಮ್ಮ ಮಾಹಿತಿಯ ಪ್ರಕಾರ ಅದು ಮೇಲ್ಮೈಯಲ್ಲೇ ಸಿಕ್ಕಿದ್ದು ಅನ್ನುವಂಥ ನಾವು ಕೊಟ್ಟಿದ್ವಿ ಸುದ್ದಿ ಕೂಡ. ಆದರೆ ಮತ್ತೇನಾದರೂ ಮೇಲ್ಮೈಯಲ್ಲಿ ಅಲ್ಲ ಅನ್ನುವಂಥದ್ದು ಏನಾದರೂ ಬರುತ್ತಾ ಅನ್ನುವಂಥ ಆಯಿತು. ಆದರೆ ಈ ಬಗ್ಗೆ UDR ದಾಖಲಾಗುತ್ತೆ, ಅಂದರೆ ಅದು ಮೇಲ್ಮೈಯಲ್ಲಿ ಸಿಕ್ಕಿದ್ದು ಅನ್ನೋಂಥದ್ದು ಸಾಬೀತಾಗ್ತದೆ. UDR ದಾಖಲಾಗುತ್ತೆ. UDR ದಾಖಲಾದ ನಂತರ ಮಂಗಳೂರು SP ಅರುಣ್ ಅವರು ಒಂದು ಪತ್ರಿಕಾ ಹೇಳಿಕೆಯನ್ನು ಬಿಡುಗಡೆ ಮಾಡ್ತಾರೆ. ಅಲ್ಲಿ ಹೇಳ್ತಾರೆ, ಒಂದು UDR ಧರ್ಮಸ್ಥಳದಲ್ಲಿ ಜಿತೇಂದ್ರ ದಯಾಮ್ ಅವರು ದಾಖಲಿಸಿದ್ದಾರೆ. ಆ UDR ತನಿಖೆಯನ್ನು SITಗೆ ಹಸ್ತಾಂತರಿಸ್ತಾ ಇದ್ದೇವೆ. ಯಾಕೆಂತಂದ್ರೆ ಅದರ ಸೂಚನೆ ಇದೆ, ಅದಕ್ಕೋಸ್ಕರ SITಗೆ ಹಸ್ತಾಂತರಿಸ್ತಿದ್ದೇವೆ. ಯಾಕೆ SITಗೆ ಹಸ್ತಾಂತರಿಸ್ತಿದ್ದೇವೆ ಅಂತ ಹೇಳುವಂತಹ ಜೊತೆಗೆ ಭೂಮಿಯ ಮೇಲ್ಮೈಯಲ್ಲಿ ಸಿಕ್ಕ ಮೃತದೇಹದ UDR ಅನ್ನುವಂಥದ್ದನ್ನು ಬರೀತಾರೆ. ಅಲ್ಲಿಗೆ ನಾವು ಕೊಟ್ಟ ಸುದ್ದಿ ನಿಜ ಆಗತ್ತೆ. ಅದಾದ ನಂತರ ಅಲ್ಲಿಂದ 12 ಗುರುತಿನ ಉತ್ಖನನ ಆಗುತ್ತೆ. ಅದಾದ ನಂತರ 13ನೇ ಗುರುತಿನ ಬಗ್ಗೆ ಬಹಳಷ್ಟು ದೊಡ್ಡ ಮಟ್ಟಿನಲ್ಲಿ ಸಂಚಲನಕ್ಕೆ ಕಾರಣವಾಗುತ್ತೆ. ಬಹಳ ದೊಡ್ಡ ಸಂಚಲನಕ್ಕೆ ಕಾರಣ ಆದ ನಂತರ ಅದು ಹೇಗೆ ಅನ್ನುವಂಥದ್ದು ಬಹಳ ಸಂಚಲನಕ್ಕೆ ಕಾರಣ ಆಗಿ 13ನೇ ಗುರುತಿಗೆ GPR ಬಳಕೆ ಮಾಡಬೇಕು. GPR ಬಳಕೆ ಮಾಡಿದ ನಂತರ ಅದು GPRನಿಂದಲೇ ಅದು ಆಗಬೇಕು ಅನ್ನುವಂಥ ಒತ್ತಾಯಗಳು ಕೇಳಿಬರುತ್ತೆ. ಈ ಎಲ್ಲ ಒತ್ತಾಯಗಳಿಗೆ SIT ಕೂಡ ಒಪ್ಕೊಳ್ತಾ ಹೋಗುತ್ತೋ ಅನ್ನುವಂಥ ರೀತಿಯಲ್ಲಿ GPR ಬಳಕೆಯು ಕೂಡ ಮುಂದಾಗ್ತಾರೆ. ಇದರ ನಡುವೆ 14, 15 ಮತ್ತು 16 ಈ ಗುರುತುಗಳಲ್ಲಾಗುತ್ತೆ. ಬಹಳ ಮುಖ್ಯವಾಗಿ ಬಾಹುಬಲಿ ಬೆಟ್ಟದ ತಿರುವಿನಲ್ಲೊಂದು ಉತ್ಖನನ ಆಗುತ್ತೆ. ಬಾಹುಬಲಿ ಬೆಟ್ಟದ ತಿರುವಿನಲ್ಲಿ ಉತ್ಖನನ ಆದಂಥ ಸಂದರ್ಭದಲ್ಲಿ ಅಲ್ಲಿಯೂ ಕೂಡ ಯಾವುದೇ ರೀತಿಯಂಥ ಕಳೆಬರಗಳು ಪತ್ತೆ ಆಗೋದಿಲ್ಲ. ಅದು ದೊಡ್ಡ ಸಂಚಲನಕ್ಕೆ ಕಾರಣ ಆಗುತ್ತೆ. ಅದರ ಜೊತೆಗೆ ಮುಂದಾಗ್ತಾರೆ. ಗೋಂಕ್ರತಾರ್ ನಂತರ ಬಾಹುಬಲಿ ಬೆಟ್ಟಕ್ಕೆ ಹೋಗ್ತಾರೆ. ಗೋಂಕ್ರತಾರ್ನಲ್ಲಿಯೂ ಕೂಡ ಉತ್ಖನನ ಕಾರ್ಯಕ್ಕೆ ಮುಂದಾಗ್ತಾರೆ. ಅಲ್ಲಿಯೂ ಕೂಡ ಯಾವುದೇ ರೀತಿಯಂತಹ ಕಳೆಬರಗಳು ಪತ್ತೆಯಾಗೋದಿಲ್ಲ. ಇಷ್ಟೆಲ್ಲ ಆದ ನಂತರ ಒಂದು 13ನೇ ನಂಬರ್ನ ಗುರುತಿನ ಉತ್ಖನನ ನಡೆಯುತ್ತೆ. 13ನೇ ನಂಬರ್ನ ಗುರುತಿನ ಉತ್ಖನನ ಅಂತಂದಾಗ ಬಹಳ ದೊಡ್ಡ ಮಟ್ಟಿಗೆ ಸಂಚಲನವನ್ನು ಕೂಡ ಮೂಡಿಸಿತ್ತು. ಅದಕ್ಕೆ ಡ್ರೋನ್ ಮೌಂಟೆಡ್ GPR ಕೂಡ ಬಳಕೆ ಮಾಡಿದರು. ಡ್ರೋನ್ ಮೌಂಟೆಡ್ GPR ಬಳಕೆ ಮಾಡಿದ ನಂತರ ಅಲ್ಲಿ ಉತ್ಖನನ ಕಾರ್ಯ ಜೋರಾಗಿ ನಡೆಯಿತು. ಉತ್ಖನನ ಕಾರ್ಯ 2 ದಿನ ಉತ್ಖನನ ಕಾರ್ಯಕ್ಕೆ ತಗೊಂಡ್ರು. 2 JCBಯನ್ನು ಬಳಕೆ ಮಾಡಿಕೊಂಡ್ರು. 18 ಅಡಿ ಆಳ ತೋಡಿದ್ರು. 22 ಅಡಿಯಷ್ಟು ಉದ್ದ, 18 ಅಡಿ ಆಳ, 8 ಅಡಿ ಅಗಲ, ಬಹಳ ದೊಡ್ಡ ಮಟ್ಟಿಗೆ ಒಂದು ದೊಡ್ಡ ಬಾವಿ ತೆಗೆದಂಗೆ ಅದನ್ನು ಉತ್ಖನನ ಮಾಡಿದ್ರು. ಅಲ್ಲಿ ಯಾವುದೇ ರೀತಿಯಂಥ ಕಳೆಬರಗಳು ಪತ್ತೆಯಾಗಲಿಲ್ಲ. ಅದಾದರೆ ಹಾಗಂತೇಳಿ ಒಂದು ದಿನದ ಕಾರ್ಯಾಚರಣೆಗೆ ಕೊನೆಗೊಳಿಸಿದ್ರ? ಇಲ್ಲ. ಯಾಕಂದರೆ ಅದು ಅವರು ಹಾಕಿದಂಥ ಕ್ರೈಮ್ ಲೈನ್ನಲ್ಲಿ ಅರ್ಧ ಭಾಗ ಮಾತ್ರ ಆಗಿರೋದು ಅನ್ನೋಂಥ ಕಾರಣಕ್ಕೆ 2 ಭಾಗಗಳನ್ನು ಕೂಡ ಉತ್ಖನನ ಮಾಡಿದರು. ಮರು ದಿವಸ ಇನ್ನೊಂದು ಭಾಗವನ್ನು ಉತ್ಖನನ ಮಾಡಿದರು. ಇದರ ಜೊತೆಗೆ ಅದರಲ್ಲಿ ಎಷ್ಟು ದೂರ ಇದೆ ಅಷ್ಟು ದೂರವೂ ಕೂಡ ಡ್ರೋನ್ ಮೌಂಟೆಡ್ GPRನ್ನು ಬಳಕೆ ಮಾಡಿಕೊಂಡು ಅಲ್ಲಿ ಒಂದು ಸ್ಕ್ಯಾನ್ ಮಾಡಿದರು. ಅಲ್ಲಿಯೂ ಕೂಡ ಏನು ಪತ್ತೆ ಆಗಲಿಲ್ಲ. ಡ್ರೋನ್ ಮೌಂಟೆಡ್ GPRನಲ್ಲೂ ಕೂಡ ಏನು ಪತ್ತೆ ಆಗಲಿಲ್ಲ. ಹೀಗೆ ಪತ್ತೆ ಆಗಲಿಲ್ಲ ಅನ್ನುವಂಥ ಕಾರಣದಿಂದಾಗಿ ಅಲ್ಲಿ ಉತ್ಖನನ ನಡೀತು. ತದಬಳಿಕ ಧರ್ಮಸ್ಥಳದ ಶ್ರೀರಾಮ ಕ್ಷೇತ್ರದ ಮುಂಭಾಗದಲ್ಲಿರ್ತಕ್ಕಂಥ ರಸ್ತೆಯಲ್ಲಿ ಹಾದು ಹೋಗಿ ದ್ವಾರಕಾಶ್ರಮದ ಸಮೀಪ ಒಂದು ನದಿಯ ಪರಂಬೋಕಿನಲ್ಲಿ 17ನೇ ಗುರುತು ಮಾಡಲಾಗಿತ್ತು. ಅಲ್ಲಿಯೂ ಕೂಡ ಉತ್ಖನನ ಮಾಡಿದರು. ಅಲ್ಲಿಯೂ ಕೂಡ ಯಾವುದೇ ರೀತಿಯಾದಂತಹ ಒಂದು ಕಳೆಬರಗಳು ಪತ್ತೆ ಆಗಲಿಲ್ಲ. ಇಷ್ಟೆಲ್ಲ ಆಗಿ ಯಾವುದೇ ರೀತಿಯ ಕಳೆಬರ ಪತ್ತೆ ಆಗಲಿಲ್ಲ ಅಂತ ಹೇಳುವಾಗ ಒಂದು ಕಡೆ ರಾಜ್ಯದಲ್ಲಿ ವಿರೋಧ ಪಕ್ಷವಾದಂತಹ BJP ದೊಡ್ಡ ಮಟ್ಟಿಗೆ ಹೇಳಿಕೆಯನ್ನು ಕೊಡ್ತಾ ಹೋಯಿತು, ಇದೊಂದು ಷಡ್ಯಂತ್ರ ಅನ್ನುವಂಥದ್ದು. ಮತ್ತೊಂದು ಕಡೆಯಲ್ಲಿ ಸುಜಾತ ಭಟ್ ಪ್ರಕರಣ, ತನ್ನ ಮಗುವಿನ ಒಂದು ಅಸ್ಥಿಯನ್ನು ಹುಡುಕಿ ಕೊಡಿ, ಅದು ನನ್ನ ಮಗಳು ನೇತ್ರಾವತಿಯಲ್ಲಿ ಧರ್ಮಸ್ಥಳದಲ್ಲಿ ಬಂದಾಗ ಕಾಣೆಯಾಗಿದ್ದಾಳೆ ಅನ್ನುವಂಥದ್ದು. ಮತ್ತೆ ನೋಡಿದಾಗ ಆಕೆಗೆ ಮಗುವೇ ಇರಲಿಲ್ಲ, ಆಕೆಗೆ ಮಗಳೇ ಇರಲಿಲ್ಲ ಅನ್ನುವಂಥದ್ದೆಲ್ಲ ಬಂತು. ಆಕೆ ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟರು, ನನಗೆ ಕೆಲವರು ಒತ್ತಾಯ ಮಾಡಿದ್ದರಿಂದ ಹೀಗೆಲ್ಲ ಆಯಿತು ಅನ್ನುವಂಥದ್ದು. ಇಷ್ಟೆಲ್ಲ ಆದ ನಂತರ ಚಿನ್ನಯ್ಯನನ್ನು SIT ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡರು. ವಶಕ್ಕೆ ಪಡೆದ ನಂತರ ಮಹಜರು ಕಾರ್ಯವನ್ನು ನಡೆಸಿದರು. ಬೇರೆ ಬೇರೆ ಕಡೆಗೆ ಮಹಜರು ಕಾರ್ಯ ನಡೆಸಿದರು. ಅದರಲ್ಲಿ ಬಹಳ ಮುಖ್ಯವಾಗಿ ಹೋರಾಟಗಾರ ಜಯಂತ್ ಅವರ ಮನೆಯಲ್ಲಿ ಚಿನ್ನಯ್ಯ ಬುರುಡೆ ತೆಗೆದುಕೊಂಡು ಹೋಗಿದ್ದ ಅನ್ನುವಂಥ ಕಾರಣಕ್ಕೆ ಪೀಣ್ಯದಲ್ಲಿರುವ ಜಯಂತ್ ಅವರ ಮನೆಯಲ್ಲಿ
ಶೋಧ ಕಾರ್ಯ ನಡೀತು. ಅಲ್ಲಿಯೂ ಕೂಡ ಒಂದಷ್ಟು ಮಹಜರು ಕಾರ್ಯ ನಡೆಯಿತು. ಅದಾದ ನಂತರ ಯೂಟ್ಯೂಬರ್ಗಳ ಮೇಲೆಯೂ ಕೂಡ ದಾಳಿ ಆಯಿತು. ಒಂದು ಸಂದರ್ಭದಲ್ಲಿ ಯೂಟ್ಯೂಬರ್ಗಳ ಮೇಲೆ ದಾಳಿ ಆಯಿತು, ಅದರದ್ದು ಕೇಸ್ ಆಯಿತು. ಅದರ ಜೊತೆಗೆ ಷಡ್ಯಂತ್ರ ಮಾಡಿದ್ದಾರೆ ಅನ್ನುವಂಥ ಆರೋಪದಡಿ ಬಹಳಷ್ಟು ಜನ ವಿಚಾರಣೆಗೊಳಪಡಬೇಕಾಯಿತು. ಮತ್ತು ಚಿನ್ನಯ್ಯ ಕೂಡ ಬಹಳಷ್ಟು ಜನರಿಗೆ ತಾನು ತಪ್ಪು ಮಾಡಿದ್ದೀನಿ ಅನ್ನುವಂಥ ರೀತಿಯಲ್ಲಿ ತನ್ನ ಮನದಾಳವನ್ನು ವ್ಯಕ್ತಪಡಿಸ್ತಾ ಹೋದ ಅನ್ನುವಂಥದ್ದು ಮಾಹಿತಿ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಗಿರೀಶ್ ಮಟ್ಟಣ್ಣ ಅವರು, ಜಯಂತ್ ಟಿ, ನಂತರ ಇವರೆಲ್ಲರೂ ಕೂಡ ಒಂದು ತನಿಖೆಯನ್ನು ಅಥವಾ ವಿಚಾರಣೆಯನ್ನು ಎದುರಿಸಿದ್ದಾರೆ. ವಿಚಾರಣೆಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಮಾತಾಡಿದ್ದಾರೆ. ಜೊತೆಗೆ ಅವರ ಅಭಿಪ್ರಾಯಗಳನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ SIT ಅವರ SIT ತನಿಖೆ ಭಾಳ ಚೆನ್ನಾಗಿ ನಡೀತಾ ಇದೆ, ಸತ್ಯ ಹೊರ ಬರುತ್ತೆ ಅನ್ನುವಂಥದ್ದನ್ನು ಹೇಳ್ತಾ ಹೋದರು. ಬೇರೆ ಬೇರೆ ವಿಚಾರಗಳ ಬಗ್ಗೆಯೂ ಕೂಡ ಮಾತನಾಡ್ತಾ ಹೋದರು. ಅದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಚಿನ್ನಯ್ಯನ ಜಾಮೀನು ಅರ್ಜಿ ತಿರಸ್ಕಾರಗೊಂಡು ಜಾಮೀನು ಅರ್ಜಿ ತಿರಸ್ಕಾರಗೊಂಡು ಆತ ಜೈಲು ಪಾಲಾದ. ಇಲ್ಲಿ ಆಗಲ್ಲ, ಮಂಗಳೂರಲ್ಲಿ ಆಗಲ್ಲ, ಆತನಿಗೆ ರಕ್ಷಣೆ ಜಾಸ್ತಿ ಬೇಕು ಅನ್ನುವಂಥ ಕಾರಣಕ್ಕಾಗಿ ಆತನನ್ನು ಶಿವಮೊಗ್ಗ ಜೈಲಿಗೆ ಶಿಫ್ಟ್ ಮಾಡಲಾಯಿತು. ಮತ್ತೊಂದು ಕಡೆ ಕೆಲವರ ವಿಚಾರಣೆ ಅಂತೂ ನಿರಂತರವಾಗಿ ನಡೀತಾ ಇದೆ. ಇದರ ನಡುವೆ SIT ಬಂಗ್ಲೆಗುಡ್ಡೆಯಲ್ಲಿ ಇದೀಗ ಶೋಧ ಕಾರ್ಯವನ್ನು ನಡೆಸ್ತಾ ಇರುವಂಥದ್ದು. ಅದರ ಜೊತೆಗೆ ಇವತ್ತು ಭಾಳ ಮುಖ್ಯವಾಗಿ ಚಿನ್ನಯ್ಯನನ್ನು ಕೂಡ ಕರೆದುಕೊಂಡು ಬಂದು ಕೋರ್ಟ್ನಲ್ಲಿ ಹೇಳಿಕೆಯನ್ನು ದಾಖಲಿಸುವಂಥ ಸಾಧ್ಯತೆಗಳು ಇದ್ದಾವೆ. ಇದು ಇಷ್ಟು ಒಂದು ವಿಸ್ತೃತವಾದಂಥ ಮಾಹಿತಿ. ಏನಂತಂದರೆ ಏನಾಗ್ತಾ ಇದೆ SITಯಲ್ಲಿ ಅನ್ನೋದಕ್ಕೆ ಈಗ ನಮಗೆ ಗೊತ್ತಿರುವಂಥ ಉತ್ತರ, SIT ತನಿಖೆ ನಡೀತಾ ಇದೆ. ಬಂಗ್ಲಾಗುಡ್ಡದಲ್ಲಿ ಇಂದು 2ನೇ ದಿನದ ಶೋಧ ಕಾರ್ಯ ನಡೀತಾ ಇದೆ. ಇವತ್ತೇನು ಸಿಗುತ್ತೆ ಕಾದು ನೋಡಬೇಕು. SITಯ ಶೋಧ ಕಾರ್ಯ ಇವತ್ತು 2ನೇ ದಿನಕ್ಕೆ ಕಾಲಿಟ್ಟಿದೆ. ಬಂಗ್ಲೆಗುಡ್ಡೆ ಧರ್ಮಸ್ಥಳ ಗ್ರಾಮದ ನೇತ್ರಾವತಿ ಸ್ನಾನಘಟ್ಟದ ಸಮೀಪದಲ್ಲಿರ್ತಕ್ಕಂತಹ ಬಂಗ್ಲೆಗುಡ್ಡೆಯಲ್ಲಿ SIT ಮತ್ತೆ ಶೋಧ ಕಾರ್ಯ ನಡೆಸ್ತಾ ಇರುವಂಥದ್ದು. ನಿನ್ನೆ ಶೋಧ ಕಾರ್ಯ ನಡೀತಾ ಇದೆ. ಶೋಧ ಕಾರ್ಯ ಯಾಕೆ ಇದಕ್ಕೆ ಹೆಸರು ಅಂತ ಹೇಳಿದರೆ, ಇಲ್ಲಿ ಯಾವುದೇ ರೀತಿಯಂಥ ಉತ್ಖನನ ಇಲ್ಲ, ಬದಲಾಗಿ ಮೇಲ್ಮೈಯಲ್ಲಿ, ಭೂಮಿಯ ಮೇಲ್ಮೈಯಲ್ಲಿ ಸಿಗುವಂತಹ ದೇಹದ ಅವಶೇಷಗಳು ಅಥವಾ ಬುರುಡೆಯೋ ಅಥವಾ ಯಾವುದಾದ್ರೂ ಎಲುಬಿನ ಪೀಸುಗಳು ಇತ್ಯಾದಿಗಳನ್ನೆಲ್ಲ ಸಂಗ್ರಹಿಸಿಕೊಂಡು ಬಂದು ಒಂದು ಪರೀಕ್ಷೆಗೆ ಒಳಪಡಿಸುವಂತಹದಕ್ಕೆ ಶೋಧ ಕಾರ್ಯ ಅಂತ ಹೇಳ್ತಾರೆ. ಯಾಕೆಂತಂದರೆ ಉತ್ಖನನ ಕಾರ್ಯ ಇಲ್ಲ, ಮೇಲ್ಮೈಯಲ್ಲಿ ಏನು ಸಿಗ್ತದೆ ಅದನ್ನು ತೆಗೆದುಕೊಂಡು ಬಂದು ಇಲ್ಲಿ ಉತ್ಖನನ ಕಾರ್ಯವನ್ನು ನಡೆಸುವಂಥವು, ಅದನ್ನು ತೆಗೆದುಕೊಂಡು ಬಂದು ಪರೀಕ್ಷೆಗೆ ಒಳಪಡಿಸುವಂಥದ್ದು. ಯಾವುದೇ ಉತ್ಖನನ ಕಾರ್ಯ ನಡೆಸದೇ ಇರುವಂತಹದ್ದು ಬಹಳ ಮುಖ್ಯವಾದಂತಹ ಒಂದು ಕಾರ್ಯ. ಈ ಶೋಧ ಕಾರ್ಯ ಯಾಕೆ ನಡೀತಾ ಇದೆ ಅಂತಂದರೆ, SITಗೆ ಈಗಾಗಲೇ SIT ವಿಚಾರಣೆಯನ್ನು ನಡೆಸ್ತಾ ಇದ್ದಂತಹ ಒಬ್ಬ ವ್ಯಕ್ತಿ ಅಲ್ಲಿ ನಾನು ಇಷ್ಟು ನೋಡಿದ್ದೇನೆ ಅನ್ನುವಂಥದ್ದನ್ನು ಹೇಳಿಕೆಯನ್ನು ಕೊಡ್ತಾರೆ. ಮತ್ತೊಬ್ಬರು ಕೋರ್ಟಿಗೆ ರಿಟ್ ಅರ್ಜಿಯನ್ನು ಸಲ್ಲಿಸಿರ್ತಾರೆ. ಈ ಹಿನ್ನೆಲೆಯಲ್ಲಿ ಬಂಗ್ಲಾಗುಡ್ಡದಲ್ಲಿ ಏನಿದೆ ಅನ್ನುವಂಥದ್ದನ್ನು ಶೋಧ ಮಾಡಲೇಬೇಕಾದಂತಹ ಅನಿವಾರ್ಯತೆಗೆ SIT ಅಧಿಕಾರಿಗಳು ಒಳಪಡ್ತಾರೆ, ಅದರಿಂದ ಮುಂದಾಗ್ತಾರೆ. ಈಗಾಗಲೇ ಮೊದಲ ದಿನದ ಶೋಧ ಕಾರ್ಯದಲ್ಲಿ 5 ಕಡೆಗೆ ದೇಹದ ಅವಶೇಷಗಳು ಪತ್ತೆಯಾಗಿರುವ ಬಗ್ಗೆ ಮಾಹಿತಿಗಳು ಲಭ್ಯವಾಗಿದೆ. ಇವತ್ತು 2ನೇ ದಿನದ ಶೋಧ ಕಾರ್ಯ. ಇವತ್ತು ಕೂಡ 1-2 ಕಡೆಯಲ್ಲಿ ಶೋಧ ಕಾರ್ಯ ನಡೆಸುವಂತಹ ಸಾಧ್ಯತೆಗಳಿದ್ದಾವೆ. ಇವತ್ತು ನಿನ್ನೆ ಬಹಳ ಮುಖ್ಯವಾಗಿ ನಿನ್ನೆ ಬೆಳಗ್ಗೆ 11 ಗಂಟೆಯ ನಂತರ ಶೋಧ ಕಾರ್ಯಕ್ಕೆ ಅಧಿಕಾರಿಗಳು ತೆರಳಿದರು. ಆದರೆ ಇವತ್ತು 12:45 ಸುಮಾರಿಗೆ ನೇತ್ರಾವತಿಯನ್ನು ತಲುಪಿರುವಂತಹ ಕಂದಾಯ ಇಲಾಖೆಯ ಅಧಿಕಾರಿಗಳು, ಆನಂತರ ಸೋಕೋ ಟೀಮಿನವರು, ಅನಂತರ FSLನವರು, ಅನಂತರ ಅರಣ್ಯ ಇಲಾಖೆಯವರು, ಇವರನ್ನೆಲ್ಲ ಕರೆದುಕೊಂಡು ಬಂದು SITಯ ತನಿಖಾಧಿಕಾರಿ SP ಜಿತೇಂದ್ರ ದಯಾಮ್ ಅವರ ನೇತೃತ್ವದ ತಂಡ ಈಗಾಗಲೇ ನೇತ್ರಾವತಿಯ ಮೇಲ್ಭಾಗಕ್ಕೆ ಹೋಗಿದೆ. ಬಂಗ್ಲೆಗುಡ್ಡೆಯಲ್ಲಿ ಯಾಕೆ ಬಂಗ್ಲೆಗುಡ್ಡೆಯನ್ನು ಒಂದು ಗುರಿಯಾಗಿಟ್ಟುಕೊಂಡಿದ್ದಾರೆ? ಬಂಗ್ಲೆಗುಡ್ಡೆಯಲ್ಲಿ ನಿನ್ನೆ 4-5 ಕಡೆಗೆ ಮೃತದೇಹದ ಅವಶೇಷಗಳು ಪತ್ತೆಯಾದ ನಂತರ ಇನ್ನೊಂದು 2 ಕಡೆಗೆ ನೋಡಿದ್ದಾರೆ ಅನ್ನುವಂಥ ಮಾಹಿತಿಗಳಿದೆ. ಅದು ಸ್ಪಷ್ಟತೆ ಇಲ್ಲ. ಆದರೆ ಬಂಗ್ಲೆಗುಡ್ಡೆಯಲ್ಲಿ ಈಗ SIT ಮತ್ತೆ ಶೋಧ ಕಾರ್ಯ ನಡೀತಾ ಇರುವಂಥದ್ದು. SIT ರಚನೆ ಆದ ನಂತರ ಏನೇನಾಯಿತು ಅನ್ನುವಂತಹದನ್ನು ಒಮ್ಮೆ ಸಿಂಹಾವಲೋಕನ ಮಾಡ್ತಾ ಹೋದರೆ, SIT ರಚನೆ ಆಯಿತು, ಒಬ್ಬ ವ್ಯಕ್ತಿ ಸಾಕ್ಷಿ ದೂರುದಾರನಾಗಿ ಬಂದು ನಾನು ಧರ್ಮಸ್ಥಳ ಗ್ರಾಮದಲ್ಲಿ 100 ಶವಗಳನ್ನು ಹೂತಿಟ್ಟಿದ್ದೇನೆ ಅಂತಂದ. ಆತ ಬಂದ ನಂತರ ಮೊದಲಿಗೆ SPಗೆ ದೂರು ಹೋಯಿತು, ಅನಂತರ ಧರ್ಮಸ್ಥಳ ಸ್ಟೇಷನ್ಗೆ ಬಂತು. ತದ ಬಳಿಕ 164ನ ಅಡಿಯಲ್ಲಿ ಆತನ ಹೇಳಿಕೆಯನ್ನು ದಾಖಲಿಸು, ಅಂದರೆ ಈಗಿನ BNS 183 ಅಂದರೆ ಮುಚ್ಚಿದ ಕೋರ್ಟ್ನಲ್ಲಿ ಆತನ ಒಂದು ಹೇಳಿಕೆಯನ್ನು ದಾಖಲಿಸುವಂಥ ಕೆಲಸ ಕೋರ್ಟ್ನಲ್ಲಾಯಿತು.
ಅದಾದ ನಂತರ ಆತನ ಹೇಳಿಕೆಯನ್ನು ಪೊಲೀಸ್ ಸ್ಟೇಷನ್ನಲ್ಲಿ ದಾಖಲಿಸಿಕೊಳ್ಳಲಾಯಿತು. ಅಲ್ಲಿ ಆತನಕ್ಕಾದ ಮುಸುಗುದಾರಿಗಿದ್ದ. ತದನಂತರ SIT ಅಧಿಕಾರಿಗಳು ಮತ್ತು ಆತನ ಪರವಾಗಿರುವಂತಹ ಪ್ರೈವೇಟ್ ಲಾಯರ್ಸ್ ಎಲ್ಲ ಒಟ್ಟಿಗೆ ಬಂದರು. ಆ ಪ್ರೈವೇಟ್ ಲಾಯರ್ಸ್ನ ಜೊತೆಗೆ ಆತ ಓಡಾಡ್ತಾ ಇದ್ದ. ತದ ಬಳಿಕ ಪ್ರೈವೇಟ್ ಲಾಯರ್ಸ್ ಮತ್ತು SIT ಕಚೇರಿಗೆ ಪ್ರತಿನಿತ್ಯ ಬೆಳಗ್ಗೆ ಪ್ರೈವೇಟ್ ಲಾಯರ್ಸ್ ಜೊತೆಗೆ ಅವರದ್ದೇ ಆದಂತಹ ಗಾಡಿಯಲ್ಲಿ ಮುಸುಗುದಾರಿ ಬರ್ತಾ ಇದ್ದ. ಮುಸುಗುದಾರಿ ಬಂದ ನಂತರ ಸೋಕೋ ಅಧಿಕಾರಿಗಳು, FSLನವರು, ಗ್ರಾಮ ಪಂಚಾಯತ್ನವರು, ಆನಂತರ SIT ಅವರು, ತನಿಖಾಧಿಕಾರಿ ಎಲ್ಲರೂ ಸೇರಿಕೊಂಡು ಅವನನ್ನು ಕರೆದುಕೊಂಡು ಹೋಗಿ ನೇತ್ರಾವತಿಯ ಸುತ್ತಮುತ್ತ ಮೊದಲ ಬಾರಿಗೆ ಮಹಾಜರು ನಡೆಸಿದರು. ಮೊದಲ ಬಾರಿಗೆ ಮಹಾಜರು ನಡೆಸಿದಂಥ ಸಂದರ್ಭದಲ್ಲಿ ಸುಮಾರು 13 ಕಡೆಗೆ ಗುರುತನ್ನು ಹಾಕಿ ಹೋದರು. ಗುರುತನ್ನು ಹಾಕಿದ ಮರುದಿವಸದಿಂದ ಅಲ್ಲಿ ಉತ್ಖನನ ಕಾರ್ಯ ಆರಂಭವಾಯಿತು. ಉತ್ಖನನ ಕಾರ್ಯ ಆರಂಭವಾದಂಥ ಸಂದರ್ಭದಲ್ಲಿ ಮೊದಲ ಗುರುತಿನಲ್ಲಿ ಯಾವುದೇ ರೀತಿಯಾದಂತಹ ಅವಶೇಷಗಳಾಗಲಿ ಏನೂ ಕೂಡ ಪತ್ತೆ ಆಗಲಿಲ್ಲ. ಒಂದು 3 ಅಡಿ 4 ಅಡಿ ಅಗೆದ ನಂತರ ಅಲ್ಲಿ ಯಾವುದೇ ರೀತಿಯಂತಹ ಒಂದು ಕಳೇಬರ ಪತ್ತೆಯಾಗದಂಥ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಕೂಡಲೇ ಅವರನ್ನು ಈ ಬಗ್ಗೆ ಅವರ ಹತ್ರ ಮಾತನಾಡಿಸಿ ಇನ್ನೂ ಕೂಡ ಅಗಿಬೇಕು ಅಂತ ಆತ ಕೇಳಿಕೊಂಡ. ಅದಾದ ನಂತರ ಮೊದಲ ಗುರುತಿನಲ್ಲೇ ಹೆಚ್ಚು ಅಗದು ಒಳಭಾಗದಲ್ಲಿ ಏನಿದೆ ಅನ್ನುವಂಥ ನೋಡಿದರು. ಆದರೂ ಕೂಡ ಏನೂ ಪತ್ತೆ ಆಗಲಿಲ್ಲ. ಬಹಳ ಸಂಚಲನಕ್ಕೆ ಕಾರಣ ಆಗಿರುವಂಥದ್ದು 2 ಕಾರ್ಡ್ಗಳು, ಒಂದು ಡೆಬಿಟ್ ಕಾರ್ಡ್ ಮತ್ತು ಇನ್ನೊಂದು ಆಧಾರ್ ಕಾರ್ಡ್ ಅಥವಾ ಇನ್ನೊಂದು ಪ್ಯಾನ್ ಕಾರ್ಡ್ ಅದು ದೊಡ್ಡ ಸಂಚಲನಕ್ಕೆ ಕಾರಣ ಆಗಿತ್ತು. ಯಾರ್ದು ಅನ್ನುವಂಥ ಹುಡುಕಾಟಕ್ಕೆ SIT ಅಧಿಕಾರಿಗಳು ಮುಂದಾದರು. ಮತ್ತೆ ನೋಡಿದಾಗ ಗೊತ್ತಾಯಿತು ಅದು ಲಕ್ಷ್ಮಮ್ಮ ಮತ್ತು ಸುರೇಶ್ ಎಂಬಾತರಿಗೆ ಸೇರಿದ್ದು, ಅದು ನೆಲಮಂಗಲದ ದಾಬಾಸ್ಪೇಟೆಯವನಿಗೆ ಸೇರಿದ್ದು ಅನ್ನುವಂಥದ್ದು. ಆದರೆ ಅಲ್ಲಿ ಹೋಗಿ ಚೆಕ್ ಮಾಡಿದಾಗ ಅದರಲ್ಲಿ ಸುರೇಶ್ ಮೃತನಾಗಿದ್ದ. ಬಹಳ ಸಂಚಲನಕ್ಕೆ ಕಾರಣ ಆಯಿತು, ಸುರೇಶ್ ಮೃತನಾಗಿದ್ದಾನೆ ಅನ್ನುವಂಥದ್ದು. ಆದರೆ ಸುರೇಶ್ ಮೃತನಾಗುವುದಕ್ಕೂ ಧರ್ಮಸ್ಥಳದಲ್ಲಿ ಆತನ ID ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ ಸಿಗುವುದಕ್ಕೂ ಯಾವುದೇ ರೀತಿಯಂಥ ಸಂಬಂಧ ಇಲ್ಲ. ಯಾಕೆಂತಂದರೆ ಆತ ಮೃತನಾಗಿರುವಂತಹದ್ದು ಎಲ್ಲಿ ಆತನ ಊರಿನಲ್ಲಿ. ಆತನಲ್ಲಿ ಸಮಾಧಿ ಮಾಡಿದ್ದಕ್ಕೂ ಕೂಡ ಕುರುಹುಗಳಿವೆ. ಆತ ಜಾಂಡೀಸ್ ಬಂದು ಮೃತನಾಗಿದ್ದ ಅನ್ನುವಂತಹದ್ದನ್ನು ಸಾಬೀತುಪಡಿಸಲಾಯಿತು. ತದ ಬಳಿಕ 2, 3, 4, 5 ಈ 5 ಗುರುತುಗಳಲ್ಲಿ ಹುಡುಕಾಟ ನಡೆಸಿದರೂ ಕೂಡ ಯಾವುದೇ ರೀತಿಯಂತಹ ಕಳೇಬರ ಆಗಲಿ ಏನೂ ಕೂಡ ಪತ್ತೆ ಆಗಲಿಲ್ಲ. ನಿರಂತರ ಹುಡುಕಾಟ ನಡೆಸಿದರೂ ಏನೂ ಕೂಡ ಪತ್ತೆ ಆಗಲಿಲ್ಲ. 6ನೇ ಗುರುತಿನತ್ತ ಹುಡುಕಾಟ ನಡೆಸುವಂಥ ಸಂದರ್ಭದಲ್ಲಿ ಅದರಲ್ಲಿ ಒಂದು ಮೃತದೇಹದ ಕಳೇಬರಗಳು, ಅದು ಕೂಡ ಜಾಸ್ತಿ ಇರಲಿಲ್ಲ, ಒಂದಷ್ಟು ಕಳೇಬರಗಳು ಪತ್ತೆ ಆಯಿತು. ಅವುಗಳನ್ನು ತಂದು ಸೋಕೋ ಅಧಿಕಾರಿಗಳೆಲ್ಲ ಅದನ್ನು ಸಂಗ್ರಹಿಸಿಕೊಂಡು FSLನ ವಿಧಿವಿಜ್ಞಾನ ಪರೀಕ್ಷೆಗೆ ಒಳಪಡಿಸುವಂಥದ್ರಲ್ಲಿ ತೆಗೆದುಕೊಂಡು ಹೋದರು. 6ನೇ ಗುರುತಿನ ಸಿಕ್ಕ ನಂತರ 7 ಆಗಲಿ 8 ಆಗಲಿ 9 ಆಗಲಿ 10 ಆಗಲಿ 11 ಆಗಲಿ ಯಾವುದರಲ್ಲೂ ಕೂಡ ಸಿಗಲಿಲ್ಲ. ಈ ಸಂದರ್ಭದಲ್ಲಿ ಅವರು ಬಂಗ್ಲೆಗುಡ್ಡೆಯ ಮೇಲ್ಭಾಗಕ್ಕೆ ಇವತ್ತೇನು ಮೇಲ್ಭಾಗಕ್ಕೆ ಹೋದರು, ಇವತ್ತೇನು ಶೋಧ ಕಾರ್ಯ ನಡೀತದೆ ಅದೇ ರೀತಿಯಾದಂಥ ಒಂದು ಕಾರ್ಯಾಚರಣೆ ನಡೆಯುತ್ತೆ. ಅಲ್ಲಿ ಭೂಮಿಯ ಮೇಲ್ಮೈಯಲ್ಲಿ ಒಂದು ಬಾಡಿ ಸಿಗುತ್ತೆ. ಅವುಗಳನ್ನು ಪ್ಯಾಕ್ ಮಾಡಿಕೊಂಡು ತೆಗೆದುಕೊಂಡು ಬರ್ತಾರೆ. ಭಾಳ ಮುಖ್ಯವಾಗಿ ನಾವು ಬಹಳಷ್ಟು ಜನರ ಹತ್ರ ಸಂಪರ್ಕ ಸಾಧಿಸಲು ಪ್ರಯತ್ನಪಟ್ಟು ಮೇಲ್ಮೈಯಲ್ಲಿ ಸಿಕ್ಕಿದ ಅಂತ ಕೇಳ್ತೀವಿ. ಆದರೆ ಅದನ್ನು ಮೇಲ್ಮೈಯಲ್ಲಿ ಸಿಕ್ಕಿದೆಯಾ ಇಲ್ವಾ ಅನ್ನುವಂತಹ ರೀತಿಯಾದಂತಹ ಒಂದು ಗಪ್ಚುಪ್ ಮಾಹಿತಿಗಳಿತ್ತು. ಆದರೆ ನಮ್ಮ ಮಾಹಿತಿಯ ಪ್ರಕಾರ ಅದು ಮೇಲ್ಮೈಯಲ್ಲೇ ಸಿಕ್ಕಿದ್ದು ಅನ್ನುವಂಥ ನಾವು ಕೊಟ್ಟಿದ್ವಿ ಸುದ್ದಿ ಕೂಡ. ಆದರೆ ಮತ್ತೇನಾದರೂ ಮೇಲ್ಮೈಯಲ್ಲಿ ಅಲ್ಲ ಅನ್ನುವಂಥದ್ದು ಏನಾದರೂ ಬರುತ್ತಾ ಅನ್ನುವಂಥ ಆಯಿತು. ಆದರೆ ಈ ಬಗ್ಗೆ UDR ದಾಖಲಾಗುತ್ತೆ. ಅಂದರೆ ಅದು ಮೇಲ್ಮೈಯಲ್ಲಿ ಸಿಕ್ಕಿದ್ದು ಅನ್ನೋಂಥದ್ದು ಸಾಬೀತಾಗ್ತದೆ. UDR ದಾಖಲಾಗುತ್ತೆ. UDR ದಾಖಲಾದ ನಂತರ ಮಂಗಳೂರು SP ಅರುಣ್ ಅವರು ಒಂದು ಪತ್ರಿಕಾ ಹೇಳಿಕೆಯನ್ನು ಬಿಡುಗಡೆ ಮಾಡ್ತಾರೆ. ಅಲ್ಲಿ ಹೇಳ್ತಾರೆ, ಒಂದು UDR ಧರ್ಮಸ್ಥಳದಲ್ಲಿ ಜಿತೇಂದ್ರ ದಯಾಮ್ ಅವರು ದಾಖಲಿಸಿದ್ದಾರೆ. ಆ UDRನ್ನು ತನಿಖೆಯನ್ನು SITಗೆ ಹಸ್ತಾಂತರಿಸ್ತಾ ಇದ್ದೇವೆ. ಯಾಕೆಂತಂದ್ರೆ ಅದರ ಸೂಚನೆ ಇದೆ, ಅದಕ್ಕೋಸ್ಕರ SITಗೆ ಹಸ್ತಾಂತರಿಸ್ತಿದ್ದೇವೆ. ಯಾಕೆ SITಗೆ ಹಸ್ತಾಂತರಿಸ್ತಿದ್ದೇವೆ ಅಂತ ಹೇಳುವಂತಹ ಜೊತೆಗೆ ಭೂಮಿಯ ಮೇಲ್ಮೈಯಲ್ಲಿ ಸಿಕ್ಕ ಮೃತದೇಹದ UDR ಅನ್ನುವಂಥದ್ದನ್ನು ಬರೀತಾರೆ. ಅಲ್ಲಿಗೆ ನಾವು ಕೊಟ್ಟ ಸುದ್ದಿ ನಿಜ ಆಗತ್ತೆ. ಅದಾದ ನಂತರ ಅಲ್ಲಿಂದ 12 ಗುರುತಿನ ಉತ್ಖನನ ಆಗುತ್ತೆ. ಅದಾದ ನಂತರ 13ನೇ ಗುರುತಿನ ಬಗ್ಗೆ ಬಹಳಷ್ಟು ದೊಡ್ಡ ಮಟ್ಟಿನಲ್ಲಿ ಸಂಚಲನಕ್ಕೆ ಕಾರಣವಾಗುತ್ತೆ. ಬಹಳ ದೊಡ್ಡ ಸಂಚಲನಕ್ಕೆ ಕಾರಣ ಆದ ನಂತರ ಅದು ಹೇಗೆ ಅನ್ನುವಂಥದ್ದು ಬಹಳ ಸಂಚಲನಕ್ಕೆ ಕಾರಣ ಆಗಿ 13ನೇ ಗುರುತಿಗೆ GPR ಬಳಕೆ ಮಾಡಬೇಕು. GPR ಬಳಕೆ ಮಾಡಿದ ನಂತರ ಅದು GPRನಿಂದಲೇ ಅದು ಆಗಬೇಕು ಅನ್ನುವಂಥ ಒತ್ತಾಯಗಳು ಕೇಳಿಬರುತ್ತೆ. ಈ ಎಲ್ಲ ಒತ್ತಾಯಗಳಿಗೆ SIT ಕೂಡ ಒಪ್ಕೊಳ್ತಾ ಹೋಗುತ್ತೋ ಅನ್ನುವಂಥ ರೀತಿಯಲ್ಲಿ GPR ಬಳಕೆಯು ಕೂಡ ಮುಂದಾಗ್ತಾರೆ. ಇದರ ನಡುವೆ
14, 15 ಮತ್ತು 16 ಈ ಗುರುತುಗಳಲ್ಲಾಗುತ್ತೆ. ಬಹಳ ಮುಖ್ಯವಾಗಿ ಬಾಹುಬಲಿ ಬೆಟ್ಟದ ತಿರುವಿನಲ್ಲೊಂದು ಉತ್ಖನನ ಆಗುತ್ತೆ. ಬಾಹುಬಲಿ ಬೆಟ್ಟದ ತಿರುವಿನಲ್ಲಿ ಉತ್ಖನನ ಆದಂಥ ಸಂದರ್ಭದಲ್ಲಿ ಅಲ್ಲಿಯೂ ಕೂಡ ಯಾವುದೇ ರೀತಿಯಂಥ ಕಳೆಬರಗಳು ಪತ್ತೆ ಆಗೋದಿಲ್ಲ. ಅದು ದೊಡ್ಡ ಸಂಚಲನಕ್ಕೆ ಕಾರಣ ಆಗುತ್ತೆ. ಅದರ ಜೊತೆಗೆ ಗೋಂಕ್ರತಾರ್ ಅನ್ನುವಂತಹ ಪ್ರದೇಶದಲ್ಲಿಯೂ ಕೂಡ ಉತ್ಖನನಕ್ಕೆ ಮುಂದಾಗ್ತಾರೆ. ಗೋಂಕ್ರತಾರ್ ನಂತರ ಬಾಹುಬಲಿ ಬೆಟ್ಟಕ್ಕೆ ಹೋಗ್ತಾರೆ. ಗೋಂಕ್ರತಾರ್ನಲ್ಲಿಯೂ ಕೂಡ ಉತ್ಖನನ ಕಾರ್ಯಕ್ಕೆ ಮುಂದಾಗ್ತಾರೆ. ಅಲ್ಲಿಯೂ ಕೂಡ ಯಾವುದೇ ರೀತಿಯಂತಹ ಕಳೆಬರಗಳು ಪತ್ತೆಯಾಗೋದಿಲ್ಲ. ಇಷ್ಟೆಲ್ಲ ಆದ ನಂತರ ಒಂದು 13ನೇ ನಂಬರ್ನ ಗುರುತಿನ ಉತ್ಖನನ ನಡೆಯುತ್ತೆ. 13ನೇ ನಂಬರ್ನ ಗುರುತಿನ ಉತ್ಖನನ ಅಂತಂದಾಗ ಬಹಳ ದೊಡ್ಡ ಮಟ್ಟಿಗೆ ಸಂಚಲನವನ್ನು ಕೂಡ ಮೂಡಿಸಿತ್ತು. ಅದಕ್ಕೆ ಡ್ರೋನ್ ಮೌಂಟೆಡ್ GPR ಕೂಡ ಬಳಕೆ ಮಾಡಿದರು. ಡ್ರೋನ್ ಮೌಂಟೆಡ್ GPR ಬಳಕೆ ಮಾಡಿದ ನಂತರ ಅಲ್ಲಿ ಉತ್ಖನನ ಕಾರ್ಯ ಜೋರಾಗಿ ನಡೆಯಿತು. ಉತ್ಖನನ ಕಾರ್ಯ 2 ದಿನ ಉತ್ಖನನ ಕಾರ್ಯಕ್ಕೆ ತಗೊಂಡ್ರು. 2 JCBಯನ್ನು ಬಳಕೆ ಮಾಡಿಕೊಂಡ್ರು. 18 ಅಡಿ ಆಳ ತೋಡಿದ್ರು. 22 ಅಡಿಯಷ್ಟು ಉದ್ದ, 18 ಅಡಿ ಆಳ, 8 ಅಡಿ ಅಗಲ, ಬಹಳ ದೊಡ್ಡ ಮಟ್ಟಿಗೆ ಒಂದು ದೊಡ್ಡ ಬಾವಿ ತೆಗೆದಂಗೆ ಅದನ್ನು ಉತ್ಖನನ ಮಾಡಿದ್ರು. ಅಲ್ಲಿ ಯಾವುದೇ ರೀತಿಯಂಥ ಕಳೆಬರಗಳು ಪತ್ತೆಯಾಗಲಿಲ್ಲ. ಅದಾದರೆ ಹಾಗಂತೇಳಿ ಒಂದು ದಿನದ ಕಾರ್ಯಾಚರಣೆಗೆ ಕೊನೆಗೊಳಿಸಿದ್ರ? ಇಲ್ಲ. ಯಾಕಂದರೆ ಅದು ಅವರು ಹಾಕಿದಂಥ ಕ್ರೈಮ್ ಲೈನ್ನಲ್ಲಿ ಅರ್ಧ ಭಾಗ ಮಾತ್ರ ಆಗಿರೋದು ಅನ್ನೋಂಥ ಕಾರಣಕ್ಕೆ 2 ಭಾಗಗಳನ್ನು ಕೂಡ ಉತ್ಖನನ ಮಾಡಿದರು. ಮರು ದಿವಸ ಇನ್ನೊಂದು ಭಾಗವನ್ನು ಉತ್ಖನನ ಮಾಡಿದರು. ಇದರ ಜೊತೆಗೆ ಅದರಲ್ಲಿ ಎಷ್ಟು ದೂರ ಇದೆ ಅಷ್ಟು ದೂರವೂ ಕೂಡ ಡ್ರೋನ್ ಮೌಂಟೆಡ್ GPRನ್ನು ಬಳಕೆ ಮಾಡಿಕೊಂಡು ಅಲ್ಲಿ ಒಂದು ಸ್ಕ್ಯಾನ್ ಮಾಡಿದರು. ಅಲ್ಲಿಯೂ ಕೂಡ ಏನು ಪತ್ತೆ ಆಗಲಿಲ್ಲ. ಡ್ರೋನ್ ಮೌಂಟೆಡ್ GPRನಲ್ಲೂ ಕೂಡ ಏನು ಪತ್ತೆ ಆಗಲಿಲ್ಲ. ಹೀಗೆ ಪತ್ತೆ ಆಗಲಿಲ್ಲ ಅನ್ನುವಂಥ ಕಾರಣದಿಂದಾಗಿ ಅಲ್ಲಿ ಉತ್ಖನನ ನಡೀತು. ತದಬಳಿಕ ಧರ್ಮಸ್ಥಳದ ಶ್ರೀರಾಮ ಕ್ಷೇತ್ರದ ಮುಂಭಾಗದಲ್ಲಿರ್ತಕ್ಕಂಥ ರಸ್ತೆಯಲ್ಲಿ ಹಾದು ಹೋಗಿ ದ್ವಾರಕಾಶ್ರಮದ ಸಮೀಪ ಒಂದು ನದಿಯ ಪರಂಬೋಕಿನಲ್ಲಿ 17ನೇ ಗುರುತು ಮಾಡಲಾಗಿತ್ತು. ಅಲ್ಲಿಯೂ ಕೂಡ ಉತ್ಖನನ ಮಾಡಿದರು. ಅಲ್ಲಿಯೂ ಕೂಡ ಯಾವುದೇ ರೀತಿಯಾದಂತಹ ಒಂದು ಕಳೆಬರಗಳು ಪತ್ತೆ ಆಗಲಿಲ್ಲ. ಇಷ್ಟೆಲ್ಲ ಆಗಿ ಯಾವುದೇ ರೀತಿಯ ಕಳೆಬರ ಪತ್ತೆ ಆಗಲಿಲ್ಲ ಅಂತ ಹೇಳುವಾಗ ಒಂದು ಕಡೆ ರಾಜ್ಯದಲ್ಲಿ ವಿರೋಧ ಪಕ್ಷವಾದಂತಹ BJP ದೊಡ್ಡ ಮಟ್ಟಿಗೆ ಹೇಳಿಕೆಯನ್ನು ಕೊಡ್ತಾ ಹೋಯಿತು, ಇದೊಂದು ಷಡ್ಯಂತ್ರ ಅನ್ನುವಂಥದ್ದು. ಮತ್ತೊಂದು ಕಡೆಯಲ್ಲಿ ಸುಜಾತ ಭಟ್ ಪ್ರಕರಣ, ತನ್ನ ಮಗುವಿನ ಒಂದು ಅಸ್ಥಿಯನ್ನು ಹುಡುಕಿ ಕೊಡಿ, ಅದು ನನ್ನ ಮಗಳು ನೇತ್ರಾವತಿಯಲ್ಲಿ ಧರ್ಮಸ್ಥಳದಲ್ಲಿ ಬಂದಾಗ ಕಾಣೆಯಾಗಿದ್ದಾಳೆ ಅನ್ನುವಂಥದ್ದು. ಮತ್ತೆ ನೋಡಿದಾಗ ಆಕೆಗೆ ಮಗುವೇ ಇರಲಿಲ್ಲ, ಆಕೆಗೆ ಮಗಳೇ ಇರಲಿಲ್ಲ ಅನ್ನುವಂಥದ್ದೆಲ್ಲ ಬಂತು. ಆಕೆ ಒಂದು ಹೇಳಿಕೆ, ಸ್ಫೋಟಕ ಹೇಳಿಕೆಯನ್ನು ಕೊಟ್ಟರು, ನನಗೆ ಕೆಲವರು ಒತ್ತಾಯ ಮಾಡಿದ್ದರಿಂದ ಹೀಗೆಲ್ಲ ಆಯಿತು ಅನ್ನುವಂಥದ್ದು. ಇಷ್ಟೆಲ್ಲ ಆದ ನಂತರ ಚಿನ್ನಯ್ಯನನ್ನು SIT ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡರು. ವಶಕ್ಕೆ ಪಡೆದ ನಂತರ ಮಹಜರು ಕಾರ್ಯವನ್ನು ನಡೆಸಿದರು. ಬೇರೆ ಬೇರೆ ಕಡೆಗೆ ಮಹಜರು ಕಾರ್ಯ ನಡೆಸಿದರು. ಅದರಲ್ಲಿ ಬಹಳ ಮುಖ್ಯವಾಗಿ ಹೋರಾಟಗಾರ ಜಯಂತ್ ಅವರ ಮನೆಯಲ್ಲಿ ಚಿನ್ನಯ್ಯ ಬುರುಡೆ ತೆಗೆದುಕೊಂಡು ಹೋಗಿದ್ದ ಅನ್ನುವಂಥ ಕಾರಣಕ್ಕೆ ಪೀಣ್ಯದಲ್ಲಿರುವ ಜಯಂತ್ ಅವರ ಮನೆಯಲ್ಲಿ ಶೋಧ ಕಾರ್ಯ ನಡೆಯಿತು. ಅಲ್ಲಿಯೂ ಕೂಡ ಒಂದಷ್ಟು ಮಹಜರು ಕಾರ್ಯ ನಡೆಯಿತು. ಅದಾದ ನಂತರ ಯೂಟ್ಯೂಬರ್ಗಳ ಮೇಲೆಯೂ ಕೂಡ ದಾಳಿ ಆಯಿತು. ಒಂದು ಸಂದರ್ಭದಲ್ಲಿ ಯೂಟ್ಯೂಬರ್ಗಳ ಮೇಲೆ ದಾಳಿ ಆಯಿತು. ಅದರದ್ದು ಕೇಸ್ ಆಯಿತು. ಅದರ ಜೊತೆಗೆ ಷಡ್ಯಂತ್ರ ಮಾಡಿದ್ದಾರೆ ಅನ್ನುವಂಥ ಆರೋಪದಡಿ ಬಹಳಷ್ಟು ಜನ ವಿಚಾರಣೆಗೊಳಪಡಬೇಕಾಯಿತು. ಮತ್ತು ಚಿನ್ನಯ್ಯ ಕೂಡ ಬಹಳಷ್ಟು ಜನರಿಗೆ ತಾನು ತಪ್ಪು ಮಾಡಿದ್ದೀನಿ ಅನ್ನುವಂಥ ರೀತಿಯಲ್ಲಿ ತನ್ನ ಮನದಾಳವನ್ನು ವ್ಯಕ್ತಪಡಿಸ್ತಾ ಹೋದ ಅನ್ನುವಂಥದ್ದು ಮಾಹಿತಿ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಗಿರೀಶ್ ಮಟ್ಟಣ್ಣ ಅವರು, ಜಯಂತ್ ಟಿ, ನಂತರ ಇವರೆಲ್ಲರೂ ಕೂಡ ಒಂದು ತನಿಖೆಯನ್ನು ಅಥವಾ ವಿಚಾರಣೆಯನ್ನು ಎದುರಿಸಿದ್ದಾರೆ. ವಿಚಾರಣೆಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಮಾತಾಡಿದ್ದಾರೆ. ಜೊತೆಗೆ ಅವರ ಅಭಿಪ್ರಾಯಗಳನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ SIT ಅವರ SIT ತನಿಖೆ ಭಾಳ ಚೆನ್ನಾಗಿ ನಡೀತಾ ಇದೆ, ಸತ್ಯ ಹೊರ ಬರುತ್ತೆ ಅನ್ನುವಂಥದ್ದನ್ನು ಹೇಳ್ತಾ ಹೋದರು. ಬೇರೆ ಬೇರೆ ವಿಚಾರಗಳ ಬಗ್ಗೆಯೂ ಕೂಡ ಮಾತನಾಡ್ತಾ ಹೋದರು. ಅದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಚಿನ್ನಯ್ಯನ ಜಾಮೀನು ಅರ್ಜಿ ತಿರಸ್ಕಾರಗೊಂಡು ಜಾಮೀನು ಅರ್ಜಿ ತಿರಸ್ಕಾರಗೊಂಡು ಆತ ಜೈಲು ಪಾಲಾದ. ಇಲ್ಲಿ ಆಗಲ್ಲ, ಮಂಗಳೂರಲ್ಲಿ ಆಗಲ್ಲ, ಆತನಿಗೆ ರಕ್ಷಣೆ ಜಾಸ್ತಿ ಬೇಕು ಅನ್ನುವಂಥ ಕಾರಣಕ್ಕಾಗಿ ಆತನನ್ನು ಶಿವಮೊಗ್ಗ ಜೈಲಿಗೆ ಶಿಫ್ಟ್ ಮಾಡಲಾಯಿತು. ಮತ್ತೊಂದು ಕಡೆ ಕೆಲವರ ವಿಚಾರಣೆ ಅಂತೂ ನಿರಂತರವಾಗಿ ನಡೀತಾ ಇದೆ. ಇದರ ನಡುವೆ SIT ಬಂಗ್ಲೆಗುಡ್ಡೆಯಲ್ಲಿ ಇದೀಗ ಶೋಧ ಕಾರ್ಯವನ್ನು ನಡೆಸ್ತಾ ಇರುವಂಥದ್ದು. ಅದರ ಜೊತೆಗೆ ಇವತ್ತು ಭಾಳ ಮುಖ್ಯವಾಗಿ ಚಿನ್ನಯ್ಯನನ್ನು ಕೂಡ ಕರೆದುಕೊಂಡು ಬಂದು ಕೋರ್ಟ್ನಲ್ಲಿ ಹೇಳಿಕೆಯನ್ನು ದಾಖಲಿಸುವಂಥ ಸಾಧ್ಯತೆಗಳು ಇದ್ದಾವೆ. ಇದು ಇಷ್ಟು ಒಂದು ವಿಸ್ತೃತವಾದಂಥ ಮಾಹಿತಿ. ಏನಂತಂದರೆ ಏನಾಗ್ತಾ ಇದೆ SITಯಲ್ಲಿ ಅನ್ನೋದಕ್ಕೆ ಈಗ ನಮಗೆ ಗೊತ್ತಿರುವಂಥ ಉತ್ತರ, SIT ತನಿಖೆ ನಡೀತಾ ಇದೆ. ಬಂಗ್ಲಾಗುಡ್ಡದಲ್ಲಿ ಇಂದು 2ನೇ ದಿನದ ಶೋಧ ಕಾರ್ಯ ನಡೀತಾ ಇದೆ. ಇವತ್ತೇನು ಸಿಗುತ್ತೆ ಕಾದು ನೋಡಬೇಕು. SITಯ ಶೋಧ ಕಾರ್ಯ ಇವತ್ತು 2ನೇ ದಿನಕ್ಕೆ ಕಾಲಿಟ್ಟಿದೆ. ಬಂಗ್ಲೆಗುಡ್ಡೆ ಧರ್ಮಸ್ಥಳ ಗ್ರಾಮದ ನೇತ್ರಾವತಿ ಸ್ನಾನಘಟ್ಟದ ಸಮೀಪದಲ್ಲಿರ್ತಕ್ಕಂತಹ ಬಂಗ್ಲೆಗುಡ್ಡೆಯಲ್ಲಿ SIT ಮತ್ತೆ ಶೋಧ ಕಾರ್ಯ ನಡೆಸ್ತಾ ಇರುವಂಥದ್ದು. ನಿನ್ನೆ ಶೋಧ ಕಾರ್ಯ ನಡೀತಾ ಇದೆ. ಶೋಧ ಕಾರ್ಯ ಯಾಕೆ ಇದಕ್ಕೆ ಹೆಸರು ಅಂತ ಹೇಳಿದರೆ, ಇಲ್ಲಿ ಯಾವುದೇ ರೀತಿಯಂಥ ಉತ್ಖನನ ಇಲ್ಲ, ಬದಲಾಗಿ ಮೇಲ್ಮೈಯಲ್ಲಿ, ಭೂಮಿಯ ಮೇಲ್ಮೈಯಲ್ಲಿ ಸಿಗುವಂತಹ
ದೇಹದ ಅವಶೇಷಗಳು ಅಥವಾ ಬುರುಡೆಯೋ ಅಥವಾ ಯಾವುದಾದ್ರೂ ಎಲುಬಿನ ಪೀಸುಗಳು ಇತ್ಯಾದಿಗಳನ್ನೆಲ್ಲ ಸಂಗ್ರಹಿಸಿಕೊಂಡು ಬಂದು ಒಂದು ಪರೀಕ್ಷೆಗೆ ಒಳಪಡಿಸುವಂತಹದಕ್ಕೆ ಶೋಧ ಕಾರ್ಯ ಅಂತ ಹೇಳ್ತಾರೆ. ಯಾಕೆಂತಂದರೆ ಉತ್ಖನನ ಕಾರ್ಯ ಇಲ್ಲ, ಮೇಲ್ಮೈಯಲ್ಲಿ ಏನು ಸಿಗ್ತದೆ ಅದನ್ನು ತೆಗೆದುಕೊಂಡು ಬಂದು ಇಲ್ಲಿ ಉತ್ಖನನ ಕಾರ್ಯವನ್ನು ನಡೆಸುವಂಥವು, ಅದನ್ನು ತೆಗೆದುಕೊಂಡು ಬಂದು ಪರೀಕ್ಷೆಗೆ ಒಳಪಡಿಸುವಂಥದ್ದು. ಯಾವುದೇ ಉತ್ಖನನ ಕಾರ್ಯ ನಡೆಸದೇ ಇರುವಂತಹದ್ದು ಬಹಳ ಮುಖ್ಯವಾದಂತಹ ಒಂದು ಕಾರ್ಯ. ಈ ಶೋಧ ಕಾರ್ಯ ಯಾಕೆ ನಡೀತಾ ಇದೆ ಅಂತಂದರೆ SITಗೆ ಈಗಾಗಲೇ SIT ವಿಚಾರಣೆಯನ್ನು ನಡೆಸ್ತಾ ಇದ್ದಂತಹ ಒಬ್ಬ ವ್ಯಕ್ತಿ ಅಲ್ಲಿ ನಾನು ಇಷ್ಟು ನೋಡಿದ್ದೇನೆ ಅನ್ನುವಂಥದ್ದನ್ನು ಹೇಳಿಕೆಯನ್ನು ಕೊಡ್ತಾರೆ. ಮತ್ತೊಬ್ಬರು ಕೋರ್ಟಿಗೆ ರಿಟ್ ಅರ್ಜಿಯನ್ನು ಸಲ್ಲಿಸಿರ್ತಾರೆ. ಈ ಹಿನ್ನೆಲೆಯಲ್ಲಿ ಬಂಗ್ಲಗುಡ್ಡದಲ್ಲಿ ಏನಿದೆ ಅನ್ನುವಂಥದ್ದನ್ನು ಶೋಧ ಮಾಡಲೇಬೇಕಾದಂತಹ ಅನಿವಾರ್ಯತೆಗೆ SIT ಅಧಿಕಾರಿಗಳು ಒಳಪಡ್ತಾರೆ, ಅದರಿಂದ ಮುಂದಾಗ್ತಾರೆ. ಈಗಾಗಲೇ ಮೊದಲ ದಿನದ ಶೋಧ ಕಾರ್ಯದಲ್ಲಿ 5 ಕಡೆಗೆ ದೇಹದ ಅವಶೇಷಗಳು ಪತ್ತೆಯಾಗಿರುವ ಬಗ್ಗೆ ಮಾಹಿತಿಗಳು ಲಭ್ಯವಾಗಿದೆ. ಇವತ್ತು 2ನೇ ದಿನದ ಶೋಧ ಕಾರ್ಯ. ಇವತ್ತು ಕೂಡ 1-2 ಕಡೆಯಲ್ಲಿ ಶೋಧ ಕಾರ್ಯ ನಡೆಸುವಂತಹ ಸಾಧ್ಯತೆಗಳಿದ್ದಾವೆ. ಇವತ್ತು ನಿನ್ನೆ ಬಹಳ ಮುಖ್ಯವಾಗಿ ನಿನ್ನೆ ಬೆಳಗ್ಗೆ 11 ಗಂಟೆಯ ನಂತರ ಶೋಧ ಕಾರ್ಯಕ್ಕೆ ಅಧಿಕಾರಿಗಳು ತೆರಳಿದರು. ಆದರೆ ಇವತ್ತು 12:45 ಸುಮಾರಿಗೆ ನೇತ್ರಾವತಿಯನ್ನು ತಲುಪಿರುವಂತಹ ಕಂದಾಯ ಇಲಾಖೆಯ ಅಧಿಕಾರಿಗಳು, ಆನಂತರ ಸೋಕೋ ಟೀಮಿನವರು, ಆನಂತರ FSLನವರು, ಆನಂತರ ಅರಣ್ಯ ಇಲಾಖೆಯವರು ಇವರನ್ನೆಲ್ಲ ಕರೆದುಕೊಂಡು ಬಂದು SITಯ ತನಿಖಾಧಿಕಾರಿ SP ಜಿತೇಂದ್ರ ದಯಾಮ್ ಅವರ ನೇತೃತ್ವದ ತಂಡ ಈಗಾಗಲೇ ನೇತ್ರಾವತಿಯ ಮೇಲ್ಭಾಗಕ್ಕೆ ಹೋಗಿದೆ. ಬಂಗ್ಲೆಗುಡ್ಡೆಯಲ್ಲಿ ಯಾಕೆ ಬಂಗ್ಲೆಗುಡ್ಡೆಯನ್ನು ಒಂದು ಗುರಿಯಾಗಿಟ್ಟುಕೊಂಡಿದ್ದಾರೆ? ಬಂಗ್ಲೆಗುಡ್ಡೆಯಲ್ಲಿ ನಿನ್ನೆ 4-5 ಕಡೆಗೆ ಮೃತದೇಹದ ಅವಶೇಷಗಳು ಪತ್ತೆಯಾದ ನಂತರ ಇನ್ನೊಂದೆರಡು ಕಡೆಗೆ ನೋಡಿದ್ದಾರೆ ಅನ್ನುವಂಥ ಮಾಹಿತಿಗಳಿದೆ. ಅದು ಸ್ಪಷ್ಟತೆ ಇಲ್ಲ. ಆದರೆ ಬಂಗ್ಲೆಗುಡ್ಡೆಯಲ್ಲಿ ಈಗ SIT ಮತ್ತೆ ಶೋಧ ಕಾರ್ಯ ನಡೀತಾ ಇರುವಂಥದ್ದು. SIT ರಚನೆ ಆದ ನಂತರ ಏನೇನಾಯಿತು ಅನ್ನುವಂತಹದ್ದನ್ನು ಒಮ್ಮೆ ಸಿಂಹಾವಲೋಕನ ಮಾಡ್ತಾ ಹೋದರೆ, SIT ರಚನೆ ಆಯಿತು, ಒಬ್ಬ ವ್ಯಕ್ತಿ ಸಾಕ್ಷಿ ದೂರುದಾರನಾಗಿ ಬಂದು ನಾನು ಧರ್ಮಸ್ಥಳ ಗ್ರಾಮದಲ್ಲಿ 100 ಶವಗಳನ್ನು ಹೂತಿಟ್ಟಿದ್ದೇನೆ ಅಂತಂದ. ಆತ ಬಂದ ನಂತರ ಮೊದಲಿಗೆ SPಗೆ ದೂರು ಹೋಯಿತು, ಅನಂತರ ಧರ್ಮಸ್ಥಳ ಸ್ಟೇಷನ್ಗೆ ಬಂತು. ತದಬಳಿಕ 164 ಅಡಿಯಲ್ಲಿ ಆತನ ಹೇಳಿಕೆಯನ್ನು ದಾಖಲಿಸುವ, ಅಂದರೆ ಈಗಿನ BNS 183 ಅಂದರೆ ಮುಚ್ಚಿದ ಕೋರ್ಟ್ನಲ್ಲಿ ಆತನ ಒಂದು ಹೇಳಿಕೆಯನ್ನು ದಾಖಲಿಸುವಂಥ ಕೆಲಸ ಕೋರ್ಟ್ನಲ್ಲಾಯಿತು. ಅದಾದ ನಂತರ ಆತನ ಹೇಳಿಕೆಯನ್ನು ಪೊಲೀಸ್ ಸ್ಟೇಷನ್ನಲ್ಲಿ ದಾಖಲಿಸಿಕೊಳ್ಳಲಾಯಿತು. ಅಲ್ಲಿ ಆತನಕ್ಕಾದ ಮುಸುಕುದಾರಿ ಹೀಗಿದ್ದ. ತದನಂತರ SIT ಅಧಿಕಾರಿಗಳು ಮತ್ತು ಆತನ ಪರವಾಗಿರುವಂತಹ ಪ್ರೈವೇಟ್ ಲಾಯರ್ಸ್ ಎಲ್ಲ ಒಟ್ಟಿಗೆ ಬಂದರು. ಆ ಪ್ರೈವೇಟ್ ಲಾಯರ್ಸ್ನ ಜೊತೆಗೆ ಆತ ಓಡಾಡ್ತಾ ಇದ್ದ. ತದಬಳಿಕ ಪ್ರೈವೇಟ್ ಲಾಯರ್ಸ್ ಮತ್ತು SIT ಕಚೇರಿಗೆ ಪ್ರತಿನಿತ್ಯ ಬೆಳಗ್ಗೆ ಪ್ರೈವೇಟ್ ಲಾಯರ್ಸ್ ಜೊತೆಗೆ ಅವರದ್ದೇ ಆದಂತಹ ಗಾಡಿಯಲ್ಲಿ ಮುಸುಕುದಾರಿ ಬರ್ತಾ ಇದ್ದ. ಮುಸುಕುದಾರಿ ಬಂದ ನಂತರ ಸೋಕೋ ಅಧಿಕಾರಿಗಳು, FSLನವರು, ಗ್ರಾಮ ಪಂಚಾಯತ್ನವರು, ಆನಂತರ SIT ಅವರು, ತನಿಖಾಧಿಕಾರಿ ಎಲ್ಲರೂ ಸೇರಿಕೊಂಡು ಅವನನ್ನು ಕರೆದುಕೊಂಡು ಹೋಗಿ ನೇತ್ರಾವತಿಯ ಸುತ್ತಮುತ್ತ ಮೊದಲ ಬಾರಿಗೆ ಮಹಜರು ನಡೆಸಿದರು. ಮೊದಲ ಬಾರಿಗೆ ಮಹಜರು ನಡೆಸಿದಂಥ ಸಂದರ್ಭದಲ್ಲಿ ಸುಮಾರು 13 ಕಡೆಗೆ ಗುರುತನ್ನು ಹಾಕಿ ಹೋದರು. ಗುರುತನ್ನು ಹಾಕಿದ ಮರುದಿವಸದಿಂದ ಅಲ್ಲಿ ಉತ್ಖನನ ಕಾರ್ಯ ಆರಂಭವಾಯಿತು. ಉತ್ಖನನ ಕಾರ್ಯ ಆರಂಭವಾದಂಥ ಸಂದರ್ಭದಲ್ಲಿ ಮೊದಲ ಗುರುತಿನಲ್ಲಿ ಯಾವುದೇ ರೀತಿಯಾದಂತಹ ಅವಶೇಷಗಳಾಗಲಿ ಏನೂ ಕೂಡ ಪತ್ತೆ ಆಗಲಿಲ್ಲ. ಒಂದು 3 ಅಡಿ 4 ಅಡಿ ಅಗೆದ ನಂತರ ಅಲ್ಲಿ ಯಾವುದೇ ರೀತಿಯಂತಹ ಒಂದು ಕಳೇಬರ ಪತ್ತೆಯಾಗದಂಥ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಕೂಡಲೇ ಅವರನ್ನು ಈ ಬಗ್ಗೆ ಅವರ ಹತ್ರ ಮಾತನಾಡಿಸಿ ಇನ್ನೂ ಕೂಡ ಅಗಿಬೇಕು ಅಂತ ಆತ ಕೇಳಿಕೊಂಡ. ಅದಾದ ನಂತರ ಮೊದಲ ಗುರುತಿನಲ್ಲೇ ಹೆಚ್ಚು ಅಗದು ಒಳಭಾಗದಲ್ಲಿ ಏನಿದೆ ಅನ್ನುವಂಥ ನೋಡಿದರು. ಆದರೂ ಕೂಡ ಏನೂ ಪತ್ತೆ ಆಗಲಿಲ್ಲ. ಬಹಳ ಸಂಚಲನಕ್ಕೆ ಕಾರಣ ಆಗಿರುವಂಥದ್ದು 2 ಕಾರ್ಡ್ಗಳು, ಒಂದು ಡೆಬಿಟ್ ಕಾರ್ಡ್ ಮತ್ತು ಇನ್ನೊಂದು ಆಧಾರ್ ಕಾರ್ಡ್ ಅಥವಾ ಇನ್ನೊಂದು ಪ್ಯಾನ್ ಕಾರ್ಡ್ ಅದು ಡೆಬಿಟ್ ದೊಡ್ಡ ಸಂಚಲನಕ್ಕೆ ಕಾರಣ ಆಗಿತ್ತು. ಯಾರ್ದು ಅನ್ನುವಂಥ ಹುಡುಕಾಟಕ್ಕೆ SIT ಅಧಿಕಾರಿಗಳು ಮುಂದಾದರು. ಮತ್ತೆ ನೋಡಿದಾಗ ಗೊತ್ತಾಯಿತು ಅದು ಲಕ್ಷ್ಮಮ್ಮ ಮತ್ತು ಸುರೇಶ್ ಎಂಬಾತರಿಗೆ ಸೇರಿದ್ದು, ಅದು ನೆಲಮಂಗಲದ ದಾಬಾಸ್ಪೇಟೆಯವನಿಗೆ ಸೇರಿದ್ದು ಅನ್ನುವಂಥದ್ದು. ಆದರೆ ಅಲ್ಲಿ ಹೋಗಿ ಚೆಕ್ ಮಾಡಿದಾಗ ಅದರಲ್ಲಿ ಸುರೇಶ್ ಮೃತನಾಗಿದ್ದ. ಬಹಳ ಸಂಚಲನಕ್ಕೆ ಕಾರಣ ಆಯಿತು, ಸುರೇಶ್ ಮೃತನಾಗಿದ್ದಾನೆ ಅನ್ನುವಂಥದ್ದು. ಆದರೆ ಸುರೇಶ್ ಮೃತನಾಗುವುದಕ್ಕೂ ಧರ್ಮಸ್ಥಳದಲ್ಲಿ ಆತನ ID ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ ಸಿಗುವುದಕ್ಕೂ ಯಾವುದೇ ರೀತಿಯಂಥ ಸಂಬಂಧ ಇಲ್ಲ. ಯಾಕೆಂತಂದರೆ ಆತ ಮೃತನಾಗಿರುವಂತಹದ್ದು ಎಲ್ಲಿ ಆತನ ಊರಿನಲ್ಲಿ. ಆತನಲ್ಲಿ ಸಮಾಧಿ ಮಾಡಿದ್ದಕ್ಕೂ ಕೂಡ ಕುರುಹುಗಳಿವೆ. ಆತ ಜಾಂಡೀಸ್ ಬಂದು ಮೃತನಾಗಿದ್ದ ಅನ್ನುವಂತಹದ್ದನ್ನು ಸಾಬೀತುಪಡಿಸಲಾಯಿತು. ತದ ಬಳಿಕ 2, 3, 4, 5 ಈ 5 ಗುರುತುಗಳಲ್ಲಿ
ಹುಡುಕಾಟ ನಡೆಸಿದರೂ ಕೂಡ ಯಾವುದೇ ರೀತಿಯಂತಹ ಕಳೇಬರ ಆಗಲಿ ಏನೂ ಕೂಡ ಪತ್ತೆ ಆಗಲಿಲ್ಲ. ನಿರಂತರ ಹುಡುಕಾಟ ನಡೆಸಿದರೂ ಏನೂ ಕೂಡ ಪತ್ತೆ ಆಗಲಿಲ್ಲ. 6ನೇ ಗುರುತಿನತ್ತ ಹುಡುಕಾಟ ನಡೆಸುವಂಥ ಸಂದರ್ಭದಲ್ಲಿ ಅದರಲ್ಲಿ ಒಂದು ಮೃತದೇಹದ ಕಳೇಬರಗಳು, ಅದು ಕೂಡ ಜಾಸ್ತಿ ಇರಲಿಲ್ಲ, ಒಂದಷ್ಟು ಕಳೇಬರಗಳು ಪತ್ತೆ ಆಯಿತು. ಅವುಗಳನ್ನು ತಂದು ಸೋಕು ಅಧಿಕಾರಿಗಳೆಲ್ಲ ಅದನ್ನು ಸಂಗ್ರಹಿಸಿಕೊಂಡು FSLನ ವಿಧಿವಿಜ್ಞಾನ ಪರೀಕ್ಷೆಗೆ ಒಳಪಡಿಸುವಂಥದ್ರಲ್ಲಿ ತೆಗೆದುಕೊಂಡು ಹೋದರು. 6ನೇ ಗುರುತಿನ ಸಿಕ್ಕ ನಂತರ 7 ಆಗಲಿ 8 ಆಗಲಿ 9 ಆಗಲಿ 10 ಆಗಲಿ 11 ಆಗಲಿ ಯಾವುದರಲ್ಲೂ ಕೂಡ ಸಿಗಲಿಲ್ಲ. ಈ ಸಂದರ್ಭದಲ್ಲಿ ಅವರು ಬಂಗ್ಲೆಗುಡ್ಡೆಯ ಮೇಲ್ಭಾಗಕ್ಕೆ ಇವತ್ತೇನು ಮೇಲ್ಭಾಗಕ್ಕೆ ಹೋದರು, ಇವತ್ತೇನು ಶೋಧ ಕಾರ್ಯ ನಡೀತದೆ ಅದೇ ರೀತಿಯಾದಂಥ ಒಂದು ಕಾರ್ಯಾಚರಣೆ ನಡೆಯುತ್ತೆ. ಅಲ್ಲಿ ಭೂಮಿಯ ಮೇಲ್ಮೈಯಲ್ಲಿ ಒಂದು ಬಾಡಿ ಸಿಗುತ್ತೆ, ಅವುಗಳನ್ನು ಪ್ಯಾಕ್ ಮಾಡಿಕೊಂಡು ತೆಗೆದುಕೊಂಡು ಬರ್ತಾರೆ. ಭಾಳ ಮುಖ್ಯವಾಗಿ ನಾವು ಬಹಳಷ್ಟು ಜನರ ಹತ್ರ ಸಂಪರ್ಕ ಸಾಧಿಸಲು ಪ್ರಯತ್ನಪಟ್ಟು ಮೇಲ್ಮೈಯಲ್ಲಿ ಸಿಕ್ಕಿದ ಅಂತ ಕೇಳ್ತೀವಿ. ಆದರೆ ಅದನ್ನು ಮೇಲ್ಮೈಯಲ್ಲಿ ಸಿಕ್ಕಿದೆಯಾ ಇಲ್ವಾ ಅನ್ನುವಂತಹ ರೀತಿಯಾದಂತಹ ಒಂದು ಗಪ್ಚುಪ್ ಮಾಹಿತಿಗಳಿತ್ತು. ಆದರೆ ನಮ್ಮ ಮಾಹಿತಿಯ ಪ್ರಕಾರ ಅದು ಮೇಲ್ಮೈಯಲ್ಲೇ ಸಿಕ್ಕಿದ್ದು ಅನ್ನುವಂಥ ನಾವು ಕೊಟ್ಟಿದ್ವಿ ಸುದ್ದಿ ಕೂಡ. ಆದರೆ ಮತ್ತೇನಾದರೂ ಮೇಲ್ಮೈಯಲ್ಲಿ ಅಲ್ಲ ಅನ್ನುವಂಥದ್ದು ಏನಾದರೂ ಬರುತ್ತಾ ಅನ್ನುವಂಥ ಆಯಿತು. ಆದರೆ ಈ ಬಗ್ಗೆ UDR ದಾಖಲಾಗುತ್ತೆ, ಅಂದರೆ ಅದು ಮೇಲ್ಮೈಯಲ್ಲಿ ಸಿಕ್ಕಿದ್ದು ಅನ್ನೋಂಥದ್ದು ಸಾಬೀತಾಗ್ತದೆ. UDR ದಾಖಲಾಗುತ್ತೆ. UDR ದಾಖಲಾದ ನಂತರ ಮಂಗಳೂರು SP ಅರುಣ್ ಅವರು ಒಂದು ಪತ್ರಿಕಾ ಹೇಳಿಕೆಯನ್ನು ಬಿಡುಗಡೆ ಮಾಡ್ತಾರೆ. ಅಲ್ಲಿ ಹೇಳ್ತಾರೆ, ಒಂದು UDR ಧರ್ಮಸ್ಥಳದಲ್ಲಿ ಜಿತೇಂದ್ರ ದಯಾಮ್ ಅವರು ದಾಖಲಿಸಿದ್ದಾರೆ. ಆ UDR ತನಿಖೆಯನ್ನು SITಗೆ ಹಸ್ತಾಂತರಿಸ್ತಾ ಇದ್ದೇವೆ. ಯಾಕೆಂತಂದ್ರೆ ಅದರ ಸೂಚನೆ ಇದೆ, ಅದಕ್ಕೋಸ್ಕರ SITಗೆ ಹಸ್ತಾಂತರಿಸ್ತಿದ್ದೇವೆ. ಯಾಕೆ SITಗೆ ಹಸ್ತಾಂತರಿಸ್ತಿದ್ದೇವೆ ಅಂತ ಹೇಳುವಂತಹ ಜೊತೆಗೆ ಭೂಮಿಯ ಮೇಲ್ಮೈಯಲ್ಲಿ ಸಿಕ್ಕ ಮೃತದೇಹದ UDR ಅನ್ನುವಂಥದ್ದನ್ನು ಬರೀತಾರೆ. ಅಲ್ಲಿಗೆ ನಾವು ಕೊಟ್ಟ ಸುದ್ದಿ ನಿಜ ಆಗುತ್ತೆ. ಅದಾದ ನಂತರ ಅಲ್ಲಿಂದ 12 ಗುರುತಿನ ಉತ್ಖನನ ಆಗುತ್ತೆ. ಅದಾದ ನಂತರ 13ನೇ ಗುರುತಿನ ಬಗ್ಗೆ ಬಹಳಷ್ಟು ದೊಡ್ಡ ಮಟ್ಟಿನಲ್ಲಿ ಸಂಚಲನಕ್ಕೆ ಕಾರಣವಾಗುತ್ತೆ. ಬಹಳ ದೊಡ್ಡ ಸಂಚಲನಕ್ಕೆ ಕಾರಣ ಆದ ನಂತರ ಅದು ಹೇಗೆ ಅನ್ನುವಂಥದ್ದು ಬಹಳ ಸಂಚಲನಕ್ಕೆ ಕಾರಣ ಆಗಿ ಗುರುತಿಗೆ GPR ಬಳಕೆ ಮಾಡಬೇಕು. GPR ಬಳಕೆ ಮಾಡಿದ ನಂತರ ಅದು GPRನಿಂದಲೇ ಅದು ಆಗಬೇಕು ಅನ್ನುವಂಥ ಒತ್ತಾಯಗಳು ಕೇಳಿಬರುತ್ತೆ. ಈ ಎಲ್ಲ ಒತ್ತಾಯಗಳಿಗೆ SIT ಕೂಡ ಒಪ್ಕೊಳ್ತಾ ಹೋಗುತ್ತೋ ಅನ್ನುವಂಥ ರೀತಿಯಲ್ಲಿ GPR ಬಳಕೆಯು ಕೂಡ ಮುಂದಾಗ್ತಾರೆ. ಇದರ ನಡುವೆ 14, 15 ಮತ್ತು 16 ಈ ಗುರುತುಗಳಲ್ಲಾಗುತ್ತೆ. ಬಹಳ ಮುಖ್ಯವಾಗಿ ಬಾಹುಬಲಿ ಬೆಟ್ಟದ ತಿರುವಿನಲ್ಲೊಂದು ಉತ್ಖನನ ಆಗುತ್ತೆ. ಬಾಹುಬಲಿ ಬೆಟ್ಟದ ತಿರುವಿನಲ್ಲಿ ಉತ್ಖನನ ಆದಂಥ ಸಂದರ್ಭದಲ್ಲಿ ಅಲ್ಲಿಯೂ ಕೂಡ ಯಾವುದೇ ರೀತಿಯಂಥ ಕಳೇಬರಗಳು ಪತ್ತೆ ಆಗೋದಿಲ್ಲ. ಅದು ದೊಡ್ಡ ಸಂಚಲನಕ್ಕೆ ಕಾರಣ ಆಗುತ್ತೆ. ಅದರ ಜೊತೆಗೆ ಗೋಂಕ್ರತಾರ್ ಅನ್ನುವಂತಹ ಪ್ರದೇಶದಲ್ಲಿಯೂ ಕೂಡ ಉತ್ಖನನಕ್ಕೆ ಮುಂದಾಗ್ತಾರೆ. ಗೋಂಕ್ರತಾರ್ ನಂತರ ಬಾಹುಬಲಿ ಬೆಟ್ಟಕ್ಕೆ ಹೋಗ್ತಾರೆ. ಗೋಂಕ್ರತಾರ್ನಲ್ಲಿಯೂ ಕೂಡ ಉತ್ಖನನ ಕಾರ್ಯಕ್ಕೆ ಮುಂದಾಗ್ತಾರೆ. ಅಲ್ಲಿಯೂ ಕೂಡ ಯಾವುದೇ ರೀತಿಯಂತಹ ಕಳೇಬರಗಳು ಪತ್ತೆಯಾಗೋದಿಲ್ಲ. ಇಷ್ಟೆಲ್ಲ ಆದ ನಂತರ ಒಂದು 13ನೇ ನಂಬರ್ನ ಗುರುತಿನ ಉತ್ಖನನ ನಡೆಯುತ್ತೆ. 13ನೇ ನಂಬರ್ನ ಗುರುತಿನ ಉತ್ಖನನ ಅಂತಂದಾಗ ಬಹಳ ದೊಡ್ಡ ಮಟ್ಟಿಗೆ ಸಂಚಲನವನ್ನು ಕೂಡ ಮೂಡಿಸಿತ್ತು. ಅದಕ್ಕೆ ಡ್ರೋನ್ ಮೌಂಟೆಡ್ GPR ಕೂಡ ಬಳಕೆ ಮಾಡಿದರು. ಡ್ರೋನ್ ಮೌಂಟೆಡ್ GPR ಬಳಕೆ ಮಾಡಿದ ನಂತರ ಅಲ್ಲಿ ಉತ್ಖನನ ಕಾರ್ಯ ಜೋರಾಗಿ ನಡೆಯಿತು. ಉತ್ಖನನ ಕಾರ್ಯ 2 ದಿನ ಉತ್ಖನನ ಕಾರ್ಯಕ್ಕೆ ತಗೊಂಡ್ರು. 2 JCBಯನ್ನು ಬಳಕೆ ಮಾಡಿಕೊಂಡ್ರು. 18 ಅಡಿ ಆಳ ತೋಡಿದ್ರು. 22 ಅಡಿಯಷ್ಟು ಉದ್ದ, 18 ಅಡಿ ಆಳ, 8 ಅಡಿ ಅಗಲ, ಬಹಳ ದೊಡ್ಡ ಮಟ್ಟಿಗೆ ಒಂದು ದೊಡ್ಡ ಬಾವಿ ತೆಗೆದಂಗೆ ಅದನ್ನು ಉತ್ಖನನ ಮಾಡಿದ್ರು. ಅಲ್ಲಿ ಯಾವುದೇ ರೀತಿಯಂಥ ಕಳೇಬರಗಳು ಪತ್ತೆಯಾಗಲಿಲ್ಲ. ಅದಾದರೆ ಹಾಗಂತೇಳಿ ಒಂದು ದಿನದ ಕಾರ್ಯಾಚರಣೆಗೆ ಕೊನೆಗೊಳಿಸಿದ್ರ? ಇಲ್ಲ. ಯಾಕಂದರೆ ಅದು ಅವರು ಹಾಕಿದಂಥ ಕ್ರೈಮ್ ಲೈನ್ನಲ್ಲಿ ಅರ್ಧ ಭಾಗ ಮಾತ್ರ ಆಗಿರೋದು ಅನ್ನೋಂಥ ಕಾರಣಕ್ಕೆ 2 ಭಾಗಗಳನ್ನು ಕೂಡ ಉತ್ಖನನ ಮಾಡಿದರು. ಮರು ದಿವಸ ಇನ್ನೊಂದು ಭಾಗವನ್ನು ಉತ್ಖನನ ಮಾಡಿದರು. ಇದರ ಜೊತೆಗೆ ಅದರಲ್ಲಿ ಎಷ್ಟು ದೂರ ಇದೆ ಅಷ್ಟು ದೂರವೂ ಕೂಡ ಡ್ರೋನ್ ಮೌಂಟೆಡ್ GPRನ್ನು ಬಳಕೆ ಮಾಡಿಕೊಂಡು ಅಲ್ಲಿ ಒಂದು ಸ್ಕ್ಯಾನ್ ಮಾಡಿದರು. ಅಲ್ಲಿಯೂ ಕೂಡ ಏನು ಪತ್ತೆ ಆಗಲಿಲ್ಲ. ಡ್ರೋನ್ ಮೌಂಟೆಡ್ GPRನಲ್ಲೂ ಕೂಡ ಏನು ಪತ್ತೆ ಆಗಲಿಲ್ಲ. ಹೀಗೆ ಪತ್ತೆ ಆಗಲಿಲ್ಲ ಅನ್ನುವಂಥ ಕಾರಣದಿಂದಾಗಿ ಅಲ್ಲಿ ಉತ್ಖನನ ನಡೀತು. ತದಬಳಿಕ ಧರ್ಮಸ್ಥಳದ ಶ್ರೀರಾಮ ಕ್ಷೇತ್ರದ ಮುಂಭಾಗದಲ್ಲಿರ್ತಕ್ಕಂಥ ರಸ್ತೆಯಲ್ಲಿ ಹಾದು ಹೋಗಿ ದ್ವಾರಕಾಶ್ರಮದ ಸಮೀಪ ಒಂದು ನದಿಯ ಪರಂಬೋಕಿನಲ್ಲಿ 17ನೇ ಗುರುತು ಮಾಡಲಾಗಿತ್ತು. ಅಲ್ಲಿಯೂ ಕೂಡ ಉತ್ಖನನ ಮಾಡಿದರು. ಅಲ್ಲಿಯೂ ಕೂಡ ಯಾವುದೇ ರೀತಿಯಾದಂತಹ ಒಂದು ಕಳೇಬರಗಳು ಪತ್ತೆ ಆಗಲಿಲ್ಲ. ಇಷ್ಟೆಲ್ಲ ಆಗಿ ಯಾವುದೇ ರೀತಿಯ ಕಳೇಬರ ಪತ್ತೆ ಆಗಲಿಲ್ಲ ಅಂತ ಹೇಳುವಾಗ ಒಂದು ಕಡೆ ರಾಜ್ಯದಲ್ಲಿ ವಿರೋಧ ಪಕ್ಷವಾದಂತಹ BJP ದೊಡ್ಡ ಮಟ್ಟಿಗೆ ಹೇಳಿಕೆಯನ್ನು ಕೊಡ್ತಾ ಹೋಯಿತು, ಇದೊಂದು ಷಡ್ಯಂತ್ರ ಅನ್ನುವಂಥದ್ದು. ಮತ್ತೊಂದು ಕಡೆಯಲ್ಲಿ ಸುಜಾತ ಭಟ್ ಪ್ರಕರಣ,
ತನ್ನ ಮಗುವಿನ ಒಂದು ಅಸ್ಥಿಯನ್ನು ಹುಡುಕಿ ಕೊಡಿ, ಅದು ನನ್ನ ಮಗಳು ನೇತ್ರಾವತಿಯಲ್ಲಿ ಧರ್ಮಸ್ಥಳದಲ್ಲಿ ಬಂದಾಗ ಕಾಣೆಯಾಗಿದ್ದಾಳೆ ಅನ್ನುವಂಥದ್ದು. ಮತ್ತೆ ನೋಡಿದಾಗ ಆಕೆಗೆ ಮಗುವೇ ಇರಲಿಲ್ಲ, ಆಕೆಗೆ ಮಗಳೇ ಇರಲಿಲ್ಲ ಅನ್ನುವಂಥದ್ದೆಲ್ಲ ಬಂತು. ಆಕೆ ಒಂದು ಹೇಳಿಕೆ, ಸ್ಫೋಟಕ ಹೇಳಿಕೆಯನ್ನು ಕೊಟ್ಟರು, ನನಗೆ ಕೆಲವರು ಒತ್ತಾಯ ಮಾಡಿದ್ದರಿಂದ ಹೀಗೆಲ್ಲ ಆಯಿತು ಅನ್ನುವಂಥದ್ದು. ಇಷ್ಟೆಲ್ಲ ಆದ ನಂತರ ಚಿನ್ನಯ್ಯನನ್ನು SIT ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡರು. ವಶಕ್ಕೆ ಪಡೆದ ನಂತರ ಮಹಜರು ಕಾರ್ಯವನ್ನು ನಡೆಸಿದರು. ಬೇರೆ ಬೇರೆ ಕಡೆಗೆ ಮಹಜರು ಕಾರ್ಯ ನಡೆಸಿದರು. ಅದರಲ್ಲಿ ಬಹಳ ಮುಖ್ಯವಾಗಿ ಹೋರಾಟಗಾರ ಜಯಂತ್ ಅವರ ಮನೆಯಲ್ಲಿ ಚಿನ್ನಯ್ಯ ಬುರುಡೆ ತೆಗೆದುಕೊಂಡು ಹೋಗಿದ್ದ ಅನ್ನುವಂಥ ಕಾರಣಕ್ಕೆ ಪೀಣ್ಯದಲ್ಲಿರುವ ಜಯಂತ್ ಅವರ ಮನೆಯಲ್ಲಿ ಶೋಧ ಕಾರ್ಯ ನಡೆಯಿತು. ಅಲ್ಲಿಯೂ ಕೂಡ ಒಂದಷ್ಟು ಮಹಜರು ಕಾರ್ಯ ನಡೆಯಿತು. ಅದಾದ ನಂತರ ಯೂಟ್ಯೂಬರ್ಗಳ ಮೇಲೆಯೂ ಕೂಡ ದಾಳಿ ಆಯಿತು. ಒಂದು ಸಂದರ್ಭದಲ್ಲಿ ಯೂಟ್ಯೂಬರ್ಗಳ ಮೇಲೆ ದಾಳಿ ಆಯಿತು, ಅದರದ್ದು ಕೇಸ್ ಆಯಿತು. ಅದರ ಜೊತೆಗೆ ಷಡ್ಯಂತ್ರ ಮಾಡಿದ್ದಾರೆ ಅನ್ನುವಂಥ ಆರೋಪದಡಿ ಬಹಳಷ್ಟು ಜನ ವಿಚಾರಣೆಗೊಳಪಡಬೇಕಾಯಿತು. ಮತ್ತು ಚಿನ್ನಯ್ಯ ಕೂಡ ಬಹಳಷ್ಟು ಜನರಿಗೆ ತಾನು ತಪ್ಪು ಮಾಡಿದ್ದೀನಿ ಅನ್ನುವಂಥ ರೀತಿಯಲ್ಲಿ ತನ್ನ ಮನದಾಳವನ್ನು ವ್ಯಕ್ತಪಡಿಸ್ತಾ ಹೋದ ಅನ್ನುವಂಥದ್ದು ಮಾಹಿತಿ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಗಿರೀಶ್ ಮಟ್ಟಣ್ಣ ಅವರು, ಜಯಂತ್ ಟಿ, ನಂತರ ಇವರೆಲ್ಲರೂ ಕೂಡ ಒಂದು ತನಿಖೆಯನ್ನು ಅಥವಾ ವಿಚಾರಣೆಯನ್ನು ಎದುರಿಸಿದ್ದಾರೆ. ವಿಚಾರಣೆಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಮಾತಾಡಿದ್ದಾರೆ. ಜೊತೆಗೆ ಅವರ ಅಭಿಪ್ರಾಯಗಳನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ SIT ಅವರ SIT ತನಿಖೆ ಭಾಳ ಚೆನ್ನಾಗಿ ನಡೀತಾ ಇದೆ, ಸತ್ಯ ಹೊರ ಬರುತ್ತೆ ಅನ್ನುವಂಥದ್ದನ್ನು ಹೇಳ್ತಾ ಹೋದರು. ಬೇರೆ ಬೇರೆ ವಿಚಾರಗಳ ಬಗ್ಗೆಯೂ ಕೂಡ ಮಾತನಾಡ್ತಾ ಹೋದರು. ಅದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಚಿನ್ನಯ್ಯನ ಜಾಮೀನು ಅರ್ಜಿ ತಿರಸ್ಕಾರಗೊಂಡು ಜಾಮೀನು ಅರ್ಜಿ ತಿರಸ್ಕಾರಗೊಂಡು ಆತ ಜೈಲು ಪಾಲಾದ. ಇಲ್ಲಿ ಆಗಲ್ಲ, ಮಂಗಳೂರಲ್ಲಿ ಆಗಲ್ಲ, ಆತನಿಗೆ ರಕ್ಷಣೆ ಜಾಸ್ತಿ ಬೇಕು ಅನ್ನುವಂಥ ಕಾರಣಕ್ಕಾಗಿ ಆತನನ್ನು ಶಿವಮೊಗ್ಗ ಜೈಲಿಗೆ ಶಿಫ್ಟ್ ಮಾಡಲಾಯಿತು. ಮತ್ತೊಂದು ಕಡೆ ಕೆಲವರ ವಿಚಾರಣೆ ಅಂತೂ ನಿರಂತರವಾಗಿ ನಡೀತಾ ಇದೆ. ಇದರ ನಡುವೆ SIT ಬಂಗ್ಲೆಗುಡ್ಡೆಯಲ್ಲಿ ಇದೀಗ ಶೋಧ ಕಾರ್ಯವನ್ನು ನಡೆಸ್ತಾ ಇರುವಂಥದ್ದು. ಅದರ ಜೊತೆಗೆ ಇವತ್ತು ಭಾಳ ಮುಖ್ಯವಾಗಿ ಚಿನ್ನಯ್ಯನನ್ನು ಕೂಡ ಕರೆದುಕೊಂಡು ಬಂದು ಕೋರ್ಟ್ನಲ್ಲಿ ಹೇಳಿಕೆಯನ್ನು ದಾಖಲಿಸುವಂಥ ಸಾಧ್ಯತೆಗಳು ಇದ್ದಾವೆ. ಇದು ಇಷ್ಟು ಒಂದು ವಿಸ್ತೃತವಾದಂಥ ಮಾಹಿತಿ. ಏನಂತಂದರೆ ಏನಾಗ್ತಾ ಇದೆ SITಯಲ್ಲಿ ಅನ್ನೋದಕ್ಕೆ ಈಗ ನಮಗೆ ಗೊತ್ತಿರುವಂಥ ಉತ್ತರ, SIT ತನಿಖೆ ನಡೀತಾ ಇದೆ. ಬಂಗ್ಲಾಗುಡ್ಡದಲ್ಲಿ ಇಂದು 2ನೇ ದಿನದ ಶೋಧ ಕಾರ್ಯ ನಡೀತಾ ಇದೆ. ಇವತ್ತೇನು ಸಿಗುತ್ತೆ ಕಾದು ನೋಡಬೇಕು. SITಯ ಶೋಧ ಕಾರ್ಯ ಇವತ್ತು 2ನೇ ದಿನಕ್ಕೆ ಕಾಲಿಟ್ಟಿದೆ. ಬಂಗ್ಲೆಗುಡ್ಡೆ ಧರ್ಮಸ್ಥಳ ಗ್ರಾಮದ ನೇತ್ರಾವತಿ ಸ್ನಾನಘಟ್ಟದ ಸಮೀಪದಲ್ಲಿರ್ತಕ್ಕಂತಹ ಬಂಗ್ಲೆಗುಡ್ಡೆಯಲ್ಲಿ SIT ಮತ್ತೆ ಶೋಧ ಕಾರ್ಯ ನಡೆಸ್ತಾ ಇರುವಂಥದ್ದು. ನಿನ್ನೆ ಶೋಧ ಕಾರ್ಯ ನಡೀತಾ ಇದೆ. ಶೋಧ ಕಾರ್ಯ ಯಾಕೆ ಇದಕ್ಕೆ ಹೆಸರು ಅಂತ ಹೇಳಿದರೆ, ಇಲ್ಲಿ ಯಾವುದೇ ರೀತಿಯಂಥ ಉತ್ಖನನ ಇಲ್ಲ, ಬದಲಾಗಿ ಮೇಲ್ಮೈಯಲ್ಲಿ, ಭೂಮಿಯ ಮೇಲ್ಮೈಯಲ್ಲಿ ಸಿಗುವಂತಹ ದೇಹದ ಅವಶೇಷಗಳು ಅಥವಾ ಬುರುಡೆಯೋ ಅಥವಾ ಯಾವುದಾದ್ರೂ ಎಲುಬಿನ ಪೀಸುಗಳು ಇತ್ಯಾದಿಗಳನ್ನೆಲ್ಲ ಸಂಗ್ರಹಿಸಿಕೊಂಡು ಬಂದು ಒಂದು ಪರೀಕ್ಷೆಗೆ ಒಳಪಡಿಸುವಂತಹದಕ್ಕೆ ಶೋಧ ಕಾರ್ಯ ಅಂತ ಹೇಳ್ತಾರೆ. ಯಾಕೆಂತಂದರೆ ಉತ್ಖನನ ಕಾರ್ಯ ಇಲ್ಲ, ಮೇಲ್ಮೈಯಲ್ಲಿ ಏನು ಸಿಗ್ತದೆ ಅದನ್ನು ತೆಗೆದುಕೊಂಡು ಬಂದು ಇಲ್ಲಿ ಉತ್ಖನನ ಕಾರ್ಯವನ್ನು ನಡೆಸುವಂಥವು, ಅದನ್ನು ತೆಗೆದುಕೊಂಡು ಬಂದು ಪರೀಕ್ಷೆಗೆ ಒಳಪಡಿಸುವಂಥದ್ದು. ಯಾವುದೇ ಉತ್ಖನನ ಕಾರ್ಯ ನಡೆಸದೇ ಇರುವಂತಹದ್ದು ಬಹಳ ಮುಖ್ಯವಾದಂತಹ ಒಂದು ಕಾರ್ಯ. ಈ ಶೋಧ ಕಾರ್ಯ ಯಾಕೆ ನಡೀತಾ ಇದೆ ಅಂತಂದರೆ, SITಗೆ ಈಗಾಗಲೇ SIT ವಿಚಾರಣೆಯನ್ನು ನಡೆಸ್ತಾ ಇದ್ದಂತಹ ಒಬ್ಬ ವ್ಯಕ್ತಿ ಅಲ್ಲಿ ನಾನು ಇಷ್ಟು ನೋಡಿದ್ದೇನೆ ಅನ್ನುವಂಥದ್ದನ್ನು ಹೇಳಿಕೆಯನ್ನು ಕೊಡ್ತಾರೆ. ಮತ್ತೊಬ್ಬರು ಕೋರ್ಟಿಗೆ ರಿಟ್ ಅರ್ಜಿಯನ್ನು ಸಲ್ಲಿಸಿರ್ತಾರೆ. ಈ ಹಿನ್ನೆಲೆಯಲ್ಲಿ ಬಂಗ್ಲೆಗುಡ್ಡದಲ್ಲಿ ಏನಿದೆ ಅನ್ನುವಂಥದ್ದನ್ನು ಶೋಧ ಮಾಡಲೇಬೇಕಾದಂತಹ ಅನಿವಾರ್ಯತೆಗೆ SIT ಅಧಿಕಾರಿಗಳು ಒಳಪಡ್ತಾರೆ, ಅದರಿಂದ ಮುಂದಾಗ್ತಾರೆ. ಈಗಾಗಲೇ ಮೊದಲ ದಿನದ ಶೋಧ ಕಾರ್ಯದಲ್ಲಿ 5 ಕಡೆಗೆ ದೇಹದ ಅವಶೇಷಗಳು ಪತ್ತೆಯಾಗಿರುವ ಬಗ್ಗೆ ಮಾಹಿತಿಗಳು ಲಭ್ಯವಾಗಿದೆ. ಇವತ್ತು 2ನೇ ದಿನದ ಶೋಧ ಕಾರ್ಯ. ಇವತ್ತು ಕೂಡ 1-2 ಕಡೆಯಲ್ಲಿ ಶೋಧ ಕಾರ್ಯ ನಡೆಸುವಂತಹ ಸಾಧ್ಯತೆಗಳಿದ್ದಾವೆ. ಇವತ್ತು ನಿನ್ನೆ ಬಹಳ ಮುಖ್ಯವಾಗಿ ನಿನ್ನೆ ಬೆಳಗ್ಗೆ 11 ಗಂಟೆಯ ನಂತರ ಶೋಧ ಕಾರ್ಯಕ್ಕೆ ಅಧಿಕಾರಿಗಳು ತೆರಳಿದರು. ಆದರೆ ಇವತ್ತು 12:45 ಸುಮಾರಿಗೆ ನೇತ್ರಾವತಿಯನ್ನು ತಲುಪಿರುವಂತಹ ಕಂದಾಯ ಇಲಾಖೆಯ ಅಧಿಕಾರಿಗಳು, ಆನಂತರ ಸೋಕೋ ಟೀಮಿನವರು, ಆನಂತರ FSLನವರು, ಆನಂತರ ಅರಣ್ಯ ಇಲಾಖೆಯವರು, ಇವರನ್ನೆಲ್ಲ ಕರೆದುಕೊಂಡು ಬಂದು SITಯ ತನಿಖಾಧಿಕಾರಿ SP ಜಿತೇಂದ್ರ ದಯಾಮ್ ಅವರ ನೇತೃತ್ವದ ತಂಡ ಈಗಾಗಲೇ ನೇತ್ರಾವತಿಯ ಮೇಲ್ಭಾಗಕ್ಕೆ ಹೋಗಿದೆ. ಬಂಗ್ಲೆಗುಡ್ಡೆಯಲ್ಲಿ ಯಾಕೆ ಬಂಗ್ಲೆಗುಡ್ಡೆಯನ್ನು ಒಂದು ಗುರಿಯಾಗಿಟ್ಟುಕೊಂಡಿದ್ದಾರೆ? ಬಂಗ್ಲೆಗುಡ್ಡೆಯಲ್ಲಿ ನಿನ್ನೆ 4-5 ಕಡೆಗೆ ಮೃತದೇಹದ ಅವಶೇಷಗಳು ಪತ್ತೆಯಾದ ನಂತರ ಇನ್ನೊಂದು 2 ಕಡೆಗೆ ನೋಡಿದ್ದಾರೆ ಅನ್ನುವಂಥ ಮಾಹಿತಿಗಳಿದೆ. ಅದು ಸ್ಪಷ್ಟತೆ ಇಲ್ಲ. ಆದರೆ ಬಂಗ್ಲೆಗುಡ್ಡೆಯಲ್ಲಿ ಈಗ SIT ಮತ್ತೆ ಶೋಧ ಕಾರ್ಯ ನಡೀತಾ ಇರುವಂಥದ್ದು. SIT ರಚನೆ ಆದ ನಂತರ ಏನೇನಾಯಿತು ಅನ್ನುವಂತಹದ್ದನ್ನು ಒಮ್ಮೆ ಸಿಂಹಾವಲೋಕನ ಮಾಡ್ತಾ ಹೋದರೆ, SIT ರಚನೆ ಆಯಿತು,
ಒಬ್ಬ ವ್ಯಕ್ತಿ ಸಾಕ್ಷಿ ದೂರುದಾರನಾಗಿ ಬಂದು ನಾನು ಧರ್ಮಸ್ಥಳ ಗ್ರಾಮದಲ್ಲಿ 106 ಶವಗಳನ್ನು ಹೂತಿಟ್ಟಿದ್ದೇನೆ ಅಂತಂದ. ಆತ ಬಂದ ನಂತರ ಮೊದಲಿಗೆ SP ಗೆ ದೂರು ಹೋಯಿತು, ಆನಂತರ ಧರ್ಮಸ್ಥಳ ಸ್ಟೇಷನ್ಗೆ ಬಂತು. ತದ ಬಳಿಕ 164 ಅಡಿಯಲ್ಲಿ ಆತನ ಹೇಳಿಕೆಯನ್ನು ದಾಖಲಿಸಿತು. ಅಂದರೆ ಈಗಿನ BNS 183 ಅಂದರೆ ಮುಚ್ಚಿದ ಕೋರ್ಟ್ನಲ್ಲಿ ಆತನ ಒಂದು ಹೇಳಿಕೆಯನ್ನು ದಾಖಲಿಸುವಂಥ ಕೆಲಸ ಕೋರ್ಟ್ನಲ್ಲಾಯಿತು. ಅದಾದ ನಂತರ ಆತನ ಹೇಳಿಕೆಯನ್ನು ಪೊಲೀಸ್ ಸ್ಟೇಷನ್ನಲ್ಲಿ ದಾಖಲಿಸಿಕೊಳ್ಳಲಾಯಿತು. ಅಲ್ಲಿ ಆತನಕ್ಕಾದ ಮುಸುಗುದಾರಿ ಹೀಗಿದ್ದ. ತದನಂತರ SIT ಅಧಿಕಾರಿಗಳು ಮತ್ತು ಆತನ ಪರವಾಗಿರುವಂತಹ ಪ್ರೈವೇಟ್ ಲಾಯರ್ಸ್ ಎಲ್ಲ ಒಟ್ಟಿಗೆ ಬಂದರು. ಆ ಪ್ರೈವೇಟ್ ಲಾಯರ್ಸ್ನ ಜೊತೆಗೆ ಆತ ಓಡಾಡ್ತಾ ಇದ್ದ. ತದ ಬಳಿಕ ಪ್ರೈವೇಟ್ ಲಾಯರ್ಸ್ ಮತ್ತು SIT ಕಚೇರಿಗೆ ಪ್ರತಿನಿತ್ಯ ಬೆಳಗ್ಗೆ ಪ್ರೈವೇಟ್ ಲಾಯರ್ಸ್ ಜೊತೆಗೆ ಅವರದ್ದೇ ಆದಂತಹ ಗಾಡಿಯಲ್ಲಿ ಮುಸುಗುದಾರಿ ಬರ್ತಾ ಇದ್ದ. ಮುಸುಗುದಾರಿ ಬಂದ ನಂತರ ಸೋಕೋ ಅಧಿಕಾರಿಗಳು, FSLನವರು, ಗ್ರಾಮ ಪಂಚಾಯತ್ನವರು, ಆನಂತರ SIT ಅವರು, ತನಿಖಾಧಿಕಾರಿ ಎಲ್ಲರೂ ಸೇರಿಕೊಂಡು ಅವನನ್ನು ಕರೆದುಕೊಂಡು ಹೋಗಿ ನೇತ್ರಾವತಿಯ ಸುತ್ತಮುತ್ತ ಮೊದಲ ಬಾರಿಗೆ ಮಹಾಜರು ನಡೆಸಿದರು. ನಡೆಸಿದಂಥ ಸಂದರ್ಭದಲ್ಲಿ ಸುಮಾರು 13 ಕಡೆಗೆ ಗುರುತನ್ನು ಹಾಕಿ ಹೋದರು. ಗುರುತನ್ನು ಹಾಕಿದ ಮರುದಿವಸದಿಂದ ಅಲ್ಲಿ ಉತ್ಖನನ ಕಾರ್ಯ ಆರಂಭವಾಯಿತು. ಉತ್ಖನನ ಕಾರ್ಯ ಆರಂಭವಾದಂಥ ಸಂದರ್ಭದಲ್ಲಿ ಮೊದಲ ಗುರುತಿನಲ್ಲಿ ಯಾವುದೇ ರೀತಿಯಾದಂತಹ ಅವಶೇಷಗಳಾಗಲಿ ಏನೂ ಕೂಡ ಪತ್ತೆ ಆಗಲಿಲ್ಲ. ಒಂದು 3 ಅಡಿ 4 ಅಡಿ ಅಗೆದ ನಂತರ ಅಲ್ಲಿ ಯಾವುದೇ ರೀತಿಯಂತಹ ಒಂದು ಕಳೇಬರ ಪತ್ತೆಯಾಗದಂಥ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಕೂಡಲೇ ಅವರನ್ನು ಈ ಬಗ್ಗೆ ಅವರ ಹತ್ರ ಮಾತನಾಡಿಸಿ ಇನ್ನೂ ಕೂಡ ಅಗಿಬೇಕು ಅಂತ ಆತ ಕೇಳಿಕೊಂಡ. ಅದಾದ ನಂತರ ಮೊದಲ ಗುರುತಿನಲ್ಲೇ ಹೆಚ್ಚು ಅಗದು ಒಳಭಾಗದಲ್ಲಿ ಏನಿದೆ ಅನ್ನುವಂಥ ನೋಡಿದರು. ಆದರೂ ಕೂಡ ಏನೂ ಪತ್ತೆ ಆಗಲಿಲ್ಲ. ಬಹಳ ಸಂಚಲನಕ್ಕೆ ಕಾರಣ ಆಗಿರುವಂಥದ್ದು 2 ಕಾರ್ಡ್ಗಳು, ಒಂದು ಡೆಬಿಟ್ ಕಾರ್ಡ್ ಮತ್ತು ಇನ್ನೊಂದು ಆಧಾರ್ ಕಾರ್ಡ್ ಅಥವಾ ಇನ್ನೊಂದು ಪ್ಯಾನ್ ಕಾರ್ಡ್ ಅದು ಡೆಬಿಟ್ ದೊಡ್ಡ ಸಂಚಲನಕ್ಕೆ ಕಾರಣ ಆಗಿತ್ತು. ಯಾರ್ದು ಅನ್ನುವಂಥ ಹುಡುಕಾಟಕ್ಕೆ SIT ಅಧಿಕಾರಿಗಳು ಮುಂದಾದರು. ಮತ್ತೆ ನೋಡಿದಾಗ ಗೊತ್ತಾಯಿತು ಅದು ಲಕ್ಷ್ಮಮ್ಮ ಮತ್ತು ಸುರೇಶ್ ಎಂಬಾತರಿಗೆ ಸೇರಿದ್ದು, ಅದು ನೆಲಮಂಗಲದ ದಾಬಾಸ್ಪೇಟೆಯವನಿಗೆ ಸೇರಿದ್ದು ಅನ್ನುವಂಥದ್ದು. ಆದರೆ ಅಲ್ಲಿ ಹೋಗಿ ಚೆಕ್ ಮಾಡಿದಾಗ ಅದರಲ್ಲಿ ಸುರೇಶ್ ಮೃತನಾಗಿದ್ದ. ಬಹಳ ಸಂಚಲನಕ್ಕೆ ಕಾರಣ ಆಯಿತು, ಸುರೇಶ್ ಮೃತನಾಗಿದ್ದಾನೆ ಅನ್ನುವಂಥದ್ದು. ಆದರೆ ಸುರೇಶ್ ಮೃತನಾಗುವುದಕ್ಕೂ ಧರ್ಮಸ್ಥಳದಲ್ಲಿ ಆತನ ID ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ ಸಿಗುವುದಕ್ಕೂ ಯಾವುದೇ ರೀತಿಯಂಥ ಸಂಬಂಧ ಇಲ್ಲ. ಯಾಕೆಂತಂದರೆ ಆತ ಮೃತನಾಗಿರುವಂತಹದ್ದು ಎಲ್ಲಿ ಆತನ ಊರಿನಲ್ಲಿ. ಆತನಲ್ಲಿ ಸಮಾಧಿ ಮಾಡಿದ್ದಕ್ಕೂ ಕೂಡ ಕುರುಹುಗಳಿವೆ. ಆತ ಜಾಂಡೀಸ್ ಬಂದು ಮೃತನಾಗಿದ್ದ ಅನ್ನುವಂತಹದ್ದನ್ನು ಸಾಬೀತುಪಡಿಸಲಾಯಿತು. ತದ ಬಳಿಕ 2, 3, 4, 5 ಈ 5 ಗುರುತುಗಳಲ್ಲಿ ಹುಡುಕಾಟ ನಡೆಸಿದರೂ ಕೂಡ ಯಾವುದೇ ರೀತಿಯಂತಹ ಕಳೇಬರ ಆಗಲಿ ಏನೂ ಕೂಡ ಪತ್ತೆ ಆಗಲಿಲ್ಲ. ನಿರಂತರ ಹುಡುಕಾಟ ನಡೆಸಿದರೂ ಏನೂ ಕೂಡ ಪತ್ತೆ ಆಗಲಿಲ್ಲ. 6ನೇ ಗುರುತಿನತ್ತ ಹುಡುಕಾಟ ನಡೆಸುವಂಥ ಸಂದರ್ಭದಲ್ಲಿ ಅದರಲ್ಲಿ ಒಂದು ಮೃತದೇಹದ ಕಳೇಬರಗಳು, ಅದು ಕೂಡ ಜಾಸ್ತಿ ಇರಲಿಲ್ಲ, ಒಂದಷ್ಟು ಕಳೇಬರಗಳು ಪತ್ತೆ ಆಯಿತು. ಅವುಗಳನ್ನು ತಂದು ಸೋಕೋ ಅಧಿಕಾರಿಗಳೆಲ್ಲ ಅದನ್ನು ಸಂಗ್ರಹಿಸಿಕೊಂಡು FSLನ ವಿಧಿವಿಜ್ಞಾನ ಪರೀಕ್ಷೆಗೆ ಒಳಪಡಿಸುವಂಥದ್ರಲ್ಲಿ ತೆಗೆದುಕೊಂಡು ಹೋದರು. 6ನೇ ಗುರುತಿನಲ್ಲಿ ಸಿಕ್ಕ ನಂತರ 7 ಆಗಲಿ 8 ಆಗಲಿ 9 ಆಗಲಿ 10 ಆಗಲಿ 11 ಆಗಲಿ ಯಾವುದರಲ್ಲೂ ಕೂಡ ಸಿಗಲಿಲ್ಲ. ಈ ಸಂದರ್ಭದಲ್ಲಿ ಅವರು ಬಂಗ್ಲೆಗುಡ್ಡೆಯ ಮೇಲ್ಭಾಗಕ್ಕೆ ಇವತ್ತೇನು ಮೇಲ್ಭಾಗಕ್ಕೆ ಹೋದರು, ಇವತ್ತೇನು ಶೋಧ ಕಾರ್ಯ ನಡೀತದೆ ಅದೇ ರೀತಿಯಾದಂಥ ಒಂದು ಕಾರ್ಯಾಚರಣೆ ನಡೆಯುತ್ತೆ. ಅಲ್ಲಿ ಭೂಮಿಯ ಮೇಲ್ಮೈಯಲ್ಲಿ ಒಂದು ಬಾಡಿ ಸಿಗುತ್ತೆ, ಅವುಗಳನ್ನು ಪ್ಯಾಕ್ ಮಾಡಿಕೊಂಡು ತೆಗೆದುಕೊಂಡು ಬರ್ತಾರೆ. ಭಾಳ ಮುಖ್ಯವಾಗಿ ನಾವು ಬಹಳಷ್ಟು ಜನರ ಹತ್ರ ಸಂಪರ್ಕ ಸಾಧಿಸಲು ಪ್ರಯತ್ನಪಟ್ಟು ಮೇಲ್ಮೈಯಲ್ಲಿ ಸಿಕ್ಕಿದ ಅಂತ ಕೇಳ್ತೀವಿ. ಆದರೆ ಅದನ್ನು ಮೇಲ್ಮೈಯಲ್ಲಿ ಸಿಕ್ಕಿದೆಯಾ ಇಲ್ವಾ ಅನ್ನುವಂತಹ ರೀತಿಯಾದಂತಹ ಒಂದು ಗಪ್ಚುಪ್ ಮಾಹಿತಿಗಳಿತ್ತು. ಆದರೆ ನಮ್ಮ ಮಾಹಿತಿಯ ಪ್ರಕಾರ ಅದು ಮೇಲ್ಮೈಯಲ್ಲೇ ಸಿಕ್ಕಿದ್ದು ಅನ್ನುವಂಥ ನಾವು ಕೊಟ್ಟಿದ್ವಿ ಸುದ್ದಿ ಕೂಡ. ಆದರೆ ಮತ್ತೇನಾದರೂ ಮೇಲ್ಮೈಯಲ್ಲಿ ಅಲ್ಲ ಅನ್ನುವಂಥದ್ದು ಏನಾದರೂ ಬರುತ್ತಾ ಅನ್ನುವಂಥ ಆಯಿತು. ಆದರೆ ಈ ಬಗ್ಗೆ UDR ದಾಖಲಾಗುತ್ತೆ. ಅಂದರೆ ಅದು ಮೇಲ್ಮೈಯಲ್ಲಿ ಸಿಕ್ಕಿದ್ದು ಅನ್ನೋಂಥದ್ದು ಸಾಬೀತಾಗ್ತದೆ. UDR ದಾಖಲಾಗುತ್ತೆ. UDR ದಾಖಲಾದ ನಂತರ ಮಂಗಳೂರು SP ಅರುಣ್ ಅವರು ಒಂದು ಪತ್ರಿಕಾ ಹೇಳಿಕೆಯನ್ನು ಬಿಡುಗಡೆ ಮಾಡ್ತಾರೆ. ಅಲ್ಲಿ ಹೇಳ್ತಾರೆ, ಒಂದು UDR ಧರ್ಮಸ್ಥಳದಲ್ಲಿ ಜಿತೇಂದ್ರ ದಯಾಮ್ ಅವರು ದಾಖಲಿಸಿದ್ದಾರೆ. ಆ UDR ತನಿಖೆಯನ್ನು SITಗೆ ಹಸ್ತಾಂತರಿಸ್ತಾ ಇದ್ದೇವೆ. ಯಾಕೆಂತಂದ್ರೆ ಅದರ ಸೂಚನೆ ಇದೆ, ಅದಕ್ಕೋಸ್ಕರ SITಗೆ ಹಸ್ತಾಂತರಿಸ್ತಿದ್ದೇವೆ. ಯಾಕೆ SITಗೆ ಹಸ್ತಾಂತರಿಸ್ತಿದ್ದೇವೆ ಅಂತ ಹೇಳುವಂತಹ ಜೊತೆಗೆ ಭೂಮಿಯ ಮೇಲ್ಮೈಯಲ್ಲಿ ಸಿಕ್ಕ ಮೃತದೇಹದ UDR ಅನ್ನುವಂಥದ್ದನ್ನು ಬರೀತಾರೆ. ಅಲ್ಲಿಗೆ ನಾವು ಕೊಟ್ಟ ಸುದ್ದಿ ನಿಜ ಆಗತ್ತೆ. ಅದಾದ ನಂತರ ಅಲ್ಲಿಂದ 12 ಗುರುತಿನ ಉತ್ಖನನ ಆಗುತ್ತೆ. ಅದಾದ ನಂತರ 13ನೇ ಗುರುತಿನ ಬಗ್ಗೆ ಬಹಳಷ್ಟು ದೊಡ್ಡ ಮಟ್ಟಿನಲ್ಲಿ ಸಂಚಲನಕ್ಕೆ ಕಾರಣವಾಗುತ್ತೆ. ಬಹಳ ದೊಡ್ಡ ಸಂಚಲನಕ್ಕೆ ಕಾರಣ ಆದ ನಂತರ ಅದು ಹೇಗೆ ಅನ್ನುವಂಥದ್ದು ಬಹಳ ಸಂಚಲನಕ್ಕೆ ಕಾರಣ ಆಗಿ
13ನೇ ಗುರುತಿಗೆ GPR ಬಳಕೆ ಮಾಡಬೇಕು. GPR ಬಳಕೆ ಮಾಡಿದ ನಂತರ ಅದು GPRನಿಂದಲೇ ಅದು ಆಗಬೇಕು ಅನ್ನುವಂಥ ಒತ್ತಾಯಗಳು ಕೇಳಿಬರುತ್ತೆ. ಈ ಎಲ್ಲ ಒತ್ತಾಯಗಳಿಗೆ SIT ಕೂಡ ಒಪ್ಕೊಳ್ತಾ ಹೋಗುತ್ತೋ ಅನ್ನುವಂಥ ರೀತಿಯಲ್ಲಿ GPR ಬಳಕೆಯು ಕೂಡ ಮುಂದಾಗ್ತಾರೆ. ಇದರ ನಡುವೆ 14, 15 ಮತ್ತು 16 ಈ ಗುರುತುಗಳಲ್ಲಾಗುತ್ತೆ. ಬಹಳ ಮುಖ್ಯವಾಗಿ ಬಾಹುಬಲಿ ಬೆಟ್ಟದ ತಿರುವಿನಲ್ಲೊಂದು ಉತ್ಖನನ ಆಗುತ್ತೆ. ಬಾಹುಬಲಿ ಬೆಟ್ಟದ ತಿರುವಿನಲ್ಲಿ ಉತ್ಖನನ ಆದಂಥ ಸಂದರ್ಭದಲ್ಲಿ ಅಲ್ಲಿಯೂ ಕೂಡ ಯಾವುದೇ ರೀತಿಯಂಥ ಕಳೆಬರಗಳು ಪತ್ತೆ ಆಗೋದಿಲ್ಲ. ಅದು ದೊಡ್ಡ ಸಂಚಲನಕ್ಕೆ ಕಾರಣ ಆಗುತ್ತೆ. ಅದರ ಜೊತೆಗೆ ಗೋಂಕ್ರತಾರ್ ಅನ್ನುವಂತಹ ಪ್ರದೇಶದಲ್ಲಿಯೂ ಕೂಡ ಉತ್ಖನನಕ್ಕೆ ಮುಂದಾಗ್ತಾರೆ. ಗೋಂಕ್ರತಾರ್ ನಂತರ ಬಾಹುಬಲಿ ಬೆಟ್ಟಕ್ಕೆ ಹೋಗ್ತಾರೆ. ಗೋಂಕ್ರತಾರ್ನಲ್ಲಿಯೂ ಕೂಡ ಉತ್ಖನನ ಕಾರ್ಯಕ್ಕೆ ಮುಂದಾಗ್ತಾರೆ. ಅಲ್ಲಿಯೂ ಕೂಡ ಯಾವುದೇ ರೀತಿಯಂತಹ ಕಳೆಬರಗಳು ಪತ್ತೆ ಆಗೋದಿಲ್ಲ. ಇಷ್ಟೆಲ್ಲ ಆದ ನಂತರ ಒಂದು 13ನೇ ನಂಬರ್ನ ಗುರುತಿನ ಉತ್ಖನನ ನಡೆಯುತ್ತೆ. 13ನೇ ನಂಬರ್ನ ಗುರುತಿನ ಉತ್ಖನನ ಅಂತಂದಾಗ ಬಹಳ ದೊಡ್ಡ ಮಟ್ಟಿಗೆ ಸಂಚಲನವನ್ನು ಕೂಡ ಮೂಡಿಸಿತ್ತು. ಅದಕ್ಕೆ ಡ್ರೋನ್ ಮೌಂಟೆಡ್ GPR ಕೂಡ ಬಳಕೆ ಮಾಡಿದರು. ಡ್ರೋನ್ ಮೌಂಟೆಡ್ GPR ಬಳಕೆ ಮಾಡಿದ ನಂತರ ಅಲ್ಲಿ ಉತ್ಖನನ ಕಾರ್ಯ ಜೋರಾಗಿ ನಡೆಯಿತು. ಉತ್ಖನನ ಕಾರ್ಯ 2 ದಿನ ಉತ್ಖನನ ಕಾರ್ಯಕ್ಕೆ ತಗೊಂಡ್ರು. 2 JCBಯನ್ನು ಬಳಕೆ ಮಾಡಿಕೊಂಡ್ರು. 18 ಅಡಿ ಆಳ ತೋಡಿದ್ರು. 22 ಅಡಿಯಷ್ಟು ಉದ್ದ, 18 ಅಡಿ ಆಳ, 8 ಅಡಿ ಅಗಲ, ಬಹಳ ದೊಡ್ಡ ಮಟ್ಟಿಗೆ ಒಂದು ದೊಡ್ಡ ಬಾವಿ ತೆಗೆದಂಗೆ ಅದನ್ನು ಉತ್ಖನನ ಮಾಡಿದ್ರು. ಅಲ್ಲಿ ಯಾವುದೇ ರೀತಿಯಂಥ ಕಳೆಬರಗಳು ಪತ್ತೆಯಾಗಲಿಲ್ಲ. ಅದಾದರೆ ಹಾಗಂತೇಳಿ ಒಂದು ದಿನದ ಕಾರ್ಯಾಚರಣೆಗೆ ಕೊನೆಗೊಳಿಸಿದ್ರ? ಇಲ್ಲ. ಯಾಕಂದರೆ ಅದು ಅವರು ಹಾಕಿದಂಥ ಕ್ರೈಮ್ ಲೈನ್ನಲ್ಲಿ ಅರ್ಧ ಭಾಗ ಮಾತ್ರ ಆಗಿರೋದು ಅನ್ನೋಂಥ ಕಾರಣಕ್ಕೆ 2 ಭಾಗಗಳನ್ನು ಕೂಡ ಉತ್ಖನನ ಮಾಡಿದರು. ಮರು ದಿವಸ ಇನ್ನೊಂದು ಭಾಗವನ್ನು ಉತ್ಖನನ ಮಾಡಿದರು. ಇದರ ಜೊತೆಗೆ ಅದರಲ್ಲಿ ಎಷ್ಟು ದೂರ ಇದೆ ಅಷ್ಟು ದೂರವೂ ಕೂಡ ಡ್ರೋನ್ ಮೌಂಟೆಡ್ GPRನ್ನು ಬಳಕೆ ಮಾಡಿಕೊಂಡು ಅಲ್ಲಿ ಒಂದು ಸ್ಕ್ಯಾನ್ ಮಾಡಿದರು. ಅಲ್ಲಿಯೂ ಕೂಡ ಏನು ಪತ್ತೆ ಆಗಲಿಲ್ಲ. ಡ್ರೋನ್ ಮೌಂಟೆಡ್ GPRನಲ್ಲೂ ಕೂಡ ಏನು ಪತ್ತೆ ಆಗಲಿಲ್ಲ. ಹೀಗೆ ಪತ್ತೆ ಆಗಲಿಲ್ಲ ಅನ್ನುವಂಥ ಕಾರಣದಿಂದಾಗಿ ಅಲ್ಲಿ ಉತ್ಖನನ ನಡೀತು. ತದಬಳಿಕ ಧರ್ಮಸ್ಥಳದ ಶ್ರೀರಾಮ ಕ್ಷೇತ್ರದ ಮುಂಭಾಗದಲ್ಲಿರ್ತಕ್ಕಂಥ ರಸ್ತೆಯಲ್ಲಿ ಹಾದು ಹೋಗಿ ದ್ವಾರಕಾಶ್ರಮದ ಸಮೀಪ ಒಂದು ನದಿಯ ಪರಂಬೋಕಿನಲ್ಲಿ 17ನೇ ಗುರುತು ಮಾಡಲಾಗಿತ್ತು. ಅಲ್ಲಿಯೂ ಕೂಡ ಉತ್ಖನನ ಮಾಡಿದರು. ಅಲ್ಲಿಯೂ ಕೂಡ ಯಾವುದೇ ರೀತಿಯಾದಂತಹ ಒಂದು ಕಳೆಬರಗಳು ಪತ್ತೆ ಆಗಲಿಲ್ಲ. ಇಷ್ಟೆಲ್ಲ ಆಗಿ ಯಾವುದೇ ರೀತಿಯ ಕಳೆಬರ ಪತ್ತೆ ಆಗಲಿಲ್ಲ. ಬುರುಡೆ ಪ್ರಕರಣದ ತನಿಖೆ ಒಂದು ಕಡೆಯಿಂದ ಬೇರೆ ಬೇರೆ ಆಯಾಮಗಳಲ್ಲಿ ನಡೀತಿದ್ರೆ, ಮತ್ತೊಂದು ಕಡೆಯಲ್ಲಿ ಬುರುಡೆ ಪ್ರಕರಣದ ಪ್ರಮುಖ ಆರೋಪಿಯಾಗಿರ್ತಕ್ಕಂಥ ಚಿನ್ನಯ್ಯನನ್ನು ಬೆಳ್ತಂಗಡಿಗೆ ಕರೆದುಕೊಂಡು ಬಂದಿದ್ದಾರೆ ಪೊಲೀಸರು. ಬೆಳ್ತಂಗಡಿಯ ಕೋರ್ಟಿಗೆ ಪೊಲೀಸರು ಕರೆತಂದಿದ್ದು ಇವತ್ತು ನ್ಯಾಯಾಧೀಶರ ಮುಂದೆ ತಪ್ಪೊಪ್ಪಿಗೆ ಹೇಳಿಕೆ ನೀಡಲಿರುವಂತಹ ಚಿನ್ನಯ್ಯ 183 ಕಲಂನ ಅಡಿಯಲ್ಲಿ ತಪ್ಪೊಪ್ಪಿಗೆ ಹೇಳಿಕೆ ನೀಡಲಿರುವುದರಿಂದ ಇವತ್ತು 3 ಗಂಟೆ ಸುಮಾರಿಗೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಿರುವಂತಹ ಪೊಲೀಸರು ಈಗಾಗಲೇ ಬೆಳ್ತಂಗಡಿ ತಾಲೂಕು ನ್ಯಾಯಾಲಯದ ಹೆಚ್ಚುವರಿ ವ್ಯವಹಾರಿಕ ಮತ್ತು ಪ್ರಥಮ ದರ್ಜೆಯ ನ್ಯಾಯಾಧೀಶ ವಿಜಯೇಂದ್ರ ಅವರ ಮುಂದೆ ಹಾಜರುಪಡಿಸಲಿರುವಂತಹ ಪೊಲೀಸರು ಈ ಹಿನ್ನೆಲೆಯಲ್ಲಿ ಶಿವಮೊಗ್ಗ ಜೈಲಿನಲ್ಲಿದ್ದಂತಹ ಚಿನ್ನಯ್ಯನನ್ನು ಈಗಾಗಲೇ ಕರೆದುಕೊಂಡು ಬಂದಿದ್ದಾರೆ. ಶಿವಮೊಗ್ಗ ಜೈಲಿನಿಂದ ಚಿನ್ನಯ್ಯನನ್ನು ಪೊಲೀಸರು ಕರೆತಂದಿದ್ದು ಈಗ ಕೆಲವೇ ಕ್ಷಣಗಳಲ್ಲಿ ಕೋರ್ಟಿಗೆ ಹಾಜರಾಗಲಿಕ್ಕಿದ್ದಾರೆ. ಇನ್ನು ತೆಗಿದಲ್ಲ ಬಿಡಿ, ಮತ್ತೆ ಒಳಗೆ ಹೋಗಿ. ಏನ್ ಬರೀ ನೀನು ಆಗ್ಲೇ ಬಂದಿದೆ. ಬುರುಡೆ ಪ್ರಕರಣದ ತನಿಖೆ ಒಂದು ಕಡೆಯಿಂದ ಬೇರೆ ಬೇರೆ ಆಯಾಮಗಳಲ್ಲಿ ನಡೀತಿದ್ರೆ, ಮತ್ತೊಂದು ಕಡೆಯಲ್ಲಿ ಬುರುಡೆ ಪ್ರಕರಣದ ಪ್ರಮುಖ ಆರೋಪಿಯಾಗಿರ್ತಕ್ಕಂಥ ಚಿನ್ನಯ್ಯನನ್ನು ಬೆಳ್ತಂಗಡಿಗೆ ಕರೆದುಕೊಂಡು ಬಂದಿದ್ದಾರೆ ಪೊಲೀಸರು. ಬೆಳ್ತಂಗಡಿಯ ಕೋರ್ಟಿಗೆ ಪೊಲೀಸರು ಕರೆತಂದಿದ್ದು ಇವತ್ತು ನ್ಯಾಯಾಧೀಶರ ಮುಂದೆ ತಪ್ಪೊಪ್ಪಿಗೆ ಹೇಳಿಕೆ ನೀಡಲಿರುವಂತಹ ಚಿನ್ನಯ್ಯ 183 ಕಲಂನ ಅಡಿಯಲ್ಲಿ ತಪ್ಪೊಪ್ಪಿಗೆ ಹೇಳಿಕೆ ನೀಡಲಿರುವುದರಿಂದ ಇವತ್ತು 3 ಗಂಟೆ ಸುಮಾರಿಗೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಿರುವಂತಹ ಪೊಲೀಸರು ಈಗಾಗಲೇ ಬೆಳ್ತಂಗಡಿ ತಾಲೂಕು ನ್ಯಾಯಾಲಯದ ಹೆಚ್ಚುವರಿ ವ್ಯವಹಾರಿಕ ಮತ್ತು ಪ್ರಥಮ ದರ್ಜೆಯ ನ್ಯಾಯಾಧೀಶ ವಿಜಯೇಂದ್ರ ಅವರ ಮುಂದೆ ಹಾಜರುಪಡಿಸಲಿರುವಂತಹ ಪೊಲೀಸರು ಈ ಹಿನ್ನೆಲೆಯಲ್ಲಿ ಶಿವಮೊಗ್ಗ ಜೈಲಿನಲ್ಲಿದ್ದಂತಹ ಚಿನ್ನಯ್ಯನನ್ನು ಈಗಾಗಲೇ ಕರೆದುಕೊಂಡು ಬಂದಿದ್ದಾರೆ. ಶಿವಮೊಗ್ಗ ಜೈಲಿನಿಂದ ಚಿನ್ನಯ್ಯನನ್ನು ಪೊಲೀಸರು ಕರೆತಂದಿದ್ದು ಇದೀಗ ಕೆಲವೇ ಕ್ಷಣಗಳಲ್ಲಿ ಕೋರ್ಟಿಗೆ ಹಾಜರಾಗಲಿಕ್ಕಿದ್ದಾರೆ.
ಏನ್ ಬರೀ ನೀನ್ ಆಗ್ಲೇ ಬಂದಿದೆ ಜೊತೆಗೆ ಈಗ ಸಿಕ್ಕಿರುವಂತಹ ಮೂಳೆಗಳು ಆ ಸ್ಥಳದಲ್ಲಿ ಬಿದ್ದಿರುವಂಥ ಸ್ಥಿತಿಯಲ್ಲಿತ್ತು. ಅಂದರೆ ಭೂಮಿಯ ಮೇಲ್ಭಾಗದಲ್ಲಿ ಅದು ಬಿದ್ದಿರುವಂಥ ಸ್ಥಿತಿಯಲ್ಲಿತ್ತು. ಅದರ ಜೊತೆಗೆ ಅಲ್ಲೇ ಇದ್ದಂಥ ಮರದಲ್ಲಿ 2 ಹಗ್ಗ, ಒಂದು ಸೀರೆ ನೇತಾಡ್ತಾ ಇತ್ತು. ಅಂದರೆ ಅದು ಆತ್ಮಹತ್ಯೆಗೆ ಬಳಕೆ ಮಾಡಿದ ರೀತಿಯಲ್ಲೇ ಸಿಕ್ಕಿರುವಂಥದ್ದು. ಹಾಗಾಗಿ ಇದು ಆತ್ಮಹತ್ಯೆ ಮಾಡಿರುವಂಥ ಹಿರಿಯ ನಾಗರಿಕರ ಒಂದು ಕಾರ್ಡು ಪತ್ತೆಯಾಗಿದೆ. ಹಾಗಾಗಿ ಅದು ಒಬ್ಬರು ಪುರುಷರದೇ ಅನ್ನುವಂಥದ್ದು ಗೊತ್ತಾಗಿದೆ. ಅದರ ಬಗ್ಗೆ ಕಾಲಿಟ್ಟಿದೆ. ಬಂಗ್ಲೆಗುಡ್ಡೆ ಧರ್ಮಸ್ಥಳ ಗ್ರಾಮದ ನೇತ್ರಾವತಿ ಸ್ನಾನಘಟ್ಟದ ಸಮೀಪದಲ್ಲಿರ್ತಕ್ಕಂತಹ ಬಂಗ್ಲೆಗುಡ್ಡೆಯಲ್ಲಿ SIT ಮತ್ತೆ ಶೋಧ ಕಾರ್ಯ ನಡೆಸ್ತಾ ಇರುವಂಥದ್ದು. ನಿನ್ನೆ ಶೋಧ ಕಾರ್ಯ ನಡೀತಾ ಇದೆ. ಶೋಧ ಕಾರ್ಯ ಯಾಕೆ ಇದಕ್ಕೆ ಹೆಸರು ಅಂತ ಹೇಳಿದರೆ, ಇಲ್ಲಿ ಯಾವುದೇ ರೀತಿಯಂಥ ಉತ್ಖನನ ಇಲ್ಲ, ಬದಲಾಗಿ ಮೇಲ್ಮೈಯಲ್ಲಿ, ಭೂಮಿಯ ಮೇಲ್ಮೈಯಲ್ಲಿ ಸಿಗುವಂತಹ ದೇಹದ ಅವಶೇಷಗಳು ಅಥವಾ ಬುರುಡೆಯೋ ಅಥವಾ ಯಾವುದಾದ್ರೂ ಎಲುಬಿನ ಪೀಸುಗಳು ಇತ್ಯಾದಿಗಳನ್ನೆಲ್ಲ ಸಂಗ್ರಹಿಸಿಕೊಂಡು ಬಂದು ಒಂದು ಪರೀಕ್ಷೆಗೆ ಒಳಪಡಿಸುವಂತಹದಕ್ಕೆ ಶೋಧ ಕಾರ್ಯ ಅಂತ ಹೇಳ್ತಾರೆ. ಯಾಕೆಂತಂದರೆ ಉತ್ಖನನ ಕಾರ್ಯ ಇಲ್ಲ, ಮೇಲ್ಮೈಯಲ್ಲಿ ಏನು ಸಿಗ್ತದೆ ಅದನ್ನು ತೆಗೆದುಕೊಂಡು ಬಂದು ಇಲ್ಲಿ ಉತ್ಖನನ ಕಾರ್ಯವನ್ನು ನಡೆಸುವಂಥವು, ಅದನ್ನು ತೆಗೆದುಕೊಂಡು ಬಂದು ಪರೀಕ್ಷೆಗೆ ಒಳಪಡಿಸುವಂಥದ್ದು. ಯಾವುದೇ ಉತ್ಖನನ ಕಾರ್ಯ ನಡೆಸದೇ ಇರುವಂತಹದ್ದು ಬಹಳ ಮುಖ್ಯವಾದಂತಹ ಒಂದು ಕಾರ್ಯ. ಈ ಶೋಧ ಕಾರ್ಯ ಯಾಕೆ ನಡೀತಾ ಇದೆ ಅಂತಂದರೆ, SITಗೆ ಈಗಾಗಲೇ SIT ವಿಚಾರಣೆಯನ್ನು ನಡೆಸ್ತಾ ಇದ್ದಂತಹ ಒಬ್ಬ ವ್ಯಕ್ತಿ ಅಲ್ಲಿ ನಾನು ಇಷ್ಟು ನೋಡಿದ್ದೇನೆ ಅನ್ನುವಂಥದ್ದನ್ನು ಹೇಳಿಕೆಯನ್ನು ಕೊಡ್ತಾರೆ. ಮತ್ತೊಬ್ಬರು ಕೋರ್ಟಿಗೆ ರಿಟ್ ಅರ್ಜಿಯನ್ನು ಸಲ್ಲಿಸಿರ್ತಾರೆ. ಈ ಹಿನ್ನೆಲೆಯಲ್ಲಿ ಬಂಗ್ಲೆಗುಡ್ಡದಲ್ಲಿ ಏನಿದೆ ಅನ್ನುವಂಥದ್ದನ್ನು ಶೋಧ ಮಾಡಲೇಬೇಕಾದಂತಹ ಅನಿವಾರ್ಯತೆಗೆ SIT ಅಧಿಕಾರಿಗಳು ಒಳಪಡ್ತಾರೆ, ಅದರಿಂದ ಮುಂದಾಗ್ತಾರೆ. ಈಗಾಗಲೇ ಮೊದಲ ದಿನದ ಶೋಧ ಕಾರ್ಯದಲ್ಲಿ 5 ಕಡೆಗೆ ದೇಹದ ಅವಶೇಷಗಳು ಪತ್ತೆಯಾಗಿರುವ ಬಗ್ಗೆ ಮಾಹಿತಿಗಳು ಲಭ್ಯವಾಗಿದೆ. ಇವತ್ತು 2ನೇ ದಿನದ ಶೋಧ ಕಾರ್ಯ. ಇವತ್ತು ಕೂಡ 1-2 ಕಡೆಯಲ್ಲಿ ಶೋಧ ಕಾರ್ಯ ನಡೆಸುವಂತಹ ಸಾಧ್ಯತೆಗಳಿದ್ದಾವೆ. ಇವತ್ತು ನಿನ್ನೆ ಬಹಳ ಮುಖ್ಯವಾಗಿ ನಿನ್ನೆ ಬೆಳಗ್ಗೆ 11 ಗಂಟೆಯ ನಂತರ ಶೋಧ ಕಾರ್ಯಕ್ಕೆ ಅಧಿಕಾರಿಗಳು ತೆರಳಿದರು. ಆದರೆ ಇವತ್ತು 12:45 ಸುಮಾರಿಗೆ ನೇತ್ರಾವತಿಯನ್ನು ತಲುಪಿರುವಂತಹ ಕಂದಾಯ ಇಲಾಖೆಯ ಅಧಿಕಾರಿಗಳು, ಆನಂತರ ಸೋಕೋ ಟೀಮಿನವರು, ಅನಂತರ FSLನವರು, ಅನಂತರ ಅರಣ್ಯ ಇಲಾಖೆಯವರು ಇವರನ್ನೆಲ್ಲ ಕರೆದುಕೊಂಡು ಬಂದು SITಯ ತನಿಖಾಧಿಕಾರಿ SP ಜಿತೇಂದ್ರ ದಯಾಮ್ ಅವರ ನೇತೃತ್ವದ ತಂಡ ಈಗಾಗಲೇ ನೇತ್ರಾವತಿಯ ಮೇಲ್ಭಾಗಕ್ಕೆ ಹೋಗಿದೆ. ಬಂಗ್ಲೆಗುಡ್ಡೆಯಲ್ಲಿ ಯಾಕೆ ಬಂಗ್ಲೆಗುಡ್ಡೆಯನ್ನು ಒಂದು ಗುರಿಯಾಗಿಟ್ಟುಕೊಂಡಿದ್ದಾರೆ? ಬಂಗ್ಲೆಗುಡ್ಡೆಯಲ್ಲಿ ನಿನ್ನೆ 4-5 ಕಡೆಗೆ ಮೃತದೇಹದ ಅವಶೇಷಗಳು ಪತ್ತೆಯಾದ ನಂತರ ಇನ್ನೊಂದು 2 ಕಡೆಗೆ ನೋಡಿದ್ದಾರೆ ಅನ್ನುವಂಥ ಮಾಹಿತಿಗಳಿದೆ. ಅದು ಸ್ಪಷ್ಟತೆ ಇಲ್ಲ. ಆದರೆ ಬಂಗ್ಲೆಗುಡ್ಡೆಯಲ್ಲಿ ಈಗ SIT ಮತ್ತೆ ಶೋಧ ಕಾರ್ಯ ನಡೀತಾ ಇರುವಂಥದ್ದು. SIT ರಚನೆ ಆದ ನಂತರ ಏನೇನಾಯಿತು ಅನ್ನುವಂತಹದನ್ನು ಒಮ್ಮೆ ಸಿಂಹಾವಲೋಕನ ಮಾಡ್ತಾ ಹೋದರೆ, SIT ರಚನೆ ಆಯಿತು, ಒಬ್ಬ ವ್ಯಕ್ತಿ ಸಾಕ್ಷಿ ದೂರುದಾರನಾಗಿ ಬಂದು ನಾನು ಧರ್ಮಸ್ಥಳ ಗ್ರಾಮದಲ್ಲಿ 100 ಶವಗಳನ್ನು ಹೂತಿಟ್ಟಿದ್ದೇನೆ ಅಂತಂದ. ಆತ ಬಂದ ನಂತರ ಮೊದಲಿಗೆ SPಗೆ ದೂರು ಹೋಯಿತು, ಅನಂತರ ಧರ್ಮಸ್ಥಳ ಸ್ಟೇಷನ್ಗೆ ಬಂತು. ತದಬಳಿಕ 164ನ ಅಡಿಯಲ್ಲಿ ಆತನ ಹೇಳಿಕೆಯನ್ನು ದಾಖಲಿಸುವ, ಅಂದರೆ ಈಗಿನ BNS 183 ಅಂದರೆ ಮುಚ್ಚಿದ ಕೋರ್ಟ್ನಲ್ಲಿ ಆತನ ಒಂದು ಹೇಳಿಕೆಯನ್ನು ದಾಖಲಿಸುವಂಥ ಕೆಲಸ ಕೋರ್ಟ್ನಲ್ಲಾಯಿತು. ಅದಾದ ನಂತರ ಆತನ ಹೇಳಿಕೆಯನ್ನು ಪೊಲೀಸ್ ಸ್ಟೇಷನ್ನಲ್ಲಿ ದಾಖಲಿಸಿಕೊಳ್ಳಲಾಯಿತು. ಅಲ್ಲಿ ಆತನಕ್ಕಾದ ಮುಸುಗುದಾರಿಗಿದ್ದ. ತದನಂತರ SIT ಅಧಿಕಾರಿಗಳು ಮತ್ತು ಆತನ ಪರವಾಗಿರುವಂತಹ ಪ್ರೈವೇಟ್ ಲಾಯರ್ಸ್ ಎಲ್ಲ ಒಟ್ಟಿಗೆ ಬಂದರು. ಆ ಪ್ರೈವೇಟ್ ಲಾಯರ್ಸ್ನ ಜೊತೆಗೆ ಆತ ಓಡಾಡ್ತಾ ಇದ್ದ. ತದಬಳಿಕ ಪ್ರೈವೇಟ್ ಲಾಯರ್ಸ್ ಮತ್ತು SIT ಕಚೇರಿಗೆ ಪ್ರತಿನಿತ್ಯ ಬೆಳಗ್ಗೆ ಪ್ರೈವೇಟ್ ಲಾಯರ್ಸ್ ಜೊತೆಗೆ ಅವರದ್ದೇ ಆದಂತಹ ಗಾಡಿಯಲ್ಲಿ ಮುಸುಗುದಾರಿ ಬರ್ತಾ ಇದ್ದ. ಮುಸುಗುದಾರಿ ಬಂದ ನಂತರ ಸೋಕೋ ಅಧಿಕಾರಿಗಳು, FSLನವರು, ಗ್ರಾಮ ಪಂಚಾಯತ್ನವರು, ಆನಂತರ SIT ಅವರು, ತನಿಖಾಧಿಕಾರಿ ಎಲ್ಲರೂ ಸೇರಿಕೊಂಡು ಅವನನ್ನು ಕರೆದುಕೊಂಡು ಹೋಗಿ ನೇತ್ರಾವತಿಯ ಸುತ್ತಮುತ್ತ ಮೊದಲ ಬಾರಿಗೆ ಮಹಾಜರು ನಡೆಸಿದರು. ಮೊದಲ ಬಾರಿಗೆ ಮಹಾಜರು ನಡೆಸಿದಂಥ ಸಂದರ್ಭದಲ್ಲಿ ಸುಮಾರು 13 ಕಡೆಗೆ ಗುರುತನ್ನು ಹಾಕಿ ಹೋದರು. ಗುರುತನ್ನು ಹಾಕಿದ ಮರುದಿವಸದಿಂದ ಅಲ್ಲಿ ಉತ್ಖನನ ಕಾರ್ಯ ಆರಂಭವಾಯಿತು.
ಉತ್ಖನನ ಕಾರ್ಯ ಆರಂಭವಾದಂತಹ ಸಂದರ್ಭದಲ್ಲಿ ಮೊದಲ ಗುರುತಿನಲ್ಲಿ ಯಾವುದೇ ರೀತಿಯಾದಂತಹ ಏನು ಅವಶೇಷಗಳಾಗಲಿ ಏನೂ ಕೂಡ ಪತ್ತೆ ಆಗಲಿಲ್ಲ. ಒಂದು 3 ಅಡಿ 4 ಅಡಿ ಅಗೆದ ನಂತರ ಅಲ್ಲಿ ಯಾವುದೇ ರೀತಿಯಂತಹ ಒಂದು ಕಳೇಬರ ಪತ್ತೆಯಾಗದಂತಹ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಕೂಡಲೇ ಅವರನ್ನು ಈ ಬಗ್ಗೆ ಅವರ ಹತ್ರ ಮಾತನಾಡಿಸಿ ಇನ್ನೂ ಕೂಡ ಅಗಿಬೇಕು ಅಂತ ಆತ ಕೇಳಿಕೊಂಡ. ಅದಾದ ನಂತರ ಮೊದಲ ಗುರುತಿನಲ್ಲೇ ಹೆಚ್ಚು ಅಗದು ಒಳಭಾಗದಲ್ಲಿ ಏನಿದೆ ಅನ್ನುವಂಥ ನೋಡಿದರು. ಆದರೂ ಕೂಡ ಏನೂ ಪತ್ತೆ ಆಗಲಿಲ್ಲ. ಬಹಳ ಸಂಚಲನಕ್ಕೆ ಕಾರಣ ಆಗಿರುವಂಥದ್ದು 2 ಕಾರ್ಡ್ಗಳು, ಒಂದು ಡೆಬಿಟ್ ಕಾರ್ಡ್ ಮತ್ತು ಇನ್ನೊಂದು ಆಧಾರ್ ಕಾರ್ಡ್ ಅಥವಾ ಇನ್ನೊಂದು ಪ್ಯಾನ್ ಕಾರ್ಡ್ ಏನೋ, ಅದು ದೊಡ್ಡ ಸಂಚಲನಕ್ಕೆ ಕಾರಣ ಆಗಿತ್ತು. ಯಾರ್ದು ಅನ್ನುವಂಥ ಹುಡುಕಾಟಕ್ಕೆ SIT ಅಧಿಕಾರಿಗಳು ಮುಂದಾದರು. ಮತ್ತೆ ನೋಡಿದಾಗ ಗೊತ್ತಾಯಿತು ಅದು ಲಕ್ಷ್ಮಮ್ಮ ಮತ್ತು ಸುರೇಶ್ ಎಂಬಾತರಿಗೆ ಸೇರಿದ್ದು, ಅದು ನೆಲಮಂಗಲದ ದಾಬಾಸ್ಪೇಟೆಯವನಿಗೆ ಸೇರಿದ್ದು ಅನ್ನುವಂಥದ್ದು. ಆದರೆ ಅಲ್ಲಿ ಹೋಗಿ ಚೆಕ್ ಮಾಡಿದಾಗ ಅದರಲ್ಲಿ ಸುರೇಶ್ ಮೃತನಾಗಿದ್ದ. ಬಹಳ ಸಂಚಲನಕ್ಕೆ ಕಾರಣ ಆಯಿತು, ಸುರೇಶ್ ಮೃತನಾಗಿದ್ದಾನೆ ಅನ್ನುವಂಥದ್ದು. ಆದರೆ ಸುರೇಶ್ ಮೃತನಾಗುವುದಕ್ಕೂ ಧರ್ಮಸ್ಥಳದಲ್ಲಿ ಆತನ ID ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ ಸಿಗುವುದಕ್ಕೂ ಯಾವುದೇ ರೀತಿಯಂಥ ಸಂಬಂಧ ಇಲ್ಲ. ಯಾಕೆಂತಂದರೆ ಆತ ಮೃತನಾಗಿರುವಂತಹದ್ದು ಎಲ್ಲಿ ಆತನ ಊರಿನಲ್ಲಿ. ಆತನಲ್ಲಿ ಸಮಾಧಿ ಮಾಡಿದ್ದಕ್ಕೂ ಕೂಡ ಕುರುಹುಗಳಿವೆ. ಆತ ಜಾಂಡೀಸ್ ಬಂದು ಮೃತನಾಗಿದ್ದ ಅನ್ನುವಂತಹದ್ದನ್ನು ಸಾಬೀತುಪಡಿಸಲಾಯಿತು. ತದ ಬಳಿಕ 2, 3, 4, 5 ಈ 5 ಗುರುತುಗಳಲ್ಲಿ ಹುಡುಕಾಟ ನಡೆಸಿದರೂ ಕೂಡ ಯಾವುದೇ ರೀತಿಯಂತಹ ಕಳೇಬರ ಆಗಲಿ ಏನೂ ಕೂಡ ಪತ್ತೆ ಆಗಲಿಲ್ಲ. ನಿರಂತರ ಹುಡುಕಾಟ ನಡೆಸಿದ್ರು, ಏನೂ ಕೂಡ ಪತ್ತೆ ಆಗಲಿಲ್ಲ. 6ನೇ ಗುರುತಿನತ್ತ ಹುಡುಕಾಟ ನಡೆಸುವಂಥ ಸಂದರ್ಭದಲ್ಲಿ ಅದರಲ್ಲಿ ಒಂದು ಮೃತದೇಹದ ಕಳೇಬರಗಳು, ಅದು ಕೂಡ ಜಾಸ್ತಿ ಇರಲಿಲ್ಲ, ಒಂದಷ್ಟು ಕಳೇಬರಗಳು ಪತ್ತೆ ಆಯಿತು. ಅವುಗಳನ್ನು ತಂದು ಸೋಕು ಅಧಿಕಾರಿಗಳೆಲ್ಲ ಅದನ್ನು ಸಂಗ್ರಹಿಸಿಕೊಂಡು FSLನ ವಿಧಿವಿಜ್ಞಾನ ಪರೀಕ್ಷೆಗೆ ಒಳಪಡಿಸುವಂಥದ್ರಲ್ಲಿ ತೆಗೆದುಕೊಂಡು ಹೋದರು. 6ನೇ ಗುರುತಿನ ಸಿಕ್ಕ ನಂತರ 7 ಆಗಲಿ 8 ಆಗಲಿ 9 ಆಗಲಿ 10 ಆಗಲಿ 11 ಆಗಲಿ ಯಾವುದರಲ್ಲೂ ಕೂಡ ಸಿಗಲಿಲ್ಲ. ಈ ಸಂದರ್ಭದಲ್ಲಿ ಅವರು ಬಂಗ್ಲೆಗುಡ್ಡೆಯ ಮೇಲ್ಭಾಗಕ್ಕೆ, ಇವತ್ತೇನು ಮೇಲ್ಭಾಗಕ್ಕೆ ಹೋದರು, ಇವತ್ತೇನು ಶೋಧ ಕಾರ್ಯ ನಡೀತದೆ ಅದೇ ರೀತಿಯಾದಂಥ ಒಂದು ಕಾರ್ಯಾಚರಣೆ ನಡೆಯುತ್ತೆ. ಅಲ್ಲಿ ಭೂಮಿಯ ಮೇಲ್ಮೈಯಲ್ಲಿ ಒಂದು ಬಾಡಿ ಸಿಗುತ್ತೆ, ಅವುಗಳನ್ನು ಪ್ಯಾಕ್ ಮಾಡಿಕೊಂಡು ತೆಗೆದುಕೊಂಡು ಬರ್ತಾರೆ. ಭಾಳ ಮುಖ್ಯವಾಗಿ ನಾವು ಬಹಳಷ್ಟು ಜನರ ಹತ್ರ ಸಂಪರ್ಕ ಸಾಧಿಸಲು ಪ್ರಯತ್ನಪಟ್ಟು ಮೇಲ್ಮೈಯಲ್ಲಿ ಸಿಕ್ಕಿದ ಅಂತ ಕೇಳ್ತೀವಿ. ಆದರೆ ಅದನ್ನು ಮೇಲ್ಮೈಯಲ್ಲಿ ಸಿಕ್ಕಿದೆಯಾ ಇಲ್ವಾ ಅನ್ನುವಂತಹ ರೀತಿಯಾದಂತಹ ಒಂದು ಗಪ್ಚುಪ್ ಮಾಹಿತಿಗಳಿತ್ತು. ಆದರೆ ನಮ್ಮ ಮಾಹಿತಿಯ ಪ್ರಕಾರ ಅದು ಮೇಲ್ಮೈಯಲ್ಲೇ ಸಿಕ್ಕಿದ್ದು ಅನ್ನುವಂಥ ನಾವು ಕೊಟ್ಟಿದ್ವಿ ಸುದ್ದಿ ಕೂಡ. ಆದರೆ ಮತ್ತೇನಾದರೂ ಮೇಲ್ಮೈಯಲ್ಲಿ ಅಲ್ಲ ಅನ್ನುವಂಥದ್ದು ಏನಾದರೂ ಬರುತ್ತಾ ಅನ್ನುವಂಥ ಆಯಿತು. ಆದರೆ ಈ ಬಗ್ಗೆ UDR ದಾಖಲಾಗುತ್ತೆ, ಅಂದರೆ ಅದು ಮೇಲ್ಮೈಯಲ್ಲಿ ಸಿಕ್ಕಿದ್ದು ಅನ್ನೋಂಥದ್ದು ಸಾಬೀತಾಗ್ತದೆ. UDR ದಾಖಲಾಗುತ್ತೆ. UDR ದಾಖಲಾದ ನಂತರ ಮಂಗಳೂರು SP ಅರುಣ್ ಅವರು ಒಂದು ಪತ್ರಿಕಾ ಹೇಳಿಕೆಯನ್ನು ಬಿಡುಗಡೆ ಮಾಡ್ತಾರೆ. ಅಲ್ಲಿ ಹೇಳ್ತಾರೆ, ಒಂದು UDR ಧರ್ಮಸ್ಥಳದಲ್ಲಿ ಜಿತೇಂದ್ರ ದಯಾಮ್ ಅವರು ದಾಖಲಿಸಿದ್ದಾರೆ. ಆ UDR ತನಿಖೆಯನ್ನು SITಗೆ ಹಸ್ತಾಂತರಿಸ್ತಾ ಇದ್ದೇವೆ. ಯಾಕೆಂತಂದ್ರೆ ಅದರ ಸೂಚನೆ ಇದೆ, ಅದಕ್ಕೋಸ್ಕರ SITಗೆ ಹಸ್ತಾಂತರಿಸ್ತಿದ್ದೇವೆ. ಯಾಕೆ SITಗೆ ಹಸ್ತಾಂತರಿಸ್ತಿದ್ದೇವೆ ಅಂತ ಹೇಳುವಂತಹ ಜೊತೆಗೆ ಭೂಮಿಯ ಮೇಲ್ಮೈಯಲ್ಲಿ ಸಿಕ್ಕ ಮೃತದೇಹದ UDR ಅನ್ನುವಂಥದ್ದನ್ನು ಬರೀತಾರೆ. ಅಲ್ಲಿಗೆ ನಾವು ಕೊಟ್ಟ ಸುದ್ದಿ ನಿಜ ಆಗುತ್ತೆ. ಅದಾದ ನಂತರ ಅಲ್ಲಿಂದ 12 ಗುರುತಿನ ಉತ್ಖನನ ಆಗುತ್ತೆ. ಅದಾದ ನಂತರ 13ನೇ ಗುರುತಿನ ಬಗ್ಗೆ ಬಹಳಷ್ಟು ದೊಡ್ಡ ಮಟ್ಟಿನಲ್ಲಿ ಸಂಚಲನಕ್ಕೆ ಕಾರಣವಾಗುತ್ತೆ. ಬಹಳ ದೊಡ್ಡ ಸಂಚಲನಕ್ಕೆ ಕಾರಣ ಆದ ನಂತರ ಅದು ಹೇಗೆ ಅನ್ನುವಂಥದ್ದು ಬಹಳ ಸಂಚಲನಕ್ಕೆ ಕಾರಣ ಆಗಿ 13ನೇ ಗುರುತಿಗೆ GPR ಬಳಕೆ ಮಾಡಬೇಕು. GPR ಬಳಕೆ ಮಾಡಿದ ನಂತರ ಅದು GPRನಿಂದಲೇ ಅದು ಆಗಬೇಕು ಅನ್ನುವಂಥ ಒತ್ತಾಯಗಳು ಕೇಳಿಬರುತ್ತೆ. ಈ ಎಲ್ಲ ಒತ್ತಾಯಗಳಿಗೆ SIT ಕೂಡ ಒಪ್ಕೊಳ್ತಾ ಹೋಗುತ್ತೋ ಅನ್ನುವಂಥ ರೀತಿಯಲ್ಲಿ GPR ಬಳಕೆಯು ಕೂಡ ಮುಂದಾಗ್ತಾರೆ. ಇದರ ನಡುವೆ 14, 15 ಮತ್ತು 16 ಈ ಗುರುತುಗಳಲ್ಲಾಗುತ್ತೆ. ಬಹಳ ಮುಖ್ಯವಾಗಿ ಬಾಹುಬಲಿ ಬೆಟ್ಟದ ತಿರುವಿನಲ್ಲೊಂದು ಉತ್ಖನನ ಆಗುತ್ತೆ. ಬಾಹುಬಲಿ ಬೆಟ್ಟದ ತಿರುವಿನಲ್ಲಿ ಉತ್ಖನನ ಆದಂಥ ಸಂದರ್ಭದಲ್ಲಿ ಅಲ್ಲಿಯೂ ಕೂಡ ಯಾವುದೇ ರೀತಿಯಂಥ ಕಳೇಬರಗಳು ಪತ್ತೆ ಆಗೋದಿಲ್ಲ. ಅದು ದೊಡ್ಡ ಸಂಚಲನಕ್ಕೆ ಕಾರಣ ಆಗುತ್ತೆ. ಅದರ ಜೊತೆಗೆ ಗೋಂಕ್ರತಾರ್ ಅನ್ನುವಂತಹ ಪ್ರದೇಶದಲ್ಲಿಯೂ ಕೂಡ ಉತ್ಖನನಕ್ಕೆ ಮುಂದಾಗ್ತಾರೆ. ಗೋಂಕ್ರತಾರ್ ನಂತರ ಬಾಹುಬಲಿ ಬೆಟ್ಟಕ್ಕೆ ಹೋಗ್ತಾರೆ. ಗೋಂಕ್ರತಾರ್ನಲ್ಲಿಯೂ ಕೂಡ ಉತ್ಖನನ ಕಾರ್ಯಕ್ಕೆ ಮುಂದಾಗ್ತಾರೆ. ಅಲ್ಲಿಯೂ ಕೂಡ ಯಾವುದೇ ರೀತಿಯಂತಹ ಕಳೇಬರಗಳು ಪತ್ತೆಯಾಗೋದಿಲ್ಲ. ಇಷ್ಟೆಲ್ಲ ಆದ ನಂತರ ಒಂದು 13ನೇ ನಂಬರ್ನ ಗುರುತಿನ ಉತ್ಖನನ ನಡೆಯುತ್ತೆ. 13ನೇ ನಂಬರ್ನ ಗುರುತಿನ ಉತ್ಖನನ ಅಂತಂದಾಗ ಬಹಳ ದೊಡ್ಡ ಮಟ್ಟಿಗೆ ಸಂಚಲನವನ್ನು ಕೂಡ ಮೂಡಿಸಿತ್ತು. ಅದಕ್ಕೆ ಡ್ರೋನ್ ಮೌಂಟೆಡ್ GPR ಕೂಡ ಬಳಕೆ ಮಾಡಿದರು. ಡ್ರೋನ್ ಮೌಂಟೆಡ್ GPR ಬಳಕೆ ಮಾಡಿದ ನಂತರ
ಅಲ್ಲಿ ಉತ್ಖನನ ಕಾರ್ಯ ಜೋರಾಗಿ ನಡೆಯಿತು. ಉತ್ಖನನ ಕಾರ್ಯ 2 ದಿನ ಉತ್ಖನನ ಕಾರ್ಯಕ್ಕೆ ತಗೊಂಡ್ರು. 2 JCBಯನ್ನು ಬಳಕೆ ಮಾಡಿಕೊಂಡ್ರು. 18 ಅಡಿ ಆಳ ತೋಡಿದ್ರು. 22 ಅಡಿಯಷ್ಟು ಉದ್ದ, 18 ಅಡಿ ಆಳ, 8 ಅಡಿ ಅಗಲ, ಬಹಳ ದೊಡ್ಡ ಮಟ್ಟಿಗೆ ಒಂದು ದೊಡ್ಡ ಬಾವಿ ತೆಗೆದಂಗೆ ಅದನ್ನು ಉತ್ಖನನ ಮಾಡಿದ್ರು. ಅಲ್ಲಿ ಯಾವುದೇ ರೀತಿಯಂಥ ಕಳೆಬರಗಳು ಪತ್ತೆಯಾಗಲಿಲ್ಲ. ಅದಾದರೆ ಹಾಗಂತೇಳಿ ಒಂದು ದಿನದ ಕಾರ್ಯಾಚರಣೆಗೆ ಕೊನೆಗೊಳಿಸಿದ್ರ? ಇಲ್ಲ. ಯಾಕಂದರೆ ಅದು ಅವರು ಹಾಕಿದಂಥ ಕ್ರೈಮ್ ಲೈನ್ನಲ್ಲಿ ಅರ್ಧ ಭಾಗ ಮಾತ್ರ ಆಗಿರೋದು ಅನ್ನೋಂಥ ಕಾರಣಕ್ಕೆ 2 ಭಾಗಗಳನ್ನು ಕೂಡ ಉತ್ಖನನ ಮಾಡಿದರು. ಮರು ದಿವಸ ಇನ್ನೊಂದು ಭಾಗವನ್ನು ಉತ್ಖನನ ಮಾಡಿದರು. ಇದರ ಜೊತೆಗೆ ಅದರಲ್ಲಿ ಎಷ್ಟು ದೂರ ಇದೆ ಅಷ್ಟು ದೂರವೂ ಕೂಡ ಡ್ರೋನ್ ಮೌಂಟೆಡ್ GPRನ್ನು ಬಳಕೆ ಮಾಡಿಕೊಂಡು ಅಲ್ಲಿ ಒಂದು ಸ್ಕ್ಯಾನ್ ಮಾಡಿದರು. ಅಲ್ಲಿಯೂ ಕೂಡ ಏನು ಪತ್ತೆ ಆಗಲಿಲ್ಲ. ಡ್ರೋನ್ ಮೌಂಟೆಡ್ GPRನಲ್ಲೂ ಕೂಡ ಏನು ಪತ್ತೆ ಆಗಲಿಲ್ಲ. ಹೀಗೆ ಪತ್ತೆ ಆಗಲಿಲ್ಲ ಅನ್ನುವಂಥ ಕಾರಣದಿಂದಾಗಿ ಅಲ್ಲಿ ಉತ್ಖನನ ನಡೀತು. ತದಬಳಿಕ ಧರ್ಮಸ್ಥಳದ ಶ್ರೀರಾಮ ಕ್ಷೇತ್ರದ ಮುಂಭಾಗದಲ್ಲಿರ್ತಕ್ಕಂಥ ರಸ್ತೆಯಲ್ಲಿ ಹಾದು ಹೋಗಿ ದ್ವಾರಕಾಶ್ರಮದ ಸಮೀಪ ಒಂದು ನದಿಯ ಪರಂಬೋಕಿನಲ್ಲಿ 17ನೇ ಗುರುತು ಮಾಡಲಾಗಿತ್ತು. ಅಲ್ಲಿಯೂ ಕೂಡ ಉತ್ಖನನ ಮಾಡಿದರು. ಅಲ್ಲಿಯೂ ಕೂಡ ಯಾವುದೇ ರೀತಿಯಾದಂತಹ ಒಂದು ಕಳೆಬರಗಳು ಪತ್ತೆ ಆಗಲಿಲ್ಲ. ಇಷ್ಟೆಲ್ಲ ಆಗಿ ಯಾವುದೇ ರೀತಿಯ ಕಳೆಬರ ಪತ್ತೆ ಆಗಲಿಲ್ಲ ಅಂತ ಹೇಳುವಾಗ, ಒಂದು ಕಡೆ ರಾಜ್ಯದಲ್ಲಿ ವಿರೋಧ ಪಕ್ಷವಾದಂತಹ BJP ದೊಡ್ಡ ಮಟ್ಟಿಗೆ ಹೇಳಿಕೆಯನ್ನು ಕೊಡ್ತಾ ಹೋಯಿತು, ಇದೊಂದು ಷಡ್ಯಂತ್ರ ಅನ್ನುವಂಥದ್ದು. ಮತ್ತೊಂದು ಕಡೆಯಲ್ಲಿ ಸುಜಾತ ಭಟ್ ಪ್ರಕರಣ, ತನ್ನ ಮಗುವಿನ ಒಂದು ಅಸ್ಥಿಯನ್ನು ಹುಡುಕಿ ಕೊಡಿ, ಅದು ನನ್ನ ಮಗಳು ನೇತ್ರಾವತಿಯಲ್ಲಿ ಧರ್ಮಸ್ಥಳದಲ್ಲಿ ಬಂದಾಗ ಕಾಣೆಯಾಗಿದ್ದಾಳೆ ಅನ್ನುವಂಥದ್ದು. ಮತ್ತೆ ನೋಡಿದಾಗ ಆಕೆಗೆ ಮಗುವೇ ಇರಲಿಲ್ಲ, ಆಕೆಗೆ ಮಗಳೇ ಇರಲಿಲ್ಲ ಅನ್ನುವಂಥದ್ದೆಲ್ಲ ಬಂತು. ಆಕೆ ಒಂದು ಹೇಳಿಕೆ, ಸ್ಫೋಟಕ ಹೇಳಿಕೆಯನ್ನು ಕೊಟ್ಟರು, ನನಗೆ ಕೆಲವರು ಒತ್ತಾಯ ಮಾಡಿದ್ದರಿಂದ ಹೀಗೆಲ್ಲ ಆಯಿತು ಅನ್ನುವಂಥದ್ದು. ಇಷ್ಟೆಲ್ಲ ಆದ ನಂತರ ಚಿನ್ನಯ್ಯನನ್ನು SIT ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡರು. ವಶಕ್ಕೆ ಪಡೆದ ನಂತರ ಮಹಜರು ಕಾರ್ಯವನ್ನು ನಡೆಸಿದರು. ಬೇರೆ ಬೇರೆ ಕಡೆಗೆ ಮಹಜರು ಕಾರ್ಯ ನಡೆಸಿದರು. ಅದರಲ್ಲಿ ಬಹಳ ಮುಖ್ಯವಾಗಿ ಹೋರಾಟಗಾರ ಜಯಂತ್ ಅವರ ಮನೆಯಲ್ಲಿ ಚಿನ್ನಯ್ಯ ಬುರುಡೆ ತೆಗೆದುಕೊಂಡು ಹೋಗಿದ್ದ ಅನ್ನುವಂಥ ಕಾರಣಕ್ಕೆ ಪೀಣ್ಯದಲ್ಲಿರುವ ಜಯಂತ್ ಅವರ ಮನೆಯಲ್ಲಿ ಶೋಧ ಕಾರ್ಯ ನಡೆಯಿತು. ಅಲ್ಲಿಯೂ ಕೂಡ ಒಂದಷ್ಟು ಮಹಜರು ಕಾರ್ಯ ನಡೆಯಿತು. ಅದಾದ ನಂತರ ಯೂಟ್ಯೂಬರ್ಗಳ ಮೇಲೆಯೂ ಕೂಡ ದಾಳಿ ಆಯಿತು. ಒಂದು ಸಂದರ್ಭದಲ್ಲಿ ಯೂಟ್ಯೂಬರ್ಗಳ ಮೇಲೆ ದಾಳಿ ಆಯಿತು. ಅದರದ್ದು ಕೇಸ್ ಆಯಿತು. ಅದರ ಜೊತೆಗೆ ಷಡ್ಯಂತ್ರ ಮಾಡಿದ್ದಾರೆ ಅನ್ನುವಂಥ ಆರೋಪದಡಿ ಬಹಳಷ್ಟು ಜನ ವಿಚಾರಣೆಗೊಳಪಡಬೇಕಾಯಿತು. ಮತ್ತು ಚಿನ್ನಯ್ಯ ಕೂಡ ಬಹಳಷ್ಟು ಜನರಿಗೆ ತಾನು ತಪ್ಪು ಮಾಡಿದ್ದೀನಿ ಅನ್ನುವಂಥ ರೀತಿಯಲ್ಲಿ ತನ್ನ ಮನದಾಳವನ್ನು ವ್ಯಕ್ತಪಡಿಸ್ತಾ ಹೋದ ಅನ್ನುವಂಥದ್ದು ಮಾಹಿತಿ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಗಿರೀಶ್ ಮಟ್ಟಣ್ಣ ಅವರು, ಜಯಂತ್ ಟಿ, ನಂತರ ಇವರೆಲ್ಲರೂ ಕೂಡ ಒಂದು ತನಿಖೆಯನ್ನು ಅಥವಾ ವಿಚಾರಣೆಯನ್ನು ಎದುರಿಸಿದ್ದಾರೆ. ವಿಚಾರಣೆಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಮಾತಾಡಿದ್ದಾರೆ. ಜೊತೆಗೆ ಅವರ ಅಭಿಪ್ರಾಯಗಳನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ SIT ಅವರ SIT ತನಿಖೆ ಭಾಳ ಚೆನ್ನಾಗಿ ನಡೀತಾ ಇದೆ, ಸತ್ಯ ಹೊರ ಬರುತ್ತೆ ಅನ್ನುವಂಥದ್ದನ್ನು ಹೇಳ್ತಾ ಹೋದರು. ಬೇರೆ ಬೇರೆ ವಿಚಾರಗಳ ಬಗ್ಗೆಯೂ ಕೂಡ ಮಾತನಾಡ್ತಾ ಹೋದರು. ಅದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಚಿನ್ನಯ್ಯನ ಜಾಮೀನು ಅರ್ಜಿ ತಿರಸ್ಕಾರಗೊಂಡು ಜಾಮೀನು ಅರ್ಜಿ ತಿರಸ್ಕಾರಗೊಂಡು ಆತ ಜೈಲು ಪಾಲಾದ. ಇಲ್ಲಿ ಆಗಲ್ಲ, ಮಂಗಳೂರಲ್ಲಿ ಆಗಲ್ಲ, ಆತನಿಗೆ ರಕ್ಷಣೆ ಜಾಸ್ತಿ ಬೇಕು ಅನ್ನುವಂಥ ಕಾರಣಕ್ಕಾಗಿ ಆತನನ್ನು ಶಿವಮೊಗ್ಗ ಜೈಲಿಗೆ ಶಿಫ್ಟ್ ಮಾಡಲಾಯಿತು. ಮತ್ತೊಂದು ಕಡೆ ಕೆಲವರ ವಿಚಾರಣೆ ಅಂತೂ ನಿರಂತರವಾಗಿ ನಡೀತಾ ಇದೆ. ಇದರ ನಡುವೆ SIT ಬಂಗ್ಲೆಗುಡ್ಡೆಯಲ್ಲಿ ಇದೀಗ ಶೋಧ ಕಾರ್ಯವನ್ನು ನಡೆಸ್ತಾ ಇರುವಂಥದ್ದು. ಅದರ ಜೊತೆಗೆ ಇವತ್ತು ಭಾಳ ಮುಖ್ಯವಾಗಿ ಚಿನ್ನಯ್ಯನನ್ನು ಕೂಡ ಕರೆದುಕೊಂಡು ಬಂದು ಕೋರ್ಟ್ನಲ್ಲಿ ಹೇಳಿಕೆಯನ್ನು ದಾಖಲಿಸುವಂಥ ಸಾಧ್ಯತೆಗಳು ಇದ್ದಾವೆ. ಇದು ಇಷ್ಟು ಒಂದು ವಿಸ್ತೃತವಾದಂಥ ಮಾಹಿತಿ. ಏನಂತಂದರೆ ಏನಾಗ್ತಾ ಇದೆ SITಯಲ್ಲಿ ಅನ್ನೋದಕ್ಕೆ ಈಗ ನಮಗೆ ಗೊತ್ತಿರುವಂಥ ಉತ್ತರ, SIT ತನಿಖೆ ನಡೀತಾ ಇದೆ. ಬಂಗ್ಲಾಗುಡ್ಡದಲ್ಲಿ ಇಂದು 2ನೇ ದಿನದ ಶೋಧ ಕಾರ್ಯ ನಡೀತಾ ಇದೆ. ಇವತ್ತೇನು ಸಿಗುತ್ತೆ ಕಾದು ನೋಡಬೇಕು. SITಯ ಶೋಧ ಕಾರ್ಯ ಇವತ್ತು 2ನೇ ದಿನಕ್ಕೆ ಕಾಲಿಟ್ಟಿದೆ. ಬಂಗ್ಲೆಗುಡ್ಡೆ ಧರ್ಮಸ್ಥಳ ಗ್ರಾಮದ ನೇತ್ರಾವತಿ ಸ್ನಾನಘಟ್ಟದ ಸಮೀಪದಲ್ಲಿರ್ತಕ್ಕಂತಹ ಬಂಗ್ಲೆಗುಡ್ಡೆಯಲ್ಲಿ SIT ಮತ್ತೆ ಶೋಧ ಕಾರ್ಯ ನಡೆಸ್ತಾ ಇರುವಂಥದ್ದು. ನಿನ್ನೆ ಶೋಧ ಕಾರ್ಯ ನಡೀತಾ ಇದೆ. ಶೋಧ ಕಾರ್ಯ ಯಾಕೆ ಇದಕ್ಕೆ ಹೆಸರು ಅಂತ ಹೇಳಿದರೆ, ಇಲ್ಲಿ ಯಾವುದೇ ರೀತಿಯಂಥ ಉತ್ಖನನ ಇಲ್ಲ, ಬದಲಾಗಿ ಮೇಲ್ಮೈಯಲ್ಲಿ, ಭೂಮಿಯ ಮೇಲ್ಮೈಯಲ್ಲಿ ಸಿಗುವಂತಹ ದೇಹದ ಅವಶೇಷಗಳು ಅಥವಾ ಬುರುಡೆಯೋ ಅಥವಾ ಯಾವುದಾದ್ರೂ ಎಲುಬಿನ ಪೀಸುಗಳು ಇತ್ಯಾದಿಗಳನ್ನೆಲ್ಲ ಸಂಗ್ರಹಿಸಿಕೊಂಡು ಬಂದು ಒಂದು ಪರೀಕ್ಷೆಗೆ ಒಳಪಡಿಸುವಂತಹದಕ್ಕೆ ಶೋಧ ಕಾರ್ಯ ಅಂತ ಹೇಳ್ತಾರೆ. ಯಾಕೆಂತಂದರೆ ಉತ್ಖನನ ಕಾರ್ಯ ಇಲ್ಲ, ಮೇಲ್ಮೈಯಲ್ಲಿ ಏನು ಸಿಗ್ತದೆ ಅದನ್ನು ತೆಗೆದುಕೊಂಡು ಬಂದು ಇಲ್ಲಿ ಉತ್ಖನನ ಕಾರ್ಯವನ್ನು ನಡೆಸುವಂಥವು, ಅದನ್ನು ತೆಗೆದುಕೊಂಡು ಬಂದು ಪರೀಕ್ಷೆಗೆ ಒಳಪಡಿಸುವಂಥದ್ದು. ಯಾವುದೇ ಉತ್ಖನನ ಕಾರ್ಯ ನಡೆಸದೇ ಇರುವಂತಹದ್ದು ಬಹಳ ಮುಖ್ಯವಾದಂತಹ ಒಂದು ಕಾರ್ಯ. ಈ ಶೋಧ ಕಾರ್ಯ ಯಾಕೆ ನಡೀತಾ ಇದೆ ಅಂತಂದರೆ, SITಗೆ ಈಗಾಗಲೇ SIT ವಿಚಾರಣೆಯನ್ನು ನಡೆಸ್ತಾ ಇದ್ದಂತಹ ಒಬ್ಬ ವ್ಯಕ್ತಿ ಅಲ್ಲಿ ನಾನು ಇಷ್ಟು ನೋಡಿದ್ದೇನೆ ಅನ್ನುವಂಥದ್ದನ್ನು ಹೇಳಿಕೆಯನ್ನು ಕೊಡ್ತಾರೆ. ಮತ್ತೊಬ್ಬರು ಕೋರ್ಟಿಗೆ ರಿಟ್ ಅರ್ಜಿಯನ್ನು ಸಲ್ಲಿಸಿರ್ತಾರೆ. ಈ ಹಿನ್ನೆಲೆಯಲ್ಲಿ
ಬಂಗ್ಲೆಗುಡ್ಡದಲ್ಲಿ ಏನಿದೆ ಅನ್ನುವಂಥದ್ದನ್ನು ಶೋಧ ಮಾಡಲೇಬೇಕಾದಂತಹ ಅನಿವಾರ್ಯತೆಗೆ SIT ಅಧಿಕಾರಿಗಳು ಒಳಪಡ್ತಾರೆ, ಅದರಿಂದ ಮುಂದಾಗ್ತಾರೆ. ಈಗಾಗಲೇ ಮೊದಲ ದಿನದ ಶೋಧ ಕಾರ್ಯದಲ್ಲಿ 5 ಕಡೆಗೆ ದೇಹದ ಅವಶೇಷಗಳು ಪತ್ತೆಯಾಗಿರುವ ಬಗ್ಗೆ ಮಾಹಿತಿಗಳು ಲಭ್ಯವಾಗಿದೆ. ಇವತ್ತು 2ನೇ ದಿನದ ಶೋಧ ಕಾರ್ಯ. ಇವತ್ತು ಕೂಡ 1-2 ಕಡೆಯಲ್ಲಿ ಶೋಧ ಕಾರ್ಯ ನಡೆಸುವಂತಹ ಸಾಧ್ಯತೆಗಳಿದ್ದಾವೆ. ಇವತ್ತು ನಿನ್ನೆ ಬಹಳ ಮುಖ್ಯವಾಗಿ ನಿನ್ನೆ ಬೆಳಗ್ಗೆ 11 ಗಂಟೆಯ ನಂತರ ಶೋಧ ಕಾರ್ಯಕ್ಕೆ ಅಧಿಕಾರಿಗಳು ತೆರಳಿದರು. ಆದರೆ ಇವತ್ತು 12:45 ಸುಮಾರಿಗೆ ನೇತ್ರಾವತಿಯನ್ನು ತಲುಪಿರುವಂತಹ ಕಂದಾಯ ಇಲಾಖೆಯ ಅಧಿಕಾರಿಗಳು, ಆನಂತರ ಸೋಕೋ ಟೀಮಿನವರು, ಆನಂತರ FSLನವರು, ಆನಂತರ ಅರಣ್ಯ ಇಲಾಖೆಯವರು ಇವರನ್ನೆಲ್ಲ ಕರೆದುಕೊಂಡು ಬಂದು SITಯ ತನಿಖಾಧಿಕಾರಿ SP ಜಿತೇಂದ್ರ ದಯಾಮ್ ಅವರ ನೇತೃತ್ವದ ತಂಡ ಈಗಾಗಲೇ ನೇತ್ರಾವತಿಯ ಮೇಲ್ಭಾಗಕ್ಕೆ ಹೋಗಿದೆ. ಬಂಗ್ಲೆಗುಡ್ಡೆಯಲ್ಲಿ ಯಾಕೆ ಬಂಗ್ಲೆಗುಡ್ಡೆಯನ್ನು ಒಂದು ಗುರಿಯಾಗಿಟ್ಟುಕೊಂಡಿದ್ದಾರೆ? ಬಂಗ್ಲೆಗುಡ್ಡೆಯಲ್ಲಿ ನಿನ್ನೆ 4-5 ಕಡೆಗೆ ಮೃತದೇಹದ ಅವಶೇಷಗಳು ಪತ್ತೆಯಾದ ನಂತರ ಇನ್ನೊಂದೆರಡು ಕಡೆಗೆ ನೋಡಿದ್ದಾರೆ ಅನ್ನುವಂಥ ಮಾಹಿತಿಗಳಿದೆ. ಅದು ಸ್ಪಷ್ಟತೆ ಇಲ್ಲ. ಆದರೆ ಬಂಗ್ಲೆಗುಡ್ಡೆಯಲ್ಲಿ ಈಗ SIT ಮತ್ತೆ ಶೋಧ ಕಾರ್ಯ ನಡೀತಾ ಇರುವಂಥದ್ದು. SIT ರಚನೆ ಆದ ನಂತರ ಏನೇನಾಯಿತು ಅನ್ನುವಂತಹದ್ದನ್ನು ಒಮ್ಮೆ ಸಿಂಹಾವಲೋಕನ ಮಾಡ್ತಾ ಹೋದರೆ, SIT ರಚನೆ ಆಯಿತು, ಒಬ್ಬ ವ್ಯಕ್ತಿ ಸಾಕ್ಷಿ ದೂರುದಾರನಾಗಿ ಬಂದು ನಾನು ಧರ್ಮಸ್ಥಳ ಗ್ರಾಮದಲ್ಲಿ 100 ಶವಗಳನ್ನು ಹೂತಿಟ್ಟಿದ್ದೇನೆ ಅಂತಂದ. ಆತ ಬಂದ ನಂತರ ಮೊದಲಿಗೆ SPಗೆ ದೂರು ಹೋಯಿತು, ಆನಂತರ ಧರ್ಮಸ್ಥಳ ಸ್ಟೇಷನ್ಗೆ ಬಂತು. ತದಬಳಿಕ 164 ಅಡಿಯಲ್ಲಿ ಆತನ ಹೇಳಿಕೆಯನ್ನು ದಾಖಲಿಸುವ, ಅಂದರೆ ಈಗಿನ BNS 183 ಅಂದರೆ ಮುಚ್ಚಿದ ಕೋರ್ಟ್ನಲ್ಲಿ ಆತನ ಒಂದು ಹೇಳಿಕೆಯನ್ನು ದಾಖಲಿಸುವಂಥ ಕೆಲಸ ಕೋರ್ಟ್ನಲ್ಲಾಯಿತು. ಅದಾದ ನಂತರ ಆತನ ಹೇಳಿಕೆಯನ್ನು ಪೊಲೀಸ್ ಸ್ಟೇಷನ್ನಲ್ಲಿ ದಾಖಲಿಸಿಕೊಳ್ಳಲಾಯಿತು. ಅಲ್ಲಿ ಆತನಕ್ಕಾದ ಮುಸುಗುದಾರಿ ಹೀಗಿದ್ದ. ತದನಂತರ SIT ಅಧಿಕಾರಿಗಳು ಮತ್ತು ಆತನ ಪರವಾಗಿರುವಂತಹ ಪ್ರೈವೇಟ್ ಲಾಯರ್ಸ್ ಎಲ್ಲ ಒಟ್ಟಿಗೆ ಬಂದರು. ಆ ಪ್ರೈವೇಟ್ ಲಾಯರ್ಸ್ನ ಜೊತೆಗೆ ಆತ ಓಡಾಡ್ತಾ ಇದ್ದ. ತದಬಳಿಕ ಪ್ರೈವೇಟ್ ಲಾಯರ್ಸ್ ಮತ್ತು SIT ಕಚೇರಿಗೆ ಪ್ರತಿನಿತ್ಯ ಬೆಳಗ್ಗೆ ಪ್ರೈವೇಟ್ ಲಾಯರ್ಸ್ ಜೊತೆಗೆ ಅವರದ್ದೇ ಆದಂತಹ ಗಾಡಿಯಲ್ಲಿ ಮುಸುಗುದಾರಿ ಬರ್ತಾ ಇದ್ದ. ಮುಸುಗುದಾರಿ ಬಂದ ನಂತರ ಸೋಕೋ ಅಧಿಕಾರಿಗಳು, FSLನವರು, ಗ್ರಾಮ ಪಂಚಾಯತ್ನವರು, ಆನಂತರ SIT ಅವರು, ತನಿಖಾಧಿಕಾರಿ ಎಲ್ಲರೂ ಸೇರಿಕೊಂಡು ಅವನನ್ನು ಕರೆದುಕೊಂಡು ಹೋಗಿ ನೇತ್ರಾವತಿಯ ಸುತ್ತಮುತ್ತ ಮೊದಲ ಬಾರಿಗೆ ಮಹಾಜರು ನಡೆಸಿದರು. ಮೊದಲ ಬಾರಿಗೆ ಮಹಾಜರು ನಡೆಸಿದಂಥ ಸಂದರ್ಭದಲ್ಲಿ ಸುಮಾರು 13 ಕಡೆಗೆ ಗುರುತನ್ನು ಹಾಕಿ ಹೋದರು. ಗುರುತನ್ನು ಹಾಕಿದ ಮರುದಿವಸದಿಂದ ಅಲ್ಲಿ ಉತ್ಖನನ ಕಾರ್ಯ ಆರಂಭವಾಯಿತು. ಉತ್ಖನನ ಕಾರ್ಯ ಆರಂಭವಾದಂಥ ಸಂದರ್ಭದಲ್ಲಿ ಮೊದಲ ಗುರುತಿನಲ್ಲಿ ಯಾವುದೇ ರೀತಿಯಾದಂತಹ ಅವಶೇಷಗಳಾಗಲಿ ಏನೂ ಕೂಡ ಪತ್ತೆ ಆಗಲಿಲ್ಲ. ಒಂದು 3 ಅಡಿ 4 ಅಡಿ ಅಗೆದ ನಂತರ ಅಲ್ಲಿ ಯಾವುದೇ ರೀತಿಯಂತಹ ಒಂದು ಕಳೇಬರ ಪತ್ತೆಯಾಗದಂಥ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಕೂಡಲೇ ಅವರನ್ನು ಈ ಬಗ್ಗೆ ಅವರ ಹತ್ರ ಮಾತನಾಡಿಸಿ ಇನ್ನೂ ಕೂಡ ಅಗಿಬೇಕು ಅಂತ ಆತ ಕೇಳಿಕೊಂಡ. ಅದಾದ ನಂತರ ಮೊದಲ ಗುರುತಿನಲ್ಲೇ ಹೆಚ್ಚು ಅಗದು ಒಳಭಾಗದಲ್ಲಿ ಏನಿದೆ ಅನ್ನುವಂಥ ನೋಡಿದರು. ಆದರೂ ಕೂಡ ಏನೂ ಪತ್ತೆ ಆಗಲಿಲ್ಲ. ಬಹಳ ಸಂಚಲನಕ್ಕೆ ಕಾರಣ ಆಗಿರುವಂಥದ್ದು 2 ಕಾರ್ಡ್ಗಳು, ಒಂದು ಡೆಬಿಟ್ ಕಾರ್ಡ್ ಮತ್ತು ಇನ್ನೊಂದು ಆಧಾರ್ ಕಾರ್ಡ್ ಅಥವಾ ಇನ್ನೊಂದು ಪ್ಯಾನ್ ಕಾರ್ಡ್ ಅದು ಡೆಬಿಟ್ ದೊಡ್ಡ ಸಂಚಲನಕ್ಕೆ ಕಾರಣ ಆಗಿತ್ತು. ಯಾರ್ದು ಅನ್ನುವಂಥ ಹುಡುಕಾಟಕ್ಕೆ SIT ಅಧಿಕಾರಿಗಳು ಮುಂದಾದರು. ಮತ್ತೆ ನೋಡಿದಾಗ ಗೊತ್ತಾಯಿತು ಅದು ಲಕ್ಷ್ಮಮ್ಮ ಮತ್ತು ಸುರೇಶ್ ಎಂಬಾತರಿಗೆ ಸೇರಿದ್ದು, ಅದು ನೆಲಮಂಗಲದ ದಾಬಾಸ್ಪೇಟೆಯವನಿಗೆ ಸೇರಿದ್ದು ಅನ್ನುವಂಥದ್ದು. ಆದರೆ ಅಲ್ಲಿ ಹೋಗಿ ಚೆಕ್ ಮಾಡಿದಾಗ ಅದರಲ್ಲಿ ಸುರೇಶ್ ಮೃತನಾಗಿದ್ದ. ಬಹಳ ಸಂಚಲನಕ್ಕೆ ಕಾರಣ ಆಯಿತು, ಸುರೇಶ್ ಮೃತನಾಗಿದ್ದಾನೆ ಅನ್ನುವಂಥದ್ದು. ಆದರೆ ಸುರೇಶ್ ಮೃತನಾಗುವುದಕ್ಕೂ ಧರ್ಮಸ್ಥಳದಲ್ಲಿ ಆತನ ID ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ ಸಿಗುವುದಕ್ಕೂ ಯಾವುದೇ ರೀತಿಯಂಥ ಸಂಬಂಧ ಇಲ್ಲ. ಯಾಕೆಂತಂದರೆ ಆತ ಮೃತನಾಗಿರುವಂತಹದ್ದು ಎಲ್ಲಿ ಆತನ ಊರಿನಲ್ಲಿ. ಆತನಲ್ಲಿ ಸಮಾಧಿ ಮಾಡಿದ್ದಕ್ಕೂ ಕೂಡ ಕುರುಹುಗಳಿವೆ. ಆತ ಜಾಂಡೀಸ್ ಬಂದು ಮೃತನಾಗಿದ್ದ ಅನ್ನುವಂತಹದ್ದನ್ನು ಸಾಬೀತುಪಡಿಸಲಾಯಿತು. ತದ ಬಳಿಕ 2, 3, 4, 5 ಈ 5 ಗುರುತುಗಳಲ್ಲಿ ಹುಡುಕಾಟ ನಡೆಸಿದರೂ ಕೂಡ ಯಾವುದೇ ರೀತಿಯಂತಹ ಕಳೇಬರ ಆಗಲಿ ಏನೂ ಕೂಡ ಪತ್ತೆ ಆಗಲಿಲ್ಲ. ನಿರಂತರ ಹುಡುಕಾಟ ನಡೆಸಿದರೂ ಏನೂ ಕೂಡ ಪತ್ತೆ ಆಗಲಿಲ್ಲ. 6ನೇ ಗುರುತಿನಂಥ ಹುಡುಕಾಟ ನಡೆಸುವಂಥ ಸಂದರ್ಭದಲ್ಲಿ ಅದರಲ್ಲಿ ಒಂದು ಮೃತದೇಹದ ಕಳೇಬರಗಳು, ಅದು ಕೂಡ ಜಾಸ್ತಿ ಇರಲಿಲ್ಲ, ಒಂದಷ್ಟು ಕಳೇಬರಗಳು ಪತ್ತೆ ಆಯಿತು. ಅವುಗಳನ್ನು ತಂದು ಸೋಕೋ ಅಧಿಕಾರಿಗಳೆಲ್ಲ ಅದನ್ನು ಸಂಗ್ರಹಿಸಿಕೊಂಡು FSLನ ವಿಧಿವಿಜ್ಞಾನ ಪರೀಕ್ಷೆಗೆ ಒಳಪಡಿಸುವಂಥದ್ರಲ್ಲಿ ತೆಗೆದುಕೊಂಡು ಹೋದರು. 6ನೇ ಗುರುತಿನ ಸಿಕ್ಕ ನಂತರ 7 ಆಗಲಿ 8 ಆಗಲಿ 9 ಆಗಲಿ 10 ಆಗಲಿ 11 ಆಗಲಿ ಯಾವುದರಲ್ಲೂ ಕೂಡ ಸಿಗಲಿಲ್ಲ. ಈ ಸಂದರ್ಭದಲ್ಲಿ ಅವರು ಬಂಗ್ಲೆಗುಡ್ಡೆಯ ಮೇಲ್ಭಾಗಕ್ಕೆ ಇವತ್ತೇನು ಮೇಲ್ಭಾಗಕ್ಕೆ ಹೋದರು, ಇವತ್ತೇನು ಶೋಧ ಕಾರ್ಯ ನಡೀತದೆ ಅದೇ ರೀತಿಯಾದಂಥ ಒಂದು ಕಾರ್ಯಾಚರಣೆ ನಡೆಯುತ್ತೆ. ಅಲ್ಲಿ ಭೂಮಿಯ ಮೇಲ್ಮೈಯಲ್ಲಿ ಒಂದು ಬಾಡಿ ಸಿಗುತ್ತೆ. ಅವುಗಳನ್ನು
ಪ್ಯಾಕ್ ಮಾಡಿಕೊಂಡು ತೆಗೆದುಕೊಂಡು ಬರ್ತಾರೆ. ಭಾಳ ಮುಖ್ಯವಾಗಿ ನಾವು ಬಹಳಷ್ಟು ಜನರ ಹತ್ರ ಸಂಪರ್ಕ ಸಾಧಿಸಲು ಪ್ರಯತ್ನಪಟ್ಟು ಮೇಲ್ಮೈಯಲ್ಲಿ ಸಿಕ್ಕಿದ ಅಂತ ಕೇಳ್ತೀವಿ. ಆದರೆ ಅದನ್ನು ಮೇಲ್ಮೈಯಲ್ಲಿ ಸಿಕ್ಕಿದೆಯಾ ಇಲ್ವಾ ಅನ್ನುವಂತಹ ರೀತಿಯಾದಂತಹ ಒಂದು ಗಪ್ಚುಪ್ ಮಾಹಿತಿಗಳಿತ್ತು. ಆದರೆ ನಮ್ಮ ಮಾಹಿತಿಯ ಪ್ರಕಾರ ಅದು ಮೇಲ್ಮೈಯಲ್ಲೇ ಸಿಕ್ಕಿದ್ದು ಅನ್ನುವಂಥ ನಾವು ಕೊಟ್ಟಿದ್ವಿ ಸುದ್ದಿ ಕೂಡ. ಆದರೆ ಮತ್ತೇನಾದರೂ ಮೇಲ್ಮೈಯಲ್ಲಿ ಅಲ್ಲ ಅನ್ನುವಂಥದ್ದು ಏನಾದರೂ ಬರುತ್ತಾ ಅನ್ನುವಂಥ ಆಯಿತು. ಆದರೆ ಈ ಬಗ್ಗೆ UDR ದಾಖಲಾಗುತ್ತೆ. ಅಂದರೆ ಅದು ಮೇಲ್ಮೈಯಲ್ಲಿ ಸಿಕ್ಕಿದ್ದು ಅನ್ನೋಂಥದ್ದು ಸಾಬೀತಾಗ್ತದೆ. UDR ದಾಖಲಾಗುತ್ತೆ. UDR ದಾಖಲಾದ ನಂತರ ಮಂಗಳೂರು SP ಅರುಣ್ ಅವರು ಒಂದು ಪತ್ರಿಕಾ ಹೇಳಿಕೆಯನ್ನು ಬಿಡುಗಡೆ ಮಾಡ್ತಾರೆ. ಅಲ್ಲಿ ಹೇಳ್ತಾರೆ, ಒಂದು UDR ಧರ್ಮಸ್ಥಳದಲ್ಲಿ ಜಿತೇಂದ್ರ ದಯಾಮ್ ಅವರು ದಾಖಲಿಸಿದ್ದಾರೆ. ಆ UDR ತನಿಖೆಯನ್ನು SITಗೆ ಹಸ್ತಾಂತರಿಸ್ತಾ ಇದ್ದೇವೆ. ಯಾಕೆಂತಂದ್ರೆ ಅದರ ಸೂಚನೆ ಇದೆ, ಅದಕ್ಕೋಸ್ಕರ SITಗೆ ಹಸ್ತಾಂತರಿಸ್ತಿದ್ದೇವೆ. ಯಾಕೆ SITಗೆ ಹಸ್ತಾಂತರಿಸ್ತಿದ್ದೇವೆ ಅಂತ ಹೇಳುವಂತಹ ಜೊತೆಗೆ ಭೂಮಿಯ ಮೇಲ್ಮೈಯಲ್ಲಿ ಸಿಕ್ಕ ಮೃತದೇಹದ UDR ಅನ್ನುವಂಥದ್ದನ್ನು ಬರೀತಾರೆ. ಅಲ್ಲಿಗೆ ನಾವು ಕೊಟ್ಟ ಸುದ್ದಿ ನಿಜ ಆಗತ್ತೆ. ಅದಾದ ನಂತರ ಅಲ್ಲಿಂದ 12 ಗುರುತಿನ ಉತ್ಖನನ ಆಗುತ್ತೆ. ಅದಾದ ನಂತರ 13ನೇ ಗುರುತಿನ ಬಗ್ಗೆ ಬಹಳಷ್ಟು ದೊಡ್ಡ ಮಟ್ಟಿನಲ್ಲಿ ಸಂಚಲನಕ್ಕೆ ಕಾರಣವಾಗುತ್ತೆ. ಭಾಳ ದೊಡ್ಡ ಸಂಚಲನಕ್ಕೆ ಕಾರಣ ಆದ ನಂತರ ಅದು ಹೇಗೆ ಅನ್ನುವಂಥದ್ದು ಬಹಳ ಸಂಚಲನಕ್ಕೆ ಕಾರಣ ಆಗಿ 13ನೇ ಗುರುತಿಗೆ GPR ಬಳಕೆ ಮಾಡಬೇಕು. GPR ಬಳಕೆ ಮಾಡಿದ ನಂತರ ಅದು GPRನಿಂದಲೇ ಅದು ಆಗಬೇಕು ಅನ್ನುವಂಥ ಒತ್ತಾಯಗಳು ಕೇಳಿಬರುತ್ತೆ. ಈ ಎಲ್ಲ ಒತ್ತಾಯಗಳಿಗೆ SIT ಕೂಡ ಒಪ್ಕೊಳ್ತಾ ಹೋಗುತ್ತೋ ಅನ್ನುವಂಥ ರೀತಿಯಲ್ಲಿ GPR ಬಳಕೆಯು ಕೂಡ ಮುಂದಾಗ್ತಾರೆ. ಇದರ ನಡುವೆ 14, 15 ಮತ್ತು 16 ಈ ಗುರುತುಗಳಲ್ಲಾಗುತ್ತೆ. ಬಹಳ ಮುಖ್ಯವಾಗಿ ಬಾಹುಬಲಿ ಬೆಟ್ಟದ ತಿರುವಿನಲ್ಲೊಂದು ಉತ್ಖನನ ಆಗುತ್ತೆ. ಬಾಹುಬಲಿ ಬೆಟ್ಟದ ತಿರುವಿನಲ್ಲಿ ಉತ್ಖನನ ಆದಂಥ ಸಂದರ್ಭದಲ್ಲಿ ಅಲ್ಲಿಯೂ ಕೂಡ ಯಾವುದೇ ರೀತಿಯಂಥ ಕಳೆಬರಗಳು ಪತ್ತೆ ಆಗೋದಿಲ್ಲ. ಅದು ದೊಡ್ಡ ಸಂಚಲನಕ್ಕೆ ಕಾರಣ ಆಗುತ್ತೆ. ಅದರ ಜೊತೆಗೆ ಗೋಂಕ್ರತಾರ್ ಅನ್ನುವಂತಹ ಪ್ರದೇಶದಲ್ಲಿಯೂ ಕೂಡ ಉತ್ಖನನಕ್ಕೆ ಮುಂದಾಗ್ತಾರೆ. ಗೋಂಕ್ರತಾರ್ ನಂತರ ಬಾಹುಬಲಿ ಬೆಟ್ಟಕ್ಕೆ ಹೋಗ್ತಾರೆ. ಗೋಂಕ್ರತಾರ್ನಲ್ಲಿಯೂ ಕೂಡ ಉತ್ಖನನ ಕಾರ್ಯಕ್ಕೆ ಮುಂದಾಗ್ತಾರೆ. ಅಲ್ಲಿಯೂ ಕೂಡ ಯಾವುದೇ ರೀತಿಯಂತಹ ಕಳೆಬರಗಳು ಪತ್ತೆಯಾಗೋದಿಲ್ಲ. ಇಷ್ಟೆಲ್ಲ ಆದ ನಂತರ ಒಂದು 13ನೇ ನಂಬರ್ನ ಗುರುತಿನ ಉತ್ಖನನ ನಡೆಯುತ್ತೆ. 13ನೇ ನಂಬರ್ನ ಗುರುತಿನ ಉತ್ಖನನ ಅಂತಂದಾಗ ಬಹಳ ದೊಡ್ಡ ಮಟ್ಟಿಗೆ ಸಂಚಲನವನ್ನು ಕೂಡ ಮೂಡಿಸಿತ್ತು. ಅದಕ್ಕೆ ಡ್ರೋನ್ ಮೌಂಟೆಡ್ GPR ಕೂಡ ಬಳಕೆ ಮಾಡಿದರು. ಡ್ರೋನ್ ಮೌಂಟೆಡ್ GPR ಬಳಕೆ ಮಾಡಿದ ನಂತರ ಅಲ್ಲಿ ಉತ್ಖನನ ಕಾರ್ಯ ಜೋರಾಗಿ ನಡೆಯಿತು. ಉತ್ಖನನ ಕಾರ್ಯ 2 ದಿನ ಉತ್ಖನನ ಕಾರ್ಯಕ್ಕೆ ತಗೊಂಡ್ರು. 2 JCBಯನ್ನು ಬಳಕೆ ಮಾಡಿಕೊಂಡ್ರು. 18 ಅಡಿ ಆಳ ತೋಡಿದ್ರು. 22 ಅಡಿಯಷ್ಟು ಉದ್ದ, 18 ಅಡಿ ಆಳ, 8 ಅಡಿ ಅಗಲ. ಭಾಳ ದೊಡ್ಡ ಮಟ್ಟಿಗೆ ಒಂದು ದೊಡ್ಡ ಬಾವಿ ತೆಗೆದಂಗೆ ಅದನ್ನು ಉತ್ಖನನ ಮಾಡಿದ್ರು. ಅಲ್ಲಿ ಯಾವುದೇ ರೀತಿಯಂಥ ಕಳೆಬರಗಳು ಪತ್ತೆಯಾಗಲಿಲ್ಲ. ಅದಾದರೆ ಹಾಗಂತೇಳಿ ಒಂದು ದಿನದ ಕಾರ್ಯಾಚರಣೆಗೆ ಕೊನೆಗೊಳಿಸಿದ್ರ? ಇಲ್ಲ. ಯಾಕಂದರೆ ಅದು ಅವರು ಹಾಕಿದಂಥ ಕ್ರೈಮ್ ಲೈನ್ನಲ್ಲಿ ಅರ್ಧ ಭಾಗ ಮಾತ್ರ ಆಗಿರೋದು ಅನ್ನೋಂಥ ಕಾರಣಕ್ಕೆ 2 ಭಾಗಗಳನ್ನು ಕೂಡ ಉತ್ಖನನ ಮಾಡಿದರು. ಮರು ದಿವಸ ಇನ್ನೊಂದು ಭಾಗವನ್ನು ಉತ್ಖನನ ಮಾಡಿದರು. ಇದರ ಜೊತೆಗೆ ಅದರಲ್ಲಿ ಎಷ್ಟು ದೂರ ಇದೆ ಅಷ್ಟು ದೂರವೂ ಕೂಡ ಡ್ರೋನ್ ಮೌಂಟೆಡ್ GPRನ್ನು ಬಳಕೆ ಮಾಡಿಕೊಂಡು ಅಲ್ಲಿ ಒಂದು ಸ್ಕ್ಯಾನ್ ಮಾಡಿದರು. ಅಲ್ಲಿಯೂ ಕೂಡ ಏನು ಪತ್ತೆ ಆಗಲಿಲ್ಲ. ಡ್ರೋನ್ ಮೌಂಟೆಡ್ GPRನಲ್ಲೂ ಕೂಡ ಏನು ಪತ್ತೆ ಆಗಲಿಲ್ಲ. ಹೀಗೆ ಪತ್ತೆ ಆಗಲಿಲ್ಲ ಅನ್ನುವಂಥ ಕಾರಣದಿಂದಾಗಿ ಅಲ್ಲಿ ಉತ್ಖನನ ನಡೀತು. ತದಬಳಿಕ ಧರ್ಮಸ್ಥಳದ ಶ್ರೀರಾಮ ಕ್ಷೇತ್ರದ ಮುಂಭಾಗದಲ್ಲಿರ್ತಕ್ಕಂಥ ರಸ್ತೆಯಲ್ಲಿ ಹಾದು ಹೋಗಿ ದ್ವಾರಕಾಶ್ರಮದ ಸಮೀಪ ಒಂದು ನದಿಯ ಪರಂಬೋಕಿನಲ್ಲಿ 17ನೇ ಗುರುತು ಮಾಡಲಾಗಿತ್ತು. ಅಲ್ಲಿಯೂ ಕೂಡ ಉತ್ಖನನ ಮಾಡಿದರು. ಅಲ್ಲಿಯೂ ಕೂಡ ಯಾವುದೇ ರೀತಿಯಾದಂತಹ ಒಂದು ಕಳೆಬರಗಳು ಪತ್ತೆ ಆಗಲಿಲ್ಲ. ಇಷ್ಟೆಲ್ಲ ಆಗಿ ಯಾವುದೇ ರೀತಿಯ ಕಳೆಬರ ಪತ್ತೆ ಆಗಲಿಲ್ಲ ಅಂತ ಹೇಳುವಾಗ ಒಂದು ಕಡೆ ರಾಜ್ಯದಲ್ಲಿ ವಿರೋಧ ಪಕ್ಷವಾದಂತಹ BJP ದೊಡ್ಡ ಮಟ್ಟಿಗೆ ಹೇಳಿಕೆಯನ್ನು ಕೊಡ್ತಾ ಹೋಯಿತು, ಇದೊಂದು ಷಡ್ಯಂತ್ರ ಅನ್ನುವಂಥದ್ದು. ಮತ್ತೊಂದು ಕಡೆಯಲ್ಲಿ ಸುಜಾತ ಭಟ್ ಪ್ರಕರಣ, ತನ್ನ ಮಗುವಿನ ಒಂದು ಅಸ್ಥಿಯನ್ನು ಹುಡುಕಿ ಕೊಡಿ, ಅದು ನನ್ನ ಮಗಳು ನೇತ್ರಾವತಿಯಲ್ಲಿ ಧರ್ಮಸ್ಥಳದಲ್ಲಿ ಬಂದಾಗ ಕಾಣೆಯಾಗಿದ್ದಾಳೆ ಅನ್ನುವಂಥದ್ದು. ಮತ್ತೆ ನೋಡಿದಾಗ ಆಕೆಗೆ ಮಗುವೇ ಇರಲಿಲ್ಲ, ಆಕೆಗೆ ಮಗಳೇ ಇರಲಿಲ್ಲ ಅನ್ನುವಂಥದ್ದೆಲ್ಲ ಬಂತು. ಆಕೆ ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟರು, ನನಗೆ ಕೆಲವರು ಒತ್ತಾಯ ಮಾಡಿದ್ದರಿಂದ ಹೀಗೆಲ್ಲ ಆಯಿತು ಅನ್ನುವಂಥದ್ದು. ಇಷ್ಟೆಲ್ಲ ಆದ ನಂತರ ಚಿನ್ನಯ್ಯನನ್ನು SIT ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡರು. ವಶಕ್ಕೆ ಪಡೆದ ನಂತರ ಮಹಜರು ಕಾರ್ಯವನ್ನು ನಡೆಸಿದರು. ಬೇರೆ ಬೇರೆ ಕಡೆಗೆ ಮಹಜರು ಕಾರ್ಯ ನಡೆಸಿದರು. ಅದರಲ್ಲಿ ಬಹಳ ಮುಖ್ಯವಾಗಿ ಹೋರಾಟಗಾರ ಜಯಂತ್ ಅವರ ಮನೆಯಲ್ಲಿ ಚಿನ್ನಯ್ಯ ಬುರುಡೆ ತೆಗೆದುಕೊಂಡು ಹೋಗಿದ್ದ ಅನ್ನುವಂಥ ಕಾರಣಕ್ಕೆ ಪೀಣ್ಯದಲ್ಲಿರುವ ಜಯಂತ್ ಅವರ ಮನೆಯಲ್ಲಿ ಶೋಧ ಕಾರ್ಯ ನಡೆಯಿತು. ಅಲ್ಲಿಯೂ ಕೂಡ ಒಂದಷ್ಟು ಮಹಜರು ಕಾರ್ಯ ನಡೆಯಿತು. ಅದಾದ ನಂತರ ಯೂಟ್ಯೂಬರ್ಗಳ ಮೇಲೆಯೂ ಕೂಡ ದಾಳಿ ಆಯಿತು. ಒಂದು ಸಂದರ್ಭದಲ್ಲಿ ಯೂಟ್ಯೂಬರ್ಗಳ ಮೇಲೆ ದಾಳಿ ಆಯಿತು, ಅದರದ್ದು ಕೇಸ್ ಆಯಿತು.
ಅದರ ಜೊತೆಗೆ ಷಡ್ಯಂತ್ರ ಮಾಡಿದ್ದಾರೆ ಅನ್ನುವಂಥ ಆರೋಪದಡಿ ಬಹಳಷ್ಟು ಜನ ವಿಚಾರಣೆಗೊಳಪಡಬೇಕಾಯಿತು. ಮತ್ತು ಚಿನ್ನಯ್ಯ ಕೂಡ ಬಹಳಷ್ಟು ಜನರಿಗೆ ತಾನು ತಪ್ಪು ಮಾಡಿದ್ದೀನಿ ಅನ್ನುವಂಥ ರೀತಿಯಲ್ಲಿ ತನ್ನ ಮನದಾಳವನ್ನು ವ್ಯಕ್ತಪಡಿಸ್ತಾ ಹೋದ ಅನ್ನುವಂಥದ್ದು ಮಾಹಿತಿ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಗಿರೀಶ್ ಮಟ್ಟಣ್ಣ ಅವರು, ಜಯಂತ್ ಟಿ, ನಂತರ ಇವರೆಲ್ಲರೂ ಕೂಡ ಒಂದು ತನಿಖೆಯನ್ನು ಅಥವಾ ವಿಚಾರಣೆಯನ್ನು ಎದುರಿಸಿದ್ದಾರೆ. ವಿಚಾರಣೆಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಮಾತಾಡಿದ್ದಾರೆ. ಜೊತೆಗೆ ಅವರ ಅಭಿಪ್ರಾಯಗಳನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ SIT ಅವರ SIT ತನಿಖೆ ಭಾಳ ಚೆನ್ನಾಗಿ ನಡೀತಾ ಇದೆ, ಸತ್ಯ ಹೊರ ಬರುತ್ತೆ ಅನ್ನುವಂಥದ್ದನ್ನು ಹೇಳ್ತಾ ಹೋದರು. ಬೇರೆ ಬೇರೆ ವಿಚಾರಗಳ ಬಗ್ಗೆಯೂ ಕೂಡ ಮಾತನಾಡ್ತಾ ಹೋದರು. ಅದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಚಿನ್ನಯ್ಯನ ಜಾಮೀನು ಅರ್ಜಿ ತಿರಸ್ಕಾರಗೊಂಡು ಜಾಮೀನು ಅರ್ಜಿ ತಿರಸ್ಕಾರಗೊಂಡು ಆತ ಜೈಲು ಪಾಲಾದ. ಇಲ್ಲಿ ಆಗಲ್ಲ, ಮಂಗಳೂರಲ್ಲಿ ಆಗಲ್ಲ, ಆತನಿಗೆ ರಕ್ಷಣೆ ಜಾಸ್ತಿ ಬೇಕು ಅನ್ನುವಂಥ ಕಾರಣಕ್ಕಾಗಿ ಆತನನ್ನು ಶಿವಮೊಗ್ಗ ಜೈಲಿಗೆ ಶಿಫ್ಟ್ ಮಾಡಲಾಯಿತು. ಮತ್ತೊಂದು ಕಡೆ ಕೆಲವರ ವಿಚಾರಣೆ ಅಂತೂ ನಿರಂತರವಾಗಿ ನಡೀತಾ ಇದೆ. ಇದರ ನಡುವೆ SIT ಬಂಗ್ಲೆಗುಡ್ಡೆಯಲ್ಲಿ ಇದೀಗ ಶೋಧ ಕಾರ್ಯವನ್ನು ನಡೆಸ್ತಾ ಇರುವಂಥದ್ದು. ಅದರ ಜೊತೆಗೆ ಇವತ್ತು ಭಾಳ ಮುಖ್ಯವಾಗಿ ಚಿನ್ನಯ್ಯನನ್ನು ಕೂಡ ಕರೆದುಕೊಂಡು ಬಂದು ಕೋರ್ಟ್ನಲ್ಲಿ ಹೇಳಿಕೆಯನ್ನು ದಾಖಲಿಸುವಂಥ ಸಾಧ್ಯತೆಗಳು ಇದ್ದಾವೆ. ಇದು ಇಷ್ಟು ಒಂದು ವಿಸ್ತೃತವಾದಂಥ ಮಾಹಿತಿ. ಏನಂತಂದರೆ ಏನಾಗ್ತಾ ಇದೆ SITಯಲ್ಲಿ ಅನ್ನೋದಕ್ಕೆ ಈಗ ನಮಗೆ ಗೊತ್ತಿರುವಂಥ ಉತ್ತರ, SIT ತನಿಖೆ ನಡೀತಾ ಇದೆ. ಬಂಗ್ಲೆಗುಡ್ಡದಲ್ಲಿ ಇಂದು 2ನೇ ದಿನದ ಶೋಧ ಕಾರ್ಯ ನಡೀತಾ ಇದೆ. ಇವತ್ತೇನು ಸಿಗುತ್ತೆ ಕಾದು ನೋಡಬೇಕು. SITಯ ಶೋಧ ಕಾರ್ಯ ಇವತ್ತು 2ನೇ ದಿನಕ್ಕೆ ಕಾಲಿಟ್ಟಿದೆ. ಬಂಗ್ಲೆಗುಡ್ಡೆ ಧರ್ಮಸ್ಥಳ ಗ್ರಾಮದ ನೇತ್ರಾವತಿ ಸ್ನಾನಘಟ್ಟದ ಸಮೀಪದಲ್ಲಿರ್ತಕ್ಕಂತಹ ಬಂಗ್ಲೆಗುಡ್ಡೆಯಲ್ಲಿ SIT ಮತ್ತೆ ಶೋಧ ಕಾರ್ಯ ನಡೆಸ್ತಾ ಇರುವಂಥದ್ದು. ನಿನ್ನೆ ಶೋಧ ಕಾರ್ಯ ನಡೀತಾ ಇದೆ. ಶೋಧ ಕಾರ್ಯ ಯಾಕೆ ಇದಕ್ಕೆ ಹೆಸರು ಅಂತ ಹೇಳಿದರೆ, ಇಲ್ಲಿ ಯಾವುದೇ ರೀತಿಯಂಥ ಉತ್ಖನನ ಇಲ್ಲ, ಬದಲಾಗಿ ಮೇಲ್ಮೈಯಲ್ಲಿ, ಭೂಮಿಯ ಮೇಲ್ಮೈಯಲ್ಲಿ ಸಿಗುವಂತಹ ದೇಹದ ಅವಶೇಷಗಳು ಅಥವಾ ಬುರುಡೆಯೋ ಅಥವಾ ಯಾವುದಾದ್ರೂ ಎಲುಬಿನ ಪೀಸುಗಳು ಇತ್ಯಾದಿಗಳನ್ನೆಲ್ಲ ಸಂಗ್ರಹಿಸಿಕೊಂಡು ಬಂದು ಒಂದು ಪರೀಕ್ಷೆಗೆ ಒಳಪಡಿಸುವಂತಹದಕ್ಕೆ ಶೋಧ ಕಾರ್ಯ ಅಂತ ಹೇಳ್ತಾರೆ. ಯಾಕೆಂತಂದರೆ ಉತ್ಖನನ ಕಾರ್ಯ ಇಲ್ಲ, ಮೇಲ್ಮೈಯಲ್ಲಿ ಏನು ಸಿಗ್ತದೆ ಅದನ್ನು ತೆಗೆದುಕೊಂಡು ಬಂದು ಇಲ್ಲಿ ಉತ್ಖನನ ಕಾರ್ಯವನ್ನು ನಡೆಸುವಂಥ, ಅದನ್ನು ತೆಗೆದುಕೊಂಡು ಬಂದು ಪರೀಕ್ಷೆಗೆ ಒಳಪಡಿಸುವಂಥದ್ದು. ಯಾವುದೇ ಉತ್ಖನನ ಕಾರ್ಯ ನಡೆಸದೇ ಇರುವಂತಹದ್ದು ಬಹಳ ಮುಖ್ಯವಾದಂತಹ ಒಂದು ಕಾರ್ಯ. ಈ ಶೋಧ ಕಾರ್ಯ ಯಾಕೆ ನಡೀತಾ ಇದೆ ಅಂತಂದರೆ, SITಗೆ ಈಗಾಗಲೇ SIT ವಿಚಾರಣೆಯನ್ನು ನಡೆಸ್ತಾ ಇದ್ದಂತಹ ಒಬ್ಬ ವ್ಯಕ್ತಿ ಅಲ್ಲಿ ನಾನು ಇಷ್ಟು ನೋಡಿದ್ದೇನೆ ಅನ್ನುವಂಥದ್ದನ್ನು ಹೇಳಿಕೆಯನ್ನು ಕೊಡ್ತಾರೆ. ಮತ್ತೊಬ್ಬರು ಕೋರ್ಟಿಗೆ ರಿಟ್ ಅರ್ಜಿಯನ್ನು ಸಲ್ಲಿಸಿರ್ತಾರೆ. ಈ ಹಿನ್ನೆಲೆಯಲ್ಲಿ ಬಂಗ್ಲೆಗುಡ್ಡದಲ್ಲಿ ಏನಿದೆ ಅನ್ನುವಂಥದ್ದನ್ನು ಶೋಧ ಮಾಡಲೇಬೇಕಾದಂತಹ ಅನಿವಾರ್ಯತೆಗೆ SIT ಅಧಿಕಾರಿಗಳು ಒಳಪಡ್ತಾರೆ, ಅದರಿಂದ ಮುಂದಾಗ್ತಾರೆ. ಈಗಾಗಲೇ ಮೊದಲ ದಿನದ ಶೋಧ ಕಾರ್ಯದಲ್ಲಿ 5 ಕಡೆಗೆ ದೇಹದ ಅವಶೇಷಗಳು ಪತ್ತೆಯಾಗಿರುವ ಬಗ್ಗೆ ಮಾಹಿತಿಗಳು ಲಭ್ಯವಾಗಿದೆ. ಇವತ್ತು 2ನೇ ದಿನದ ಶೋಧ ಕಾರ್ಯ. ಇವತ್ತು ಕೂಡ 1-2 ಕಡೆಯಲ್ಲಿ ಶೋಧ ಕಾರ್ಯ ನಡೆಸುವಂತಹ ಸಾಧ್ಯತೆಗಳಿದ್ದಾವೆ. ಇವತ್ತು ನಿನ್ನೆ ಬಹಳ ಮುಖ್ಯವಾಗಿ ನಿನ್ನೆ ಬೆಳಗ್ಗೆ 11 ಗಂಟೆಯ ನಂತರ ಶೋಧ ಕಾರ್ಯಕ್ಕೆ ಅಧಿಕಾರಿಗಳು ತೆರಳಿದರು. ಆದರೆ ಇವತ್ತು 12:45 ಸುಮಾರಿಗೆ ನೇತ್ರಾವತಿಯನ್ನು ತಲುಪಿರುವಂತಹ ಕಂದಾಯ ಇಲಾಖೆಯ ಅಧಿಕಾರಿಗಳು, ಆನಂತರ ಸೋಕೋ ಟೀಮಿನವರು, ಅನಂತರ FSLನವರು, ಅನಂತರ ಅರಣ್ಯ ಇಲಾಖೆಯವರು, ಇವರನ್ನೆಲ್ಲ ಕರೆದುಕೊಂಡು ಬಂದು SITಯ ತನಿಖಾಧಿಕಾರಿ SP ಜಿತೇಂದ್ರ ದಯಾಮ್ ಅವರ ನೇತೃತ್ವದ ತಂಡ ಈಗಾಗಲೇ ನೇತ್ರಾವತಿಯ ಮೇಲ್ಭಾಗಕ್ಕೆ ಹೋಗಿದೆ. ಬಂಗ್ಲೆಗುಡ್ಡೆಯಲ್ಲಿ ಯಾಕೆ ಬಂಗ್ಲೆಗುಡ್ಡೆಯನ್ನು ಒಂದು ಗುರಿಯಾಗಿಟ್ಟುಕೊಂಡಿದ್ದಾರೆ? ಬಂಗ್ಲೆಗುಡ್ಡೆಯಲ್ಲಿ ನಿನ್ನೆ 4-5 ಕಡೆಗೆ ಮೃತದೇಹದ ಅವಶೇಷಗಳು ಪತ್ತೆಯಾದ ನಂತರ 1-2 ಕಡೆಗೆ ನೋಡಿದ್ದಾರೆ ಅನ್ನುವಂಥ ಮಾಹಿತಿಗಳಿದೆ. ಅದು ಸ್ಪಷ್ಟತೆ ಇಲ್ಲ. ಆದರೆ ಬಂಗ್ಲೆಗುಡ್ಡೆಯಲ್ಲಿ ಈಗ SIT ಮತ್ತೆ ಶೋಧ ಕಾರ್ಯ ನಡೀತಾ ಇರುವಂಥದ್ದು. SIT ರಚನೆ ಆದ ನಂತರ ಏನೇನಾಯಿತು ಅನ್ನುವಂತಹದನ್ನು ಒಮ್ಮೆ ಸಿಂಹಾವಲೋಕನ ಮಾಡ್ತಾ ಹೋದರೆ, SIT ರಚನೆ ಆಯಿತು, ಒಬ್ಬ ವ್ಯಕ್ತಿ ಸಾಕ್ಷಿ ದೂರುದಾರನಾಗಿ ಬಂದು ನಾನು ಧರ್ಮಸ್ಥಳ ಗ್ರಾಮದಲ್ಲಿ 106 ಶವಗಳನ್ನು ಹೂತಿಟ್ಟಿದ್ದೇನೆ ಅಂತಂದ. ಆತ ಬಂದ ನಂತರ ಮೊದಲಿಗೆ SPಗೆ ದೂರು ಹೋಯಿತು, ಅನಂತರ ಧರ್ಮಸ್ಥಳ ಸ್ಟೇಷನ್ಗೆ ಬಂತು. ತದಬಳಿಕ 164ನ ಅಡಿಯಲ್ಲಿ ಆತನ ಹೇಳಿಕೆಯನ್ನು ದಾಖಲಿಸುವ, ಅಂದರೆ ಈಗಿನ BNS 183 ಅಂದರೆ ಮುಚ್ಚಿದ ಕೋರ್ಟ್ನಲ್ಲಿ ಆತನ ಒಂದು ಹೇಳಿಕೆಯನ್ನು ದಾಖಲಿಸುವಂಥ ಕೆಲಸ ಕೋರ್ಟ್ನಲ್ಲಾಯಿತು. ಅದಾದ ನಂತರ ಆತನ ಹೇಳಿಕೆಯನ್ನು ಪೊಲೀಸ್ ಸ್ಟೇಷನ್ನಲ್ಲಿ ದಾಖಲಿಸಿಕೊಳ್ಳಲಾಯಿತು. ಅಲ್ಲಿ ಆತನಕ್ಕಾದ ಮುಸುಗುದಾರಿಗಿದ್ದ. ತದನಂತರ SIT ಅಧಿಕಾರಿಗಳು ಮತ್ತು ಆತನ ಪರವಾಗಿರುವಂತಹ ಪ್ರೈವೇಟ್ ಲಾಯರ್ಸ್ ಎಲ್ಲ ಒಟ್ಟಿಗೆ ಬಂದರು. ಆ ಪ್ರೈವೇಟ್ ಲಾಯರ್ಸ್ನ ಜೊತೆಗೆ ಆತ ಓಡಾಡ್ತಾ ಇದ್ದ. ತದಬಳಿಕ ಪ್ರೈವೇಟ್ ಲಾಯರ್ಸ್ ಮತ್ತು SIT ಕಚೇರಿಗೆ ಪ್ರತಿನಿತ್ಯ ಬೆಳಗ್ಗೆ ಪ್ರೈವೇಟ್ ಲಾಯರ್ಸ್ ಜೊತೆಗೆ ಅವರದ್ದೇ ಆದಂತಹ ಗಾಡಿಯಲ್ಲಿ
ಮುಸುಕುದಾರಿ ಬರ್ತಾ ಇದೆ. ಆ ಮುಸುಕುದಾರಿ ಬಂದ ನಂತರ ಸೋಕೋ ಅಧಿಕಾರಿಗಳು, FSLನವರು, ಗ್ರಾಮ ಪಂಚಾಯತ್ನವರು, ಆನಂತರ SIT ಅವರು, ತನಿಖಾಧಿಕಾರಿ ಎಲ್ಲರೂ ಸೇರಿಕೊಂಡು ಅವನನ್ನು ಕರೆದುಕೊಂಡು ಹೋಗಿ ನೇತ್ರಾವತಿಯ ಸುತ್ತಮುತ್ತ ಮೊದಲ ಬಾರಿಗೆ ಮಹಾಜರು ನಡೆಸಿದರು. ಮೊದಲ ಬಾರಿಗೆ ಮಹಾಜರು ನಡೆಸಿದಂಥ ಸಂದರ್ಭದಲ್ಲಿ ಸುಮಾರು 13 ಕಡೆಗೆ ಗುರುತನ್ನು ಹಾಕಿ ಹೋದರು. ಗುರುತನ್ನು ಹಾಕಿದ ಮರುದಿವಸದಿಂದ ಅಲ್ಲಿ ಉತ್ಖನನ ಕಾರ್ಯ ಆರಂಭವಾಯಿತು. ಉತ್ಖನನ ಕಾರ್ಯ ಆರಂಭವಾದಂಥ ಸಂದರ್ಭದಲ್ಲಿ ಮೊದಲ ಗುರುತಿನಲ್ಲಿ ಯಾವುದೇ ರೀತಿಯಾದಂತಹ ಅವಶೇಷಗಳಾಗಲಿ ಏನೂ ಕೂಡ ಪತ್ತೆ ಆಗಲಿಲ್ಲ. ಒಂದು 3 ಅಡಿ 4 ಅಡಿ ಅಗೆದ ನಂತರ ಅಲ್ಲಿ ಯಾವುದೇ ರೀತಿಯಂತಹ ಒಂದು ಕಳೇಬರ ಪತ್ತೆಯಾಗದಂಥ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಕೂಡಲೇ ಅವರನ್ನು ಈ ಬಗ್ಗೆ ಅವರ ಹತ್ರ ಮಾತನಾಡಿಸಿ ಇನ್ನೂ ಕೂಡ ಅಗಿಬೇಕು ಅಂತ ಆತ ಕೇಳಿಕೊಂಡ. ಅದಾದ ನಂತರ ಮೊದಲ ಗುರುತಿನಲ್ಲೇ ಹೆಚ್ಚು ಅಗದು ಒಳಭಾಗದಲ್ಲಿ ಏನಿದೆ ಅನ್ನುವಂಥ ನೋಡಿದರು. ಆದರೂ ಕೂಡ ಏನೂ ಪತ್ತೆ ಆಗಲಿಲ್ಲ. ಬಹಳ ಸಂಚಲನಕ್ಕೆ ಕಾರಣ ಆಗಿರುವಂಥದ್ದು 2 ಕಾರ್ಡ್ಗಳು, ಒಂದು ಡೆಬಿಟ್ ಕಾರ್ಡ್ ಮತ್ತು ಇನ್ನೊಂದು ಆಧಾರ್ ಕಾರ್ಡ್ ಅಥವಾ ಇನ್ನೊಂದು ಪ್ಯಾನ್ ಕಾರ್ಡ್ ಅದು ಡೆಬಿಟ್ ದೊಡ್ಡ ಸಂಚಲನಕ್ಕೆ ಕಾರಣ ಆಗಿತ್ತು. ಯಾರ್ದು ಅನ್ನುವಂಥ ಹುಡುಕಾಟಕ್ಕೆ SIT ಅಧಿಕಾರಿಗಳು ಮುಂದಾದರು. ಮತ್ತೆ ನೋಡಿದಾಗ ಗೊತ್ತಾಯಿತು ಅದು ಲಕ್ಷ್ಮಮ್ಮ ಮತ್ತು ಸುರೇಶ್ ಎಂಬಾತರಿಗೆ ಸೇರಿದ್ದು, ಅದು ನೆಲಮಂಗಲದ ದಾಬಾಸ್ಪೇಟೆಯವನಿಗೆ ಸೇರಿದ್ದು ಅನ್ನೋದು. ಅದು ಬಂಗ್ಲೆಗುಟ್ಟೆಯಲ್ಲಿ 2ನೇ ಕೂಡ SIT ಅಧಿಕಾರಿಗಳು ಮುಕ್ತಾಯಗೊಳಿಸಿದರೆ ಕಾರ್ಯಾಚರಣೆ ಮುಗಿಸಿ ಬಂಗ್ಲೆಗುಟ್ಟೆಯಿಂದ SIT ಅಧಿಕಾರಿಗಳು ಹೊರ ಹೋಗಿರುವಂಥದ್ದು. 2 ಅಸ್ಥಿಪಂಜರದ ಕೆಲ ಭಾಗಗಳು ಮತ್ತು ಬುರುಡೆಯನ್ನು ಹೊಂದಿರುವಂಥ ಒಂದು ಜರಡಿಯನ್ನು ಹಿಡ್ಕೊಂಡು ಅವರು ವಾಪಸ್ ಹೋಗಿರುವಂಥ ಮಾಹಿತಿಗಳು ಲಭ್ಯವಾಗಿದೆ. ಪ್ಲಾಸ್ಟಿಕ್ ಡಬ್ಬ ಮತ್ತು ಪೈಪ್ಗಳಲ್ಲಿ ತುಂಬಿಸಿಕೊಂಡು ಎಲುಬುಗಳನ್ನು ತುಂಬಿಸಿಕೊಂಡು ತೆಗೆದುಕೊಂಡು ಹೋದಂಥ SIT ತಂಡ ಈಗಾಗಲೇ ನೇತ್ರಾವತಿಯಿಂದ ಹೊರಟು ಬೆಳ್ತಂಗಡಿಯ SIT ಕಚೇರಿಯತ್ತ ಹೋಗ್ತಾ ಇರುವಂಥದ್ದು. ವಾಕಿಂಗ್ ಸ್ಟಿಕ್ ಸಹಿತ ಸ್ಥಳದಲ್ಲಿ ಸಿಕ್ಕಂಥ ಹಲವು ವಸ್ತುಗಳನ್ನು ಈಗ ಅವರು ವಶಕ್ಕೆ ಪಡೆದುಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗಿದೆ. ಅದರ ಜೊತೆಗೆ 3 ಗಂಟೆಗಳ ಕಾಲ ಬಂಗ್ಲೆಗುಡ್ಡೆಯಲ್ಲಿ ನಡೆದ SIT ಕಾರ್ಯಾಚರಣೆ ಅಂತ್ಯಗೊಂಡಿದೆ. 2 ದಿನಗಳ ಕಾಲ ಒಟ್ಟು 7 ಮಾನವನ ಅಸ್ಥಿಪಂಜರದ ಕೆಲ ಭಾಗಗಳು ಪತ್ತೆಯಾಗಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗಿದೆ. ನಿನ್ನೆ ಒಂದು 11 ಗಂಟೆಯಿಂದ ಸಂಜೆ 6 ಗಂಟೆಯ ತನಕವೂ ಕೂಡ ಶೋಧ ಕಾರ್ಯವನ್ನು ನಡೆಸಿದರು. ಇವತ್ತು 12 ಗಂಟೆ 45 ನಿಮಿಷದಿಂದ ಸುಮಾರು 3 ಗಂಟೆಯ ತನಕ ಶೋಧ ಕಾರ್ಯವನ್ನು ನಡೆಸಿದ್ದಾರೆ. ಈಗಾಗಲೇ ಇವತ್ತಿನ ಶೋಧ ಕಾರ್ಯ ಮುಕ್ತಾಯಗೊಂಡಿದೆ ಅನ್ನುವಂಥ ಮಾಹಿತಿಗಳು ನಮಗೆ ಲಭ್ಯವಾಗಿದೆ. ಈ ಮೂಲಕ ಬಂಗ್ಲೆಗುಡ್ಡೆಯ ಶೋಧ ಕಾರ್ಯಾಚರಣೆ ಸಂಪೂರ್ಣವಾಗಿ ಮುಕ್ತಾಯ ಆಗಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗಿದೆ. ಬಂಗ್ಲೆಗುಟ್ಟೆಯಲ್ಲಿ 2ನೇ ದಿನದ ಕಾರ್ಯಾಚರಣೆಯು ಕೂಡ SIT ಅಧಿಕಾರಿಗಳು ಮುಕ್ತಾಯಗೊಳಿಸಿದರೆ ಕಾರ್ಯಾಚರಣೆ ಮುಗಿಸಿ ಬಂಗ್ಲೆಗುಡ್ಡೆಯಿಂದ SIT ಅಧಿಕಾರಿಗಳು ಹೊರ ಹೋಗಿರುವಂಥದ್ದು. 2 ಅಸ್ಥಿಪಂಜರದ ಕೆಲ ಭಾಗಗಳು ಮತ್ತು ಬುರುಡೆಯನ್ನು ಹೊಂದಿರುವಂಥ ಒಂದು ಜರಡಿಯನ್ನು ಹಿಡ್ಕೊಂಡು ಅವರು ವಾಪಸ್ ಹೋಗಿರುವಂಥ ಮಾಹಿತಿಗಳು ಲಭ್ಯವಾಗಿದೆ. ಪ್ಲಾಸ್ಟಿಕ್ ಡಬ್ಬ ಮತ್ತು ಪೈಪ್ಗಳಲ್ಲಿ ತುಂಬಿಸಿಕೊಂಡು ಎಲುಬುಗಳನ್ನು ತುಂಬಿಸಿಕೊಂಡು ತೆಗೆದುಕೊಂಡು ಹೋದಂಥ SIT ತಂಡ ಈಗಾಗಲೇ ನೇತ್ರಾವತಿಯಿಂದ ಹೊರಟು ಬೆಳ್ತಂಗಡಿಯ SIT ಕಚೇರಿಯತ್ತ ಹೋಗ್ತಾ ಇರುವಂಥದ್ದು. ವಾಕಿಂಗ್ ಸ್ಟಿಕ್ ಸಹಿತ ಸ್ಥಳದಲ್ಲಿ ಸಿಕ್ಕಂಥ ಹಲವು ವಸ್ತುಗಳನ್ನು ಈಗ ಅವರು ವಶಕ್ಕೆ ಪಡೆದುಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗಿದೆ. ಅದರ ಜೊತೆಗೆ 3 ಗಂಟೆಗಳ ಕಾಲ ಬಂಗ್ಲೆಗುಡ್ಡೆಯಲ್ಲಿ ನಡೆದ SIT ಕಾರ್ಯಾಚರಣೆ ಅಂತ್ಯಗೊಂಡಿದೆ. 2 ದಿನಗಳ ಕಾಲ ಒಟ್ಟು 7
ಮಾನವನ ಅಸ್ಥಿಪಂಜರದ ಕೆಲ ಭಾಗಗಳು ಪತ್ತೆಯಾಗಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗಿದೆ. ನಿನ್ನೆ ಒಂದು 11 ಗಂಟೆಯಿಂದ ಸಂಜೆ 6 ಗಂಟೆಯ ತನಕವೂ ಕೂಡ ಶೋಧ ಕಾರ್ಯವನ್ನು ನಡೆಸಿದರು. ಇವತ್ತು 12 ಗಂಟೆ 45 ನಿಮಿಷದಿಂದ ಸುಮಾರು 3 ಗಂಟೆಯ ತನಕ ಶೋಧ ಕಾರ್ಯವನ್ನು ನಡೆಸಿದ್ದಾರೆ. ಈಗಾಗಲೇ ಇವತ್ತಿನ ಶೋಧ ಕಾರ್ಯ ಮುಕ್ತಾಯಗೊಂಡಿದೆ ಅನ್ನುವಂಥ ಮಾಹಿತಿಗಳು ನಮಗೆ ಲಭ್ಯವಾಗಿದೆ. ಈ ಮೂಲಕ ಬಂಗ್ಲೆಗುಡ್ಡೆಯ ಶೋಧ ಕಾರ್ಯಾಚರಣೆ ಸಂಪೂರ್ಣವಾಗಿ ಮುಕ್ತಾಯ ಆಗಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗಿದೆ. ಬಂಗ್ಲೆಗುಡ್ಡೆಯಲ್ಲಿ 2ನೇ ದಿನದ ಕಾರ್ಯಾಚರಣೆಯು ಕೂಡ SIT ಅಧಿಕಾರಿಗಳು ಮುಕ್ತಾಯಗೊಳಿಸಿದ್ದಾರೆ. ಕಾರ್ಯಾಚರಣೆ ಮುಗಿಸಿ ಬಂಗ್ಲೆಗುಡ್ಡೆಯಿಂದ SIT ಅಧಿಕಾರಿಗಳು ಹೊರ ಹೋಗಿರುವಂಥದ್ದು 2 ಅಸ್ಥಿಪಂಜರದ ಕೆಲ ಭಾಗಗಳು ಮತ್ತು ಬುರುಡೆಯನ್ನು ಹೊಂದಿರುವಂಥ ಒಂದು ಜರಡಿಯನ್ನು ಹಿಡ್ಕೊಂಡು ಅವರು ವಾಪಸ್ ಹೋಗಿರುವಂಥ ಮಾಹಿತಿಗಳು ಲಭ್ಯವಾಗಿದೆ. ಪ್ಲಾಸ್ಟಿಕ್ ಡಬ್ಬ ಮತ್ತು ಪೈಪ್ಗಳಲ್ಲಿ ತುಂಬಿಸಿಕೊಂಡು ಎಲುಬುಗಳನ್ನು ತುಂಬಿಸಿಕೊಂಡು ತೆಗೆದುಕೊಂಡು ಹೋದಂಥ SIT ತಂಡ ಈಗಾಗಲೇ ನೇತ್ರಾವತಿಯಿಂದ ಹೊರಟು ಬೆಳ್ತಂಗಡಿಯ SIT ಕಚೇರಿಯತ್ತ ಹೋಗ್ತಾ ಇರುವಂಥದ್ದು. ವಾಕಿಂಗ್ ಸ್ಟಿಕ್ ಸಹಿತ ಸ್ಥಳದಲ್ಲಿ ಸಿಕ್ಕಂಥ ಹಲವು ವಸ್ತುಗಳನ್ನು ಈಗ ಅವರು ವಶಕ್ಕೆ ಪಡೆದುಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗಿದೆ. ಅದರ ಜೊತೆಗೆ 3 ಗಂಟೆಗಳ ಕಾಲ ಬಂಗ್ಲೆಗುಡ್ಡೆಯಲ್ಲಿ ನಡೆದ SIT ಕಾರ್ಯಾಚರಣೆ ಅಂತ್ಯಗೊಂಡಿದೆ. 2 ದಿನಗಳ ಕಾಲ ಒಟ್ಟು 7 ಮಾನವನ ಅಸ್ಥಿಪಂಜರದ ಕೆಲ ಭಾಗಗಳು ಪತ್ತೆಯಾಗಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗಿದೆ. ನಿನ್ನೆ ಒಂದು 11 ಗಂಟೆಯಿಂದ ಸಂಜೆ 6 ಗಂಟೆಯ ತನಕವೂ ಕೂಡ ಶೋಧ ಕಾರ್ಯವನ್ನು ನಡೆಸಿದರು. ಇವತ್ತು 12 ಗಂಟೆ 45 ನಿಮಿಷದಿಂದ ಸುಮಾರು 3 ಗಂಟೆಯ ತನಕ ಶೋಧ ಕಾರ್ಯವನ್ನು ನಡೆಸಿದ್ದಾರೆ. ಈಗಾಗಲೇ ಇವತ್ತಿನ ಶೋಧ ಕಾರ್ಯ ಮುಕ್ತಾಯಗೊಂಡಿದೆ ಅನ್ನುವಂಥ ಮಾಹಿತಿಗಳು ನಮಗೆ ಲಭ್ಯವಾಗಿದೆ. ಈ ಮೂಲಕ ಬಂಗ್ಲೆಗುಡ್ಡೆಯ ಶೋಧ ಕಾರ್ಯಾಚರಣೆ ಸಂಪೂರ್ಣವಾಗಿ ಮುಕ್ತಾಯ ಆಗಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗಿದೆ. ಬಂಗ್ಲೆಗುಡ್ಡೆಯಲ್ಲಿ 2ನೇ ದಿನದ ಕಾರ್ಯಾಚರಣೆಯು ಕೂಡ SIT ಅಧಿಕಾರಿಗಳು ಮುಕ್ತಾಯಗೊಳಿಸಿದ್ದಾರೆ. ಕಾರ್ಯಾಚರಣೆ ಮುಗಿಸಿ ಬಂಗ್ಲೆಗುಡ್ಡೆಯಿಂದ SIT ಅಧಿಕಾರಿಗಳು ಹೊರ ಹೋಗಿರುವಂಥದ್ದು 2 ಅಸ್ಥಿಪಂಜರದ ಕೆಲ ಭಾಗಗಳು ಮತ್ತು ಬುರುಡೆಯನ್ನು ಹೊಂದಿರುವಂಥ ಒಂದು ಜರಡಿಯನ್ನು ಹಿಡ್ಕೊಂಡು ಅವರು ವಾಪಸ್ ಹೋಗಿರುವಂಥ ಮಾಹಿತಿಗಳು ಲಭ್ಯವಾಗಿದೆ. ಪ್ಲಾಸ್ಟಿಕ್ ಡಬ್ಬ ಮತ್ತು ಪೈಪ್ಗಳಲ್ಲಿ ತುಂಬಿಸಿಕೊಂಡು ಎಲುಬುಗಳನ್ನು ತುಂಬಿಸಿಕೊಂಡು ತೆಗೆದುಕೊಂಡು ಹೋದಂಥ SIT ತಂಡ ಈಗಾಗಲೇ ನೇತ್ರಾವತಿಯಿಂದ ಹೊರಟು ಬೆಳ್ತಂಗಡಿಯ SIT ಕಚೇರಿಯತ್ತ ಹೋಗ್ತಾ ಇರುವಂಥದ್ದು. ವಾಕಿಂಗ್ ಸ್ಟಿಕ್ ಸಹಿತ ಸ್ಥಳದಲ್ಲಿ ಸಿಕ್ಕಂಥ ಹಲವು ವಸ್ತುಗಳನ್ನು ಈಗ ಅವರು ವಶಕ್ಕೆ ಪಡೆದುಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗಿದೆ. ಅದರ ಜೊತೆಗೆ 3 ಗಂಟೆಗಳ ಕಾಲ ಬಂಗ್ಲೆಗುಡ್ಡೆಯಲ್ಲಿ ನಡೆದ SIT ಕಾರ್ಯಾಚರಣೆ ಅಂತ್ಯಗೊಂಡಿದೆ. 2 ದಿನಗಳ ಕಾಲ ಒಟ್ಟು 7 ಮಾನವನ ಅಸ್ಥಿಪಂಜರದ ಕೆಲ ಭಾಗಗಳು ಪತ್ತೆಯಾಗಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗಿದೆ. ನಿನ್ನೆ ಒಂದು 11 ಗಂಟೆಯಿಂದ ಸಂಜೆ 6 ಗಂಟೆಯ ತನಕವೂ ಕೂಡ ಶೋಧ ಕಾರ್ಯವನ್ನು ನಡೆಸಿದರು. ಇವತ್ತು 12 ಗಂಟೆ 45 ನಿಮಿಷದಿಂದ ಸುಮಾರು 3 ಗಂಟೆಯ ತನಕ ಶೋಧ ಕಾರ್ಯವನ್ನು ನಡೆಸಿದ್ದಾರೆ. ಈಗಾಗಲೇ ಇವತ್ತಿನ ಶೋಧ ಕಾರ್ಯ ಮುಕ್ತಾಯಗೊಂಡಿದೆ ಅನ್ನುವಂಥ ಮಾಹಿತಿಗಳು ನಮಗೆ ಲಭ್ಯವಾಗಿದೆ. ಈ ಮೂಲಕ ಬಂಗ್ಲೆಗುಡ್ಡೆಯ ಶೋಧ ಕಾರ್ಯಾಚರಣೆ ಸಂಪೂರ್ಣವಾಗಿ ಮುಕ್ತಾಯ ಆಗಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗಿದೆ. ಬಂಗ್ಲೆಗುಡ್ಡೆಯಲ್ಲಿ 2ನೇ ದಿನದ ಕಾರ್ಯಾಚರಣೆಯು ಕೂಡ SIT ಅಧಿಕಾರಿಗಳು ಮುಕ್ತಾಯಗೊಳಿಸಿದ್ದಾರೆ. ಕಾರ್ಯಾಚರಣೆ ಮುಗಿಸಿ ಬಂಗ್ಲೆಗುಡ್ಡೆಯಿಂದ SIT ಅಧಿಕಾರಿಗಳು ಹೊರ ಹೋಗಿರುವಂಥದ್ದು 2 ಅಸ್ಥಿಪಂಜರದ ಕೆಲ ಭಾಗಗಳು ಮತ್ತು ಬುರುಡೆಯನ್ನು ಹೊಂದಿರುವಂಥ ಒಂದು ಜರಡಿಯನ್ನು ಹಿಡ್ಕೊಂಡು ಅವರು ವಾಪಸ್ ಹೋಗಿರುವಂಥ ಮಾಹಿತಿಗಳು ಲಭ್ಯವಾಗಿದೆ. ಪ್ಲಾಸ್ಟಿಕ್ ಡಬ್ಬ ಮತ್ತು ಪೈಪ್ಗಳಲ್ಲಿ ತುಂಬಿಸಿಕೊಂಡು ಎಲುಬುಗಳನ್ನು ತುಂಬಿಸಿಕೊಂಡು ತೆಗೆದುಕೊಂಡು ಹೋದಂಥ SIT ತಂಡ ಈಗಾಗಲೇ ನೇತ್ರಾವತಿಯಿಂದ ಹೊರಟು ಬೆಳ್ತಂಗಡಿಯ SIT ಕಚೇರಿಯತ್ತ ಹೋಗ್ತಾ ಇರುವಂಥದ್ದು. ವಾಕಿಂಗ್ ಸ್ಟಿಕ್ ಸಹಿತ ಸ್ಥಳದಲ್ಲಿ ಸಿಕ್ಕಂಥ ಹಲವು ವಸ್ತುಗಳನ್ನು ಈಗ ಅವರು ವಶಕ್ಕೆ ಪಡೆದುಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗಿದೆ. ಅದರ ಜೊತೆಗೆ 3 ಗಂಟೆಗಳ ಕಾಲ ಬಂಗ್ಲೆಗುಡ್ಡೆಯಲ್ಲಿ ನಡೆದ SIT ಕಾರ್ಯಾಚರಣೆ ಅಂತ್ಯಗೊಂಡಿದೆ. 2 ದಿನಗಳ ಕಾಲ ಒಟ್ಟು 7 ಮಾನವನ ಅಸ್ಥಿಪಂಜರದ ಕೆಲ ಭಾಗಗಳು ಪತ್ತೆಯಾಗಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗಿದೆ. ನಿನ್ನೆ ಒಂದು 11 ಗಂಟೆಯಿಂದ ಸಂಜೆ 6 ಗಂಟೆಯ ತನಕವೂ ಕೂಡ ಶೋಧ ಕಾರ್ಯವನ್ನು ನಡೆಸಿದರು. ಇವತ್ತು 12 ಗಂಟೆ 45 ನಿಮಿಷದಿಂದ ಸುಮಾರು 3 ಗಂಟೆಯ ತನಕ ಶೋಧ ಕಾರ್ಯವನ್ನು ನಡೆಸಿದ್ದಾರೆ. ಈಗಾಗಲೇ ಇವತ್ತಿನ ಶೋಧ ಕಾರ್ಯ ಮುಕ್ತಾಯಗೊಂಡಿದೆ ಅನ್ನುವಂಥ ಮಾಹಿತಿಗಳು ನಮಗೆ ಲಭ್ಯವಾಗಿದೆ. ಈ ಮೂಲಕ ಬಂಗ್ಲೆಗುಡ್ಡೆಯ ಶೋಧ ಕಾರ್ಯಾಚರಣೆ ಸಂಪೂರ್ಣವಾಗಿ ಮುಕ್ತಾಯ ಆಗಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗಿದೆ. ಬಂಗ್ಲೆಗುಡ್ಡೆಯಲ್ಲಿ 2ನೇ ದಿನದ ಕಾರ್ಯಾಚರಣೆಯು ಕೂಡ SIT ಅಧಿಕಾರಿಗಳು ಮುಕ್ತಾಯಗೊಳಿಸಿದ್ದಾರೆ. ಕಾರ್ಯಾಚರಣೆ ಮುಗಿಸಿ ಬಂಗ್ಲೆಗುಡ್ಡೆಯಿಂದ SIT ಅಧಿಕಾರಿಗಳು ಹೊರ ಹೋಗಿರುವಂಥದ್ದು 2
ಅಸ್ಥಿಪಂಜರದ ಕೆಲ ಭಾಗಗಳು ಮತ್ತು ಬುರುಡೆಯನ್ನು ಹೊಂದಿರುವಂಥ ಒಂದು ಜರಡಿಯನ್ನು ಹಿಡ್ಕೊಂಡು ಅವರು ವಾಪಸ್ ಹೋಗಿರುವಂಥ ಮಾಹಿತಿಗಳು ಲಭ್ಯವಾಗಿದೆ. ಪ್ಲಾಸ್ಟಿಕ್ ಡಬ್ಬ ಮತ್ತು ಪೈಪ್ಗಳಲ್ಲಿ ತುಂಬಿಸಿಕೊಂಡು ಎಲುಬುಗಳನ್ನು ತುಂಬಿಸಿಕೊಂಡು ತೆಗೆದುಕೊಂಡು ಹೋದಂಥ SIT ತಂಡ ಈಗಾಗಲೇ ನೇತ್ರಾವತಿಯಿಂದ ಹೊರಟು ಬೆಳ್ತಂಗಡಿಯ SIT ಕಚೇರಿಯತ್ತ ಹೋಗ್ತಾ ಇರುವಂಥದ್ದು. ವಾಕಿಂಗ್ ಸ್ಟಿಕ್ ಸಹಿತ ಸ್ಥಳದಲ್ಲಿ ಸಿಕ್ಕಂಥ ಹಲವು ವಸ್ತುಗಳನ್ನು ಈಗ ಅವರು ವಶಕ್ಕೆ ಪಡೆದುಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗಿದೆ. ಅದರ ಜೊತೆಗೆ 3 ಗಂಟೆಗಳ ಕಾಲ ಬಂಗ್ಲೆಗುಡ್ಡೆಯಲ್ಲಿ ನಡೆದ SIT ಕಾರ್ಯಾಚರಣೆ ಅಂತ್ಯಗೊಂಡಿದೆ. 2 ದಿನಗಳ ಕಾಲ ಒಟ್ಟು 7 ಮಾನವನ ಅಸ್ಥಿಪಂಜರದ ಕೆಲ ಭಾಗಗಳು ಪತ್ತೆಯಾಗಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗಿದೆ. ನಿನ್ನೆ ಒಂದು 11 ಗಂಟೆಯಿಂದ ಸಂಜೆ 6 ಗಂಟೆಯ ತನಕವೂ ಕೂಡ ಶೋಧ ಕಾರ್ಯವನ್ನು ನಡೆಸಿದರು. ಇವತ್ತು 12 ಗಂಟೆ 45 ನಿಮಿಷದಿಂದ ಸುಮಾರು 3 ಗಂಟೆಯ ತನಕ ಶೋಧ ಕಾರ್ಯವನ್ನು ನಡೆಸಿದ್ದಾರೆ. ಈಗಾಗಲೇ ಇವತ್ತಿನ ಶೋಧ ಕಾರ್ಯ ಮುಕ್ತಾಯಗೊಂಡಿದೆ ಅನ್ನುವಂಥ ಮಾಹಿತಿಗಳು ನಮಗೆ ಲಭ್ಯವಾಗಿದೆ. ಈ ಮೂಲಕ ಬಂಗ್ಲೆಗುಡ್ಡೆಯ ಶೋಧ ಕಾರ್ಯಾಚರಣೆ ಸಂಪೂರ್ಣವಾಗಿ ಮುಕ್ತಾಯ ಆಗಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗಿದೆ. ಗಾಡಿ ಗಾಡಿ ಯಾವುದು ಇದೇನಾ? ಆ ಗಾಡಿ ತೆಗೆದುಕೊಳ್ಳ ಆ ಗಾಡಿ ಬಂಗ್ಲೆಗುಡ್ಡೆಯಲ್ಲಿ 2ನೇ ದಿನದ ಕಾರ್ಯಾಚರಣೆಯೂ ಕೂಡ SIT ಅಧಿಕಾರಿಗಳು ಮುಕ್ತಾಯಗೊಳಿಸಿದ್ದಾರೆ. ಕಾರ್ಯಾಚರಣೆ ಮುಗಿಸಿ ಬಂಗ್ಲೆಗುಡ್ಡೆಯಿಂದ SIT ಅಧಿಕಾರಿಗಳು ಹೊರ ಹೋಗಿರುವಂಥದ್ದು 2 ಅಸ್ಥಿಪಂಜರದ ಕೆಲ ಭಾಗಗಳು ಮತ್ತು ಬುರುಡೆಯನ್ನು ಹೊಂದಿರುವಂಥ ಒಂದು ಜರಡಿಯನ್ನು ಹಿಡ್ಕೊಂಡು ಅವರು ವಾಪಸ್ ಹೋಗಿರುವಂಥ ಮಾಹಿತಿಗಳು ಲಭ್ಯವಾಗಿದೆ. ಪ್ಲಾಸ್ಟಿಕ್ ಡಬ್ಬ ಮತ್ತು ಪೈಪ್ಗಳಲ್ಲಿ ತುಂಬಿಸಿಕೊಂಡು ಎಲುಬುಗಳನ್ನು ತುಂಬಿಸಿಕೊಂಡು ತೆಗೆದುಕೊಂಡು ಹೋದಂಥ SIT ತಂಡ ಈಗಾಗಲೇ ನೇತ್ರಾವತಿಯಿಂದ ಹೊರಟು ಬೆಳ್ತಂಗಡಿಯ SIT ಕಚೇರಿಯತ್ತ ಹೋಗ್ತಾ ಇರುವಂಥದ್ದು. ವಾಕಿಂಗ್ ಸ್ಟಿಕ್ ಸಹಿತ ಸ್ಥಳದಲ್ಲಿ ಸಿಕ್ಕಂಥ ಹಲವು ವಸ್ತುಗಳನ್ನು ಈಗ ಅವರು ವಶಕ್ಕೆ ಪಡೆದುಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗಿದೆ. ಅದರ ಜೊತೆಗೆ 3 ಗಂಟೆಗಳ ಕಾಲ ಬಂಗ್ಲೆಗುಡ್ಡೆಯಲ್ಲಿ ನಡೆದ SIT ಕಾರ್ಯಾಚರಣೆ ಅಂತ್ಯಗೊಂಡಿದೆ. 2 ದಿನಗಳ ಕಾಲ ಒಟ್ಟು 7 ಮಾನವನ ಅಸ್ಥಿಪಂಜರದ ಕೆಲ ಭಾಗಗಳು ಪತ್ತೆಯಾಗಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗಿದೆ. ನಿನ್ನೆ ಒಂದು 11 ಗಂಟೆಯಿಂದ ಸಂಜೆ 6 ಗಂಟೆಯ ತನಕವೂ ಕೂಡ ಶೋಧ ಕಾರ್ಯವನ್ನು ನಡೆಸಿದರು. ಇವತ್ತು 12 ಗಂಟೆ 45 ನಿಮಿಷದಿಂದ ಸುಮಾರು 3 ಗಂಟೆಯ ತನಕ ಶೋಧ ಕಾರ್ಯವನ್ನು ನಡೆಸಿದ್ದಾರೆ. ಈಗಾಗಲೇ ಇವತ್ತಿನ ಶೋಧ ಕಾರ್ಯ ಮುಕ್ತಾಯಗೊಂಡಿದೆ ಅನ್ನುವಂಥ ಮಾಹಿತಿಗಳು ನಮಗೆ ಲಭ್ಯವಾಗಿದೆ. ಈ ಮೂಲಕ ಬಂಗ್ಲೆಗುಡ್ಡೆಯ ಶೋಧ ಕಾರ್ಯಾಚರಣೆ ಸಂಪೂರ್ಣವಾಗಿ ಮುಕ್ತಾಯ ಆಗಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗಿದೆ.
ಬಂಗ್ಲೆಗುಡ್ಡೆಯಲ್ಲಿ 2ನೇ ದಿನದ ಕಾರ್ಯಾಚರಣೆಯು ಕೂಡ SIT ಅಧಿಕಾರಿಗಳು ಮುಕ್ತಾಯಗೊಳಿಸಿದ್ದಾರೆ. ಕಾರ್ಯಾಚರಣೆ ಮುಗಿಸಿ ಬಂಗ್ಲೆಗುಡ್ಡೆಯಿಂದ SIT ಅಧಿಕಾರಿಗಳು ಹೊರ ಹೋಗಿರುವಂಥದ್ದು 2 ಅಸ್ಥಿಪಂಜರದ ಕೆಲ ಭಾಗಗಳು ಮತ್ತು ಬುರುಡೆಯನ್ನು ಹೊಂದಿರುವಂಥ ಒಂದು ಜರಡಿಯನ್ನು ಹಿಡ್ಕೊಂಡು ಅವರು ವಾಪಸ್ ಹೋಗಿರುವಂಥ ಮಾಹಿತಿಗಳು ಲಭ್ಯವಾಗಿದೆ. ಪ್ಲಾಸ್ಟಿಕ್ ಡಬ್ಬ ಮತ್ತು ಪೈಪ್ಗಳಲ್ಲಿ ತುಂಬಿಸಿಕೊಂಡು ಎಲುಬುಗಳನ್ನು ತುಂಬಿಸಿಕೊಂಡು ತೆಗೆದುಕೊಂಡು ಹೋದಂಥ SIT ತಂಡ ಈಗಾಗಲೇ ನೇತ್ರಾವತಿಯಿಂದ ಹೊರಟು ಬೆಳ್ತಂಗಡಿಯ SIT ಕಚೇರಿಯತ್ತ ಹೋಗ್ತಾ ಇರುವಂಥದ್ದು. ವಾಕಿಂಗ್ ಸ್ಟಿಕ್ ಸಹಿತ ಸ್ಥಳದಲ್ಲಿ ಸಿಕ್ಕಂಥ ಹಲವು ವಸ್ತುಗಳನ್ನು ಈಗ ಅವರು ವಶಕ್ಕೆ ಪಡೆದುಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗಿದೆ. ಅದರ ಜೊತೆಗೆ 3 ಗಂಟೆಗಳ ಕಾಲ ಬಂಗ್ಲೆಗುಡ್ಡೆಯಲ್ಲಿ ನಡೆದ SIT ಕಾರ್ಯಾಚರಣೆ ಅಂತ್ಯಗೊಂಡಿದೆ. 2 ದಿನಗಳ ಕಾಲ ಒಟ್ಟು 7 ಮಾನವನ ಅಸ್ಥಿಪಂಜರದ ಕೆಲ ಭಾಗಗಳು ಪತ್ತೆಯಾಗಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗಿದೆ. ನಿನ್ನೆ ಒಂದು 11 ಗಂಟೆಯಿಂದ ಸಂಜೆ 6 ಗಂಟೆಯ ತನಕವೂ ಕೂಡ ಶೋಧ ಕಾರ್ಯವನ್ನು ನಡೆಸಿದ್ರು. ಇವತ್ತು 12 ಗಂಟೆ 45 ನಿಮಿಷದಿಂದ ಸುಮಾರು 3 ಗಂಟೆಯ ತನಕ ಶೋಧ ಕಾರ್ಯವನ್ನು ನಡೆಸಿದ್ದಾರೆ. ಈಗಾಗಲೇ ಇವತ್ತಿನ ಶೋಧ ಕಾರ್ಯ ಮುಕ್ತಾಯಗೊಂಡಿದೆ ಅನ್ನುವಂಥ ಮಾಹಿತಿಗಳು ನಮಗೆ ಲಭ್ಯವಾಗಿದೆ. ಈ ಮೂಲಕ ಬಂಗ್ಲೆಗುಡ್ಡೆಯ ಶೋಧ ಕಾರ್ಯಾಚರಣೆ ಸಂಪೂರ್ಣವಾಗಿ ಮುಕ್ತಾಯ ಆಗಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗಿದೆ. ಬಂಗ್ಲೆಗುಡ್ಡೆಯಲ್ಲಿ 2ನೇ ದಿನದ ಕಾರ್ಯಾಚರಣೆಯು ಕೂಡ SIT ಅಧಿಕಾರಿಗಳು ಮುಕ್ತಾಯಗೊಳಿಸಿದ್ದಾರೆ. ಕಾರ್ಯಾಚರಣೆ ಮುಗಿಸಿ ಬಂಗ್ಲೆಗುಡ್ಡೆಯಿಂದ SIT ಅಧಿಕಾರಿಗಳು ಹೊರ ಹೋಗಿರುವಂಥದ್ದು 2 ಅಸ್ಥಿಪಂಜರದ ಕೆಲ ಭಾಗಗಳು ಮತ್ತು ಬುರುಡೆಯನ್ನು ಹೊಂದಿರುವಂಥ ಒಂದು ಜರಡಿಯನ್ನು ಹಿಡ್ಕೊಂಡು ಅವರು ವಾಪಸ್ ಹೋಗಿರುವಂಥ ಮಾಹಿತಿಗಳು ಲಭ್ಯವಾಗಿದೆ. ಪ್ಲಾಸ್ಟಿಕ್ ಡಬ್ಬ ಮತ್ತು ಪೈಪ್ಗಳಲ್ಲಿ ತುಂಬಿಸಿಕೊಂಡು ಎಲುಬುಗಳನ್ನು ತುಂಬಿಸಿಕೊಂಡು ತೆಗೆದುಕೊಂಡು ಹೋದಂಥ SIT ತಂಡ ಈಗಾಗಲೇ ನೇತ್ರಾವತಿಯಿಂದ ಹೊರಟು ಬೆಳ್ತಂಗಡಿಯ SIT ಕಚೇರಿಯತ್ತ ಹೋಗ್ತಾ ಇರುವಂಥದ್ದು. ವಾಕಿಂಗ್ ಸ್ಟಿಕ್ ಸಹಿತ ಸ್ಥಳದಲ್ಲಿ ಸಿಕ್ಕಂಥ ಹಲವು ವಸ್ತುಗಳನ್ನು ಈಗ ಅವರು ವಶಕ್ಕೆ ಪಡೆದುಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗಿದೆ. ಅದರ ಜೊತೆಗೆ 3 ಗಂಟೆಗಳ ಕಾಲ ಬಂಗ್ಲೆಗುಡ್ಡೆಯಲ್ಲಿ ನಡೆದ SIT ಕಾರ್ಯಾಚರಣೆ ಅಂತ್ಯಗೊಂಡಿದೆ. 2 ದಿನಗಳ ಕಾಲ ಒಟ್ಟು 7 ಮಾನವನ ಅಸ್ಥಿಪಂಜರದ ಕೆಲ ಭಾಗಗಳು ಪತ್ತೆಯಾಗಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗಿದೆ. ನಿನ್ನೆ ಒಂದು 11 ಗಂಟೆಯಿಂದ ಸಂಜೆ 6 ಗಂಟೆಯ ತನಕವೂ ಕೂಡ ಶೋಧ ಕಾರ್ಯವನ್ನು ನಡೆಸಿದರು. ಇವತ್ತು 12 ಗಂಟೆ 45 ನಿಮಿಷದಿಂದ ಸುಮಾರು 3 ಗಂಟೆಯ ತನಕ ಶೋಧ ಕಾರ್ಯವನ್ನು ನಡೆಸಿದ್ದಾರೆ. ಈಗಾಗಲೇ ಇವತ್ತಿನ ಶೋಧ ಕಾರ್ಯ ಮುಕ್ತಾಯಗೊಂಡಿದೆ ಅನ್ನುವಂಥ ಮಾಹಿತಿಗಳು ನಮಗೆ ಲಭ್ಯವಾಗಿದೆ. ಈ ಮೂಲಕ ಬಂಗ್ಲೆಗುಡ್ಡೆಯ ಶೋಧ ಕಾರ್ಯಾಚರಣೆ ಸಂಪೂರ್ಣವಾಗಿ ಮುಕ್ತಾಯ ಆಗಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗಿದೆ. ಬಂಗ್ಲೆಗುಡ್ಡೆಯಲ್ಲಿ 2ನೇ ದಿನದ ಕಾರ್ಯಾಚರಣೆಯು ಕೂಡ SIT ಅಧಿಕಾರಿಗಳು ಮುಕ್ತಾಯಗೊಳಿಸಿದ್ದಾರೆ. ಕಾರ್ಯಾಚರಣೆ ಮುಗಿಸಿ ಬಂಗ್ಲೆಗುಡ್ಡೆಯಿಂದ SIT ಅಧಿಕಾರಿಗಳು ಹೊರ ಹೋಗಿರುವಂಥದ್ದು 2 ಅಸ್ಥಿಪಂಜರದ ಕೆಲ ಭಾಗಗಳು ಮತ್ತು ಬುರುಡೆಯನ್ನು ಹೊಂದಿರುವಂಥ ಒಂದು ಜರಡಿಯನ್ನು ಹಿಡ್ಕೊಂಡು ಅವರು ವಾಪಸ್ ಹೋಗಿರುವಂಥ ಮಾಹಿತಿಗಳು ಲಭ್ಯವಾಗಿದೆ. ಪ್ಲಾಸ್ಟಿಕ್ ಡಬ್ಬ ಮತ್ತು ಪೈಪ್ಗಳಲ್ಲಿ ತುಂಬಿಸಿಕೊಂಡು ಎಲುಬುಗಳನ್ನು ತುಂಬಿಸಿಕೊಂಡು ತೆಗೆದುಕೊಂಡು ಹೋದಂಥ SIT ತಂಡ ಈಗಾಗಲೇ ನೇತ್ರಾವತಿಯಿಂದ ಹೊರಟು ಬೆಳ್ತಂಗಡಿಯ SIT ಕಚೇರಿಯತ್ತ ಹೋಗ್ತಾ ಇರುವಂಥದ್ದು. ವಾಕಿಂಗ್ ಸ್ಟಿಕ್ ಸಹಿತ ಸ್ಥಳದಲ್ಲಿ ಸಿಕ್ಕಂಥ ಹಲವು ವಸ್ತುಗಳನ್ನು ಈಗ ಅವರು ವಶಕ್ಕೆ ಪಡೆದುಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗಿದೆ. ಅದರ ಜೊತೆಗೆ 3 ಗಂಟೆಗಳ ಕಾಲ ಬಂಗ್ಲೆಗುಡ್ಡೆಯಲ್ಲಿ ನಡೆದ SIT ಕಾರ್ಯಾಚರಣೆ ಅಂತ್ಯಗೊಂಡಿದೆ. 2 ದಿನಗಳ ಕಾಲ ಒಟ್ಟು 7 ಮಾನವನ ಅಸ್ಥಿಪಂಜರದ ಕೆಲ ಭಾಗಗಳು ಪತ್ತೆಯಾಗಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗಿದೆ. ನಿನ್ನೆ ಒಂದು 11 ಗಂಟೆಯಿಂದ ಸಂಜೆ 6 ಗಂಟೆಯ ತನಕವೂ ಕೂಡ ಶೋಧ ಕಾರ್ಯವನ್ನು ನಡೆಸಿದರು. ಇವತ್ತು 12 ಗಂಟೆ 45 ನಿಮಿಷದಿಂದ ಸುಮಾರು 3 ಗಂಟೆಯ ತನಕ ಶೋಧ ಕಾರ್ಯವನ್ನು ನಡೆಸಿದ್ದಾರೆ. ಈಗಾಗಲೇ ಇವತ್ತಿನ ಶೋಧ ಕಾರ್ಯ ಮುಕ್ತಾಯಗೊಂಡಿದೆ ಅನ್ನುವಂಥ ಮಾಹಿತಿಗಳು ನಮಗೆ ಲಭ್ಯವಾಗಿದೆ. ಈ ಮೂಲಕ ಬಂಗ್ಲೆಗುಡ್ಡೆಯ ಶೋಧ ಕಾರ್ಯಾಚರಣೆ ಸಂಪೂರ್ಣವಾಗಿ ಮುಕ್ತಾಯ ಆಗಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗಿದೆ. ಬಂಗ್ಲೆಗುಡ್ಡೆಯಲ್ಲಿ 2ನೇ ದಿನದ ಕಾರ್ಯಾಚರಣೆಯು ಕೂಡ SIT ಅಧಿಕಾರಿಗಳು ಮುಕ್ತಾಯಗೊಳಿಸಿದ್ದಾರೆ. ಕಾರ್ಯಾಚರಣೆ ಮುಗಿಸಿ ಬಂಗ್ಲೆಗುಡ್ಡೆಯಿಂದ SIT ಅಧಿಕಾರಿಗಳು ಹೊರ ಹೋಗಿರುವಂಥದ್ದು 2 ಅಸ್ಥಿಪಂಜರದ ಕೆಲ ಭಾಗಗಳು ಮತ್ತು ಬುರುಡೆಯನ್ನು ಹೊಂದಿರುವಂಥ ಒಂದು ಜರಡಿಯನ್ನು ಹಿಡ್ಕೊಂಡು ಅವರು ವಾಪಸ್ ಹೋಗಿರುವಂಥ ಮಾಹಿತಿಗಳು ಲಭ್ಯವಾಗಿದೆ. ಪ್ಲಾಸ್ಟಿಕ್ ಡಬ್ಬ ಮತ್ತು ಪೈಪ್ಗಳಲ್ಲಿ ತುಂಬಿಸಿಕೊಂಡು ಎಲುಬುಗಳನ್ನು ತುಂಬಿಸಿಕೊಂಡು ತೆಗೆದುಕೊಂಡು ಹೋದಂಥ SIT ತಂಡ ಈಗಾಗಲೇ ನೇತ್ರಾವತಿಯಿಂದ ಹೊರಟು ಬೆಳ್ತಂಗಡಿಯ SIT ಕಚೇರಿಯತ್ತ ಹೋಗ್ತಾ ಇರುವಂಥದ್ದು. ವಾಕಿಂಗ್ ಸ್ಟಿಕ್ ಸಹಿತ ಸ್ಥಳದಲ್ಲಿ ಸಿಕ್ಕಂಥ ಹಲವು ವಸ್ತುಗಳನ್ನು ಈಗ ಅವರು ವಶಕ್ಕೆ ಪಡೆದುಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗಿದೆ.
ಅದರ ಜೊತೆಗೆ 3 ಗಂಟೆಗಳ ಕಾಲ ಬಂಗ್ಲೆಗುಡ್ಡೆಯಲ್ಲಿ ನಡೆದ SIT ಕಾರ್ಯಾಚರಣೆ ಅಂತ್ಯಗೊಂಡಿದೆ. 2 ದಿನಗಳ ಕಾಲ ಒಟ್ಟು 7 ಮಾನವನ ಅಸ್ಥಿಪಂಜರದ ಕೆಲ ಭಾಗಗಳು ಪತ್ತೆಯಾಗಿದೆ ಅನ್ನೋಂಥ ಮಾಹಿತಿಗಳು ಲಭ್ಯವಾಗಿದೆ. ನಿನ್ನೆ ಒಂದು 11 ಗಂಟೆಯಿಂದ ಸಂಜೆ 6 ಗಂಟೆಯ ತನಕವೂ ಕೂಡ ಶೋಧ ಕಾರ್ಯವನ್ನು ನಡೆಸಿದರು. ಇವತ್ತು 12 ಗಂಟೆ 45 ನಿಮಿಷದಿಂದ ಸುಮಾರು 3 ಗಂಟೆಯ ತನಕ ಶೋಧ ಕಾರ್ಯವನ್ನು ನಡೆಸಿದ್ದಾರೆ. ಈಗಾಗಲೇ ಇವತ್ತಿನ ಶೋಧ ಕಾರ್ಯ ಮುಕ್ತಾಯಗೊಂಡಿದೆ ಅನ್ನುವಂಥ ಮಾಹಿತಿಗಳು ನಮಗೆ ಲಭ್ಯವಾಗಿದೆ. ಈ ಮೂಲಕ ಬಂಗ್ಲೆಗುಡ್ಡೆಯ ಶೋಧ ಕಾರ್ಯಾಚರಣೆ ಸಂಪೂರ್ಣವಾಗಿ ಮುಕ್ತಾಯ ಆಗಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗಿದೆ. ಬಂಗ್ಲೆಗುಡ್ಡೆಯಲ್ಲಿ 2ನೇ ದಿನದ ಕಾರ್ಯಾಚರಣೆಯು ಕೂಡ SIT ಅಧಿಕಾರಿಗಳು ಮುಕ್ತಾಯಗೊಳಿಸಿದ್ದಾರೆ. ಕಾರ್ಯಾಚರಣೆ ಮುಗಿಸಿ ಬಂಗ್ಲೆಗುಡ್ಡೆಯಿಂದ SIT ಅಧಿಕಾರಿಗಳು ಹೊರ ಹೋಗಿರುವಂಥದ್ದು 2 ಅಸ್ಥಿಪಂಜರದ ಕೆಲ ಭಾಗಗಳು ಮತ್ತು ಬುರುಡೆಯನ್ನು ಹೊಂದಿರುವಂಥ ಒಂದು ಜರಡಿಯನ್ನು ಹಿಡ್ಕೊಂಡು ಅವರು ವಾಪಸ್ ಹೋಗಿರುವಂಥ ಮಾಹಿತಿಗಳು ಲಭ್ಯವಾಗಿದೆ. ಪ್ಲಾಸ್ಟಿಕ್ ಡಬ್ಬ ಮತ್ತು ಪೈಪ್ಗಳಲ್ಲಿ ತುಂಬಿಸಿಕೊಂಡು ಎಲುಬುಗಳನ್ನು ತುಂಬಿಸಿಕೊಂಡು ತೆಗೆದುಕೊಂಡು ಹೋದಂಥ SIT ತಂಡ ಈಗಾಗಲೇ ನೇತ್ರಾವತಿಯಿಂದ ಹೊರಟು ಬೆಳ್ತಂಗಡಿಯ SIT ಕಚೇರಿಯತ್ತ ಹೋಗ್ತಾ ಇರುವಂಥದ್ದು. ವಾಕಿಂಗ್ ಸ್ಟಿಕ್ ಸಹಿತ ಸ್ಥಳದಲ್ಲಿ ಸಿಕ್ಕಂಥ ಹಲವು ವಸ್ತುಗಳನ್ನು ಈಗ ಅವರು ವಶಕ್ಕೆ ಪಡೆದುಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗಿದೆ. ಅದರ ಜೊತೆಗೆ 3 ಗಂಟೆಗಳ ಕಾಲ ಬಂಗ್ಲೆಗುಡ್ಡೆಯಲ್ಲಿ ನಡೆದ SIT ಕಾರ್ಯಾಚರಣೆ ಅಂತ್ಯಗೊಂಡಿದೆ. 2 ದಿನಗಳ ಕಾಲ ಒಟ್ಟು 7 ಮಾನವನ ಅಸ್ಥಿಪಂಜರದ ಕೆಲ ಭಾಗಗಳು ಪತ್ತೆಯಾಗಿದೆ ಅನ್ನೋಂಥ ಮಾಹಿತಿಗಳು ಲಭ್ಯವಾಗಿದೆ. ನಿನ್ನೆ ಒಂದು 11 ಗಂಟೆಯಿಂದ ಸಂಜೆ 6 ಗಂಟೆಯ ತನಕವೂ ಕೂಡ ಶೋಧ ಕಾರ್ಯವನ್ನು ನಡೆಸಿದರು. ಇವತ್ತು 12 ಗಂಟೆ 45 ನಿಮಿಷದಿಂದ ಸುಮಾರು 3 ಗಂಟೆಯ ತನಕ ಶೋಧ ಕಾರ್ಯವನ್ನು ನಡೆಸಿದ್ದಾರೆ. ಈಗಾಗಲೇ ಇವತ್ತಿನ ಶೋಧ ಕಾರ್ಯ ಮುಕ್ತಾಯಗೊಂಡಿದೆ ಅನ್ನುವಂಥ ಮಾಹಿತಿಗಳು ನಮಗೆ ಲಭ್ಯವಾಗಿದೆ. ಈ ಮೂಲಕ ಬಂಗ್ಲೆಗುಡ್ಡೆಯ ಶೋಧ ಕಾರ್ಯಾಚರಣೆ ಸಂಪೂರ್ಣವಾಗಿ ಮುಕ್ತಾಯ ಆಗಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗಿದೆ. ಬಂಗ್ಲೆಗುಡ್ಡೆಯಲ್ಲಿ 2ನೇ ದಿನದ ಕಾರ್ಯಾಚರಣೆಯು ಕೂಡ SIT ಅಧಿಕಾರಿಗಳು ಮುಕ್ತಾಯಗೊಳಿಸಿದ್ದಾರೆ. ಕಾರ್ಯಾಚರಣೆ ಮುಗಿಸಿ ಬಂಗ್ಲೆಗುಡ್ಡೆಯಿಂದ SIT ಅಧಿಕಾರಿಗಳು ಹೊರ ಹೋಗಿರುವಂಥದ್ದು 2 ಅಸ್ಥಿಪಂಜರದ ಕೆಲ ಭಾಗಗಳು ಮತ್ತು ಬುರುಡೆಯನ್ನು ಹೊಂದಿರುವಂಥ ಒಂದು ಜರಡಿಯನ್ನು ಹಿಡ್ಕೊಂಡು ಅವರು ವಾಪಸ್ ಹೋಗಿರುವಂಥ ಮಾಹಿತಿಗಳು ಲಭ್ಯವಾಗಿದೆ. ಪ್ಲಾಸ್ಟಿಕ್ ಡಬ್ಬ ಮತ್ತು ಪೈಪ್ಗಳಲ್ಲಿ ತುಂಬಿಸಿಕೊಂಡು ಎಲುಬುಗಳನ್ನು ತುಂಬಿಸಿಕೊಂಡು ತೆಗೆದುಕೊಂಡು ಹೋದಂಥ SIT ತಂಡ ಈಗಾಗಲೇ ನೇತ್ರಾವತಿಯಿಂದ ಹೊರಟು ಬೆಳ್ತಂಗಡಿಯ SIT ಕಚೇರಿಯತ್ತ ಹೋಗ್ತಾ ಇರುವಂಥದ್ದು. ವಾಕಿಂಗ್ ಸ್ಟಿಕ್ ಸಹಿತ ಸ್ಥಳದಲ್ಲಿ ಸಿಕ್ಕಂಥ ಹಲವು ವಸ್ತುಗಳನ್ನು ಈಗ ಅವರು ವಶಕ್ಕೆ ಪಡೆದುಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗಿದೆ. ಅದರ ಜೊತೆಗೆ 3 ಗಂಟೆಗಳ ಕಾಲ ಬಂಗ್ಲೆಗುಡ್ಡೆಯಲ್ಲಿ ನಡೆದ SIT ಕಾರ್ಯಾಚರಣೆ ಅಂತ್ಯಗೊಂಡಿದೆ. 2 ದಿನಗಳ ಕಾಲ ಒಟ್ಟು 7 ಮಾನವನ ಅಸ್ಥಿಪಂಜರದ ಕೆಲ ಭಾಗಗಳು ಪತ್ತೆಯಾಗಿದೆ ಅನ್ನೋಂಥ ಮಾಹಿತಿಗಳು ಲಭ್ಯವಾಗಿದೆ. ನಿನ್ನೆ ಒಂದು 11 ಗಂಟೆಯಿಂದ ಸಂಜೆ 6 ಗಂಟೆಯ ತನಕವೂ ಕೂಡ ಶೋಧ ಕಾರ್ಯವನ್ನು ನಡೆಸಿದ್ದು. ಇವತ್ತು 12 ಗಂಟೆ 45 ನಿಮಿಷದಿಂದ ಸುಮಾರು 3 ಗಂಟೆಯ ತನಕ ಶೋಧ ಕಾರ್ಯವನ್ನು ನಡೆಸಿದ್ದಾರೆ. ಈಗಾಗಲೇ ಇವತ್ತಿನ ಶೋಧ ಕಾರ್ಯ ಮುಕ್ತಾಯಗೊಂಡಿದೆ ಅನ್ನುವಂಥ ಮಾಹಿತಿಗಳು ನಮಗೆ ಲಭ್ಯವಾಗಿದೆ. ಈ ಮೂಲಕ ಬಂಗ್ಲೆಗುಡ್ಡೆಯ ಶೋಧ ಕಾರ್ಯಾಚರಣೆ ಸಂಪೂರ್ಣವಾಗಿ ಮುಕ್ತಾಯ ಆಗಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗಿದೆ. ಬಂಗ್ಲೆಗುಡ್ಡೆಯಲ್ಲಿ 2ನೇ ದಿನದ ಕಾರ್ಯಾಚರಣೆಯು ಕೂಡ SIT ಅಧಿಕಾರಿಗಳು ಮುಕ್ತಾಯಗೊಳಿಸಿದ್ದಾರೆ. ಕಾರ್ಯಾಚರಣೆ ಮುಗಿಸಿ ಬಂಗ್ಲೆಗುಡ್ಡೆಯಿಂದ SIT ಅಧಿಕಾರಿಗಳು ಹೊರ ಹೋಗಿರುವಂಥದ್ದು 2 ಅಸ್ಥಿಪಂಜರದ ಕೆಲ ಭಾಗಗಳು ಮತ್ತು ಬುರುಡೆಯನ್ನು ಹೊಂದಿರುವಂಥ ಒಂದು ಜರಡಿಯನ್ನು ಹಿಡ್ಕೊಂಡು ಅವರು ವಾಪಸ್ ಹೋಗಿರುವಂಥ ಮಾಹಿತಿಗಳು ಲಭ್ಯವಾಗಿದೆ. ಪ್ಲಾಸ್ಟಿಕ್ ಡಬ್ಬ ಮತ್ತು ಪೈಪ್ಗಳಲ್ಲಿ ತುಂಬಿಸಿಕೊಂಡು ಎಲುಬುಗಳನ್ನು ತುಂಬಿಸಿಕೊಂಡು ತೆಗೆದುಕೊಂಡು ಹೋದಂಥ SIT ತಂಡ ಈಗಾಗಲೇ ನೇತ್ರಾವತಿಯಿಂದ ಹೊರಟು ಬೆಳ್ತಂಗಡಿಯ SIT ಕಚೇರಿಯತ್ತ ಹೋಗ್ತಾ ಇರುವಂಥದ್ದು. ವಾಕಿಂಗ್ ಸ್ಟಿಕ್ ಸಹಿತ ಸ್ಥಳದಲ್ಲಿ ಸಿಕ್ಕಂಥ ಹಲವು ವಸ್ತುಗಳನ್ನು ಈಗ ಅವರು ವಶಕ್ಕೆ ಪಡೆದುಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗಿದೆ. ಅದರ ಜೊತೆಗೆ 3 ಗಂಟೆಗಳ ಕಾಲ ಬಂಗ್ಲೆಗುಡ್ಡೆಯಲ್ಲಿ ನಡೆದ SIT ಕಾರ್ಯಾಚರಣೆ ಅಂತ್ಯಗೊಂಡಿದೆ. 2 ದಿನಗಳ ಕಾಲ ಒಟ್ಟು 7 ಮಾನವನ ಅಸ್ಥಿಪಂಜರದ ಕೆಲ ಭಾಗಗಳು ಪತ್ತೆಯಾಗಿದೆ ಅನ್ನೋಂಥ ಮಾಹಿತಿಗಳು ಲಭ್ಯವಾಗಿದೆ. ನಿನ್ನೆ ಒಂದು 11 ಗಂಟೆಯಿಂದ ಸಂಜೆ 6 ಗಂಟೆಯ ತನಕವೂ ಕೂಡ ಶೋಧ ಕಾರ್ಯವನ್ನು ನಡೆಸಿದ್ದು. ಇವತ್ತು 12 ಗಂಟೆ 45 ನಿಮಿಷದಿಂದ ಸುಮಾರು 3 ಗಂಟೆಯ ತನಕ ಶೋಧ ಕಾರ್ಯವನ್ನು ನಡೆಸಿದ್ದಾರೆ. ಈಗಾಗಲೇ ಇವತ್ತಿನ ಶೋಧ ಕಾರ್ಯ ಮುಕ್ತಾಯಗೊಂಡಿದೆ ಅನ್ನುವಂಥ ಮಾಹಿತಿಗಳು ನಮಗೆ ಲಭ್ಯವಾಗಿದೆ. ಈ ಮೂಲಕ ಬಂಗ್ಲೆಗುಡ್ಡೆಯ ಶೋಧ ಕಾರ್ಯಾಚರಣೆ ಸಂಪೂರ್ಣವಾಗಿ ಮುಕ್ತಾಯ ಆಗಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗಿದೆ. ಎಲ್ಲ ಮಂಜು ನೋಡಿದ್ದೀರಾ?
ಬಂಗ್ಲೆಗುಡ್ಡೆಯಲ್ಲಿ 2ನೇ ದಿನದ ಕಾರ್ಯಾಚರಣೆಯೂ ಕೂಡ SIT ಅಧಿಕಾರಿಗಳು ಮುಕ್ತಾಯಗೊಳಿಸಿದ್ದಾರೆ. ಕಾರ್ಯಾಚರಣೆ ಮುಗಿಸಿ ಬಂಗ್ಲೆಗುಡ್ಡೆಯಿಂದ SIT ಅಧಿಕಾರಿಗಳು ಹೊರ ಹೋಗಿರುವಂಥದ್ದು 2 ಅಸ್ಥಿಪಂಜರದ ಕೆಲ ಭಾಗಗಳು ಮತ್ತು ಬುರುಡೆಯನ್ನು ಹೊಂದಿರುವಂಥ ಒಂದು ಜರಡಿಯನ್ನು ಹಿಡ್ಕೊಂಡು ಅವರು ವಾಪಸ್ ಹೋಗಿರುವಂಥ ಮಾಹಿತಿಗಳು ಲಭ್ಯವಾಗಿದೆ. ಪ್ಲಾಸ್ಟಿಕ್ ಡಬ್ಬ ಮತ್ತು ಪೈಪ್ಗಳಲ್ಲಿ ತುಂಬಿಸಿಕೊಂಡು ಎಲುಬುಗಳನ್ನು ತುಂಬಿಸಿಕೊಂಡು ತೆಗೆದುಕೊಂಡು ಹೋದಂಥ SIT ತಂಡ ಈಗಾಗಲೇ ನೇತ್ರಾವತಿಯಿಂದ ಹೊರಟು ಬೆಳ್ತಂಗಡಿಯ SIT ಕಚೇರಿಯತ್ತ ಹೋಗ್ತಾ ಇರುವಂಥದ್ದು. ವಾಕಿಂಗ್ ಸ್ಟಿಕ್ ಸಹಿತ ಸ್ಥಳದಲ್ಲಿ ಸಿಕ್ಕಂಥ ಹಲವು ವಸ್ತುಗಳನ್ನು ಈಗ ಅವರು ವಶಕ್ಕೆ ಪಡೆದುಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗಿದೆ. ಅದರ ಜೊತೆಗೆ 3 ಗಂಟೆಗಳ ಕಾಲ ಬಂಗ್ಲೆಗುಡ್ಡೆಯಲ್ಲಿ ನಡೆದ SIT ಕಾರ್ಯಾಚರಣೆ ಅಂತ್ಯಗೊಂಡಿದೆ. 2 ದಿನಗಳ ಕಾಲ ಒಟ್ಟು 7 ಮಾನವನ ಅಸ್ಥಿಪಂಜರದ ಕೆಲ ಭಾಗಗಳು ಪತ್ತೆಯಾಗಿದೆ ಅನ್ನೋಂಥ ಮಾಹಿತಿಗಳು ಲಭ್ಯವಾಗಿದೆ. ನಿನ್ನೆ ಒಂದು 11 ಗಂಟೆಯಿಂದ ಸಂಜೆ 6 ಗಂಟೆಯ ತನಕವೂ ಕೂಡ ಶೋಧ ಕಾರ್ಯವನ್ನು ನಡೆಸಿದ್ದು. ಇವತ್ತು 12 ಗಂಟೆ 45 ನಿಮಿಷದಿಂದ ಸುಮಾರು 3 ಗಂಟೆಯ ತನಕ ಶೋಧ ಕಾರ್ಯವನ್ನು ನಡೆಸಿದ್ದಾರೆ. ಈಗಾಗಲೇ ಇವತ್ತಿನ ಶೋಧ ಕಾರ್ಯ ಮುಕ್ತಾಯಗೊಂಡಿದೆ ಅನ್ನುವಂಥ ಮಾಹಿತಿಗಳು ನಮಗೆ ಲಭ್ಯವಾಗಿದೆ. ಈ ಮೂಲಕ ಬಂಗ್ಲೆಗುಡ್ಡೆಯ ಶೋಧ ಕಾರ್ಯಾಚರಣೆ ಸಂಪೂರ್ಣವಾಗಿ ಮುಕ್ತಾಯ ಆಗಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗಿದೆ. ಬಂಗ್ಲೆಗುಡ್ಡೆಯಲ್ಲಿ 2ನೇ ದಿನದ ಕಾರ್ಯಾಚರಣೆಯೂ ಕೂಡ SIT ಅಧಿಕಾರಿಗಳು ಮುಕ್ತಾಯಗೊಳಿಸಿದ್ದಾರೆ. ಕಾರ್ಯಾಚರಣೆ ಮುಗಿಸಿ ಬಂಗ್ಲೆಗುಡ್ಡೆಯಿಂದ SIT ಅಧಿಕಾರಿಗಳು ಹೊರ ಹೋಗಿರುವಂಥದ್ದು 2 ಅಸ್ಥಿಪಂಜರದ ಕೆಲ ಭಾಗಗಳು ಮತ್ತು ಬುರುಡೆಯನ್ನು ಹೊಂದಿರುವಂಥ ಒಂದು ಜರಡಿಯನ್ನು ಹಿಡ್ಕೊಂಡು ಅವರು ವಾಪಸ್ ಹೋಗಿರುವಂಥ ಮಾಹಿತಿಗಳು ಲಭ್ಯವಾಗಿದೆ. ಪ್ಲಾಸ್ಟಿಕ್ ಡಬ್ಬ ಮತ್ತು ಪೈಪ್ಗಳಲ್ಲಿ ತುಂಬಿಸಿಕೊಂಡು ಎಲುಬುಗಳನ್ನು ತುಂಬಿಸಿಕೊಂಡು ತೆಗೆದುಕೊಂಡು ಹೋದಂಥ SIT ತಂಡ ಈಗಾಗಲೇ ನೇತ್ರಾವತಿಯಿಂದ ಹೊರಟು ಬೆಳ್ತಂಗಡಿಯ SIT ಕಚೇರಿಯತ್ತ ಹೋಗ್ತಾ ಇರುವಂಥದ್ದು. ವಾಕಿಂಗ್ ಸ್ಟಿಕ್ ಸಹಿತ ಸ್ಥಳದಲ್ಲಿ ಸಿಕ್ಕಂಥ ಹಲವು ವಸ್ತುಗಳನ್ನು ಈಗ ಅವರು ವಶಕ್ಕೆ ಪಡೆದುಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗಿದೆ. ಅದರ ಜೊತೆಗೆ 3 ಗಂಟೆಗಳ ಕಾಲ ಬಂಗ್ಲೆಗುಡ್ಡೆಯಲ್ಲಿ ನಡೆದ SIT ಕಾರ್ಯಾಚರಣೆ ಅಂತ್ಯಗೊಂಡಿದೆ. 2 ದಿನಗಳ ಕಾಲ ಒಟ್ಟು 7 ಮಾನವನ ಅಸ್ಥಿಪಂಜರದ ಕೆಲ ಭಾಗಗಳು ಪತ್ತೆಯಾಗಿದೆ ಅನ್ನೋಂಥ ಮಾಹಿತಿಗಳು ಲಭ್ಯವಾಗಿದೆ. ನಿನ್ನೆ ಒಂದು 11 ಗಂಟೆಯಿಂದ ಸಂಜೆ 6 ಗಂಟೆಯ ತನಕವೂ ಕೂಡ ಶೋಧ ಕಾರ್ಯವನ್ನು ನಡೆಸಿದರು. ಇವತ್ತು 12 ಗಂಟೆ 45 ನಿಮಿಷದಿಂದ ಸುಮಾರು 3 ಗಂಟೆಯ ತನಕ ಶೋಧ ಕಾರ್ಯವನ್ನು ನಡೆಸಿದ್ದಾರೆ. ಈಗಾಗಲೇ ಇವತ್ತಿನ ಶೋಧ ಕಾರ್ಯ ಮುಕ್ತಾಯಗೊಂಡಿದೆ ಅನ್ನುವಂಥ ಮಾಹಿತಿಗಳು ನಮಗೆ ಲಭ್ಯವಾಗಿದೆ. ಈ ಮೂಲಕ ಬಂಗ್ಲೆಗುಡ್ಡೆಯ ಶೋಧ ಕಾರ್ಯಾಚರಣೆ ಸಂಪೂರ್ಣವಾಗಿ ಮುಕ್ತಾಯ ಆಗಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗಿದೆ. ಬಂಗ್ಲೆಗುಡ್ಡೆಯಲ್ಲಿ 2ನೇ ದಿನದ ಕಾರ್ಯಾಚರಣೆಯೂ ಕೂಡ SIT ಅಧಿಕಾರಿಗಳು ಮುಕ್ತಾಯಗೊಳಿಸಿದ್ದಾರೆ. ಕಾರ್ಯಾಚರಣೆ ಮುಗಿಸಿ ಬಂಗ್ಲೆಗುಡ್ಡೆಯಿಂದ SIT ಅಧಿಕಾರಿಗಳು ಹೊರ ಹೋಗಿರುವಂಥದ್ದು 2 ಅಸ್ಥಿಪಂಜರದ ಕೆಲ ಭಾಗಗಳು ಮತ್ತು ಬುರುಡೆಯನ್ನು ಹೊಂದಿರುವಂಥ ಒಂದು ಜರಡಿಯನ್ನು ಹಿಡ್ಕೊಂಡು ಅವರು ವಾಪಸ್ ಹೋಗಿರುವಂಥ ಮಾಹಿತಿಗಳು ಲಭ್ಯವಾಗಿದೆ. ಪ್ಲಾಸ್ಟಿಕ್ ಡಬ್ಬ ಮತ್ತು ಪೈಪ್ಗಳಲ್ಲಿ ತುಂಬಿಸಿಕೊಂಡು ಎಲುಬುಗಳನ್ನು ತುಂಬಿಸಿಕೊಂಡು ತೆಗೆದುಕೊಂಡು ಹೋದಂಥ SIT ತಂಡ ಈಗಾಗಲೇ ನೇತ್ರಾವತಿಯಿಂದ ಹೊರಟು ಬೆಳ್ತಂಗಡಿಯ SIT ಕಚೇರಿಯತ್ತ ಹೋಗ್ತಾ ಇರುವಂಥದ್ದು. ವಾಕಿಂಗ್ ಸ್ಟಿಕ್ ಸಹಿತ ಸ್ಥಳದಲ್ಲಿ ಸಿಕ್ಕಂಥ ಹಲವು ವಸ್ತುಗಳನ್ನು ಈಗ ಅವರು ವಶಕ್ಕೆ ಪಡೆದುಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗಿದೆ. ಅದರ ಜೊತೆಗೆ 3 ಗಂಟೆಗಳ ಕಾಲ ಬಂಗ್ಲೆಗುಡ್ಡೆಯಲ್ಲಿ ನಡೆದ SIT ಕಾರ್ಯಾಚರಣೆ ಅಂತ್ಯಗೊಂಡಿದೆ. 2 ದಿನಗಳ ಕಾಲ ಒಟ್ಟು 7 ಮಾನವನ ಅಸ್ಥಿಪಂಜರದ ಕೆಲ ಭಾಗಗಳು ಪತ್ತೆಯಾಗಿದೆ ಅನ್ನೋಂಥ ಮಾಹಿತಿಗಳು ಲಭ್ಯವಾಗಿದೆ. ನಿನ್ನೆ ಒಂದು 11 ಗಂಟೆಯಿಂದ ಸಂಜೆ 6 ಗಂಟೆಯ ತನಕವೂ ಕೂಡ ಶೋಧ ಕಾರ್ಯವನ್ನು ನಡೆಸಿದರು. ಇವತ್ತು 12 ಗಂಟೆ 45 ನಿಮಿಷದಿಂದ ಸುಮಾರು 3 ಗಂಟೆಯ ತನಕ ಶೋಧ ಕಾರ್ಯವನ್ನು ನಡೆಸಿದ್ದಾರೆ. ಈಗಾಗಲೇ ಇವತ್ತಿನ ಶೋಧ ಕಾರ್ಯ ಮುಕ್ತಾಯಗೊಂಡಿದೆ ಅನ್ನುವಂಥ ಮಾಹಿತಿಗಳು ನಮಗೆ ಲಭ್ಯವಾಗಿದೆ. ಈ ಮೂಲಕ ಬಂಗ್ಲೆಗುಡ್ಡೆಯ ಶೋಧ ಕಾರ್ಯಾಚರಣೆ ಸಂಪೂರ್ಣವಾಗಿ ಮುಕ್ತಾಯ ಆಗಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗಿದೆ. ಬಂಗ್ಲೆಗುಡ್ಡೆಯಲ್ಲಿ 2ನೇ ದಿನದ ಕಾರ್ಯಾಚರಣೆಯೂ ಕೂಡ SIT ಅಧಿಕಾರಿಗಳು ಮುಕ್ತಾಯಗೊಳಿಸಿದ್ದಾರೆ. ಕಾರ್ಯಾಚರಣೆ ಮುಗಿಸಿ ಬಂಗ್ಲೆಗುಡ್ಡೆಯಿಂದ SIT ಅಧಿಕಾರಿಗಳು ಹೊರ ಹೋಗಿರುವಂಥದ್ದು 2 ಅಸ್ಥಿಪಂಜರದ ಕೆಲ ಭಾಗಗಳು ಮತ್ತು ಬುರುಡೆಯನ್ನು ಹೊಂದಿರುವಂಥ ಒಂದು ಜರಡಿಯನ್ನು ಹಿಡ್ಕೊಂಡು ಅವರು ವಾಪಸ್ ಹೋಗಿರುವಂಥ ಮಾಹಿತಿಗಳು ಲಭ್ಯವಾಗಿದೆ. ಪ್ಲಾಸ್ಟಿಕ್ ಡಬ್ಬ ಮತ್ತು ಪೈಪ್ಗಳಲ್ಲಿ ತುಂಬಿಸಿಕೊಂಡು ಎಲುಬುಗಳನ್ನು ತುಂಬಿಸಿಕೊಂಡು ತೆಗೆದುಕೊಂಡು ಹೋದಂಥ SIT ತಂಡ ಈಗಾಗಲೇ ನೇತ್ರಾವತಿಯಿಂದ ಹೊರಟು ಬೆಳ್ತಂಗಡಿಯ SIT ಕಚೇರಿಯತ್ತ ಹೋಗ್ತಾ ಇರುವಂಥದ್ದು. ವಾಕಿಂಗ್ ಸ್ಟಿಕ್ ಸಹಿತ ಸ್ಥಳದಲ್ಲಿ ಸಿಕ್ಕಂಥ ಹಲವು ವಸ್ತುಗಳನ್ನು ಈಗ ಅವರು ವಶಕ್ಕೆ ಪಡೆದುಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗಿದೆ. ಅದರ ಜೊತೆಗೆ 3 ಗಂಟೆಗಳ ಕಾಲ ಬಂಗ್ಲೆಗುಡ್ಡೆಯಲ್ಲಿ ನಡೆದ SIT ಕಾರ್ಯಾಚರಣೆ ಅಂತ್ಯಗೊಂಡಿದೆ. 2 ದಿನಗಳ ಕಾಲ ಒಟ್ಟು 7
ಮಾನವನ ಅಸ್ಥಿಪಂಜರದ ಕೆಲ ಭಾಗಗಳು ಪತ್ತೆಯಾಗಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗಿದೆ. ನಿನ್ನೆ ಒಂದು 11 ಗಂಟೆಯಿಂದ ಸಂಜೆ 6 ಗಂಟೆಯ ತನಕವೂ ಕೂಡ ಶೋಧ ಕಾರ್ಯವನ್ನು ನಡೆಸಿದರು. ಇವತ್ತು 12 ಗಂಟೆ 45 ನಿಮಿಷದಿಂದ ಸುಮಾರು 3 ಗಂಟೆಯ ತನಕ ಶೋಧ ಕಾರ್ಯವನ್ನು ನಡೆಸಿದ್ದಾರೆ. ಈಗಾಗಲೇ ಇವತ್ತಿನ ಶೋಧ ಕಾರ್ಯ ಮುಕ್ತಾಯಗೊಂಡಿದೆ ಅನ್ನುವಂಥ ಮಾಹಿತಿಗಳು ನಮಗೆ ಲಭ್ಯವಾಗಿದೆ. ಈ ಮೂಲಕ ಬಂಗ್ಲೆಗುಡ್ಡೆಯ ಶೋಧ ಕಾರ್ಯಾಚರಣೆ ಸಂಪೂರ್ಣವಾಗಿ ಮುಕ್ತಾಯ ಆಗಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗಿದೆ. ಬಂಗ್ಲೆಗುಡ್ಡೆಯಲ್ಲಿ 2ನೇ ದಿನದ ಕಾರ್ಯಾಚರಣೆಯು ಕೂಡ SIT ಅಧಿಕಾರಿಗಳು ಮುಕ್ತಾಯಗೊಳಿಸಿದ್ದಾರೆ. ಕಾರ್ಯಾಚರಣೆ ಮುಗಿಸಿ ಬಂಗ್ಲೆಗುಡ್ಡೆಯಿಂದ SIT ಅಧಿಕಾರಿಗಳು ಹೊರ ಹೋಗಿರುವಂಥದ್ದು 2 ಅಸ್ಥಿಪಂಜರದ ಕೆಲ ಭಾಗಗಳು ಮತ್ತು ಬುರುಡೆಯನ್ನು ಹೊಂದಿರುವಂಥ ಒಂದು ಜರಡಿಯನ್ನು ಹಿಡ್ಕೊಂಡು ಅವರು ವಾಪಸ್ ಹೋಗಿರುವಂಥ ಮಾಹಿತಿಗಳು ಲಭ್ಯವಾಗಿದೆ. ಪ್ಲಾಸ್ಟಿಕ್ ಡಬ್ಬ ಮತ್ತು ಪೈಪ್ಗಳಲ್ಲಿ ತುಂಬಿಸಿಕೊಂಡು ಎಲುಬುಗಳನ್ನು ತುಂಬಿಸಿಕೊಂಡು ತೆಗೆದುಕೊಂಡು ಹೋದಂಥ SIT ತಂಡ ಈಗಾಗಲೇ ನೇತ್ರಾವತಿಯಿಂದ ಹೊರಟು ಬೆಳ್ತಂಗಡಿಯ SIT ಕಚೇರಿಯತ್ತ ಹೋಗ್ತಾ ಇರುವಂಥದ್ದು. ವಾಕಿಂಗ್ ಸ್ಟಿಕ್ ಸಹಿತ ಸ್ಥಳದಲ್ಲಿ ಸಿಕ್ಕಂಥ ಹಲವು ವಸ್ತುಗಳನ್ನು ಈಗ ಅವರು ವಶಕ್ಕೆ ಪಡೆದುಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗಿದೆ. ಅದರ ಜೊತೆಗೆ 3 ಗಂಟೆಗಳ ಕಾಲ ಬಂಗ್ಲೆಗುಡ್ಡೆಯಲ್ಲಿ ನಡೆದ SIT ಕಾರ್ಯಾಚರಣೆ ಅಂತ್ಯಗೊಂಡಿದೆ. 2 ದಿನಗಳ ಕಾಲ ಒಟ್ಟು 7 ಮಾನವನ ಅಸ್ಥಿಪಂಜರದ ಕೆಲ ಭಾಗಗಳು ಪತ್ತೆಯಾಗಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗಿದೆ. ನಿನ್ನೆ ಒಂದು 11 ಗಂಟೆಯಿಂದ ಸಂಜೆ 6 ಗಂಟೆಯ ತನಕವೂ ಕೂಡ ಶೋಧ ಕಾರ್ಯವನ್ನು ನಡೆಸಿದರು. ಇವತ್ತು 12 ಗಂಟೆ 45 ನಿಮಿಷದಿಂದ ಸುಮಾರು 3 ಗಂಟೆಯ ತನಕ ಶೋಧ ಕಾರ್ಯವನ್ನು ನಡೆಸಿದ್ದಾರೆ. ಈಗಾಗಲೇ ಇವತ್ತಿನ ಶೋಧ ಕಾರ್ಯ ಮುಕ್ತಾಯಗೊಂಡಿದೆ ಅನ್ನುವಂಥ ಮಾಹಿತಿಗಳು ನಮಗೆ ಲಭ್ಯವಾಗಿದೆ. ಈ ಮೂಲಕ ಬಂಗ್ಲೆಗುಡ್ಡೆಯ ಶೋಧ ಕಾರ್ಯಾಚರಣೆ ಸಂಪೂರ್ಣವಾಗಿ ಮುಕ್ತಾಯ ಆಗಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗಿದೆ. ಬಂಗ್ಲೆಗುಡ್ಡೆಯಲ್ಲಿ 2ನೇ ದಿನದ ಕಾರ್ಯಾಚರಣೆಯು ಕೂಡ SIT ಅಧಿಕಾರಿಗಳು ಮುಕ್ತಾಯಗೊಳಿಸಿದ್ದಾರೆ. ಕಾರ್ಯಾಚರಣೆ ಮುಗಿಸಿ ಬಂಗ್ಲೆಗುಡ್ಡೆಯಿಂದ SIT ಅಧಿಕಾರಿಗಳು ಹೊರ ಹೋಗಿರುವಂಥದ್ದು 2 ಅಸ್ಥಿಪಂಜರದ ಕೆಲ ಭಾಗಗಳು ಮತ್ತು ಬುರುಡೆಯನ್ನು ಹೊಂದಿರುವಂಥ ಒಂದು ಜರಡಿಯನ್ನು ಹಿಡ್ಕೊಂಡು ಅವರು ವಾಪಸ್ ಹೋಗಿರುವಂಥ ಮಾಹಿತಿಗಳು ಲಭ್ಯವಾಗಿದೆ. ಪ್ಲಾಸ್ಟಿಕ್ ಡಬ್ಬ ಮತ್ತು ಪೈಪ್ಗಳಲ್ಲಿ ತುಂಬಿಸಿಕೊಂಡು ಎಲುಬುಗಳನ್ನು ತುಂಬಿಸಿಕೊಂಡು ತೆಗೆದುಕೊಂಡು ಹೋದಂಥ SIT ತಂಡ ಈಗಾಗಲೇ ನೇತ್ರಾವತಿಯಿಂದ ಹೊರಟು ಬೆಳ್ತಂಗಡಿಯ SIT ಕಚೇರಿಯತ್ತ ಹೋಗ್ತಾ ಇರುವಂಥದ್ದು. ವಾಕಿಂಗ್ ಸ್ಟಿಕ್ ಸಹಿತ ಸ್ಥಳದಲ್ಲಿ ಸಿಕ್ಕಂಥ ಹಲವು ವಸ್ತುಗಳನ್ನು ಈಗ ಅವರು ವಶಕ್ಕೆ ಪಡೆದುಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗಿದೆ. ಅದರ ಜೊತೆಗೆ 3 ಗಂಟೆಗಳ ಕಾಲ ಬಂಗ್ಲೆಗುಡ್ಡೆಯಲ್ಲಿ ನಡೆದ SIT ಕಾರ್ಯಾಚರಣೆ ಅಂತ್ಯಗೊಂಡಿದೆ. 2 ದಿನಗಳ ಕಾಲ ಒಟ್ಟು 7 ಮಾನವನ ಅಸ್ಥಿಪಂಜರದ ಕೆಲ ಭಾಗಗಳು ಪತ್ತೆಯಾಗಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗಿದೆ. ನಿನ್ನೆ ಒಂದು 11 ಗಂಟೆಯಿಂದ ಸಂಜೆ 6 ಗಂಟೆಯ ತನಕವೂ ಕೂಡ ಶೋಧ ಕಾರ್ಯವನ್ನು ನಡೆಸಿದರು. ಇವತ್ತು 12 ಗಂಟೆ 45 ನಿಮಿಷದಿಂದ ಸುಮಾರು 3 ಗಂಟೆಯ ತನಕ ಶೋಧ ಕಾರ್ಯವನ್ನು ನಡೆಸಿದ್ದಾರೆ. ಈಗಾಗಲೇ ಇವತ್ತಿನ ಶೋಧ ಕಾರ್ಯ ಮುಕ್ತಾಯಗೊಂಡಿದೆ ಅನ್ನುವಂಥ ಮಾಹಿತಿಗಳು ನಮಗೆ ಲಭ್ಯವಾಗಿದೆ. ಈ ಮೂಲಕ ಬಂಗ್ಲೆಗುಡ್ಡೆಯ ಶೋಧ ಕಾರ್ಯಾಚರಣೆ ಸಂಪೂರ್ಣವಾಗಿ ಮುಕ್ತಾಯ ಆಗಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗಿದೆ. ಬಂಗ್ಲೆಗುಡ್ಡೆಯಲ್ಲಿ 2ನೇ ದಿನದ ಕಾರ್ಯಾಚರಣೆಯು ಕೂಡ SIT ಅಧಿಕಾರಿಗಳು ಮುಕ್ತಾಯಗೊಳಿಸಿದ್ದಾರೆ. ಕಾರ್ಯಾಚರಣೆ ಮುಗಿಸಿ ಬಂಗ್ಲೆಗುಡ್ಡೆಯಿಂದ SIT ಅಧಿಕಾರಿಗಳು ಹೊರ ಹೋಗಿರುವಂಥದ್ದು 2 ಅಸ್ಥಿಪಂಜರದ ಕೆಲ ಭಾಗಗಳು ಮತ್ತು ಬುರುಡೆಯನ್ನು ಹೊಂದಿರುವಂಥ ಒಂದು ಜರಡಿಯನ್ನು ಹಿಡ್ಕೊಂಡು ಅವರು ವಾಪಸ್ ಹೋಗಿರುವಂಥ ಮಾಹಿತಿಗಳು ಲಭ್ಯವಾಗಿದೆ. ಪ್ಲಾಸ್ಟಿಕ್ ಡಬ್ಬ ಮತ್ತು ಪೈಪ್ಗಳಲ್ಲಿ ತುಂಬಿಸಿಕೊಂಡು ಎಲುಬುಗಳನ್ನು ತುಂಬಿಸಿಕೊಂಡು ತೆಗೆದುಕೊಂಡು ಹೋದಂಥ SIT ತಂಡ ಈಗಾಗಲೇ ನೇತ್ರಾವತಿಯಿಂದ ಹೊರಟು ಬೆಳ್ತಂಗಡಿಯ SIT ಕಚೇರಿಯತ್ತ ಹೋಗ್ತಾ ಇರುವಂಥದ್ದು. ವಾಕಿಂಗ್ ಸ್ಟಿಕ್ ಸಹಿತ ಸ್ಥಳದಲ್ಲಿ ಸಿಕ್ಕಂಥ ಹಲವು ವಸ್ತುಗಳನ್ನು ಈಗ ಅವರು ವಶಕ್ಕೆ ಪಡೆದುಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗಿದೆ. ಅದರ ಜೊತೆಗೆ 3 ಗಂಟೆಗಳ ಕಾಲ ಬಂಗ್ಲೆಗುಡ್ಡೆಯಲ್ಲಿ ನಡೆದ SIT ಕಾರ್ಯಾಚರಣೆ ಅಂತ್ಯಗೊಂಡಿದೆ. 2 ದಿನಗಳ ಕಾಲ ಒಟ್ಟು 7 ಮಾನವನ ಅಸ್ಥಿಪಂಜರದ ಕೆಲ ಭಾಗಗಳು ಪತ್ತೆಯಾಗಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗಿದೆ. ನಿನ್ನೆ ಒಂದು 11 ಗಂಟೆಯಿಂದ ಸಂಜೆ 6 ಗಂಟೆಯ ತನಕವೂ ಕೂಡ ಶೋಧ ಕಾರ್ಯವನ್ನು ನಡೆಸಿದರು. ಇವತ್ತು 12 ಗಂಟೆ 45 ನಿಮಿಷದಿಂದ ಸುಮಾರು 3 ಗಂಟೆಯ ತನಕ ಶೋಧ ಕಾರ್ಯವನ್ನು ನಡೆಸಿದ್ದಾರೆ. ಈಗಾಗಲೇ ಇವತ್ತಿನ ಶೋಧ ಕಾರ್ಯ ಮುಕ್ತಾಯಗೊಂಡಿದೆ ಅನ್ನುವಂಥ ಮಾಹಿತಿಗಳು ನಮಗೆ ಲಭ್ಯವಾಗಿದೆ. ಈ ಮೂಲಕ ಬಂಗ್ಲೆಗುಡ್ಡೆಯ ಶೋಧ ಕಾರ್ಯಾಚರಣೆ ಸಂಪೂರ್ಣವಾಗಿ ಮುಕ್ತಾಯ ಆಗಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗಿದೆ. ಬಂಗ್ಲೆಗುಡ್ಡೆಯಲ್ಲಿ 2ನೇ ದಿನದ ಕಾರ್ಯಾಚರಣೆಯು ಕೂಡ SIT ಅಧಿಕಾರಿಗಳು ಮುಕ್ತಾಯಗೊಳಿಸಿದ್ದಾರೆ. ಕಾರ್ಯಾಚರಣೆ ಮುಗಿಸಿ ಬಂಗ್ಲೆಗುಡ್ಡೆಯಿಂದ SIT ಅಧಿಕಾರಿಗಳು ಹೊರ ಹೋಗಿರುವಂಥದ್ದು 2
ಅಸ್ಥಿ ಪಂಜರದ ಕೆಲ ಭಾಗಗಳು ಮತ್ತು ಬುರುಡೆಯನ್ನು ಹೊಂದಿರುವಂಥ ಒಂದು ಜರಡಿಯನ್ನು ಹಿಡ್ಕೊಂಡು ಅವರು ವಾಪಸ್ ಹೋಗಿರುವಂಥ ಮಾಹಿತಿಗಳು ಲಭ್ಯವಾಗಿದೆ. ಪ್ಲಾಸ್ಟಿಕ್ ಡಬ್ಬ ಮತ್ತು ಪೈಪ್ಗಳಲ್ಲಿ ತುಂಬಿಸಿಕೊಂಡು ಎಲುಬುಗಳನ್ನು ತುಂಬಿಸಿಕೊಂಡು ತೆಗೆದುಕೊಂಡು ಹೋದಂಥ SIT ತಂಡ ಈಗಾಗಲೇ ನೇತ್ರಾವತಿಯಿಂದ ಹೊರಟು ಬೆಳ್ತಂಗಡಿಯ SIT ಕಚೇರಿಯತ್ತ ಹೋಗ್ತಾ ಇರುವಂಥದ್ದು. ವಾಕಿಂಗ್ ಸ್ಟಿಕ್ ಸಹಿತ ಸ್ಥಳದಲ್ಲಿ ಸಿಕ್ಕಂಥ ಹಲವು ವಸ್ತುಗಳನ್ನು ಈಗ ಅವರು ವಶಕ್ಕೆ ಪಡೆದುಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗಿದೆ. ಅದರ ಜೊತೆಗೆ 3 ಗಂಟೆಗಳ ಕಾಲ ಬಂಗ್ಲೆಗುಡ್ಡೆಯಲ್ಲಿ ನಡೆದ SIT ಕಾರ್ಯಾಚರಣೆ ಅಂತ್ಯಗೊಂಡಿದೆ. 2 ದಿನಗಳ ಕಾಲ ಒಟ್ಟು 7 ಮಾನವನ ಅಸ್ಥಿಪಂಜರದ ಕೆಲ ಭಾಗಗಳು ಪತ್ತೆಯಾಗಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗಿದೆ. ನಿನ್ನೆ ಒಂದು 11 ಗಂಟೆಯಿಂದ ಸಂಜೆ 6 ಗಂಟೆಯ ತನಕವೂ ಕೂಡ ಶೋಧ ಕಾರ್ಯವನ್ನು ನಡೆಸಿದರು. ಇವತ್ತು 12 ಗಂಟೆ 45 ನಿಮಿಷದಿಂದ ಸುಮಾರು 3 ಗಂಟೆಯ ತನಕ ಶೋಧ ಕಾರ್ಯವನ್ನು ನಡೆಸಿದ್ದಾರೆ. ಈಗಾಗಲೇ ಇವತ್ತಿನ ಶೋಧ ಕಾರ್ಯ ಮುಕ್ತಾಯಗೊಂಡಿದೆ ಅನ್ನುವಂಥ ಮಾಹಿತಿಗಳು ನಮಗೆ ಲಭ್ಯವಾಗಿದೆ. ಈ ಮೂಲಕ ಬಂಗ್ಲೆಗುಡ್ಡೆಯ ಶೋಧ ಕಾರ್ಯಾಚರಣೆ ಸಂಪೂರ್ಣವಾಗಿ ಮುಕ್ತಾಯ ಆಗಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗಿದೆ. ಬಂಗ್ಲೆಗುಡ್ಡೆಯಲ್ಲಿ 2ನೇ ದಿನದ ಕಾರ್ಯಾಚರಣೆಯು ಕೂಡ SIT ಅಧಿಕಾರಿಗಳು ಮುಕ್ತಾಯಗೊಳಿಸಿದ್ದಾರೆ. ಕಾರ್ಯಾಚರಣೆ ಮುಗಿಸಿ ಬಂಗ್ಲೆಗುಡ್ಡೆಯಿಂದ SIT ಅಧಿಕಾರಿಗಳು ಹೊರ ಹೋಗಿರುವಂಥದ್ದು. 2 ಅಸ್ಥಿಪಂಜರದ ಕೆಲ ಭಾಗಗಳು ಮತ್ತು ಬುರುಡೆಯನ್ನು ಹೊಂದಿರುವಂಥ ಒಂದು ಜರಡಿಯನ್ನು ಹಿಡ್ಕೊಂಡು ಅವರು ವಾಪಸ್ ಹೋಗಿರುವಂಥ ಮಾಹಿತಿಗಳು ಲಭ್ಯವಾಗಿದೆ. ಪ್ಲಾಸ್ಟಿಕ್ ಡಬ್ಬ ಮತ್ತು ಪೈಪ್ಗಳಲ್ಲಿ ತುಂಬಿಸಿಕೊಂಡು ಎಲುಬುಗಳನ್ನು ತುಂಬಿಸಿಕೊಂಡು ತೆಗೆದುಕೊಂಡು ಹೋದಂಥ SIT ತಂಡ ಈಗಾಗಲೇ ನೇತ್ರಾವತಿಯಿಂದ ಹೊರಟು ಬೆಳ್ತಂಗಡಿಯ SIT ಕಚೇರಿಯತ್ತ ಹೋಗ್ತಾ ಇರುವಂಥದ್ದು. ವಾಕಿಂಗ್ ಸ್ಟಿಕ್ ಸಹಿತ ಸ್ಥಳದಲ್ಲಿ ಸಿಕ್ಕಂಥ ಹಲವು ವಸ್ತುಗಳನ್ನು ಈಗ ಅವರು ವಶಕ್ಕೆ ಪಡೆದುಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗಿದೆ. ಅದರ ಜೊತೆಗೆ 3 ಗಂಟೆಗಳ ಕಾಲ ಬಂಗ್ಲೆಗುಡ್ಡೆಯಲ್ಲಿ ನಡೆದ SIT ಕಾರ್ಯಾಚರಣೆ ಅಂತ್ಯಗೊಂಡಿದೆ. 2 ದಿನಗಳ ಕಾಲ ಒಟ್ಟು 7 ಮಾನವನ ಅಸ್ಥಿಪಂಜರದ ಕೆಲ ಭಾಗಗಳು ಪತ್ತೆಯಾಗಿದೆ ಅನ್ನೋಂಥ ಮಾಹಿತಿಗಳು ಲಭ್ಯವಾಗಿದೆ. ನಿನ್ನೆ ಒಂದು 11 ಗಂಟೆಯಿಂದ ಸಂಜೆ 6 ಗಂಟೆಯ ತನಕವೂ ಕೂಡ ಶೋಧ ಕಾರ್ಯವನ್ನು ನಡೆಸಿದರು. ಇವತ್ತು 12 ಗಂಟೆ 45 ನಿಮಿಷದಿಂದ ಸುಮಾರು 3 ಗಂಟೆಯ ತನಕ ಶೋಧ ಕಾರ್ಯವನ್ನು ನಡೆಸಿದ್ದಾರೆ. ಈಗಾಗಲೇ ಇವತ್ತಿನ ಶೋಧ ಕಾರ್ಯ ಮುಕ್ತಾಯಗೊಂಡಿದೆ ಅನ್ನುವಂಥ ಮಾಹಿತಿಗಳು ನಮಗೆ ಲಭ್ಯವಾಗಿದೆ. ಈ ಮೂಲಕ ಬಂಗ್ಲೆಗುಡ್ಡೆಯ ಶೋಧ ಕಾರ್ಯಾಚರಣೆ ಸಂಪೂರ್ಣವಾಗಿ ಮುಕ್ತಾಯ ಆಗಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗಿದೆ. ಬಂಗ್ಲೆಗುಡ್ಡೆಯಲ್ಲಿ 2ನೇ ದಿನದ ಕಾರ್ಯಾಚರಣೆಯು ಕೂಡ SIT ಅಧಿಕಾರಿಗಳು ಮುಕ್ತಾಯಗೊಳಿಸಿದ್ದಾರೆ. ಕಾರ್ಯಾಚರಣೆ ಮುಗಿಸಿ ಬಂಗ್ಲೆಗುಡ್ಡೆಯಿಂದ SIT ಅಧಿಕಾರಿಗಳು ಹೊರ ಹೋಗಿರುವಂಥದ್ದು. 2 ಅಸ್ಥಿಪಂಜರದ ಕೆಲ ಭಾಗಗಳು ಮತ್ತು ಬುರುಡೆಯನ್ನು ಹೊಂದಿರುವಂಥ ಒಂದು ಜರಡಿಯನ್ನು ಹಿಡ್ಕೊಂಡು ಅವರು ವಾಪಸ್ ಹೋಗಿರುವಂಥ ಮಾಹಿತಿಗಳು ಲಭ್ಯವಾಗಿದೆ. ಪ್ಲಾಸ್ಟಿಕ್ ಡಬ್ಬ ಮತ್ತು ಪೈಪ್ಗಳಲ್ಲಿ ತುಂಬಿಸಿಕೊಂಡು ಎಲುಬುಗಳನ್ನು ತುಂಬಿಸಿಕೊಂಡು ತೆಗೆದುಕೊಂಡು ಹೋದಂಥ SIT ತಂಡ ಈಗಾಗಲೇ ನೇತ್ರಾವತಿಯಿಂದ ಹೊರಟು ಬೆಳ್ತಂಗಡಿಯ SIT ಕಚೇರಿಯತ್ತ ಹೋಗ್ತಾ ಇರುವಂಥದ್ದು. ವಾಕಿಂಗ್ ಸ್ಟಿಕ್ ಸಹಿತ ಸ್ಥಳದಲ್ಲಿ ಸಿಕ್ಕಂಥ ಹಲವು ವಸ್ತುಗಳನ್ನು ಈಗ ಅವರು ವಶಕ್ಕೆ ಪಡೆದುಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗಿದೆ. ಅದರ ಜೊತೆಗೆ 3 ಗಂಟೆಗಳ ಕಾಲ ಬಂಗ್ಲೆಗುಡ್ಡೆಯಲ್ಲಿ ನಡೆದ SIT ಕಾರ್ಯಾಚರಣೆ ಅಂತ್ಯಗೊಂಡಿದೆ. 2 ದಿನಗಳ ಕಾಲ ಒಟ್ಟು 7 ಮಾನವನ ಅಸ್ಥಿಪಂಜರದ ಕೆಲ ಭಾಗಗಳು ಪತ್ತೆಯಾಗಿದೆ ಅನ್ನೋಂಥ ಮಾಹಿತಿಗಳು ಲಭ್ಯವಾಗಿದೆ. ನಿನ್ನೆ ಒಂದು 11 ಗಂಟೆಯಿಂದ ಸಂಜೆ 6 ಗಂಟೆಯ ತನಕವೂ ಕೂಡ ಶೋಧ ಕಾರ್ಯವನ್ನು ನಡೆಸಿದರು. ಇವತ್ತು 12 ಗಂಟೆ 45 ನಿಮಿಷದಿಂದ ಸುಮಾರು 3 ಗಂಟೆಯ ತನಕ ಶೋಧ ಕಾರ್ಯವನ್ನು ನಡೆಸಿದ್ದಾರೆ. ಈಗಾಗಲೇ ಇವತ್ತಿನ ಶೋಧ ಕಾರ್ಯ ಮುಕ್ತಾಯಗೊಂಡಿದೆ ಅನ್ನುವಂಥ ಮಾಹಿತಿಗಳು ನಮಗೆ ಲಭ್ಯವಾಗಿದೆ. ಈ ಮೂಲಕ ಬಂಗ್ಲೆಗುಡ್ಡೆಯ ಶೋಧ ಕಾರ್ಯಾಚರಣೆ ಸಂಪೂರ್ಣವಾಗಿ ಮುಕ್ತಾಯ ಆಗಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗಿದೆ. ಬಂಗ್ಲೆಗುಡ್ಡೆಯಲ್ಲಿ 2ನೇ ದಿನದ ಕಾರ್ಯಾಚರಣೆಯು ಕೂಡ SIT ಅಧಿಕಾರಿಗಳು ಮುಕ್ತಾಯಗೊಳಿಸಿದ್ದಾರೆ. ಕಾರ್ಯಾಚರಣೆ ಮುಗಿಸಿ ಬಂಗ್ಲೆಗುಡ್ಡೆಯಿಂದ SIT ಅಧಿಕಾರಿಗಳು ಹೊರ ಹೋಗಿರುವಂಥದ್ದು. 2 ಅಸ್ಥಿಪಂಜರದ ಕೆಲ ಭಾಗಗಳು ಮತ್ತು ಬುರುಡೆಯನ್ನು ಹೊಂದಿರುವಂಥ ಒಂದು ಜರಡಿಯನ್ನು ಹಿಡ್ಕೊಂಡು ಅವರು ವಾಪಸ್ ಹೋಗಿರುವಂಥ ಮಾಹಿತಿಗಳು ಲಭ್ಯವಾಗಿದೆ. ಪ್ಲಾಸ್ಟಿಕ್ ಡಬ್ಬ ಮತ್ತು ಪೈಪ್ಗಳಲ್ಲಿ ತುಂಬಿಸಿಕೊಂಡು ಎಲುಬುಗಳನ್ನು ತುಂಬಿಸಿಕೊಂಡು ತೆಗೆದುಕೊಂಡು ಹೋದಂಥ SIT ತಂಡ ಈಗಾಗಲೇ ನೇತ್ರಾವತಿಯಿಂದ ಹೊರಟು ಬೆಳ್ತಂಗಡಿಯ SIT ಕಚೇರಿಯತ್ತ ಹೋಗ್ತಾ ಇರುವಂಥದ್ದು. ವಾಕಿಂಗ್ ಸ್ಟಿಕ್ ಸಹಿತ ಸ್ಥಳದಲ್ಲಿ ಸಿಕ್ಕಂಥ ಹಲವು ವಸ್ತುಗಳನ್ನು ಈಗ ಅವರು ವಶಕ್ಕೆ ಪಡೆದುಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗಿದೆ.
ಅದರ ಜೊತೆಗೆ 3 ಗಂಟೆಗಳ ಕಾಲ ಬಂಗ್ಲೆಗುಡ್ಡೆಯಲ್ಲಿ ನಡೆದ SIT ಕಾರ್ಯಾಚರಣೆ ಅಂತ್ಯಗೊಂಡಿದೆ. 2 ದಿನಗಳ ಕಾಲ ಒಟ್ಟು 7 ಮಾನವನ ಅಸ್ಥಿಪಂಜರದ ಕೆಲ ಭಾಗಗಳು ಪತ್ತೆಯಾಗಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗಿದೆ. ನಿನ್ನೆ ಒಂದು 11 ಗಂಟೆಯಿಂದ ಸಂಜೆ 6 ಗಂಟೆಯ ತನಕವೂ ಕೂಡ ಶೋಧ ಕಾರ್ಯವನ್ನು ನಡೆಸಿದರು. ಇವತ್ತು 12 ಗಂಟೆ 45 ನಿಮಿಷದಿಂದ ಸುಮಾರು 3 ಗಂಟೆಯ ತನಕ ಶೋಧ ಕಾರ್ಯವನ್ನು ನಡೆಸಿದ್ದಾರೆ. ಈಗಾಗಲೇ ಇವತ್ತಿನ ಶೋಧ ಕಾರ್ಯ ಮುಕ್ತಾಯಗೊಂಡಿದೆ ಅನ್ನುವಂಥ ಮಾಹಿತಿಗಳು ನಮಗೆ ಲಭ್ಯವಾಗಿದೆ. ಈ ಮೂಲಕ ಬಂಗ್ಲೆಗುಡ್ಡೆಯ ಶೋಧ ಕಾರ್ಯಾಚರಣೆ ಸಂಪೂರ್ಣವಾಗಿ ಮುಕ್ತಾಯ ಆಗಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗಿದೆ. ಬಂಗ್ಲೆಗುಡ್ಡೆಯಲ್ಲಿ 2ನೇ ದಿನದ ಕಾರ್ಯಾಚರಣೆಯೂ ಕೂಡ SIT ಅಧಿಕಾರಿಗಳು ಮುಕ್ತಾಯಗೊಳಿಸಿದ್ದಾರೆ. ಕಾರ್ಯಾಚರಣೆ ಮುಗಿಸಿ ಬಂಗ್ಲೆಗುಡ್ಡೆಯಿಂದ SIT ಅಧಿಕಾರಿಗಳು ಹೊರ ಹೋಗಿರುವಂಥದ್ದು 2 ಅಸ್ಥಿಪಂಜರದ ಕೆಲ ಭಾಗಗಳು ಮತ್ತು ಬುರುಡೆಯನ್ನು ಹೊಂದಿರುವಂಥ ಒಂದು ಜರಡಿಯನ್ನು ಹಿಡ್ಕೊಂಡು ಅವರು ವಾಪಸ್ ಹೋಗಿರುವಂಥ ಮಾಹಿತಿಗಳು ಲಭ್ಯವಾಗಿದೆ. ಪ್ಲಾಸ್ಟಿಕ್ ಡಬ್ಬ ಮತ್ತು ಪೈಪ್ಗಳಲ್ಲಿ ತುಂಬಿಸಿಕೊಂಡು ಎಲುಬುಗಳನ್ನು ತುಂಬಿಸಿಕೊಂಡು ತೆಗೆದುಕೊಂಡು ಹೋದಂಥ SIT ತಂಡ ಈಗಾಗಲೇ ನೇತ್ರಾವತಿಯಿಂದ ಹೊರಟು ಬೆಳ್ತಂಗಡಿಯ SIT ಕಚೇರಿಯತ್ತ ಹೋಗ್ತಾ ಇರುವಂಥದ್ದು. ವಾಕಿಂಗ್ ಸ್ಟಿಕ್ ಸಹಿತ ಸ್ಥಳದಲ್ಲಿ ಸಿಕ್ಕಂಥ ಹಲವು ವಸ್ತುಗಳನ್ನು ಈಗ ಅವರು ವಶಕ್ಕೆ ಪಡೆದುಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗಿದೆ. ಅದರ ಜೊತೆಗೆ 3 ಗಂಟೆಗಳ ಕಾಲ ಬಂಗ್ಲೆಗುಡ್ಡೆಯಲ್ಲಿ ನಡೆದ SIT ಕಾರ್ಯಾಚರಣೆ ಅಂತ್ಯಗೊಂಡಿದೆ. 2 ದಿನಗಳ ಕಾಲ ಒಟ್ಟು 7 ಮಾನವನ ಅಸ್ಥಿಪಂಜರದ ಕೆಲ ಭಾಗಗಳು ಪತ್ತೆಯಾಗಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗಿದೆ. ನಿನ್ನೆ ಒಂದು 11 ಗಂಟೆಯಿಂದ ಸಂಜೆ 6 ಗಂಟೆಯ ತನಕವೂ ಕೂಡ ಶೋಧ ಕಾರ್ಯವನ್ನು ನಡೆಸಿದರು. ಇವತ್ತು 12 ಗಂಟೆ 45 ನಿಮಿಷದಿಂದ ಸುಮಾರು 3 ಗಂಟೆಯ ತನಕ ಶೋಧ ಕಾರ್ಯವನ್ನು ನಡೆಸಿದ್ದಾರೆ. ಈಗಾಗಲೇ ಇವತ್ತಿನ ಶೋಧ ಕಾರ್ಯ ಮುಕ್ತಾಯಗೊಂಡಿದೆ ಅನ್ನುವಂಥ ಮಾಹಿತಿಗಳು ನಮಗೆ ಲಭ್ಯವಾಗಿದೆ. ಈ ಮೂಲಕ ಬಂಗ್ಲೆಗುಡ್ಡೆಯ ಶೋಧ ಕಾರ್ಯಾಚರಣೆ ಸಂಪೂರ್ಣವಾಗಿ ಮುಕ್ತಾಯ ಆಗಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗಿದೆ. ಬಂಗ್ಲೆಗುಡ್ಡೆಯಲ್ಲಿ 2ನೇ ದಿನದ ಕಾರ್ಯಾಚರಣೆಯೂ ಕೂಡ SIT ಅಧಿಕಾರಿಗಳು ಮುಕ್ತಾಯಗೊಳಿಸಿದ್ದಾರೆ. ಕಾರ್ಯಾಚರಣೆ ಮುಗಿಸಿ ಬಂಗ್ಲೆಗುಡ್ಡೆಯಿಂದ SIT ಅಧಿಕಾರಿಗಳು ಹೊರ ಹೋಗಿರುವಂಥದ್ದು 2 ಅಸ್ಥಿಪಂಜರದ ಕೆಲ ಭಾಗಗಳು ಮತ್ತು ಬುರುಡೆಯನ್ನು ಹೊಂದಿರುವಂಥ ಒಂದು ಜರಡಿಯನ್ನು ಹಿಡ್ಕೊಂಡು ಅವರು ವಾಪಸ್ ಹೋಗಿರುವಂಥ ಮಾಹಿತಿಗಳು ಲಭ್ಯವಾಗಿದೆ. ಪ್ಲಾಸ್ಟಿಕ್ ಡಬ್ಬ ಮತ್ತು ಪೈಪ್ಗಳಲ್ಲಿ ತುಂಬಿಸಿಕೊಂಡು ಎಲುಬುಗಳನ್ನು ತುಂಬಿಸಿಕೊಂಡು ತೆಗೆದುಕೊಂಡು ಹೋದಂಥ SIT ತಂಡ ಈಗಾಗಲೇ ನೇತ್ರಾವತಿಯಿಂದ ಹೊರಟು ಬೆಳ್ತಂಗಡಿಯ SIT ಕಚೇರಿಯತ್ತ ಹೋಗ್ತಾ ಇರುವಂಥದ್ದು. ವಾಕಿಂಗ್ ಸ್ಟಿಕ್ ಸಹಿತ ಸ್ಥಳದಲ್ಲಿ ಸಿಕ್ಕಂಥ ಹಲವು ವಸ್ತುಗಳನ್ನು ಈಗ ಅವರು ವಶಕ್ಕೆ ಪಡೆದುಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗಿದೆ. ಅದರ ಜೊತೆಗೆ 3 ಗಂಟೆಗಳ ಕಾಲ ಬಂಗ್ಲೆಗುಡ್ಡೆಯಲ್ಲಿ ನಡೆದ SIT ಕಾರ್ಯಾಚರಣೆ ಅಂತ್ಯಗೊಂಡಿದೆ. 2 ದಿನಗಳ ಕಾಲ ಒಟ್ಟು 7 ಮಾನವನ ಅಸ್ಥಿಪಂಜರದ ಕೆಲ ಭಾಗಗಳು ಪತ್ತೆಯಾಗಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗಿದೆ. ನಿನ್ನೆ ಒಂದು 11 ಗಂಟೆಯಿಂದ ಸಂಜೆ 6 ಗಂಟೆಯ ತನಕವೂ ಕೂಡ ಶೋಧ ಕಾರ್ಯವನ್ನು ನಡೆಸಿದರು. ಇವತ್ತು 12 ಗಂಟೆ 45 ನಿಮಿಷದಿಂದ ಸುಮಾರು 3 ಗಂಟೆಯ ತನಕ ಶೋಧ ಕಾರ್ಯವನ್ನು ನಡೆಸಿದ್ದಾರೆ. ಈಗಾಗಲೇ ಇವತ್ತಿನ ಶೋಧ ಕಾರ್ಯ ಮುಕ್ತಾಯಗೊಂಡಿದೆ ಅನ್ನುವಂಥ ಮಾಹಿತಿಗಳು ನಮಗೆ ಲಭ್ಯವಾಗಿದೆ. ಈ ಮೂಲಕ ಬಂಗ್ಲೆಗುಡ್ಡೆಯ ಶೋಧ ಕಾರ್ಯಾಚರಣೆ ಸಂಪೂರ್ಣವಾಗಿ ಮುಕ್ತಾಯ ಆಗಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗಿದೆ. ಬಂಗ್ಲೆಗುಡ್ಡೆಯಲ್ಲಿ 2ನೇ ದಿನದ ಕಾರ್ಯಾಚರಣೆಯೂ ಕೂಡ SIT ಅಧಿಕಾರಿಗಳು ಮುಕ್ತಾಯಗೊಳಿಸಿದ್ದಾರೆ. ಕಾರ್ಯಾಚರಣೆ ಮುಗಿಸಿ ಬಂಗ್ಲೆಗುಡ್ಡೆಯಿಂದ SIT ಅಧಿಕಾರಿಗಳು ಹೊರ ಹೋಗಿರುವಂಥದ್ದು 2 ಅಸ್ಥಿಪಂಜರದ ಕೆಲ ಭಾಗಗಳು ಮತ್ತು ಬುರುಡೆಯನ್ನು ಹೊಂದಿರುವಂಥ ಒಂದು ಜರಡಿಯನ್ನು ಹಿಡ್ಕೊಂಡು ಅವರು ವಾಪಸ್ ಹೋಗಿರುವಂಥ ಮಾಹಿತಿಗಳು ಲಭ್ಯವಾಗಿದೆ. ಪ್ಲಾಸ್ಟಿಕ್ ಡಬ್ಬ ಮತ್ತು ಪೈಪ್ಗಳಲ್ಲಿ ತುಂಬಿಸಿಕೊಂಡು ಎಲುಬುಗಳನ್ನು ತುಂಬಿಸಿಕೊಂಡು ತೆಗೆದುಕೊಂಡು ಹೋದಂಥ SIT ತಂಡ ಈಗಾಗಲೇ ನೇತ್ರಾವತಿಯಿಂದ ಹೊರಟು ಬೆಳ್ತಂಗಡಿಯ SIT ಕಚೇರಿಯತ್ತ ಹೋಗ್ತಾ ಇರುವಂಥದ್ದು. ವಾಕಿಂಗ್ ಸ್ಟಿಕ್ ಸಹಿತ ಸ್ಥಳದಲ್ಲಿ ಸಿಕ್ಕಂಥ ಹಲವು ವಸ್ತುಗಳನ್ನು ಈಗ ಅವರು ವಶಕ್ಕೆ ಪಡೆದುಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗಿದೆ. ಅದರ ಜೊತೆಗೆ 3 ಗಂಟೆಗಳ ಕಾಲ ಬಂಗ್ಲೆಗುಡ್ಡೆಯಲ್ಲಿ ನಡೆದ SIT ಕಾರ್ಯಾಚರಣೆ ಅಂತ್ಯಗೊಂಡಿದೆ. 2 ದಿನಗಳ ಕಾಲ ಒಟ್ಟು 7 ಮಾನವನ ಅಸ್ಥಿಪಂಜರದ ಕೆಲ ಭಾಗಗಳು ಪತ್ತೆಯಾಗಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗಿದೆ. ನಿನ್ನೆ ಒಂದು 11 ಗಂಟೆಯಿಂದ ಸಂಜೆ 6 ಗಂಟೆಯ ತನಕವೂ ಕೂಡ ಶೋಧ ಕಾರ್ಯವನ್ನು ನಡೆಸಿದರು. ಇವತ್ತು 12 ಗಂಟೆ 45 ನಿಮಿಷದಿಂದ ಸುಮಾರು 3 ಗಂಟೆಯ ತನಕ ಶೋಧ ಕಾರ್ಯವನ್ನು ನಡೆಸಿದ್ದಾರೆ. ಈಗಾಗಲೇ ಇವತ್ತಿನ ಶೋಧ ಕಾರ್ಯ ಮುಕ್ತಾಯಗೊಂಡಿದೆ ಅನ್ನುವಂಥ ಮಾಹಿತಿಗಳು ನಮಗೆ ಲಭ್ಯವಾಗಿದೆ. ಈ ಮೂಲಕ ಬಂಗ್ಲೆಗುಡ್ಡೆಯ ಶೋಧ ಕಾರ್ಯಾಚರಣೆ ಸಂಪೂರ್ಣವಾಗಿ ಮುಕ್ತಾಯ ಆಗಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗಿದೆ.
ಬಂಗ್ಲೆಗುಡ್ಡೆಯಲ್ಲಿ 2ನೇ ದಿನದ ಕಾರ್ಯಾಚರಣೆಯು ಕೂಡ SIT ಅಧಿಕಾರಿಗಳು ಮುಕ್ತಾಯಗೊಳಿಸಿದ್ದಾರೆ. ಕಾರ್ಯಾಚರಣೆ ಮುಗಿಸಿ ಬಂಗ್ಲೆಗುಡ್ಡೆಯಿಂದ SIT ಅಧಿಕಾರಿಗಳು ಹೊರ ಹೋಗಿರುವಂಥದ್ದು. 2 ಅಸ್ಥಿಪಂಜರದ ಕೆಲ ಭಾಗಗಳು ಮತ್ತು ಬುರುಡೆಯನ್ನು ಹೊಂದಿರುವಂಥ ಒಂದು ಜರಡಿಯನ್ನು ಹಿಡ್ಕೊಂಡು ಅವರು ವಾಪಸ್ ಹೋಗಿರುವಂಥ ಮಾಹಿತಿಗಳು ಲಭ್ಯವಾಗಿದೆ. ಪ್ಲಾಸ್ಟಿಕ್ ಡಬ್ಬ ಮತ್ತು ಪೈಪ್ಗಳಲ್ಲಿ ತುಂಬಿಸಿಕೊಂಡು ಎಲುಬುಗಳನ್ನು ತುಂಬಿಸಿಕೊಂಡು ತೆಗೆದುಕೊಂಡು ಹೋದಂಥ SIT ತಂಡ ಈಗಾಗಲೇ ನೇತ್ರಾವತಿಯಿಂದ ಹೊರಟು ಬೆಳ್ತಂಗಡಿಯ SIT ಕಚೇರಿಯತ್ತ ಹೋಗ್ತಾ ಇರುವಂಥದ್ದು. ವಾಕಿಂಗ್ ಸ್ಟಿಕ್ ಸಹಿತ ಸ್ಥಳದಲ್ಲಿ ಸಿಕ್ಕಂಥ ಹಲವು ವಸ್ತುಗಳನ್ನು ಈಗ ಅವರು ವಶಕ್ಕೆ ಪಡೆದುಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗಿದೆ. ಅದರ ಜೊತೆಗೆ 3 ಗಂಟೆಗಳ ಕಾಲ ಬಂಗ್ಲೆಗುಡ್ಡೆಯಲ್ಲಿ ನಡೆದ SIT ಕಾರ್ಯಾಚರಣೆ ಅಂತ್ಯಗೊಂಡಿದೆ. 2 ದಿನಗಳ ಕಾಲ ಒಟ್ಟು 7 ಮಾನವನ ಅಸ್ಥಿಪಂಜರದ ಕೆಲ ಭಾಗಗಳು ಪತ್ತೆಯಾಗಿದೆ ಅನ್ನೋಂಥ ಮಾಹಿತಿಗಳು ಲಭ್ಯವಾಗಿದೆ. ನಿನ್ನೆ ಒಂದು 11 ಗಂಟೆಯಿಂದ ಸಂಜೆ 6 ಗಂಟೆಯ ತನಕವೂ ಕೂಡ ಶೋಧ ಕಾರ್ಯವನ್ನು ನಡೆಸಿದರು. ಇವತ್ತು 12 ಗಂಟೆ 45 ನಿಮಿಷದಿಂದ ಸುಮಾರು 3 ಗಂಟೆಯ ತನಕ ಶೋಧ ಕಾರ್ಯವನ್ನು ನಡೆಸಿದ್ದಾರೆ. ಈಗಾಗಲೇ ಇವತ್ತಿನ ಶೋಧ ಕಾರ್ಯ ಮುಕ್ತಾಯಗೊಂಡಿದೆ ಅನ್ನುವಂಥ ಮಾಹಿತಿಗಳು ನಮಗೆ ಲಭ್ಯವಾಗಿದೆ. ಈ ಮೂಲಕ ಬಂಗ್ಲೆಗುಡ್ಡೆಯ ಶೋಧ ಕಾರ್ಯಾಚರಣೆ ಸಂಪೂರ್ಣವಾಗಿ ಮುಕ್ತಾಯ ಆಗಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗಿದೆ. ಬಂಗ್ಲೆಗುಡ್ಡೆಯಲ್ಲಿ 2ನೇ ದಿನದ ಕಾರ್ಯಾಚರಣೆಯು ಕೂಡ SIT ಅಧಿಕಾರಿಗಳು ಮುಕ್ತಾಯಗೊಳಿಸಿದ್ದಾರೆ. ಕಾರ್ಯಾಚರಣೆ ಮುಗಿಸಿ ಬಂಗ್ಲೆಗುಡ್ಡೆಯಿಂದ SIT ಅಧಿಕಾರಿಗಳು ಹೊರ ಹೋಗಿರುವಂಥದ್ದು. 2 ಅಸ್ಥಿಪಂಜರದ ಕೆಲ ಭಾಗಗಳು ಮತ್ತು ಬುರುಡೆಯನ್ನು ಹೊಂದಿರುವಂಥ ಒಂದು ಜರಡಿಯನ್ನು ಹಿಡ್ಕೊಂಡು ಅವರು ವಾಪಸ್ ಹೋಗಿರುವಂಥ ಮಾಹಿತಿಗಳು ಲಭ್ಯವಾಗಿದೆ. ಪ್ಲಾಸ್ಟಿಕ್ ಡಬ್ಬ ಮತ್ತು ಪೈಪ್ಗಳಲ್ಲಿ ತುಂಬಿಸಿಕೊಂಡು ಎಲುಬುಗಳನ್ನು ತುಂಬಿಸಿಕೊಂಡು ತೆಗೆದುಕೊಂಡು ಹೋದಂಥ SIT ತಂಡ ಈಗಾಗಲೇ ನೇತ್ರಾವತಿಯಿಂದ ಹೊರಟು ಬೆಳ್ತಂಗಡಿಯ SIT ಕಚೇರಿಯತ್ತ ಹೋಗ್ತಾ ಇರುವಂಥದ್ದು. ವಾಕಿಂಗ್ ಸ್ಟಿಕ್ ಸಹಿತ ಸ್ಥಳದಲ್ಲಿ ಸಿಕ್ಕಂಥ ಹಲವು ವಸ್ತುಗಳನ್ನು ಈಗ ಅವರು ವಶಕ್ಕೆ ಪಡೆದುಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗಿದೆ. ಅದರ ಜೊತೆಗೆ 3 ಗಂಟೆಗಳ ಕಾಲ ಬಂಗ್ಲೆಗುಡ್ಡೆಯಲ್ಲಿ ನಡೆದ SIT ಕಾರ್ಯಾಚರಣೆ ಅಂತ್ಯಗೊಂಡಿದೆ. 2 ದಿನಗಳ ಕಾಲ ಒಟ್ಟು 7 ಮಾನವನ ಅಸ್ಥಿಪಂಜರದ ಕೆಲ ಭಾಗಗಳು ಪತ್ತೆಯಾಗಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗಿದೆ. ನಿನ್ನೆ ಒಂದು 11 ಗಂಟೆಯಿಂದ ಸಂಜೆ 6 ಗಂಟೆಯ ತನಕವೂ ಕೂಡ ಶೋಧ ಕಾರ್ಯವನ್ನು ನಡೆಸಿದರು. ಇವತ್ತು 12 ಗಂಟೆ 45 ನಿಮಿಷದಿಂದ ಸುಮಾರು 3 ಗಂಟೆಯ ತನಕ ಶೋಧ ಕಾರ್ಯವನ್ನು ನಡೆಸಿದ್ದಾರೆ. ಈಗಾಗಲೇ ಇವತ್ತಿನ ಶೋಧ ಕಾರ್ಯ ಮುಕ್ತಾಯಗೊಂಡಿದೆ ಅನ್ನುವಂಥ ಮಾಹಿತಿಗಳು ನಮಗೆ ಲಭ್ಯವಾಗಿದೆ. ಈ ಮೂಲಕ ಬಂಗ್ಲೆಗುಡ್ಡೆಯ ಶೋಧ ಕಾರ್ಯಾಚರಣೆ ಸಂಪೂರ್ಣವಾಗಿ ಮುಕ್ತಾಯ ಆಗಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗಿದೆ. ಗಾಡಿ ತರ್ಸ ಗಾಡಿ ಯಾವುದು ಇದೇನಾ? ಆ ಗಾಡಿ ತೆಗೆದುಕೇಳ, ಆ ಗಾಡಿ ಮುಂದೆ ಬಾಬಾ ಇಲ್ಲಿಂದ ಬಾ ಬಾ ಬಾ. ಏ
ಕ್ಯಾಮರಾ ಮುಂದೆ ಗಾಡಿ ಇದೆ ಸ್ಟ್ಯಾಂಡ್ ತಂಬಿ ಜಯರಾಮ್ ಜಯರಾಮ್ ಯಾರ ಇದ್ದಾರ ಅಲ್ಲಿ ಎಲ್ಲ ಮಂಜು ನೋಡಿದ್ದೀರಾ ಇದೊಂದು ಇದು ಎಷ್ಟು ಜನ ಆಗ್ತಾರೆ ಅಷ್ಟೇ ಹತ್ಕೊಳ್ಳಿ ಇದಕ್ಕೆ ಹಾಕ್ಕೊಂತೀರಾ ಬರ್ತಿದೆಯಲ್ಲ ಸರ್ ಊಟ ಇಲ್ಲಿ ಬಂದಿದ್ಯಾ ಇದು ಬ್ರೂಡೆ ಅಂತ ಹಾಕೊಳ್ಳಿ ಚೇಂಜ್ ಮಾಡಿದ್ದಾರೆ ಊಟ ಇಲ್ಲೇ ಬಂದಿದ್ಯಾಪ್ಪ ಬ್ರೂಡೆ ಬತ್ತೆ ಅಂತ ಬ್ರೂಡೆ ವಿಜುವಲ್ಸ್ ನಾ ಒಂದು ಕೆಲಸ ಹೇಳ್ತೀನಿ ಮಾಡ್ರಿ ನಾನು ನಾಗರಾಜ್ ಫೋನ್ ಮಾಡ್ತೀನಿ ನೀನು ಹೊರಡು ನಾಗರಾಜ್ ಫೋನ್ ಮಾಡ್ತೀನಿ ರೆಡಿ ಇದೆ ನಾ ಒಂದು ಕೆಲಸ ಹೇಳ್ತೀನಿ ಮಾಡ್ರಿ ನಾನು ನಾಗರಾಜ್ ಫೋನ್ ಮಾಡ್ತೀನಿ ನೀನು ಹೊರಡು ನಾಗರಾಜ್ ಫೋನ್ ಮಾಡ್ತೀನಿ ರೆಡಿ ಇದೆ ಫೋನ್ ಮಾಡ್ತಾರೆ ಬಂಗ್ಲೆಗುಟೆಯಲ್ಲಿ ಎರಡನೇ ದಿನದ ಕಾರ್ಯಾಚರಣೆಯು ಕೂಡ SIT ಅಧಿಕಾರಿಗಳು ಮುಕ್ತಾಯಗೊಳಿಸಿದರೆ ಕಾರ್ಯಾಚರಣೆ ಮುಗಿಸಿ ಬಂಗ್ಲೆಗುಟೆಯಿಂದ SIT ಅಧಿಕಾರಿಗಳು ಹೊರ ಹೋಗಿರುವಂಥದ್ದು. ಎರಡು ಅಸ್ಥಿಪಂಜರದ ಕೆಲ ಭಾಗಗಳು ಮತ್ತು ಬುರುಡೆಯನ್ನು ಹೊಂದಿರುವಂಥ ಒಂದು ಜರಡಿಯನ್ನು ಹಿಡ್ಕೊಂಡು ಅವರು ವಾಪಸ್ ಹೋಗಿರುವಂಥ ಮಾಹಿತಿಗಳು ಲಭ್ಯವಾಗಿದೆ. ಪ್ಲಾಸ್ಟಿಕ್ ಡಬ್ಬ ಮತ್ತು ಪೈಪ್ಗಳಲ್ಲಿ ತುಂಬಿಸಿಕೊಂಡು ಎಲುಬುಗಳನ್ನು ತುಂಬಿಸಿಕೊಂಡು ತೆಗೆದುಕೊಂಡು ಹೋದಂಥ SIT ತಂಡ ಈಗಾಗಲೇ ನೇತ್ರಾವತಿಯಿಂದ ಹೊರಟು ಬೆಳ್ತಂಗಡಿಯ SIT ಕಚೇರಿಯತ್ತ ಹೋಗ್ತಾ ಇರುವಂಥದ್ದು. ವಾಕಿಂಗ್ ಸ್ಟಿಕ್ ಸಹಿತ ಸ್ಥಳದಲ್ಲಿ ಸಿಕ್ಕಂಥ ಹಲವು ವಸ್ತುಗಳನ್ನು ಈಗ ಅವರು ವಶಕ್ಕೆ ಪಡೆದುಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗಿದೆ. ಅದರ ಜೊತೆಗೆ 3 ಗಂಟೆಗಳ ಕಾಲ ಬಂಗ್ಲೆಗುಟೆಯಲ್ಲಿ ನಡೆದ SIT ಕಾರ್ಯಾಚರಣೆ ಅಂತ್ಯಗೊಂಡಿದೆ. 2 ದಿನಗಳ ಕಾಲ ಒಟ್ಟು 7 ಮಾನವನ ಅಸ್ಥಿಪಂಜರದ ಕೆಲ ಭಾಗಗಳು ಪತ್ತೆಯಾಗಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗಿದೆ. ನಿನ್ನೆ ಒಂದು 11 ಗಂಟೆಯಿಂದ ಸಂಜೆ 6 ಗಂಟೆಯ ತನಕವೂ ಕೂಡ ಶೋಧ ಕಾರ್ಯವನ್ನು ನಡೆಸಿದ್ದು. ಇವತ್ತು 12 ಗಂಟೆ 45 ನಿಮಿಷದಿಂದ ಸುಮಾರು 3 ಗಂಟೆಯ ತನಕ ಶೋಧ ಕಾರ್ಯವನ್ನು ನಡೆಸಿದ್ದಾರೆ. ಈಗಾಗಲೇ ಇವತ್ತಿನ ಶೋಧ ಕಾರ್ಯ ಮುಕ್ತಾಯಗೊಂಡಿದೆ ಅನ್ನುವಂಥ ಮಾಹಿತಿಗಳು ನಮಗೆ ಲಭ್ಯವಾಗಿದೆ. ಈ ಮೂಲಕ ಬಂಗ್ಲೆಗುಟೆಯ ಶೋಧ ಕಾರ್ಯಾಚರಣೆ ಸಂಪೂರ್ಣವಾಗಿ ಮುಕ್ತಾಯ ಆಗಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗಿದೆ. ಹಿಂದೆ ಮಂಜಪ್ಪ ಗಾಡಿ ತರ್ಸ
ಹೈಟ್ ಹೋಗೋ ಗಾಡಿ ಯಾವುದು ಇದೇನಾ? ಆ ಗಾಡಿ ಸ್ವಲ್ಪ ತೆಗೆದುಕೇಳ, ಆ ಗಾಡಿ ಮುಂದೆ ತೆಗೆದು. ಇಲ್ಲಿಂದ ಬಾ ಬಾ ಬಾ. ಏಯ್ ಕ್ಯಾಮೆರಾ ಮುಂದೆ ಬಾ. ಗಾಡಿ ಗಾಡಿ ಇದೆ, ಗಾಡಿ ಇದೆ. ಸ್ಟ್ಯಾಂಡ್ ಸಿರಾಡು ತಂಬಿ. ಇಲ್ಲಿಂದ ಬಾ, ಇಲ್ಲಿಂದ ಬಾ. ಜಯರಾಮ್ ಜಯರಾಮ್ ಯಾರೋ ಇದ್ದಾರ ಅಲ್ಲಿ? ಎಲ್ಲ ಮಂಜು ನೋಡಿದ್ದೀರಾ? ಒಳ್ಳೆ ಬರ ಇದೊಂದು ಇದು ಎಷ್ಟು ಜನ ಆಗ್ತಾರೆ ಅಷ್ಟೇ ಹತ್ಕೊಳ್ಳಿ ಇದಕ್ಕೆ. ಬರ್ತೀರಾ? ಬರ್ತಿದೆಯಲ್ಲ ಸರ್? ಊಟ ಇಲ್ಲಿ ಬಂದಿದ್ಯಾ? ಇದು ಬ್ರೂಡೆ ಅಂತ ಹಾಕೊಳ್ಳಿ, ಫೈಲ್ ಚೇಂಜ್ ಮಾಡಿದ್ದಾರೆ. ಊಟ ಇಲ್ಲೇ ಬಂದಿದ್ಯಾಪ್ಪ? ಬ್ರೂಡೆ ಪತ್ತೆ ಅಂತ ಬ್ರೂಡೆ ವಿಜುವಲ್ಸ್. ನಾ ಒಂದು ಕೆಲಸ ಹೇಳ್ತೀನಿ ಮಾಡ್ರಿ, ನಾನು ನಾಗರಾಜ್ ಫೋನ್ ಮಾಡ್ತೀನಿ, ನೀನು ಹೊರಡು. ನಾಗರಾಜ್ ಫೋನ್ ಮಾಡ್ತೀನಿ. ರೆಡಿ ಇದೆ. ಫೋನ್ ಮಾಡ್ತಾರೆ. ಸಿಕ್ಕಿದೆ
ಅಣ್ಣ ಹಿಂದೆ ಬನ್ನಿ ಹಿಂದೆ ಬನ್ನಿ. ಮಂಜಪ್ಪ ಗಾಡಿ ತರ್ಸ ಐದು ಹೋಗೋ ಗಾಡಿ ಯಾವುದು ಇದೇನಾ? ಆ ಗಾಡಿ ಸ್ವಲ್ಪ ತೆಗೆದುಕೇಳ, ಆ ಗಾಡಿ ಮುಂದೆ ಬಾಬಾ ಇಲ್ಲಿಂದ ಬಾ ಬಾ ಬಾ. ಕ್ಯಾಮರಾ ಮುಂದೆ ಗಾಡಿ ಗಾಡಿ ಇದೆ ಗಾಡಿ ಇದೆ. ಸ್ಟ್ಯಾಂಡ್ ಸ್ಟ್ಯಾಂಡ್ ಸಿರಾಡ್ ತಂಬಿ. ಇಲ್ಲಿಂದ ಬಾ ಇಲ್ಲಿಂದ ಬಾ ಇಲ್ಲಿಂದ ಬಾ ಇಲ್ಲಿಂದ ಬಾ. ಜಯರಾಮ್ ಜಯರಾಮ್ ಯಾರು ಇದ್ದಾರಲ್ಲಿ ಎಲ್ಲ ಮಂಜು ನೋಡಿದ್ದೀರಾ? ಒಳಗಡೆ ಬರ ಇದೊಂದು ಇದು ಎಷ್ಟು ಜನ ಆಗ್ತಾರೆ ಅಷ್ಟೇ ಹತ್ಕೊಳ್ಳಿ ಇದಕ್ಕೆ. ಹಾಕ್ಕೊಂತೀರಾ? ಬರ್ತಿದೆಯಲ್ಲ ಸರ್? ಊಟ ಇಲ್ಲಿ ಬಂದಿದ್ಯಾ? ಇದು ಬ್ರೂಡೆ ಅಂತ ಹಾಕೊಳ್ಳಿ. ಫೈಲ್ ನೇಮ್ ಚೇಂಜ್ ಮಾಡಿ ಸರ್. ಊಟ ಇಲ್ಲೇ ಬಂದಿದ್ಯಾಪ್ಪ? ಬ್ರೂಡೆ ಪತ್ತೆ ಅಂತ ಹಾಕೊಳ್ಳಿ. ಬ್ರೂಡೆ ವಿಜುವಲ್ಸ್. ನಾ ಒಂದು ಕೆಲಸ ಹೇಳ್ತೀನಿ ಮಾಡ್ರಿ, ನಾನು ನಾಗರಾಜ್ ಫೋನ್ ಮಾಡ್ತೀನಿ, ನೀನು ಹೊರಡು. ನಾಗರಾಜ್ ಫೋನ್ ಮಾಡ್ತೀನಿ. ರೆಡಿ ಇದೆ ಫೋನ್ ಮಾಡ್ತಾರೆ.
ಐದು ಹೋಗೋ ಗಾಡಿ ಯಾವುದು ಇದೇನಾ? ಆ ಗಾಡಿ ಸ್ವಲ್ಪ ತೆಗೆದುಕೇಳ, ಆ ಗಾಡಿ ಮುಂದೆ ಇಲ್ಲಿಂದ ಬಾ 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 ಕ್ಯಾಮರಾ ಮುಂದೆ ಗಾಡಿ ಗಾಡಿ ಇದೆ ಗಾಡಿ ಇದೆ. ಸ್ಟ್ಯಾಂಡ್ ಸಿರಾಡ್ ತಂಬಿ ಇಲ್ಲಿಂದ ಬಾ ಇಲ್ಲಿಂದ ಬಾ ಜಯರಾಮ್ ಜಯರಾಮ್ ಯಾರೋ ಇದ್ದಾರಲ್ಲಿ ಎಲ್ಲ ಮಂಜು ನೋಡಿದ್ದೀರಾ? ಇದೊಂದು ಇದು ಎಷ್ಟು ಜನ ಆಗ್ತಾರೆ ಅಷ್ಟೇ ಹತ್ಕೊಳ್ಳಿ ಇದಕ್ಕೆ ಬರ್ತೀರಾ ಬರ್ತಿದೆಯಲ್ಲ ಸರ್? ಊಟ ಇಲ್ಲಿ ಬಂದಿದ್ಯಾ? ಇದು ಬ್ರೂಡೆ ಅಂತ ಹಾಕೊಳ್ಳಿ, ಫೈಲ್ ನೇಮ್ ಚೇಂಜ್ ಮಾಡಿ ಸರ್. ಊಟ ಇಲ್ಲೇ ಬಂದಿದ್ಯಾಪ್ಪ? ಬ್ರೂಡೆ ಪತ್ತೆ ಅಂತ ಬ್ರೂಡೆ ವಿಜುವಲ್ಸ್. ನಾ ಒಂದು ಕೆಲಸ ಹೇಳ್ತೀನಿ ಮಾಡ್ರಿ, ನಾನು ನಾಗರಾಜ್ ಫೋನ್ ಮಾಡ್ತೀನಿ, ನೀನು ಹೊರಡು. ನಾಗರಾಜ್ ಫೋನ್ ಮಾಡ್ತೀನಿ. ರೆಡಿ ಇದೆ. ಫೋನ್ ಮಾಡ್ತಾರೆ. ಅಣ್ಣ ಸ್ವಲ್ಪ ಸೈಡ್ ನಿಂತ ಇಲ್ಲ 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 ಬರಲ್ಲ ಧೈರ್ಯ ಆಗಿ ಒಂದು ಕಡೆ SITಯ ತನಿಖೆಯ 2ನೇ ದಿನದ ಶೋಧ ಕಾರ್ಯ ನೇತ್ರಾವತಿಯಲ್ಲಿ ಮುಕ್ತಾಯಗೊಂಡ್ರೆ 2 ಬುರುಡೆಗಳು ಜೊತೆಗೆ ಮೃತದೇಹದ ಕೆಲ ಭಾಗಗಳು ಪತ್ತೆಯಾದಂಥದ್ದು 2ನೇ ದಿನದ ಒಂದು ಶೋಧದಲ್ಲಿ ಸಿಕ್ಕಿರುವಂಥದ್ದು. ಅದನ್ನು ತೆಗೆದುಕೊಂಡು ಹೋಗಿ FSLನ ಪರೀಕ್ಷೆಗೆ ಒಳಪಡಿಸಲಿಕ್ಕಿದ್ದಾರೆ.
ಇದರ ನಡುವೆ ನಿನ್ನೆ ಸಿಕ್ಕಂತಹ ಒಂದು ID ಕಾರ್ಡಿನ ಗುರುತು ಕೂಡ SIT ಅವರು ಪತ್ತೆ ಮಾಡಿದ್ದಾರೆ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇರುವಂಥದ್ದು. ಕೊಡಗು ಮೂಲದ ವ್ಯಕ್ತಿ ಅಯ್ಯಪ್ಪ ಅನ್ನುವರು 7 ವರ್ಷದ ಹಿಂದೆ ನಾಪತ್ತೆಯಾಗಿದ್ರು. ಅವರ ID ಕಾರ್ಡ್ ಅನ್ನುವಂತಹದ್ದು ಮತ್ತು ಅವರದ್ದೊಂದು ಮೃತದೇಹ ಇರಬಹುದು ಅನ್ನುವಂಥದ್ದು ಪತ್ತೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳು ನಮಗೆ ಲಭ್ಯವಾಗ್ತಾ ಇರುವಂಥದ್ದು. ಮತ್ತೊಂದು ಕಡೆಯಲ್ಲಿ SITಯ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಥವಾ ತಲೆಬುರುಡೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಚಿನ್ನಯ್ಯನನ್ನು ಇವತ್ತು ಶಿವಮೊಗ್ಗ ಪೊಲೀಸರು ಬೆಳ್ತಂಗಡಿಯ ಕೋರ್ಟಿಗೆ ಕರೆತಂದರು. ನ್ಯಾಯಾಧೀಶರಾದಂಥ ವಿಜಯೇಂದ್ರ ಅವರ ಮುಂದೆ ಹಾಜರುಪಡಿಸಿದ್ರು. ಮುಚ್ಚಿದ ಕೋರ್ಟ್ನಲ್ಲಿ ಅವರ ಹೇಳಿಕೆಯನ್ನು ದಾಖಲಿಸಿಕೊಳ್ಳಲಾಯಿತು. 183 BNS ಅಡಿಯಲ್ಲಿ ಆ ಹೇಳಿಕೆಗಳನ್ನು ದಾಖಲಿಸಿಕೊಳ್ಳಲಾಯಿತು. ಈ ಹಿಂದಿನ IPC ಕಲಂ ಪ್ರಕಾರ ಆದರೆ 164 164 ಹೇಳಿಕೆ ಅಂತ ಇದನ್ನು ಕರೀತಾರೆ. ಇವತ್ತು ಮಧ್ಯಾಹ್ನ ಒಂದು 2 ಗಂಟೆಗೆ ಆಗಮಿಸಿದಂತಹ ಚಿನ್ನಯ್ಯರನ್ನ ಒಳಭಾಗಕ್ಕೆ ಕರೆದುಕೊಂಡು ಹೋಗಿರುವಂಥದ್ದು 3 ಗಂಟೆಗೆ. ತದ ಬಳಿಕ ಅವರು ಹೇಳಿಕೆಯನ್ನು ದಾಖಲಿಸಿ ಈಗ ವಾಪಸ್ ಆಗಿದ್ದಾರೆ. ಚಿನ್ನಯ್ಯನ ಹೇಳಿಕೆ ಕೊಡುವಂತಹ ಒಂದು ಕೆಲಸ ಆಗಿದೆ. ವಾಪಸ್ ಅವರನ್ನು ಶಿವಮೊಗ್ಗದ ಜೈಲಿಗೆ ಕರೆದುಕೊಂಡು ಹೋಗಿದ್ದಾರೆ. SITಯ ಬಹುಮುಖ್ಯವಾದಂತಹ ಡೆವಲಪ್ಮೆಂಟ್ಗಳಲ್ಲಿ ಇವತ್ತಿನ ಡೆವಲಪ್ಮೆಂಟ್ಗಳಲ್ಲಿ ಬೇರೆ ಬೇರೆ ಡೆವಲಪ್ಮೆಂಟ್ಗಳಾಗಿವೆ. ಬಹಳ ಮುಖ್ಯವಾಗಿ ಸುಜಾತ ಭಟ್ ಅವರು ತನ್ನ ಮಗಳು ಅನನ್ಯ ಭಟ್ ಅಂತ ಹೇಳಿಕೊಂಡು ವಾಸಂತಿ ಎಂಬವರ ಆ ಫೋಟೋ ತೋರಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಫೋಟೋದಲ್ಲಿದ್ದಂತಹ ಮಹಿಳೆಯ ಅಥವಾ ಯುವತಿಯ ಅಣ್ಣ ಬಂದು SIT ಕಚೇರಿಗೆ ದೂರು ನೀಡಿದ್ದಾರೆ ಅಥವಾ ಅವರು ಬಂದಿದ್ದಾರೆ SIT ಕಚೇರಿಗೆ. SIT ಕಚೇರಿಗೆ ಬಂದ ಅಧಿಕಾರಿಗಳನ್ನು ಮಾತನಾಡಿಸಿದ್ದಾರೆ ಅನ್ನುವಂಥದ್ದು ಮತ್ತೊಂದು ಮಾಹಿತಿ. ಇದರ ಎಲ್ಲದರ ಜೊತೆಗೆ SITಯ ಮುಂದಿನ ತನಿಖೆ ಯಾವ ರೀತಿಯಾಗಿ ಇರ್ತದೆ ಅನ್ನುವಂಥದ್ದು. ಮತ್ತೊಂದು ಕಡೆಯಲ್ಲಿ ಆರ್ಮ್ಸ್ ಆಕ್ಟ್ನಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ವಿರುದ್ಧ ಒಂದು ಪ್ರಕರಣವೂ ಕೂಡ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ಮತ್ತೊಂದು ಕಡೆ SIT ಅಧಿಕಾರಿಗಳು ಶೋಧ ಕಾರ್ಯವನ್ನು ಸಂಪೂರ್ಣಗೊಳಿಸಿದ್ದಾರೆ. ಬಂಗ್ಲೆಗುಡ್ಡೆಯಲ್ಲಿ ನಿನ್ನೆ 5 ಮೃತದೇಹದ ಕಳೇಬರಗಳು, ಎಲ್ಲ ಬುರುಡೆ ಸಿಕ್ಕಿದೆ ಅಂತಲ್ಲ, ಒಂದೆರಡು ಬುರುಡೆ ಸಿಕ್ಕಿರುವಂಥ ಮಾಹಿತಿ ಇದೆ. ಅದರ ಜೊತೆಗೆ ಮೃತದೇಹದ ಕಳೇಬರಗಳು ಸಿಕ್ಕಿರುವಂಥದ್ದು. ಅದರಲ್ಲಿ ID ಸಿಕ್ಕಿದೆ ಅನ್ನುವಂಥದ್ದು ಏನು ಹೇಳಿದ್ವಿ, ಆ ID ಸಿಕ್ಕಿರುವುದಕ್ಕೆ ಇವತ್ತು ಕೊಡಗಿನ ವ್ಯಕ್ತಿಯನ್ನು ಗುರುತಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತದೆ. ಆತನ ಫೋಟೋ ಕೂಡ ಲಭ್ಯವಾಗ್ತಾ ಇದೆ. ಇದಿಷ್ಟು ಮಾಹಿತಿ. ಅದರ ಜೊತೆಗೆ ಚಿನ್ನಯ್ಯನ ಹೇಳಿಕೆಯನ್ನು ದಾಖಲಿಸಿ ಕೋರ್ಟ್ನಿಂದ ವಾಪಸ್ಸು ಕರೆದುಕೊಂಡು ಹೋಗಲಾಗಿದೆ. ಇವತ್ತಿನ ಕಂಪ್ಲೀಟ್ ಡೆವಲಪ್ಮೆಂಟ್ ಇಷ್ಟು. ಇಲ್ಲಿಗೆ ನಾವು ನೇರ ಪ್ರಸಾರವನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ.